ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಕೊಟ್ಟು ಬಿಡಿ, ಅವರು ಹೇಳ್ಬೇಕು. ಈಗ ಆಲ್ರೆಡಿ ಸದನ ನನಗೆ ಸುಮಾರು ಸಜೆಷನ್ ಕೊಟ್ಟಿದ್ದಾರೆ. ನಾನು ಸದನಕ್ಕೆ ತುಂಬ ರೆಸ್ಪೆಕ್ಟ್ ಮಾಡಿ ಇದರಲ್ಲಿ ಒಂದು ಚೇಂಜಸ್ ಇದೆ. ಕೌನ್ಸಿಲ್ಗೆ 30 ದಿವಸ ಏನು ಕಮಿಷನರ್ಗೆ ಕೊಡಬೇಕಂತ, ಚೀಫ್ ಆಫೀಸರ್ಗೆ ಏನು ಕೊಡಬೇಕಂತ ಬಿಲ್ನಲ್ಲಿ ಇತ್ತು, ಅದೇ ಕಂಟಿನ್ಯೂಷನ್ ಕೌನ್ಸಿಲ್ಗೆ 30 ಡೇಸ್ ಒಳಗೆ ಅವ್ರು ಮಾಡಬೇಕು. ಮಾಡಿಲ್ಲ ಅಂದರೂ ಆಟೋಮೆಟಿಕಲಿ ದೆನ್ ಚೀಫ್ ಆಫೀಸರ್ ಆಗಲಿ ಕಮಿಷನರ್ ಆಗಲಿ ಆ ಬಿಲ್ ಅಲ್ಲಿ ಹೋಗಿಬಿಡ್ತದೆ, ಆ ಪರ್ಮಿಷನ್ ಆಗ್ತದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 4 ಖಂಡಗಳು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಗಿರಬೇಕು ಎಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ಇರುವುದ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಹೇಳಿದೆ. 2ರಿಂದ 4 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬ ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, 2025ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕ ತಿದ್ದುಪಡಿಯೊಂದಿಗೆ ಸಭೆಯ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ತಿದ್ದುಪಡಿಯಿಂದ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ. ಮಾನ್ಯ ಸಭಾಧ್ಯಕ್ಷರೇ, 2025ನೇ ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. 2020 ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, 2025-26ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗುವುದೆಂದು ಘೋಷಣೆ ಮಾಡಿರ್ತಾರೆ. ತಮಗೆ ಗೊತ್ತಿದೆ, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಆಮೂಲಾಗ್ರ ಬದಲಾವಣೆಯನ್ನು ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸಚಿವರಾಗಿ ಏನು ತೆಗೆದುಕೊಂಡಂಥ ದಿಟ್ಟವಾದಂಥ ತೀರ್ಮಾನಗಳು. ನಂತರ ಅವರು 2 ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಸುಧಾರಣೆಗಳನ್ನು ಆರ್ಥಿಕ ವ್ಯವಸ್ಥೆ ಇರ್ಬೋದು ಮತ್ತು ಆಡಳಿತದಲ್ಲಿ ತಂದಿರತಕ್ಕಂಥದ್ದು ಮತ್ತು ಹಲವಾರು ಯೋಜನೆಗಳನ್ನು ಇಡೀ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಈ ಒಂದು ವಿಶ್ವವಿದ್ಯಾಲಯದ ಒಂದು ಹೆಸರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಸರ್ಕಾರದ ಇಂಗಿತ ಆಗಿದ್ದರಿಂದ ಇವತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ವಿಶ್ವವಿದ್ಯಾಲಯ ಅಂಥೇಳಿ ಅದು ನಾಮಕರಣ ಮಾಡಬೇಕಾಗಿ ಇದೊಂದು ತೀರ್ಮಾನಿಸಲಾಗಿದೆ. ನಾನು ಸದನದಲ್ಲಿ ಸದಸ್ಯರು ಇದಕ್ಕೆ ಅನುಮತಿ ಕೊಡಬೇಕು ಅಂಥೇಳಿ ನಾನು ಕೋರ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ನಾನು ಅವರ ಪ್ರಧಾನಮಂತ್ರಿ ಆಗಿದ್ದಾಗ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ಬೆಂಗಳೂರು ಬಗ್ಗೆ ನನಗೆ ವಿಶೇಷ ಪ್ರೀತಿ ಇದೆ, ಇದು ಬೆಂಗಳೂರು ಕರ್ನಾಟಕದ ಹಬ್ಬಲ್ಲ ದೇಶದ್ದು ಅಂತ ಹೇಳಿದ್ದಾರೆ. ನಮಗೂ ಅದು ಪ್ರೀತಿ ಇದೆ. ನನಗೆ ಈ ಸುಧಾಕರ್ಗೆ ಮೊದಲು ಅದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಆಮೇಲೆ ಅದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಆಯಿತು. ಈಗ ಇವರು ಮನಮೋಹನ್ ಸಿಂಗ್ ಅದೇನು ಹಳೆಯ ಪಾತ್ರೆಗೆ ಕಲಾಯಿ ಹೊಡ್ಕೊಂಡು ಯಾಕಿರ್ತೀರ, ಹೊಸದು ಮಾಡಿ ಮನಮೋಹನ್ ಸಿಂಗ್ ಅಂತ ದೊಡ್ಡ ವ್ಯಕ್ತಿಗೆ, ದೇಶದ ಪ್ರಧಾನಿ ಆಗಿದ್ದಂಥವ್ರಿಗೆ ಒಂದು 10 ವರ್ಷಗಳ ಕಾಲ ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದಂಥವ್ರು
ಅಂಥವ್ರಿಗೆ ಒಳ್ಳೆ ಯೂನಿವರ್ಸಿಟಿ ಮಾಡಿ ಅವ್ರಿಗೆ ಹೆಸರಿಡಿ. ಹಳೇದಕ್ಕೆ ಯಾಕೆ ಅದನ್ನೇ ತಿರುವಾಕಿ ಬಣ್ಣ ಹೊಡೆದು ಅದಕ್ಕೆ ಯಾಕೆ ಮಾಡಕ್ಕೆ ಹೋಗ್ತೀರಾ? ಸುಣ್ಣ ಬಣ್ಣ ಹೊಡೆದು ಯಾಕೆ ಮಾಡ್ತೀರಾ? ಹೊಸದು ಕಟ್ಟಿ ಹೊಸ ಹೆಸರಿಡಿ, ನಿಮಗೂ ಗೌರವ ಬರ್ತದೆ. ಹಳೇದಕ್ಕೆ ಮಾಡಿದ್ರೆ ಏನು ಗೌರವ ಬರ್ತದೆ ನಿಮಗೆ? ಅದರಿಂದ ಏನು ಉಪಯೋಗ ಬರ್ತದೆ? ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಇದೆ, ಅದು ಬ್ರ್ಯಾಂಡ್. ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಇದೆ. ಬೆಂಗಳೂರು ಯೂನಿವರ್ಸಿಟಿ ಅನ್ನೋದು ಒಂದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಒಂದು ಬ್ರ್ಯಾಂಡ್ ಇದೆ. ಈಗ ಮನಮೋಹನ್ ಸಿಂಗ್ ಅವ್ರಿಗೆ ಇನ್ನೂ ದೊಡ್ಡದು ಕಟ್ಟಿ, ಅವರ ಅಂತಸ್ತಿಗೆ ತಕ್ಕಂತೆ ಕಟ್ಟಿ, ಅವ್ರ ಪ್ರಧಾನಮಂತ್ರಿಗಳು ಆ ಥರದ ಒಂದು ಕಟ್ಟಿ ಮಾಡಿ ವೆಲ್ಕಮ್ ಮಾಡ್ತೀರಿ. ಈಗ ಇದೇ ಅದಕ್ಕೆ ಬಣ್ಣ ಹೊಡೆದ್ಬಿಟ್ಟು ಕಲ್ಲು ಹಾಕ್ಬಿಡೋದು. ಇವಾಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ತೆಗೆದುಬಿಡೋದು ಕಲ್ಲು, ಆ ಕಲ್ಲನ್ನ ಹಳೇದಕ್ಕೆ ತ್ಯಾಪೆ ಹಾಕ್ಬಿಡೋದು. ತ್ಯಾಪೆ ಹಾಕಕ್ಕೆ ಆ ಮನುಷ್ಯ ಇಂಥ ದೊಡ್ಡ ಮನುಷ್ಯನ ತೊಗೊಂಡು ಹೋಗ್ತಿರಲ್ರಿ ಸುಧಾಕರ್ ಜಿ. ಏನು ನೀವು ಮಂತ್ರಿ ಆದ್ಮೇಲೆ ಇದೇನಾ ಹೊಸ ಹಿಂಗೇನಾ ನಿಮ್ದು ಇಲಾಖೆ ಎಲ್ಲನೇ ಇದೇನಾ? ಬಣ್ಣ ಬಣ್ಣ ಸುಣ್ಣ ಹೊಡೆದ್ಬಿಟ್ಟು ಹೊಸದು ಅಂತ ಘೋಷಣೆ ಮಾಡೋದ ನೀವು? ಇಲ್ಲ, ದೊಡ್ಡ ಬದಲಾವಣೆ ಮಾಡ್ಯಾರ. ದಯವಿಟ್ಟು ಆ ವ್ಯಕ್ತಿಗೆ ಗೌರವ ತರ ರೀತಿ ಮಾಡ್ರಿ. ಒಂದು 300-400 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಯೂನಿವರ್ಸಿಟಿ ಮಾಡಿ ಗೌರವ ಬರ್ತೈತೆ. ಹೊಸದಕ್ಕೆ ಕಲ್ಲಾಕಿ ಹಳೇದ್ ಕಿತ್ತು ಹಿಂಗೆ ಎಷ್ಟು ಕಲ್ಲು ಹಾಕೊಂಡು ಹೋಗ್ತೀರಾ ನೀವು? ಸರಿ ಇಲ್ಲ ಇದು. ದಯವಿಟ್ಟು ಯೋಚನೆ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಪ್ರತಿಪಕ್ಷ ನಾಯಕರು ಮಾತಾಡಿದ್ದಾರೆ. ಏನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಹೇಗೆ ಒಂದು ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನೋಂಥದ್ದನ್ನ ಪ್ರಾರಂಭ ಆಗಿತ್ತು, ಅದೇ ದಾರಿಯಲ್ಲಿ ಇವತ್ತು ಜಗಜೀವನ್ ರಾಮ್ ಸಭಾಂಗಣ ಇದಾಗಿದೆ. ಈ ದಾರಿಯಲ್ಲಿ ಇವತ್ತು ತಮಗೂ ಗೊತ್ತಿರುವಂಥದ್ದು, ಇವತ್ತು ರಾಜ್ಯದ ಭವಿಷ್ಯ ಏನಾದ್ರು ಬಹಳ ಉತ್ತಮವಾಗಿ ನಿರ್ಮಾಣ ಆಗಬೇಕಾಗಿದ್ರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ತಂತ್ರಜ್ಞಾನಕ್ಕೆ ಆದ್ಯತೆ ಕೊಡಬೇಕು, ಆವಿಷ್ಕಾರ, ಹಾಗಾಗಿ ಕೌಶಲ್ಯತೆಗೂ ಆದ್ಯತೆ ಕೊಡಬೇಕಾಗುತ್ತೆ. ಇವತ್ತು ಈ ದಿಕ್ಕಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಕಾಲದಿಂದಲೂ ಇಂಥ ಒಂದು ಯಾವ್ದಾದ್ರು ಒಂದು ಒಳ್ಳೆ ಸಂಸ್ಥೆಯ ಕೊಡುಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರಿಗೆ ಗೌರವಾರ್ಥವಾಗಿ ಅವ್ರಿಗೂ ಖುಷಿ ಆಗುತ್ತೆ. ನನ್ನ ಹೆಸರಿನಲ್ಲಿ ಒಂದು ರಾಜ್ಯದಲ್ಲಿ ಒಂದು ರಾಜಧಾನಿಯಲ್ಲಿ ಒಂದು ಒಳ್ಳೆ ಸಂಸ್ಥೆ ನಾಡಿಗೆ ಕೊಟ್ಟಿದ್ದಾರೆ, ಅರ್ಪಣೆ ಮಾಡಿದ್ದಾರೆ, ಕೊಡುಗೆಯನ್ನು ಕೊಟ್ಟು ಒಂದು ಒಳ್ಳೆ ಸಂಸ್ಥೆನ ಕಟ್ತಾ ಇದ್ದಾರೆ ಅಂತ ಅವರು ಖುಷಿ ಪಡ್ತಾರೆ. ನನ್ನ ಹೆಸರಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಂತ ಖುಷಿ ಪಡ್ತಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಮಾಡ್ಬೇಕು ಹೇಳಿ? ಇಷ್ಟು ಬಡಸ್ತಾನ ಬಂದಿದೆ. ವಾಟ್ ಇಸ್ ದ ಸಜೆಷನ್? ಸಜೆಷನ್, ದೇ ಶುಡ್ ಬಿಲ್ಡ್ ಎ ನ್ಯೂ ಯೂನಿವರ್ಸಿಟಿ, ಓಕೆ, ನ್ಯೂ ಇನ್ಸ್ಟಿಟ್ಯೂಷನ್, ರೈಟ್, ವಿಚ್ ಇಸ್ ಆಫ್ ಇಂಟರ್ನ್ಯಾಷನಲ್ ರೆಪ್ಯೂಟ್ ಆಗಿ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಉತ್ತಮವಾಗಿರುವಂತ ಒಂದು ಸಂಸ್ಥೆಯನ್ನ ಅವರಿಗೆ ಗೌರವ ತರೋ ರೀತಿಯಲ್ಲಿ ಮಾಡಿದ್ರೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ, ಜನಕ್ಕೂ ಒಳ್ಳೇದಾಗುತ್ತೆ. ಹಾಗಾಗಿ ಪಾಪ ಸುಧಾಕರ್ ಅವರು ಏನ್ ಮಾಡ್ಲಿಕ್ಕೆ ಸರ್ಕಾರದಲ್ಲಿ ಎಲ್ಲರೂ ಈ ನಿಶ್ಚಯವನ್ನ ಮಾಡಿ ಬರೀ ಬರೀ ಆಗ್ಲೇ ಇರುವಂತ ಯೂನಿವರ್ಸಿಟಿ ಹೆಸರನ್ನ ಬದಲಾಯಿಸಿಕೊಂಡು ಹೊಸ ಹೆಸರನ್ನ ಕೊಟ್ಕೊಂಡು ಮಾಡಕ್ಕೆ ಹೋಗುವಂಥದ್ದು ನಿಜಕ್ಕೂ ಇಟ್ಸ್ ಎ ಶಾರ್ಟ್ ಕಟ್. ಮಂತ್ರಿಗಳು ಹೇಳಿ, ಬೇರೆ ಪದನ ಬಳಕೆ ಮಾಡಿದ್ರೆ ತಪ್ಪಾಗುತ್ತೆ, ಇದು ಬಹಳ ಶಾರ್ಟ್ ಕಟ್ ಆಗುತ್ತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನರೇಂದ್ರ ಮೋದಿ ಅವರು ಅದನ್ನ ಹೊಗ್ಳ್ಯಾರ, ಅವ್ರ ಬಗ್ಗೆ ಮಾತಾಡ್ಯಾರ. ಈಗ ಹೆಸರು ಇಡ್ಬೇಕಂತ ತೀರ್ಮಾನ ಮಾಡಿದ್ದಿ ಮಾಡಿ ಎತ್ತು. ಅಲ್ಲ, ನಿಮ್ದೇನು ಪ್ರಾಬ್ಲಮ್ ಈಗ? ಮನಮೋಹನ್ ಸಿಂಗ್ ಅವರು ಹೊಗ್ಳ್ಯಾರ ಅಂತ ಆಯ್ತು, ಹೇಳ್ತಾರಲ್ಲ, ಎಲ್ಲ ಸರಿ ಇರುವಾಗ ನೀವು ಅದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈಗ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ವಿಧೇಯಕಕ್ಕೆ ಒಂದು ತಿದ್ದುಪಡಿ ಏನಂದ್ರೆ ಪದಾವಳಿಯ ಪ್ರತಿ ಯೋಜನೆ ಅಂತ ಹೇಳಿ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಅಧಿನಿಯಮ 2001 ಕರ್ನಾಟಕ ಅಧಿನಿಯಮ 29 ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಎಂಬ ಪದಗಳ ಬರುವ ಕಡೆಗಳಲ್ಲೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಎಂಬ ಅಕ್ಷರಗಳನ್ನು ಮತ್ತು ಪದಗಳನ್ನು ಪ್ರಯೋಗಿಸತಕ್ಕಂಥ ಒಂದು ಬಿಲ್ ಮಂಡಿಸಿದ್ದಾರೆ. ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ನಾವೆಲ್ಲ ಓದಿದ್ದು, ಸ್ಟೂಡೆಂಟ್ ಲೀಡರ್ ಆಗಿದ್ದು, ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿದ್ದು, ಅದನ್ನ 3 ಭಾಗ ಮಾಡಿದ್ದಾರೆ ಈಗ ಆ ಯೂನಿವರ್ಸಿಟಿನ. ಈಗ 3 ಯೂನಿವರ್ಸಿಟಿಗೆ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಹೆಸರಿಡೋದಕ್ಕೆ ನಂದೇನು ವಿರೋಧ ಇಲ್ಲ. ಆದರೆ ನಂದು ಒಂದು ಡಿಮ್ಯಾಂಡ್ ಇದೆ. ನಾವು ಸುಮಾರು ವರ್ಷಗಳಿಂದ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ ಹೆಸರನ್ನ ಇಡಬೇಕು ಅಂತ ಹೇಳಿ. ಯಾಕೆಂದ್ರೆ ಅವರು ತ್ರಿವಿಧ ದಾಸೋಹಿಗಳು ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 10,000 ಬಡ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟಂತವ್ರು. ನಮ್ಮ ಪರಮೇಶ್ ಸಾಹೇಬರು ಅದನ್ನ ಹೊಸದಾಗಿ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ನಾವು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ತುಮಕೂರು ವಿಶ್ವವಿದ್ಯಾನಿಲಯ
ಸಂಸ್ಥಾಪಕರು, ಇಲ್ಲ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಹೆಸರು ಹೇಳಿ, ಇಲ್ಲ ಅಂದ್ರೆ ಅವ್ರ ತಂದೆ ಶಿಕ್ಷಣ ಭೀಷ್ಮರಾಗಿದ್ದಾರೆ ಗಂಗಾಧರಯ್ಯನವರು, ಇಲ್ಲ ಅವ್ರ ಹೆಸರು ಯಾರು ಹೇಳಿ ನೀವು. ಅದಕ್ಕೆ ನಾನು ನಿಮಗೆ ವಿನಂತಿ ಮಾಡ್ತೇನೆ, ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಮಂತ್ರಿಗಳೇ ಪ್ರಸ್ತಾವನೆಯನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೋಬೇಕು ಅಂತ ಹೇಳಿ ಮಾನ್ಯ ನಮ್ಮ ಶಿಕ್ಷಣ ಸಚಿವರು, ನನ್ನ ಸ್ನೇಹಿತರು ಸುಧಾಕರ್ ಸಾಹೇಬ್ರೆ, ದಯವಿಟ್ಟು ಇದನ್ನ ಮಾಡಿ. ಯಾಕೆಂದ್ರೆ ಯಾರು ಸಮಾಜಕ್ಕೆ ಕೆಲಸ ಮಾಡಿದರೆ ಅವ್ರ ಹೆಸರು ಸ್ಮರಣೆಯಾಗಿರ್ಬೇಕು. ಅದೇ ರೀತಿ ಮನಮೋಹನ್ ಸಿಂಗ್ ಕೆಲಸ ಮಾಡಿದ್ದಾರೆ ದೇಶಕ್ಕೆ. ನಮ್ಮ ತುಮಕೂರು ಜಿಲ್ಲೆಗಳ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿಗಳು ನಮ್ಮೆಲ್ಲರಿಗೆ ಬಡವರ ಮಕ್ಕಳಿಗೆ ಇಡಬೇಕು ಅಂತ ಹೇಳಿ ಮಾಡ್ತೇನೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ವಿರೋಧ ಪಕ್ಷ ನಾಯಕರು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮತ್ತು ಸುರೇಶ್ ಗೌಡರು, ಮಾನ್ಯ ಸದಸ್ಯರೆಲ್ಲರೂ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವ ಬಹುಶಃ ಇವತ್ತು ದೇಶ ಒಂದು ಸದೃಢವಾದಂಥ ಒಂದು ಆರ್ಥಿಕ ನೆಲೆಗಟ್ಟಿನ ಮೇಲೆ ನಿಂತಿದೆ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ ಅಪಾರ. ಕಾರಣ ಇಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ಈ ತೀರ್ಮಾನ ಮಾಡಿರ್ತಕ್ಕಂಥದ್ದಕ್ಕೆ ಈಗಾಗಲೇ ತಮಗೆ ಗೊತ್ತಿದೆ, ರಾಜ್ಯದಲ್ಲಿ 32 ವಿಶ್ವವಿದ್ಯಾಲಯಗಳಿದ್ದಾವೆ. ನಿರಂತರವಾಗಿ ಇವತ್ತು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ, ಇವೆಲ್ಲದರ ಬಗ್ಗೆ ನಿರಂತರವಾಗಿ ಚರ್ಚೆ ಮತ್ತು ಸಮಸ್ಯೆಗಳ ಬಗ್ಗೆ ಮತ್ತು ಈಗ ಅದನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಚರ್ಚೆಗಳಾಗ್ತಾ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ನಾವು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿದ್ದು, ಖಂಡಿತ ಏನು ಮಾನ್ಯ ವಿರೋಧ ಪಕ್ಷ ನಾಯಕರು ಹೇಳಿದ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ವಿಶೇಷವಾದಂಥ ಒಂದು ವಿಶ್ವವಿದ್ಯಾಲಯ ನೀತಿ ನಿರೂಪಣೆ ಮಾಡ್ತಕ್ಕಂಥದ್ದು, ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮತ್ತು ಏನೇನು ಅವರು ಕಾರ್ಯಕ್ರಮಗಳ ರೂಪದಲ್ಲಿ ಅವರ ಆಲೋಚನೆಗಳೇನಿತ್ತು, ಭವ್ಯ ಭಾರತವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸದೃಢವಾದಂಥ ಅಡಿಪಾಯದ ಮೇಲೆ ನಿಲ್ಲಿಸ್ತಕ್ಕಂಥ ಒಂದು ಆಲೋಚನೆ ಇತ್ತು. ಅದನ್ನು ಆಲೋಚನೆ ಮಾಡಿದ್ವಿ. ಆದರೆ ಈಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ, ನಾವು ಮತ್ತೊಮ್ಮೆ ತಪ್ಪು ಹೆಜ್ಜೆ ಇಡ್ತಕ್ಕಂಥದ್ದು ಬೇಡ, ಹೌದು ಮನಮೋಹನ್ ಸಿಂಗ್ ಅವರಿಗೆ ಭಾಳ ಬೇರೆ ರೀತಿಯಾದಂಥ ರೀತಿಯಲ್ಲಿ ಗೌರವ ಕೊಡಬೇಕಾದಂತಿದೆ, ಆದರೆ ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಂದೆ ನಾವು ಅದನ್ನು ಆಲೋಚನೆ ಮಾಡೋಣ. ಈಗ ಸದ್ಯಕ್ಕೆ ಒಂದು ನಗರ ಏನು ಅವರೇ ಹೇಳಿದಾಗೆ ಏನು ವಿಶ್ವವಿದ್ಯಾಲಯ ಹೆಸರು ಈಗಾಗಲೇ 2 ಸತಿ ಬದಲಾವಣೆ ಮಾಡಿದ್ದಾರೆ. ಈಗ ಅದಕ್ಕೋಸ್ಕರ ಇದಕ್ಕೆ ಈಗ ಸದ್ಯಕ್ಕೆ ನಗರ ಏನು ನಮ್ಮ ಸಿಟಿ ಯೂನಿವರ್ಸಿಟಿ ಅಂತಿದೆ ಅದಕ್ಕೆ ಹೆಸರನ್ನು ಬದಲಾವಣೆ ಮಾಡೋಣ, ಮುಂದೆ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಮಾನ್ಯ ಸುರೇಶ್ ಗೌಡರ ಸಲಹೆ ಖಂಡಿತ ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ. ಮತ್ತು ಅವರು ಈಗ ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರನ್ನು ಬಗ್ಗೆ ಚರ್ಚೆ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಅದರಿಂದ ಖಂಡಿತ ಅದನ್ನು ನಾನು ಎಲ್ಲರ ಜೊತೆ ಚರ್ಚೆ ಮಾಡಿ ಮುಂದೆ ಅದಕ್ಕೆ ತುಮಕೂರು ವಿಶ್ವವಿದ್ಯಾಲಯಕ್ಕೆ ಏನು ಹೆಸರಿಡ್ಬೋದು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಕ್ರಮ ವಹಿಸ್ತೇವೆ. ಈಗ ವಿಧೇಯಕವನ್ನು ಖಂಡವಾಗಿ ಮತ್ತೆ ಹಾಕುತ್ತೇನೆ. ಕಂಡು ವಿಧೇಯಕದ ಬರೀ ಹೆಸರಿಡೋದ್ರಿಂದ ವಿಶ್ವವಿದ್ಯಾಲಯಗಳಲ್ಲಿ ಏನು ಆಗಲ್ಲ. ಯೂನಿಯನ್ ಎಲೆಕ್ಷನ್ ಸಿಂಡಿಕೇಟ್ ಇತ್ತು, ತೆಗೆದಾಕ್ಬಿಟ್ರು. ಈಗ ವಿಧೇಯಕವನ್ನು ಖಂಡವಾಗಿ ಮತ್ತೆ ಹಾಕುತ್ತೇನೆ. ಸಚಿವರೇ, ಎಲೆಕ್ಷನ್ ಮಾಡೋಣ, ಮಾಡಿಸ್ಬೇಕು, ಖಂಡಿತ ಮಾಡಿಸ್ಬೇಕು. ನಾವು ನೀವು ಅಲ್ಲಿಂದನೇ ಬಂದವರು, ನಾವು ಅಲ್ಲಿಂದನೇ ಬಂದವರು. ದಾಖಲೆಗಿರ್ಲಿ ಇದು. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ವಿಧೇಯಕ 2025 ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2021 ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. 2020 ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮಾನ್ಯ ಸಚಿವರು ಮಂಡಿಸಿ. ಮಾನ್ಯ ಸಭಾಧ್ಯಕ್ಷರೇ, 2025 ಸಾಲಿನ ಕರ್ನಾಟಕ ಅಂತರ್ಜಲ
ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಮಯ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸಬೇಕಂತೇಳಿ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ರಾಜ್ಯದಲ್ಲಿ ನಮ್ಮ ಕೆರೆ ಪ್ರಾಧಿಕಾರದಲ್ಲಿ ಸುಮಾರು 41,849 ಕೆರೆಗಳಿವೆ. 2019ರಿಂದನೂ ಈ ಕೆರೆಗಳಿಗೆ ಬಫರ್ ಝೋನ್ ಅಂತ ಫಿಕ್ಸ್ ಆಗಿ ಅಂತರ್ಜಾಲ ತಗೊಂಡ್ಬಿಟ್ರೆ ಮೊದಲು ಇದೇ ಬರ್ತದೆ. ಇಲ್ಲ 2 ಬಿಲ್ ಇದೆ, ಕನ್ಫ್ಯೂಸ್ ಆಯ್ತು ಅವರು. 2 ಬಿಲ್ ಇದೆ, ತಪ್ಪು. ಮೊದಲು ಅದನ್ನೇ ಆಯಿತು. ಇಯರ್ಫೋನ್ ಎಲ್ಲ ಕಿವಿಗೆ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಅಂತರ್ಜಲಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಿದೆ. ಆ ಗೈಡ್ಲೈನ್ಸ್ ಅನುಗುಣವಾಗಿ ಈಗಾಗಲೇ ರಾಷ್ಟ್ರದಲ್ಲಿ 15 ರಾಜ್ಯಗಳಲ್ಲಿ ಇದನ್ನಾಗಲೇ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲಿ NOC ಜಾಸ್ತಿ ಬಲ್ಕ್ ವಾಟರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೋ ಅವ್ರ ಮೇಲೆ ಕಂಡೀಷನ್ಸ್ ಹಾಕಬೇಕೆಂಬ ಉದ್ದೇಶದಿಂದ ಈ ತಿದ್ದುಪಡಿಯನ್ನು ತರಲಾಗಿದೆ. ಸೊ ಈ ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರ ಹೊರಡಿಸಿರ್ತಕ್ಕಂಥ ಮಾರ್ಗಸೂಚಿಗಳ ಅನುಗುಣವಾಗಿ ನಾವು ಈ ತಿದ್ದುಪಡಿ ತಂದಿದ್ದೀವಿ. ಇದರಲ್ಲಿ ಬಲ್ಕ್ ವಾಟರ್ ಉಪಯೋಗ ಮಾಡ್ತಕ್ಕಂಥ ಕೆಲವು ಏಜೆನ್ಸಿಗಳು ಕ್ಲಿಯರ್ ಆಗಿದೆ. ಮತ್ತು 2025-26 ಆಯವ್ಯಯ ಭಾಷಣದಲ್ಲಿ ಸಹಿತ ಈ ವಿಷಯವನ್ನು ಪ್ರಸ್ತಾವಿಸಲಾಗಿದೆ. ಆಡಳಿತ ಸುಧಾರಣಾ ಆಯೋಗ 2ರ ಶಿಫಾರಸುಗಳನ್ನು ಸಹಿತ ಜಾರಿ ತರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ತಿದ್ದುಪಡಿ ತರ್ತಾ ಇದ್ವಿ. ಕೇಂದ್ರ ಅಂತರ್ಜಲ ಪ್ರಾಧಿಕಾರ ಹೊಸದಿಲ್ಲಿಯವರು ಹೊರಡಿಸಿದ ಮಾರ್ಗಸೂಚನೆ ಅನುಗುಣವಾಗಿ ಮತ್ತು ಜನಬೆಸಾಸ್ ಅಧಿನಿಯಮ 23 ಅನುಗುಣವಾಗಿ ಈ ತಿದ್ದುಪಡಿಯನ್ನು ನಾವು ತರ್ತಾ ಇದ್ದೀವಿ. ಇದರಿಂದ ಯಾವ ಪ್ರದೇಶದಲ್ಲಿ ಜಾಸ್ತಿ ಯೂನಿಟ್ಗಳನ್ನು ಯುಟಿಲೈಸ್ ಮಾಡ್ತಾರೋ ಅವರಿಗೆ ಈ NOC ಇಶ್ಯೂ ಮಾಡುವಂಥ ಒಂದು ಕಂಡೀಷನ್ ಆಗ್ತಾಯಿದ್ವಿ. ಇದರಿಂದ ವಿನಾಯಿತಿ ಸಹಿತ ಕೊಟ್ಟಿರ್ತಕ್ಕಂಥ ಈಗಾಗಲೇ ಕುಡಿಯೋ ನೀರು ಮತ್ತು ಗೃಹ ಬಳಕೆಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವೈಯಕ್ತಿಕವಾಗಿ ಗೃಹ ಉಪಯೋಗಕ್ಕೆ ಉಪಯೋಗ ಇರ್ತಕ್ಕಂಥ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ಗ್ರಾಮೀಣ ಕುಡಿಯೋ ನೀರು ಸರಬರಾಜು ಸ್ಕೀಮ್ಗಳು ಸಹಿತ ಯಾವುದೇ ತೊಂದರೆ ಇಲ್ಲ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸಶಸ್ತ್ರ ಪಡೆಯ ಕಾರ್ಯಸಂಸ್ಥೆಗಳು ಸಹಿತ ಇದರಿಂದ ಯಾವುದೇ ವಿನಾಯಿತಿ ಇದೆ. ಕೃಷಿ ಚಟುವಟಿಕೆಗಳಿಗೆ ವಿನಾಯಿತಿ ಇದೆ. ಅಂತರ್ಜಲ ತೆಗೆಯುವವರಿಗೆ ಕೈಗಾರಿಕೆಗಳು ಅಥವಾ ಗಣಿಗಾರಿಕೆ ಪ್ರಾಜೆಕ್ಟ್ಗಳಿಗೆ ಮೂಲಸೌಕರ್ಯ ಪ್ರಾಜೆಕ್ಟ್ಗಳಿಗೆ ಬೇಕಾಗಿರ್ತಕ್ಕಂಥ ಅಪ್ ಟು 5,000 ಲೀಟರ್ಸ್ ತನಕ ಯಾವುದೇ NOCಗೆ ತೊಂದರೆ ಇಲ್ಲ. ಅವ್ರು NOC ಇಶ್ಯೂ ಮಾಡಲಿಕ್ಕೆ. ಉಳಿದಂಥ ಬಫರ್ ಅಂತರ್ಜಲವನ್ನು ಹೊರತೆಗೆಯುವ ಅತಿ ದೊಡ್ಡ ಪ್ರಮಾಣದಲ್ಲಿ ನೀರು ಸರಬರಾಜಿಗೆ ಇರತಕ್ಕಂಥ ಎಲ್ಲ ಖಾಸಗಿ ಟ್ಯಾಂಕರ್ಗಳಿಗೆ ಮತ್ತು ಇಂಡಸ್ಟ್ರಿನಲ್ಲಿ ಹೆಚ್ಚು ವಾಟರ್ ಉಪಯೋಗ ಮಾಡ್ತಕ್ಕಂಥವ್ರಿಗೆ ಇವರಿಗೂ ಮಾತ್ರ NOC ತೊಗೋಬೇಕಾದ್ರೆ ಅವ್ರಿಗೆ ಕಂಡೀಷನ್ಸ್ ಹಾಕಿ ಈ ತಿದ್ದುಪಡಿಯನ್ನು ತರ್ತಾಯಿದ್ವಿ. ಮೊದಲು ಅವರಿಗೆ 5,000 ರೂಪಾಯಿ ಪೆನಾಲ್ಟಿ ಆಗ್ತಕ್ಕಂಥದ್ದು, ಅದನ್ನು ನಾವು 25,000 ಮಾಡಿದ್ವಿ. ಮತ್ತೊಂದು ರೀತಿಯಲ್ಲಿ 10,000 ರೂಪಾಯಿ ಪೆನಾಲ್ಟಿ ತಕ್ಕಂಥ 25,000 ಮಾಡಿದ್ವಿ. ಸೊ ಈ ರೀತಿಯಾಗಿ ಇವತ್ತು ಏನು ಗ್ರೌಂಡ್ ವಾಟರ್ನ ಜಾಸ್ತಿ ಯುಟಿಲೈಸ್ ಮಾಡ್ತಕ್ಕಂಥವ್ರನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಬಲ್ಕ್ ವಾಟ್ರು ಯುಟಿಲೈಸ್ ಮಾಡ್ತಕ್ಕಂಥವ್ರಿಗೆ ಈ ನಮ್ಮ NOC ಇಶ್ಯೂ ಮಾಡಬೇಕಾದ್ರೆ ಈ ಕಂಡೀಷನ್ಸ್ ಹಾಕಿ ಇದನ್ನು ತಿದ್ದುಪಡಿ ತಂದಿದ್ದು. ಓಕೆ, ಆಯಿತು. BR ಪಾಟೀಲ್ ಸರ್. ಅಧ್ಯಕ್ಷರೇ, ಈ ಬಿಲ್ಲನ್ನು ಸ್ವಾಗತ ಮಾಡಲೇಬೇಕು ನಾವು. ಗ್ರೌಂಡ್ ವಾಟರ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ ಅಂತ ಹಿಂದೆ ಮಾಡೆಲ್ ಆ್ಯಕ್ಟ್ ಬಂದಿದೆ. ಈಗೇನು ನಾವು ಬೋರ್ವೆಲ್ಗಳನ್ನು ಕೊರಿತಾ ಇದ್ದೀವಿ, ನಿಯಮದ ಪ್ರಕಾರ ಅದು ಅಂತರವನ್ನು ಕೈಕೊಂಡು ಹೋಗ್ತಾ ಇಲ್ಲ. ಅಕ್ಕಪಕ್ಕದಲ್ಲೇ ಬೋರ್ವೆಲ್ ಕೊರಿತೀವಿ. ಹಾಗಾಗಿ ನೀರು ಅತಿಯಾಗಿ ಎಕ್ಸ್ಪ್ಲಾಯ್ಟ್ ಮಾಡಿದ ಮೇಲೆ ಕುಡಿಲಿಕ್ಕೆ ಕೂಡ ನೀರು ಸಿಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಮಂತ್ರಿಗಳು ಸ್ಪಷ್ಟತೆ ಕೊಡಬೇಕು. ಇದು ಅಂತರವನ್ನು ಕೈಕೋಬೇಕು ಮತ್ತು ನೀರಿನ ಬಗ್ಗೆ ಜಾಗೃತಿ ಮೂಡಿಸಬೇಕು. ಶಾಲೆ ಕಾಲೇಜುಗಳಲ್ಲಿ ಸಾರ್ವಜನಿಕರಲ್ಲಿ ನೀರಿನ ಬಳಕೆ, ಯಾಕಂದರೆ ಭಯಾನಕ ಸಮಸ್ಯೆ ಇದೆ ಮುಂದೆ. ಹಾಗಾಗಿ ಇವತ್ತು ಈ ಮಸೂದೆಯಲ್ಲಿ ಇದನ್ನು ಕೂಡ ಎಚ್ಚರವಹಿಸಿ ನಮೂದಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ.
ಅಶ್ವಥ್ ನಾರಾಯಣ. ಸರ್, ಈ ಬಿಲ್ ಏನು ತಂದಿದ್ದಾರೆ ಇದು ಒಳ್ಳೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ತಂದಿರುವಂಥದ್ದು ಸ್ವಾಗತಿಸುವಂಥದ್ದು ಇದೆ ಸರ್. ಆದರೆ ಬಲ್ಕ್ ಏನು ವಾಟರ್ ಯೂಸರ್ಸ್ ಏನಿದ್ದಾರೆ, ಈ ಬೋರ್ವೆಲ್ಲಿನ ಬಲ್ಕ್ ವಾಟರ್ ಯೂಸರು ಅಥವಾ ಕಮರ್ಷಿಯಲೈಸೇಷನ್ ಮಾಡ್ತಿರೋಂಥವ್ರು NOC ಕೊಡಲಿಕ್ಕೆ ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಅಂದರೆ ಬಲ್ಕ್ ಯೂಸರ್ಸ್ ಇವ್ರು ಮಾಡೋರಿಗೆ NOC ಕೊಟ್ಟು ಯೂಸ್ ಮಾಡ್ಲಿಕ್ಕೆ ಕೊಡ್ತೀನಿ ಅಂತ ಹೇಳ್ತಿರೋದು ಇವರು. ಇವರಿಂದ NOC ತೊಗೊಂಡು ಅವ್ರ ಬಳಕೆಯನ್ನು ಮಾಡ್ಬೋದು ಅನ್ನೋಂಥದ್ದ, ರೆಗ್ಯುಲೇಟ್ ಮಾಡೋದು ಅಷ್ಟೇ ಅಂತ. ಅದನ್ನ ಯಾಕೆಂದ್ರೆ ಬಹಳ ಮುಖ್ಯವಾಗಿ ಈ ವಿಚಾರವನ್ನ ಇನ್ನ ಬಹಳ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಒಳ್ಳೇದು ಅಂತ ಕೇಳ್ಕೊತೀನಿ. ಬೇರೆ ಇಲ್ಲ ಮಾತಾಡ್ಲಿಕ್ಕೆ ಪುಂಜಾರಿ ಬಹಳ ಮುಖ್ಯವಾಗಿ ಕೊಡ್ತಾರೆ. ಅಧ್ಯಕ್ಷರೇ, ಇವತ್ತು ಗ್ರೌಂಡ್ ವಾಟರ್ ರಿಚಾರ್ಜ್ ಬಗ್ಗೆ ಸಹ ಇದರಲ್ಲಿ ಒಂದು ಅಂಶ ಇನ್ವಾಲ್ವ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ಏನಂತ ಹೇಳಿದ್ರೆ, ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಅನೇಕ ಕಡೆಗಳಲ್ಲಿ ವೆಂಟೆಡ್ ಡ್ಯಾಮ್ಗಳನ್ನು ನಿರ್ಮಾಣ ಆಗಿದೆ. ಇವತ್ತು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಕ್ಕಂಥದ್ದು ವಿಶೇಷವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಗಮನ ಇಟ್ಟು ನಾನು ಹೇಳ್ತಾ ಇದ್ದೇನೆ. ನಮ್ಮದು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಕ್ಕಂಥದ್ದು ಎಲ್ಲಿ ಕೇಳಿದರೆ ವೆಂಟೆಡ್ ಡ್ಯಾಮ್ಗಳ ಹಿಂದ್ಗಡೆ ನಾವು ಜನವರಿ ನಂತರ ಹಲಗೆ ಹಾಕ್ತೇವೆ, ಆ ನಂತರ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುವಂಥದ್ದು. ಅಧ್ಯಕ್ಷರಿಗೆ ಗೊತ್ತಿದೆ, ಒಂದು 25 ವರ್ಷದ ಹಿಂದೆ ನಮ್ಮಲ್ಲಿ ಬೋರ್ವೆಲ್ಲು ಸುಮಾರು 150ರಿಂದ 200 ಫೀಟ್ ಆಳದಲ್ಲಿ ನಮಗೆ ಬೋರ್ನಲ್ಲಿ ನೀರು ಸಿಗ್ತಿತ್ತು. ಆದರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬೋರ್ವೆಲ್ಗಳು ಎಷ್ಟು ಡೆಪ್ತ್ ಹೋಗಿದೆ ಅಂದರೆ 1200 ಫೀಟ್ವರೆಗೆ ಹೋಗುವಂಥ ನಿದರ್ಶನ ಇವತ್ತು ಕೋಲಾರದ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲೂ ಇದೆ. ಇಷ್ಟು ನೀವು ಹೇಳ್ಬೋದು, ಇಷ್ಟು ಮಳೆ ಬೀಳ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಯಾಕೆ ಗ್ರೌಂಡ್ ವಾಟರಲ್ಲಿ ನೀರಿಲ್ಲ ಅಂತ ಹೇಳಿದರೆ, ನಮ್ಮಲ್ಲಿ ಹರಿಯುವ ನೀರನ್ನು ತಡೆಯುವಂಥ ಪ್ರಯತ್ನ ಆಗದ ಕಾರಣಕ್ಕೋಸ್ಕರ ಮತ್ತೆ ಸಿಲ್ಟ್ ತೆಗಿತಾ ಇಲ್ಲ ಅಧ್ಯಕ್ಷರೇ. ನಾವು ಇವತ್ತು ಏನು ವೆಂಟೆಡ್ ಡ್ಯಾಮಿನ ಹಿಂದ್ಗಡೆ ಮಳೆಗಾಲದಲ್ಲಿ ಬಂದು ಶೇಖರಣೆ ಆಗಿರ್ತಕ್ಕಂಥ ಸಿಲ್ಟನ್ನು ನಾವು ತೆಗೆಯದ ಕಾರಣಕ್ಕೋಸ್ಕರ ಇವತ್ತು ಗ್ರೌಂಡ್ ವಾಟರ್ ರೀಚಾರ್ಜು ಆಗ್ತಾ ಇಲ್ಲ. ಸಚಿವರು ಸ್ವಲ್ಪ ಈ ಸಿಲ್ಟ್ ತೆಗೆಯುವ ದೃಷ್ಟಿಯಲ್ಲೂ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟರೆ ಗ್ರೌಂಡ್ ವಾಟರ್ ರೀಚಾರ್ಜು ಆಗ್ತದೆ, ಬೋರ್ವೆಲ್ಗಳಿಗೆ ಸಫಿಷಿಯೆಂಟ್ ಆಗಿರ್ತಕ್ಕಂಥ ನೀರು ಲಭ್ಯತೆಯೂ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಬಾಲಕೃಷ್ಣ ಆಯ್ತು. ಗ್ರೌಂಡ್ ವಾಟರ್ ರೀಚಾರ್ಜ್ ಹೆಚ್ಚು ಮಾಡಬೇಕಾದ್ರೆ ಮಾನ್ಯ ಅಧ್ಯಕ್ಷರೇ, ಪಟ್ಟಣದೊಳಗೆ ಗ್ರಾಮದೊಳಗೆ ಕೆರೆಗಳು ಅದಾವೆ, ಕೆರೆಗಳು ತುಂಬಿಸುವಂಥ ಯೋಜನೆ ಮಾಡ್ಬೇಕು. ಓಕೆ. ಅದ್ರ ಬಾಜುಕನ ಲಿಫ್ಟ್ ಇರಿಗೇಷನ್ ಅದಾವೆ, ನಮ್ಮಲ್ಲಿ GLBC ಅದ, ಅದ್ರ ಮುಖಾಂತರ ಕೆರೆಗಳಿಗೆ ಕನೆಕ್ಷನ್ ಕೊಟ್ಟು ಅವು ಸದಾಕಾಲ ನೀರು ತುಂಬುವಂಥ ವ್ಯವಸ್ಥೆ ಆಗಬೇಕು. ಮತ್ತು ನೀರಾವರಿ ಟೈಮ್ದಾಗ ಕೆರೆಗೆ ನೀರು ಬಿಡಂಗಿಲ್ಲ ರೈತರು. ಈ ಮಳೆಗಾಲದ ಹೊತ್ತಿನಾಗ ಆ ಕೆರೆಗಳನ್ನು ತುಂಬಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೇಕು. ಯಾಕಂದ್ರೆ ಟಾಪ್ ಮ್ಯಾಗ ಕಿನಾಲ್ ಹಾಯಿ ಮುಂದೆ ಕೆರೆಗಳು ತುಂಬಂಗೆ ಇಲ್ಲ, ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕನ್ನುವಂಥದ್ದನ್ನು ತಮ್ಮ ಮುಖಾಂತರ ಸಚಿವರಲ್ಲಿ ವಿನಂತಿ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಣ್ಣ ನೀರಾವರಿ ಸಚಿವರು ಕರ್ನಾಟಕ ಅಂತರ್ಜಲ ಮತ್ತು ನಿರ್ವಹಣೆ ವಿನಿಯಮನ ಮತ್ತು ನಿಯಂತ್ರಣದ ಬಗ್ಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ, ಸ್ವಾಗತ ಮಾಡ್ತೇವೆ. ಅದರಲ್ಲಿ ಕೇಂದ್ರ ಅಂತರ್ಜಲ ಪ್ರಾಧಿಕಾರ ಹೊಸದೆಯಲ್ಲಿ ಇವರು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಮಾಹಿತಿನ ಮುಂದಿಟ್ಟಿದ್ದಾರೆ. ಇವತ್ತು ಅಂತರ್ಜಲಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಇವತ್ತು ಸಣ್ಣ ನೀರಾವರಿ ಇಲಾಖೆಯ ಅಡಿನಲ್ಲಿ ಬರ್ತಕ್ಕಂಥ ಕೆರೆಗಳಾಗಿರ್ಬೋದು, ಜಲಸಂಪನ್ಮೂಲ ಇಲಾಖೆಯ ಅಡಿನಲ್ಲಿ ಬರ್ತಕ್ಕಂಥ ಕೆರೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಅಡಿನಲ್ಲಿ ಬರ್ತಕ್ಕಂಥ ಕೆರೆಗಳಾಗಿರ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿ ನೀರು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಶೇಖರಣೆ ಆಗ್ತದೆ. ಆ ಶೇಖರಣೆಯಾಗಿ ಬೇಸಿಗೆ ಕಾಲದಲ್ಲಿ ಅದು ಖಾಲಿಯಾದಂಥ ಸಂದರ್ಭದಲ್ಲಿ ಹೂಳನ್ನು ಕೆಲವು ಕಡೆ ತಾಂತ್ರಿಕವಾಗಿ ವಿರುದ್ಧವಾಗಿ, ಏಕೆಂದರೆ 3 ಅಡಿ ಹೂಳೆತ್ತಕ್ಕಂಥದ್ದನ್ನು ಈ JCB ಇಟಾಚಿಗಳಲ್ಲಿ 10-12 ಅಡಿ ಆಳವಾಗಿ ಹೂಳೆತ್ತೋದ್ರಿಂದ ಆ ಮುಂದೆ ಬರುವಂಥ ಮಳೆಗಾಲದಲ್ಲಿ ನೀರು ಶೇಖರಣೆಯಾಗಿ ಆ ಬಂಡಿಂಗ್ ಕೆಳಗಡೆಯಿಂದ ಗ್ರೌಂಡಲ್ಲಿ ನೀರು ಮುಂದಿನ ಅಚ್ಚುಕಟ್ಟಿಗೆ ಹೋಗಿ ಸೀಪೇಜ್ ಆಗಿ ಅಲ್ಲೂ ಕೂಡ ಬೆಳೆ ಬೆಳೆದಲೇ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಿದೆ. ಮಾನ್ಯ ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಇವತ್ತು ಸಣ್ಣ ನೀರಾವರಿ ಇಲಾಖೆ ಆಗಿರ್ಬೋದು, ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿದಿರ್ಬೋದು, ಆ ಹೂಳೆತ್ತುವಂಥ ಒಂದು ವಿಚಾರದಲ್ಲಿ ಒಂದು ಶಿಸ್ತುಬದ್ಧವಾದಂಥ ಒಂದು ಕಾನೂನನ್ನ ಕಟ್ಟುನಿಟ್ಟಾಗಿ ತರಬೇಕು ಅಂತ ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡ್ತೇನೆ. ಈ ಒಂದು ಬಿಲ್ ಬಗ್ಗೆ ಅವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದೆ. ಮಾನ್ಯ ಸಭಾಧ್ಯಕ್ಷೆ, ಇದೇನು ಬಿಲ್ ತರಲಿಕ್ಕೆ ಕೊಟ್ಟು ಇದ್ದಾರೆ, ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಅದ್ರ ಜೊತೆಗೆ
ನಮ್ಮ ಮಲೆನಾಡು ಭಾಗನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಏನಾಗಿದೆ, ನಮ್ಮ ಮಲೆನಾಡು ಭಾಗದಲ್ಲಿ ಎಲ್ಲ ಕಡೆಯಿಂದ ಹೆಚ್ಚು ಮಳೆ ಬರುತ್ತೆ, ಆದರೆ ಆ ಮಳೆ ನೀರು ಎಲ್ಲೂ ಕೂಡ ಶೇಖರಣೆ ಆಗಲ್ಲ. ಕೆರೆಗಳ ಅಭಿವೃದ್ಧಿಯಾಗಿ 10-20 ವರ್ಷಗಳಾಗಿದೆ, ಕೆರೆಗಳಲ್ಲಿ ಶಿಲ್ಟ್ ತುಂಬಿಕೊಂಡು ತೂಬುಗಳು ಒಡೆದೋಗಿ ಬರ್ತಕ್ಕಂಥ ನೀರು ಸಮೇತ ನಿಲ್ತಾ ಇಲ್ಲ. ನಾವು ಮಾನ್ಯ ಸಚಿವರಿಗೆ ಏನಂತ ಹೇಳಿದ್ರೆ, ಇದ್ರ ಜೊತೆಗೆ ಮಲೆನಾಡು ಭಾಗನ ಹೆಚ್ಚು ಆದ್ಯತೆಯನ್ನು ಕೊಟ್ಟು ನಮ್ಮಲ್ಲೂ ಕೂಡ ನೀರು ನಿಂತು ಅಂತರ್ಜಲ ಅಭಿವೃದ್ಧಿ ಆಗ್ಬೇಕು. ಯಾಕೆಂದ್ರೆ ಈ ಹೊಳೆಗಳೆಲ್ಲ ನಮ್ಮಲ್ಲಿ ಹುಡ್ತವೆ, ನಮ್ಮಲ್ಲಿ ಎಲ್ಲೂ ಕೂಡ ಡ್ಯಾಮ್ ಇಲ್ಲ, ಡ್ಯಾಮ್ ಇರ್ತಕ್ಕಂಥದ್ದು ಬಯಲುಸೀಮೆಯಲ್ಲಿ. ಸೊ ನಮ್ಮಲ್ಲಿ ಅಂತರ್ಜಲನೇ ಕುಸಿತೋಗ್ತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಮಲೆನಾಡು ಭಾಗದಲ್ಲಿ ಕೆರೆಗಳ ಅಭಿವೃದ್ಧಿ ಆದ್ರೆ 4 ವರ್ಷ ಬರಗಾಲ ಬಂದರೂ ಸಮೇತ ನೀರು ಸಿಗುತ್ತೆ, ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಅಂತರ್ಜಲ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದೇವೆ ನಾವು. ಈ ಹಿಂದೆ ನಜೀರ್ ಸಾಬ್ ಅವರನ್ನು ನೆನಪು ಮಾಡ್ಕೊಳ್ಳೋವಂಥದ್ದು ಅಗತ್ಯ ಇದೆ ಅಂತೇಳಿ ಕೂಡ ನಾನು ಭಾವಿಸ್ತೇನೆ. ನಜೀರ್ ಸಾಬ್ ಹೋಗಿ ನೀರು ಸಾಬ್ ಆಗಿದ್ದರು. ಈ ರೀತಿಯ ಬೋರ್ವೆಲ್ಗಳನ್ನು ವಿಶೇಷವಾದಂಥ ರೀತಿಯಲ್ಲಿ, ಯಾಕಂದರೆ ನಮ್ಮ ಶಿವಮೊಗ್ಗದೊಳಗಡೆ ತುಂಬ ಸಂಗತಿಗಳನ್ನು ಅವ್ರು ಮಾಡಿದ್ರು. ಆದರೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಸಮಸ್ಯೆ ಈಗ ಶುರು ಆಗಿರೋದು, ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಬೇಕಾದಂಥ ಸಂಗತಿಗಳು ಯೋಚನೆ ಮಾಡಿರುವಂಥದ್ದು ಸರಿ ಇದೆ, ಸ್ವಾಗತ. ಶಿವಮೊಗ್ಗದಲ್ಲಿ ನಗರ ವ್ಯಾಪ್ತಿಗೆ ಬರುವಂಥ ಜಿಲ್ಲಾ ಪಂಚಾಯಿತಿ ಕೆರೆಗಳ ಬಗ್ಗೆ ನಾನು ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತಾ ಇದ್ದೇನೆ. ತುಂಬ ದೊಡ್ಡ ದೊಡ್ಡ ಕೆರೆಗಳು ಇದೆ, ಸಣ್ಣ ಸಣ್ಣ ಕೆರೆಗಳು ಕೂಡ ಇದೆ. ಆ 75 ಕೆರೆಗಳನ್ನು ಯಾರು ಅದನ್ನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯವರು ಅವರೂ ನೋಡೋದಿಲ್ಲ. ಅದನ್ನು ಡೆವಲಪ್ ಮಾಡೋಕ್ಕೆ ನಾವು ಅವಕಾಶ ಕೊಡಿ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆಗೆ ಅವಕಾಶ ಕೊಡದೇ ಇರೋ ಸ್ಥಿತಿ ಇದೆ, ಸೂಡಾಕ್ಕೂ ಕೂಡ ಅವಕಾಶ ಕೊಡದೇ ಇರೋ ಸ್ಥಿತಿ ಇದೆ. ಇದಕ್ಕೂ ಕೂಡ ಇದಕ್ಕೇನಾದ್ರು ಒಂದು ಪರಿಹಾರ ಹುಡುಕುವಂಥ ಕೆಲಸ ಯು ಡಿ ಸಚಿವರು ಇಲ್ಲೇ ಇದ್ದಾರೆ, ತಾವು ಇದ್ದೀರಾ. ಹಾಗಾಗಿ ಇಲ್ಲಿ ನೆನಪು ಮಾಡಿ ಆ ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ದಯಮಾಡಿ ಕೆರೆಗಳಿಗೆ ಬೇಕಾಗಿರುವಂಥ ಒಂದು ಹೂಳೆತ್ತುವಂಥ ವ್ಯವಸ್ಥೆಗೆ ಅದನ್ನು ಡೆವಲಪ್ಮೆಂಟ್ ಮಾಡುವಂಥ ವ್ಯವಸ್ಥೆಗೆ ತಾವು ಶಕ್ತಿ ಕೊಡುವಂಥದ್ದು ಅಗತ್ಯ ಇದೆ. ಈ ಬಿಲ್ ಒಳಗಡೆ ಅವಕಾಶ ಇದೆ, ಅದನ್ನು ಜೋಡಿಸ್ಕೋಬೇಕು ಅಂತ ವಿನಂತಿ ನಾನು ಮಾಡ್ತೀನಿ. ಜಿ ಟಿ ಪಾಟೀಲ್ ಹ್ಯಾಂಡ್ ಓವರ್ ಮಾಡಿ ಅಂತ ನಮಗೆ ಕೇಳಿದ್ದಾರೆ. ಹ್ಯಾಂಡ್ ಓವರ್ ನಗರ ಪಾಲಿಕೆಯಲ್ಲಿ ಪತ್ರ ಬಂದಿದೆ, ಆದ್ರೆ ಮಾಡೋರು ಯಾರು ಮಾಡ್ಕೊಳ್ಳೋರು ಯಾರು ಅನ್ನೋದು ಪ್ರಶ್ನೆ ಇದೆ. ಜಿ ಟಿ ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಚಿವರು ತಂದಿರುವಂಥ ವಿಧೇಯಕಕ್ಕೆ ಬೆಂಬಲ ಸೂಚಿಸೋದ್ರ ಜೊತೆಗೆ ನಮ್ಮ ಭಾಗದೊಳಗೆ 100ರಿಂದ 150 ಅಡಿಗೆ ನೀರು ಸಿಗ್ತಿತ್ತು, ಈಗ 1000 ಅಡಿ ಹೋಗಿದೆ. ಆಮೇಲೆ ಪ್ರತಿಯೊಂದು ಊರಿನಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಲ್ಲಿ ಯಾವ ಕೆರೆಗಳಲ್ಲಿ ನೀರಿಲ್ಲ. ರೈತರ ಹೊಲದೊಳಗೆ ಸಹಿತ ಇದೇ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾನು ನಿಮ್ಮ ಮುಖಾಂತರ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ, ಅವಕಾಶದ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಪ್ರತಿಯೊಂದು ಕೆರೆಗಳಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಆಗಬೇಕು. ಇದರ ಜೊತೆಗೆ ಸಾರ್ವಜನಿಕ ಬೋರ್ ಇರ್ಬೋದು, ರೈತರ ಬೋರ್ ಇರ್ಬೋದು, ಆ ಬೋರ್ಗಳಿಗೆ ಪುನರ್ ನಿರ್ಮಾಣ ನೀರು ತುಂಬಿಸಲಿಕ್ಕೆ ಕ್ರಮ ಕೈಗೊಳ್ಳಿಕ್ಕೆ ಸನ್ಮಾನ್ಯ ಸಚಿವರು ಈ ವಿಧೇಯಕದಲ್ಲಿ ಹಾಕಿಕೊಳ್ಬೇಕಂತ ಒತ್ತಾಯ ಮಾಡ್ತೀನಿ. ಅಲ್ಲಂ ಪ್ರಭು, ಮೈಕ್ ಆನ್ ಮಾಡಿ. ಗುಲ್ಬರ್ಗದಲ್ಲಿ ಕೆರೆ ಆದರೆ ಭಾಳ ಒಳ್ಳೆಯದು, ಯಾಕಂದರೆ ಕುಡಿಯುವ ನೀರಿನ ಸಮಸ್ಯೆ ಭಾಳ ಇದೆ. ಈಗಾಗಲೇ ಮಂತ್ರಿಗಳು ನಮ್ಗೆ ಸಹಾಯ ಮಾಡಿದ್ದಾರೆ ಒಂದು ಕೆರೆದ ಬಗ್ಗೆ. ಇನ್ನೂ 3 ಕೆರೆಗಳು ಆಗಬೇಕಾಗಿದೆ. ದಯಮಾಡಿ ಮತ್ತು ಅವರು ಬಂದು ಕೆರೆ ತುಂಬುವ ಕಾರ್ಯಕ್ರಮ ನಮ್ಮಲ್ಲಿ 4-5 ವರ್ಷಗಳ ಹಿಂದೆ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿದೆ. ಅಲ್ಲಿ ಬಿಲ್ ಬಗ್ಗೆ ಮಾತಾಡಿ. ಅವ್ರು ಬಂದು ನೋಡಿದ್ದಾರೆ ಕೆಲಸ, ಕೆರೆ ತುಂಬುವ ಕಾರ್ಯಕ್ರಮ ಕೆಲಸ ಆದರೆ ಬಿಲ್ ಬಿಟ್ಟು ಏನೋ ತಗೊಂಡು ಒಳ್ಳೆ ಬಿಲ್ ಇದೆ. ಇನ್ನೂ ಹೆಚ್ಚಿನ ಕೆರೆಗಳು ಮಾಡಲಿಕ್ಕೆ ಉತ್ತೇಜನ ಕೊಡಿ, ಅವ್ರಿಗೆಲ್ಲರೂ ಸಹಾಯ ಮಾಡಲಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದು ಅಂತರ್ಜಲ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಕ್ಕೆ ನಿಯಮವನ್ನೇನು ತಂದಿದ್ದಾರೆ ಅದು ಸ್ವಾಗತ ಮಾಡ್ತೀವಿ. ಬಯಲುಸೀಮೆ, ಮಲೆನಾಡು ಬಯಲುಸೀಮೆನಲ್ಲಿ ಆಕಸ್ಮಿಕವಾಗಿ ಮಳೆ ಬರುತ್ತೆ. ಆ ಬಂದಂಥ ಮಳೆಯ ನೀರನ್ನು ಶೇಖರಣೆ ಮಾಡ್ಕೊಂಡು ಹೋದರೆ ನಮ್ಮದು ಅಂತರ್ಜಲ ಇರೋದಿಲ್ಲ. ಅದಕ್ಕೋಸ್ಕರ ಕೆರೆಗಳನ್ನು ಆಳ ಮಾಡಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಎಲ್ಲ ತಟ್ಟೆ ಕೆರೆ ಬಿದ್ದೋಗಿದೆ, ಮಣ್ಣು ಹೂಳು ಬಂದು ಎಲ್ಲ ಕೆರೆಗಳು ಅಭಿವೃದ್ಧಿ ಆಗಬೇಕು. ಮತ್ತೊಂದು ಕಡೆ ಚೆಕ್ ಡ್ಯಾಮ್ಸ್ ಆಗಬೇಕು. ಕೆರೆಗಳಿಗಿಂತ ಹಳ್ಳದ ಸೋಲೇನಿದೆ ಆ ಸೋಲ್ಗಳಿಗೆ ಉದ್ದಕ್ಕೂ ಅಲ್ಲಲ್ಲೇ 200 ಅಡಿ 300 ಅಡಿಗೆ ಒಂದೊಂದು ಚೆಕ್ ಡ್ಯಾಮ್ ಕಟ್ಸಿದ್ರೆ ಬಂದಂಥ ನೀರು ಸಮುದ್ರ ಸೇರೋದು ತಪ್ಪುತ್ತೆ, ನದಿ ಸೇರೋದು ತಪ್ಪುತ್ತೆ, ಅಂತರ್ಜಲ ನಮಗೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನಾನು ಒಂದೇ ಒಂದು ಗುಡ್ಡದಲ್ಲಿ ಮಾಡಿಸಿದ್ದೆ ಆ ಕೆಲಸನ. ಇವತ್ತು 70 ಅಡಿ 100 ಅಡಿಗೆ ನೀರು ಸಿಗ್ತಾ ಇದೆ. ಆ ಕೆಲಸನ ಮಾಡೋದಕ್ಕೆ ಇದರಲ್ಲಿ ನಮ್ಮ ಅವರೇ ಸಹಾಯ ಮಾಡಿದ್ರು, ನಮ್ಮ ಈ ಸಣ್ಣ ನೀರಾವರಿ ಸಚಿವರೇ ಸಹಾಯ ಮಾಡಿಕೊಟ್ಟು ಒಂದು 60-70 ಚೆಕ್ ಡ್ಯಾಮ್ ಹಾಕಿಕೊಟ್ಟಿದ್ರು. ಅವೆಲ್ಲ ಕಟ್ಸೋವತ್ತಿಗೆ ಈಗ ಎಲ್ಲ ನೀರು ತುಂಬುತ್ತೆ. ಆಕಸ್ಮಿಕವಾಗಿ ಮಳೆ ಬರುತ್ತೆ, ಹರಿದು ಹೋಗುತ್ತೆ, ಎಲ್ಲ ಸಮುದ್ರ ಸೇರುತ್ತೆ ಹಳ್ಳದಿಂದ. ಅದು ಹೋಗ್ದಂಗೆ ತಡೆಗಟ್ಟದೆ ಬಯಲುಸೀಮೆ ಕೆಲಸ.
ಆ ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಸಚಿವರು ಅವ್ರಿಗೆ ಹೇಳ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ಅಂತರ್ಜಲ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾನ್ಯ ಸಣ್ಣ ನೀರಾವರಿ ಸಚಿವರು ತಂದಿರುವಂಥ ಬಿಲ್ ಬಗ್ಗೆ ಇದು ತುಂಬ ಚೆನ್ನಾಗಿದೆ. ಈ ಕಾನೂನು ಆಗಬೇಕು, ಇದನ್ನ ಅಳವಡಿಸ್ಬೇಕು. ಆದರೆ ನಮ್ಮ ಅಸೆಂಬ್ಲಿಲಿ ನಾವು ಬರ್ತೇವೆ, ಕಾನೂನುಗಳು ಮಾಡ್ತೇವೆ. ಇದು ತುಂಬ ರೈತರಿಗೆ ಇಂಪಾರ್ಟೆಂಟ್ ಇರುವಂಥದ್ದು. ಆದರೆ ಈ ಪೇಪರ್ ಮೇಲೆ ಇರ್ತವೆ. ಆದರೆ ಇದು ಪೇಪರ್ ಮೇಲೆ ಇರಬಾರ್ದು, ಎಕ್ಸಿಕ್ಯೂಷನ್ ಆಗಬೇಕು. ಕಾನೂನು ಇದೆ ಅದು ಎಕ್ಸಿಕ್ಯೂಷನ್ ಆದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಮಾನ್ಯ ಅಧ್ಯಕ್ಷರೇ, ಒಳ್ಳೆಯ ಒಂದು ಬಿಲ್ ಇದು. ಆಯ್ತು, ಮುಂದೆ ಹೋಗಿ. ಆದರೆ ಒಂದು ವಿಷಯ ತಗೊಂಡ್ರೆ ಒಂದು ಸಣ್ಣ ಒಂದು ವಿಷಯ ಹೇಳಬೇಕು ಅಂದರೆ, ಇವತ್ತು ಕೇಂದ್ರ ಅಂತರ್ಜಲ ಮಂಡಳಿ ಕೇಂದ್ರ ಆನ್ಯುವಲ್ ಗ್ರೌಂಡ್ ರಿಪೋರ್ಟ್ ಒಂದು ಬಂದಿದೆ. 25 ಫೆಬ್ರವರಿ 2025 ಇಸ್ವಿ, ಈ ಒಂದು ತಿಂಗಳಿಂದ 4 ತಿಂಗಳಿಂದ ಅಂತರ್ಜಲ ನಿರ್ದೇಶನಾಲಯ ಅಲ್ಲಿಂದ ಪ್ರಧಾನ ಮುಖ್ಯ ಅಭಿಯಂತರರಿಗೆ ಒಂದು ರಿಪೋರ್ಟ್ ಬಂದಿದೆ. ಇದರಲ್ಲಿ ಆನ್ಯುವಲ್ ಗ್ರೌಂಡ್ ವಾಟರ್ ಕ್ವಾಲಿಟಿ ರಿಪೋರ್ಟ್ನಲ್ಲಿ ಇವತ್ತು ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂತರ್ಜಲ ಸಮಸ್ಯೆಗಳಾಗಿದೆ, ಈ ಒಂದು ರಿಪೋರ್ಟಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಇವತ್ತು ಅನೇಕ ಜಾರಿಗೆ ತಗೊಂಬರ್ತಿದ್ದಾರೆ. ಕರ್ನಾಟಕದ ಬಹುತೇಕ ಕಡೆ ಗ್ರೌಂಡ್ ವಾಟರ್ ನೆಟ್ರಿಕ್ ಮತ್ತು ಫ್ಲೋರೈಡ್ ಜಾಸ್ತಿ ಆಗಿದೆ. ಇತ್ತೀಚೆಗೆ ರಾಜಸ್ಥಾನ, ತಮಿಳುನಾಡು ಮತ್ತು ಕರ್ನಾಟಕ 40% ವಾಟರ್ ಅಂತರ್ಜಲ ಕಲುಷಿತಗೊಂಡಿದೆ ಅಂತ ಅಂದ್ಬಿಟ್ಟು ಆನ್ಯುವಲ್ ರಿಪೋರ್ಟಲ್ಲಿ ಇದೆ. ಇದ್ರ ಬಗ್ಗೆ ದಯಮಾಡಿ ಸುಮಾರು ಜಿಲ್ಲೆಗಳಲ್ಲಿ ನೋಡಿ, 28 ಜಿಲ್ಲೆಗಳಲ್ಲಿ ನೈಟ್ರೇಟು, 19 ಜಿಲ್ಲೆಗಳಲ್ಲಿ ಫ್ಲೋರೈಡ್ ಜಾಸ್ತಿ ಆಗಿದೆ. ಬೆಂಗಳೂರು ಗ್ರಾಮಾಂತರ, ವಿಜಯಪುರ, ಚಿಕ್ಕಬಳ್ಳಾಪುರ, ಗದಗ, ಚಿತ್ರದುರ್ಗ ಹಾಗೆ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಫ್ಲೋರೈಡ್ಗಳು ಜಾಸ್ತಿ ಆಗಿದೆ. ಸುಮಾರು ಕಡೆ ರಿಪೋರ್ಟ್ ಕೊಟ್ಟಿದ್ದಾರೆ. ನೀರಿನಲ್ಲಿ ನೈಟ್ರೇಟ್ ಹೆಚ್ಚಾದರೆ ಅಲರ್ಜಿ, ಜ್ವರದಂತಹ ಕಾಯಿಲೆಗಳು ಬರುತ್ತದೆ, ಶಿಶುಗಳಿಗೆ ಬ್ಲೂ ಬೇಬಿ ಸಿಂಡ್ರೋಮ್ ಕಾಡುತ್ತದೆ, ಮತ್ತು ಹಲ್ಲಿಗೆ ಸಮಸ್ಯೆಗಳು ಬರುತ್ತೆ, ಅಲರ್ಜಿ ಆಗುತ್ತೆ ಅಂತ ಅನೇಕ ರಿಪೋರ್ಟ್ಗಳನ್ನ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಿಂದ ಬಂದಿದೆ. ದಯಮಾಡಿ ಮಾನ್ಯ ಸಚಿವರು ಇದ್ರ ಬಗ್ಗೆ ತಗೊಂಡು ಇವತ್ತು ಅಂತರ್ಜಲ ಬೆಂಗಳೂರು ಮಹಾನಗರದಲ್ಲಿ 1300 ಅಡಿ 1500 ಅಡಿ ಬೋರ್ವೆಲ್ ಹಾಕ್ಬಿಟ್ರು ಕೂಡ ಸರಿಯಾಗಿ 1 ಇಂಚು ನೀರು ಸಿಗ್ತಿಲ್ಲ. ಬೆಂಗಳೂರು ಗ್ರಾಮಾಂತರ ನೀರು ಸಿಗ್ತಿಲ್ಲ. ದಯಮಾಡಿ ಇದಕ್ಕೆ ಒಂದು ಸಿಸ್ಟಮ್ ತಗೊಂಡ್ಬರ್ಬೇಕು. ಯಾಕೆಂದರೆ 20-30 ಸೈಟ್ಗೆ ಬೋರ್ ಹಾಕ್ತಾರೆ, 40-50 ಸೈಟ್ಗೆ ಬೋರ್ ಹಾಕ್ತಾರೆ. ಎಲ್ಲಿ ನೋಡಿದ್ರು ಬೋರ್ವೆಲ್ಗಳು ಆಗ್ತಾ ಇದೆ, ಕಲುಷಿತಗೊಳ್ತಾ ಇದೆ. ಇದ್ರ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತಾವು ಹೇಳ್ದಂಗೆ ಬರೀ ಬೋರ್ವೆಲ್ಗಳು, ಗಾಡಿಗಳು, ವ್ಯಾಪಾರಗಳು, ವಾಣಿಜ್ಯಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದು ಕಡಿವಾಣ ಹಾಕಬೇಕು. ಈ ರಿಪೋರ್ಟ್ ಬಗ್ಗೆ ನೋಡಿಕೊಂಡು ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಸಚಿವರು ಮಾತನಾಡಿರತಕ್ಕಂಥದ್ದು ಗ್ರೌಂಡ್ ವಾಟರ್ ಇಂಪ್ರೂವ್ ಆಗಬೇಕೆಂಬ ಉದ್ದೇಶಕ್ಕಾಗಿ ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಎವ್ರಿ 5 ಇಯರ್ಸ್ ಒಂದ್ಸಲ ಇಡೀ ರಾಷ್ಟ್ರದಲ್ಲಿ ಈ ಗ್ರೌಂಡ್ ವಾಟರ್ ಪರಿಸ್ಥಿತಿನ ಅಧ್ಯಯನ ಮಾಡಿ 5 ಇಯರ್ಸ್ ಒಂದ್ಸಲ ನಮ್ಮ ಎಲ್ಲ ರಾಜ್ಯಗಳಿಗೆ ಅದು ಮಾರ್ಗದರ್ಶನ ಕೊಡ್ತಾರೆ. ಈಗ ಹೋದ 5 ವರ್ಷದಲ್ಲಿ 7 ರಾಜ್ಯಗಳಲ್ಲಿ ಭಾಳ ಅಂತರ್ಜಲ ಕಡಿಮೆ ಆಗ್ತಾ ಇದೆ ಅಂತೇಳಿ, ಅದರಲ್ಲಿ ಕರ್ನಾಟಕ ಸಹಿತ ಹೊಂದಿದೆ ಅಂತೇಳಿ ಇವತ್ತು ಮಾಹಿತಿ ನಮಗೆ ಸಿಕ್ಕಿದೆ. ಸುಮಾರು ನಮ್ಮ ರಾಜ್ಯದಲ್ಲಿ 37 ಲಕ್ಷ ಬೋರ್ವೆಲ್ಸ್ ಇವತ್ತು ವರ್ಕ್ ಮಾಡ್ತಾ ಇದೆ, 37 lakhs. ಇದು ನಮಗೆ ಲೆಕ್ಕ ಸಿಕ್ಕಿರ್ತಕ್ಕಂಥದ್ದು. ಅನ್ಅಫಿಷಿಯಲ್ ಎಷ್ಟಿದೆ ಗೊತ್ತಿಲ್ಲ. ಹಾಗಾಗಿ ಈಗ ಸದಸ್ಯರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕಡೆ ಈ ಗ್ರೌಂಡ್ ವಾಟರ್ ಪರಿಸ್ಥಿತಿ ಭಾಳ ತೊಂದರೆ ಇದೆ. ಹಾಗಾಗಿ ಹಿಂದಕ್ಕೆ 5 ವರ್ಷ ಹಿಂದೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಂದು ಅಟಲ್ ಭೂಜಲ್ ಯೋಜನೆಯಲ್ಲಿ 1,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟು 1199 ಪಂಚಾಯತಿಗಳಲ್ಲಿ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡುವಂಥ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ. ಅದು ಈ ವರ್ಷದಲ್ಲಿ 5 ವರ್ಷ ಸ್ಕೀಮ್ ಮುಗಿತಾ ಇದೆ. ಮತ್ತು ನಾವು ಈಗ ಹೊಸದಾಗಿ ಸರ್ವೆ ಮಾಡಿದರೆ 525 ಪಂಚಾಯತಿಗಳಲ್ಲಿ ವಾಟರ್ ಭಾಳಷ್ಟು ಕಡಿಮೆ ಆಗಿದೆ ಅಂತೇಳಿ ಇವತ್ತು ನಮಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲ ಮಾತನಾಡಿದ ನಂತರ ಆ 525 ಪಂಚಾಯತಿಗಳಲ್ಲಿ ಎಲ್ಲಿ ವಾಟರ್ ಭಾಳ ಡೀಪ್ಲೇಟ್ ಆಗಿದೋ ಆ ಪ್ರದೇಶಗಳಲ್ಲಿ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಒಂದು ಸ್ಕೀಮ್ ಪ್ರಯತ್ನ ಮಾಡ್ತಾಯಿದ್ವಿ. ಬರುವಂಥ ದಿನಗಳಲ್ಲಿ ಪ್ರತಿನಿತ್ಯ ನಾವು ಥ್ರೂ ಔಟ್ ದಿ ಸ್ಟೇಟ್ನಲ್ಲಿ
ವಾಟರ್ ಲೆವೆಲ್ಸ್ ಎಲ್ಲ ನಮಗೆ ಸಿಗ್ತಕ್ಕಂಥ ಒಂದು ಅವಕಾಶ ಇದೆ. ಆ ದಿಶೆಯಲ್ಲಿ ಯಾವ್ಯಾವ ಪಂಚಾಯತಿಗಳಲ್ಲಿ ವಾಟರ್ ಡಿಪ್ಲೀಟ್ ಆಗ್ತಾ ಇದೋ ಅಲ್ಲಿ ಸರಿಪಡಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಒಂದು ಸ್ಕೀಮ್ಗಳು ತಂದು ಎಲ್ಲರ ಸಹಕಾರದೊಂದಿಗೆ ನಾವು ಈಗಾಗಲೇ ಬ್ರಿಡ್ಜ್ ಕಮ್ ಬ್ಯಾರೇಜಸ್ಸು ವಾಟರ್ ಸೆಟ್ ಪ್ರೋಗ್ರಾಮ್ನಲ್ಲಿ ಅನೇಕ ಸ್ಕೀಮ್ಗಳು ಇವತ್ತು ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ. ಈ ವರ್ಷ ಮತ್ತು ಲಾಸ್ಟ್ ಇಯರ್ದಲ್ಲಿ ಸಹಿತ ನಾವು ಸಾಕಷ್ಟು ಚೆಕ್ ಡ್ಯಾಮ್ಸ್ ಕಟ್ತಕ್ಕಂಥದ್ದು, ಕಿಂಡಿಗಳು ಕಟ್ತಕ್ಕಂಥದ್ದು, BCBಗಳು ಅನೇಕ ರೀತಿ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ನಡೀತಾ ಇದೆ. ಮುಂದೆ ಬರುವಂಥ ದಿನಗಳಲ್ಲಿ ಸಹಿತ ಹೆಚ್ಚಿನ ರೀತಿಯಲ್ಲಿ ನಾವು ಟ್ಯಾಂಕ್ಗಳು ಫಿಲ್ಅಪ್ ಮಾಡ್ತಕ್ಕಂಥ ಪ್ರಯತ್ನ, ಟ್ಯಾಂಕ್ ಫಿಲ್ಲಿಂಗಿಗೆಲ್ಲ ಕಾವೇರಿ, ಕೃಷ್ಣ, ತುಂಗಭದ್ರಾ ಎಲ್ಲ ನದಿಗಳ ಮುಖಾಂತರ ಇರ್ತಕ್ಕಂಥ ಎಲ್ಲೆಲ್ಲಿ ವಾಟರ್ ಅವೈಲೇಬಲ್ ಇದೋ ಟ್ಯಾಂಕ್ ಫಿಲ್ಲಿಂಗ್ ಮಾಡ್ತಕ್ಕಂಥ ಕಾರ್ಯಕ್ರಮ ಸಹಿತ ಭಾಳ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಮತೋಲನ ಕಾಪಾಡಲಿಕ್ಕೆ ನಮ್ಮ ಪ್ರಯತ್ನ ಎಲ್ಲ ಮುಂದುವರಿತಾ ಇದೆ. ಆದರೆ ಈ ಬಿಲ್ ತಂದಿರ್ತಕ್ಕಂಥದ್ದು ಈಗಾಗಲೇ ರಾಮಮೂರ್ತಿ ಅವರು ಹೇಳಿದರು, ಹೆಚ್ಚು ವಾಟರ್ ಯಾರು ಯೂಸ್ ಮಾಡ್ತಾ ಇದ್ದಾರೋ ಈ ಮಿನರಲ್ನವರು ಬಲ್ಕ್ ವಾಟರ್ ಹೆಚ್ಚು ಯೂಸ್ ಮಾಡ್ತಿರ್ತಾರೆ, ಅವರಿಗೆ ನಾವು ಲಿಮಿಟೇಷನ್ ಮಾಡಿದ್ವಿ. ಎಷ್ಟು ಅಂತೇಳಿ ಇದನ್ನು 15 ರಾಜ್ಯಗಳಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಜಲಶಕ್ತಿ ಮಿನಿಸ್ಟರ್ ಆಫ್ ಜಲಶಕ್ತಿನವರು ಈಗಾಗಲೇ ಅವರು ಗೈಡ್ಲೈನ್ಸ್ ಕಳಿಸಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರ 15 ರಾಜ್ಯಗಳಲ್ಲಿ ಈ ರೀತಿ ಮಾಡ್ತಾರೆ. ಅಲ್ಲಿ ಅವರು ಆಗ್ತಕ್ಕಂಥ ಪೆನಾಲ್ಟಿನ ಸಹಿತ ನಾವು ನೋಡಿದ್ವಿ. ಅದನ್ನೆಲ್ಲ ಕಡಿಮೆ ಮಾಡಿ ಕರ್ನಾಟಕದಲ್ಲಿ 25,000 ಲೀಟರ್ಸ್ವರೆಗೂ ನಾವು ಫ್ರೀ ಮಾಡಿದ್ವಿ. ಅಲ್ಲಿಂದ 25,000 2 lakhs ಲೀಟರ್ಸ್ವರೆಗೂ ಅವ್ರಿಗೆ ₹1 ಚಾರ್ಜ್ ಮಾಡ್ತಾಯಿದ್ವಿ. 2 lakhs ಲೀಟರ್ಲಿಂದ ಅಬಾವ್ ಆಗೋರಿಗೆ ₹2 ಚಾರ್ಜ್ ಮಾಡ್ತೀವಿ. ಯಾರು ಬಲ್ಕ್ ವಾಟರ್ ಯೂಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಎನ್ವಸಿ ಅವರು ತಗೊಳ್ಳೇಬೇಕಾಗುತ್ತೆ. ಎನ್ವಸಿ ತಗೊಳ್ಳದೆ ಅವ್ರ ಮೇಲೆ ಪೆನಾಲ್ಟಿ ಹಾಕ್ತಕ್ಕಂಥದ್ದು, ಅವರು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಪೆನಾಲ್ಟಿ ಮಾಡ್ತಕ್ಕಂಥದ್ದು, ಈ ರೀತಿಯಾದಂಥ ಒಂದು 2-3 ಅವ್ರಿಗೆ ಕಂಟ್ರೋಲ್ ಮಾಡಬೇಕಂತ ಉದ್ದೇಶದಿಂದ. ಮಾನ್ಯ ಅಧ್ಯಕ್ಷರೇ, ಚೆಕ್ ಡ್ಯಾಮ್ ಬಗ್ಗೆ ಮಾನ್ಯ ಸಚಿವರು ಹೇಳಿದ್ರು. ಚೆಕ್ ಡ್ಯಾಮ್ಗಳನ್ನು ಅಕೌಂಟಬಿಲಿಟಿ ಮಾಡ್ರಿ. ಹಿಂದಕ್ಕೆ ಈ 10 ವರ್ಷದಾಗ ಒಂದೊಂದು ವಿಧಾನಸಭಾ ಕ್ಷೇತ್ರದಾಗ ಒಂದು ತಾಲೂಕಿನಾಗ ಎಷ್ಟು ಚೆಕ್ ಡ್ಯಾಮ್ ಕಟ್ಟಿರಿ, ಚೆಕ್ ಡ್ಯಾಮ್ ಕಟ್ಟಿದ್ದರೊಳಗೆ ಇಲ್ಲಾರ್ದಂಗ ಅದನ್ನ ಅಕೌಂಟ್ ಮಾಡ್ರಿ, ಕ್ರಮ ತಗೊಳ್ರಿ. ಮತ್ತೆ ಮತ್ತೆ ಯಾಕೆ ಹೇಳ್ತೀರಿ? ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 6ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 6ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕವನ್ನು ಅಂಗೀಕರಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. 20 ಸಾಲಿನ ಕರ್ನಾಟಕ ಕೆರೆ ಸಂರಕ್ಷಣಾ ಅಭಿವೃದ್ಧಿ ಪ್ರಾಧಿಕಾರ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, 2025 ಸಾಲಿನ ಕರ್ನಾಟಕ ಕೆರೆ ಸಂರಕ್ಷಣಾ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕಂತ ಹೇಳಿ ತಮ್ಮಲ್ಲಿ ಕೋರ್ತೀನಿ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಹೌದನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಬಫರ್ ಝೋನು ನಮ್ಮ ರಾಜ್ಯದಲ್ಲಿ ಸಾರಾಸಗಟವಾಗಿ ಇರ್ತಕ್ಕಂಥ ಎಲ್ಲ ವಾಟರ್ ಬಾಡೀಸ್ಗೆ 41,849 ವಾಟರ್ ಬಾಡೀಸು ಈ ಕೆರೆ ಪ್ರಾಧಿಕಾರದಲ್ಲಿ ಕರ್ನಾಟಕದಲ್ಲಿದೆ. 2019ರಲ್ಲಿ ಏನು UDಲಿಂದ ಒಂದು ನೋಟಿಫಿಕೇಶನ್ ಆಗಿ ಅದರ ಪ್ರಕಾರ ಈ ಲೇಕ್ಸ್ಗೆಲ್ಲ 30 ಮೀಟರ್ ಬಫರ್ ಝೋನ್ ಫಿಕ್ಸ್ ಮಾಡಿದ್ದಾರೆ. ಅದಾದ ನಂತರ ರಾಜ್ಯದಲ್ಲಿ ಕೆಲವು ಪ್ರದೇಶಗಳಲ್ಲಿ
ಮುಖ್ಯವಾಗಿ ಮ್ಯಾಂಗ್ಳೂರು ಮತ್ತು ಉಡುಪಿಯ ಪ್ರದೇಶಗಳಲ್ಲಿ ಮತ್ತು ನಗರದಲ್ಲಿ ಅತಿ ಸಣ್ಣ ಕೆರೆಗಳಿರೋದ್ರಿಂದ ಅಲ್ಲಿ 30 ಮೀಟ್ರ್ ನಾವು ಬಫರ್ ಝೋನ್ ಫಿಕ್ಸ್ ಮಾಡಿದ್ರಿಂದ ಅವರಿಗೆ ಕೆರೆಗನ್ನ ಜಾಸ್ತಿ ಬಫರ್ ಝೋನ್ ಆಗಿದೆ. ಹಾಗಾಗಿ ಅನೇಕ ಜನಪ್ರತಿನಿಧಿಗಳು ಬಂದು ನಮಗೆ ವಿನಂತಿ ಮಾಡಿದ್ದಾರೆ ತಿದ್ದುಪಡಿ ಮಾಡಬೇಕು ಅಂತೇಳಿ. ಮತ್ತು ಜನರ ಸಹಿತ ಆ ಪ್ರದೇಶ ನಾನು ಮಂಗಳೂರು ಉಡುಪಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಮ್ಮ ಸನ್ಮಾನ್ಯ ನಮ್ಮ ಕುಂದಾಪುರ ಶಾಸಕರ ಸಹಿತ ಇದ್ರ ಬಗ್ಗೆ ಒಂದು 2023ರಲ್ಲಿ ನಮಗೊಂದು ಪತ್ರ ಸಹಿತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ರಿವಿಷನ್ ಮಾಡುವಂಥ ಒಂದು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ನಗರದ ಇನ್ಚಾರ್ಜ್ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಶಿವಕುಮಾರ್ ಅವರು 31/8/2024ರಲ್ಲಿ ಒಂದು ಸಭೆ ನಡೆಸಿ ಈ ನಾಳ ಮತ್ತು ಜಲಕಾಯಿಗಳು ಸಹಿತ ಈ ಬಫರ್ ಝೋನ್ ಫಿಕ್ಸ್ ಮಾಡುವಂಥ ಇದಕ್ಕೆ ತಿದ್ದುಪಡಿ ತರಬೇಕು ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದರು. ಅದಾದ ನಂತರ ನಮ್ಮ ಕರ್ನಾಟಕ ಪ್ರಾಧಿಕಾರದ 12ನೇ ಒಂದು ಸಭೆಗೆ ಶ್ರೀಮಾನ್ ನಮ್ಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಈ ಸಭೆಯಲ್ಲಿ ಅವತ್ತು ಈ ತಿದ್ದುಪಡಿ ತರತಕ್ಕಂಥ ವಿಷಯಗಳು ಪ್ರಸ್ತಾವನೆ ಬಂದಾಗ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಇಲಾಖೆಗಳ ಸೆಕ್ರೆಟರಿಗಳನ್ನ ಕೂಡಿಸ್ಕೊಂಡು ಒಂದು ಕಮಿಟಿ ಫಾರ್ಮ್ ಮಾಡಿ ಒಂದು ರಿಪೋರ್ಟ್ ಕೊಡಲಿಕ್ಕೆ ಅವರಿಗೆ ನಿರ್ದೇಶನ ನೀಡಲಾಗಿದೆ. ಅವರು ಆ ಕಮಿಟಿ 2-3 ಬಾರಿಗೆ ಅದನ್ನು ಡಿಸ್ಕಸ್ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಈ ಕೆರೆಗಳ ಪರಿಸ್ಥಿತಿನೇ ಅಧ್ಯಯನ ಮಾಡಿ ಯಾವ ರೀತಿಯಾಗಿ ಈ ಬಫರ್ ಝೋನ್ ಫಿಕ್ಸ್ ಮಾಡಬೇಕಂತೇಳಿ ಅಂತಿಮ ನಿರ್ಣಯ ಜೊತೆಯಲ್ಲಿ ಅವರು ಲೀಗಲ್ ಎಕ್ಸ್ಪರ್ಟ್ಸ್ ಸಹಿತ ಕನ್ಸಲ್ಟ್ ಮಾಡಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದನ್ನು ನಾವು ಕ್ಯಾಬಿನೆಟ್ ಮುಂದೆ 7/8/25 ಮುಂದೆ ಕ್ಯಾಬಿನೆಟ್ನಲ್ಲಿ ಅದು ಅಪ್ರೂವ್ಡ್ ಆಗಿದೆ. ಸೊ ಅದರ ಪ್ರಕಾರ ಈಗ 5 ಗಂಟೆ ತನಕ 5 ಗಂಟೆವರೆಗೂ ಜೀರೋ ಇದೆ. ಯಾವುದೇ ನಮ್ಮ ಬಫರ್ ಝೋನ್ ಫಿಕ್ಸ್ ಮಾಡುವಂಥದ್ದಿಲ್ಲ. 5 ಗಂಟೆಯಿಂದ 10 ಗಂಟೆವರೆಗೂ 1 ಮೀಟರು, 10 ಗಂಟೆಯಿಂದ 1 ಏಕರ್ವರೆಗೂ 3 ಮೀಟರ್ಸು, 1 ಏಕರ್ಲಿಂದ 10 ಏಕರ್ಸ್ವರೆಗೂ 6 ಮೀಟರ್ಸು, 10 ಏಕರ್ಸಿಂದ 25 ಏಕರ್ಸ್ವರೆಗೂ 12 ಮೀಟರ್ಸು, 25 ಏಕರ್ಸ್ಲಿಂದ ಅಪ್ ಟು 100 ಏಕರ್ಸ್ 24 ಮೀಟರ್ಸು, ಪ್ಲಸ್ ಎಬೋ 100 ಏಕರ್ಸ್ ಇರ್ತಕ್ಕಂಥವು 30 ಮೀಟರ್ಸ್ ಆ್ಯಸ್ ಇಟ್ ಈಸ್ ಆಗಿ ನಾವು ಮೇಂಟೈನ್ ಮಾಡಿದ್ವಿ. ಸೊ ಇದ್ರ ಜೊತೆಯಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ಸಹಿತ ಏನಿದೆ ಅಂತ ನಾವು ನೋಡಿದಾಗ ಇವತ್ತು ಮಹಾರಾಷ್ಟ್ರದಲ್ಲಿ ಈ ವಾಟರ್ ಕೋರ್ಸಸ್ಗೆ 15 ಮೀಟ್ರ್ ಇದೆ, ಗುಜರಾತ್ನಲ್ಲಿ ವಾಟರ್ ಬಾಡೀಸ್ಗೆ 9 ಮೀಟ್ರ್ ಇದೆ, ಅಸ್ಸಾಂನಲ್ಲಿ ಈ ಪಾಂಡ್ಸ್ಗೆಲ್ಲ 10 ಮೀಟ್ರ್ ಇದೆ. ಆದ ನಂತರ ತಮಿಳುನಾಡಲ್ಲಿ ಆ್ಯಾವ್ರೇಜಾಗಿ ಎಲ್ಲ ಟ್ಯಾಂಕ್ಸ್ಗೆ 3 ಮೀಟ್ರ್ ಇದೆ. ಸೊ ಇವನ್ನೆಲ್ಲವನ್ನು ರಾಷ್ಟ್ರದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳಲ್ಲಿ ಯಾವ ರೀತಿ ಇದೆ ಅದನ್ನು ಅಳವಡಿಸಿದ ಮೇಲೆ ಈ ನಮ್ಮ ಈ ಕಮಿಟಿ ಚೀಫ್ ಸೆಕ್ರೆಟರಿ ಅವರು ಅಧ್ಯಯನ ನಡೆಸಿರ್ತಕ್ಕಂಥ ಕಮಿಟಿಯವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಪ್ರಕಾರ ನಾವು ಇವತ್ತು ಈ ಬಫರ್ ಝೋನ್ ನಾವು ಫಿಕ್ಸ್ ಮಾಡಿದ್ದೀವಿ. ಓಕೆ. ಸೊ ಅದು ಸದಸ್ಯರೆಲ್ಲ ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಎಲ್ಲ ಜನರ ಜೊತೆಯಲ್ಲಿ ಸಹಿತ ಮಾತನಾಡಿದ್ವಿ. ಇವತ್ತು ಉಳಿದಂಥ ನಗರದಲ್ಲಿ ಇರ್ತಕ್ಕಂಥ ಸಹಿತ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್. ಇದು ನಗರ ಮಟ್ಟದಲ್ಲಿ ಮಾತಾಡ್ತೀನಿ. ವಿಷಯ ಹೇಳಿದಿರಲ್ಲ, ಸರ್ ಬ್ಯಾಂಗ್ಳೂರು ಸಿಟಿಯಲ್ಲಿ ಸರ್ BBMPನಲ್ಲಿ 13 ಕೆರೆ 5 ಎಕರೆ ಒಳಗಿದೆ, ಅದಕ್ಕೆ 3 ಮೀಟ್ರ್ ಫಿಕ್ಸ್ ಮಾಡಿದ್ದೀವಿ. 32 ಲೇಕ್ಸು 5ರಿಂದ 10 ಎಕರೆ ಇದೆ, ಅದಕ್ಕೆ 6 ಮೀಟ್ರ್ ಇದೆ. 57 ಟ್ಯಾಂಕ್ಸು 10 ಏಕರ್ಸ್ ಟು 20 ಏಕರ್ಸ್ ಇದೆ, ಅದಕ್ಕೆ 12 ಮೀಟರ್ಸ್ ಇದೆ ಸರ್. ಉಳಿದಂಥದ್ದು 46 ಟ್ಯಾಂಕ್ಸು 20 ಎಕರೆಲಿಂದ 50 ಎಕರೆ ಇದೆ, ಅದಕ್ಕೆ 24 ಮೀಟ್ರ್ ಫಿಕ್ಸ್ ಮಾಡಿದ್ವಿ. 19 ಟ್ಯಾಂಕ್ಸು 50 ಎಕರೆಲಿಂದ 100 ಎಕರೆ ಇದೆ, ಅದಕ್ಕೆ 24 ಮೀಟ್ರ್ ಫಿಕ್ಸ್ ಮಾಡಿದ್ವಿ. ಒಟ್ಟಾರೆ 178 ಟ್ಯಾಂಕ್ಗಳಿಗೆ ಆವ್ರೇಜ್ ಆಗಿ ಮಾಡಿದ್ವಿ. ಮೋರ್ ದೆನ್ 11 ಟ್ಯಾಂಕ್ಸ್ಗೆ ಮೋರ್ ದೆನ್ 100 ಏಕರ್ಸ್ ಇರೋದ್ರಿಂದ 30 ಮೀಟ್ರ್ ಫಿಕ್ಸ್ ಮಾಡಿದ್ವಿ ಬ್ಯಾಂಗ್ಳೂರು ಸಿಟಿಯಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ದಯವಿಟ್ಟು 10 ನಿಮಿಷ ಓಕೆ ಮುಂದಕ್ಕೆ ಹೋಗೋಣ ಅಂತ ಏನು ಹೇಳಬೇಡಿ. ಪಾಯಿಂಟ್ ಟು ಪಾಯಿಂಟ್. ಈಗ ಸನ್ಮಾನ್ಯ ಸಚಿವರು 10 ನಿಮಿಷ ಟೈಮ್ ಇದೆ. ಒಂದು ತಿದ್ದುಪಡಿ ತಂದಿದ್ದಾರೆ. ತಿದ್ದುಪಡಿ ತಂದಿರುವ ಬೋಸರಾಜ್ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ತಿದ್ದುಪಡಿ ತಂದಿರುವ ಬಿಲ್ ಹೆಸರು ಕರ್ನಾಟಕ ಕೆರೆ ಸಂರಕ್ಷಣೆ.
ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ. ನಾನು ಸಚಿವರಲ್ಲಿ ಕೇಳ ಬಯಸ್ತೀನಿ, ಸಂರಕ್ಷಣೆ ಅಂದ್ರೆ ಏನು ಅಂತ. ಸಂರಕ್ಷಣೆ ಅಂದ್ರೆ ಏನು ಅನ್ನೋದೊಂದು ದೊಡ್ಡ ಪ್ರಶ್ನೆ. ಈ ವಿಧೇಯಕದ ಹೆಸರು ಸಂರಕ್ಷಣೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 3 ಗಂಟೆ ಮುಂಚೆ ಈ ಸದನದಲ್ಲಿ ಗಿಗ್ ವರ್ಕರ್ಸ್ ಬಗ್ಗೆ ಒಂದು ವಿಧೇಯಕ ಬಂತು. ಎಲ್ಲರೂ ಕೂಡ ನಾವು ಸ್ವಾಗತ ಮಾಡಿದ್ವು. ಇಟ್ಸ್ ಅ ಪ್ರೋಗ್ರೆಸಿವ್ ಲೆಜಿಸ್ಲೇಷನ್, ಅಂತಃಕರಣದಿಂದ ಕೂಡಿರೋ ಲೆಜಿಸ್ಲೇಷನ್ ಅಂತ ನಾವು ಸ್ವಾಗತ ಮಾಡಿದ್ವು. ಇವತ್ತು ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರದ ಅಡಿ ತಿದ್ದುಪಡಿ ತಂದು ನೀವು ಉದ್ದೇಶಗಳು ಮತ್ತು ಕಾರಣಗಳು ಹೇಳಿದ್ದೀರ. ಜಲಮೂಲಗಳಿಗೆ ಪ್ರದೇಶವಾರು ಬಫರ್ ಝೋನ್ಗಳನ್ನು ಪರಿಚಯಿಸಲು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ತಾಂತ್ರಿಕ ಸಮಿತಿ ನಿರ್ದೇಶಿಸಿರುವ ನಿರ್ದಿಷ್ಟಪಡಿಸಲಾದ ಬಫರ್ ಝೋನ್ನಲ್ಲಿ ಕೈಗಾರಿಕಾ ಚಟುವಟಿಕೆಗಳು, ಮನರಂಜನಾತ್ಮಕ ಮತ್ತು ವಾಣಿಜ್ಯದಂತಹ ಕೆಲವು ಸಾರ್ವಜನಿಕ ಉಪಯುಕ್ತ ಚಟುವಟಿಕೆಗಳ ರಚನೆಗೆ ಅನುಮತಿ ನೀಡಲು ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರ ನಿಯಮ ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ನಮ್ಗೆ ಯಾರಿಗೂ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿ ಮಕ್ಕಳ ಬಗ್ಗೆ ಯೋಚನೆ ಇಲ್ವಾ? ನಾವು ಪ್ರತಿ ಸಲ ಇಲ್ಲಿ ನಾಡಪ್ರಭು ಕೆಂಪೇಗೌಡರನ್ನ ನಾವು ದಾಪಿಸ್ಕೋತೀವಿ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು, ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ರು. ದೇರ್ ವಾಸ್ ಎ ಚೈನ್ ಸಿಸ್ಟಮ್. ಒಂದ್ ಕೆರೆ ತುಂಬಿದ್ಮೇಲೆ ಇನ್ನೊಂದು ಕೆರೆ ಹೋಗ್ತಾ ಇತ್ತು. ಬಹಳ ಹೊಗಳ್ತೀವಿ ನಾವು. ಏರ್ಪೋರ್ಟ್ ಅವ್ರು ಹೆಸರಿಟ್ಟಿದ್ದೀವಿ, BDA ಮಾಡಿರೋ ಲೇಔಟ್ ಅವ್ರು ಹೆಸರಿಟ್ಟಿದ್ದೀವಿ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಹಿಂದಿನ ಕಾಲದ ಮಹಾರಾಜರು ಕೆರೆಗಳನ್ನ ನಿರ್ಮಿಸ್ತಾ ಇದ್ರು, ಮರಗಳನ್ನ ಬೆಳೆಸ್ತಾ ಇದ್ರು. ನಾವು ಮರಗಳನ್ನ ಕಡ್ತಾ ಇದ್ದೀವಿ, ಕೆರೆಗಳನ್ನ ಮುಚ್ತಾ ಇದ್ದೀವಿ. ಈಗ ನಾವು ಕುಂದಾಪುರ, ಮಂಗಳೂರು ಉದಾಹರಣೆ ಹೇಳಿದ್ರಿ. ನಾನು ಅದ್ರ ಬಗ್ಗೆ ಹೋಗೋದಿಲ್ಲ. ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ, ಬೆಂಗಳೂರಿನ ನಾಗರಿಕನಾಗಿ, ಬೆಂಗಳೂರಲ್ಲೇ ಹುಟ್ಟು ಬೆಳೆದು ಆ ಬೆಂಗಳೂರು ಋಣ ನನ್ನ ಮೇಲೆ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಹಿಂದೆ ಕೆರೆಗಳ ನಗರ ಆಗಿತ್ತು. ಇವತ್ತೇನು ಮೆಜೆಸ್ಟಿಕ್ ನಿಲ್ದಾಣ ನೋಡ್ತಾ ಇದ್ದೀವಿ, ಅದು ಕೆರೆ ಆಗಿತ್ತು. ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆ ಎಲ್ಲ ಕೆರೆಗಳಾಗಿತ್ತು. ಲಕ್ಷ್ಮಣ್ ರಾವ್ ಅಂತ ಒಬ್ರು ಮಹನೀಯರಿದ್ರು ನಮ್ಮ ರಾಜ್ಯದಲ್ಲಿ. ಲಕ್ಷ್ಮಣ್ ರಾವ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ವು ನಾವು ಬೆಂಗಳೂರಿನ ಕೆರೆಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ. ಆ ಸಮಿತಿ ಪ್ರಕಾರ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ 389 ಕೆರೆ ಕಟ್ಟೆಗಳಿದ್ವು. 389. ನಾವೇನು ಕೆರೆಗಳನ್ನ ಹೊಸದಾಗಿ ನಿರ್ಮಾಣ ಮಾಡಕ್ ಆಗಲ್ಲ, ಮಾಡೋದು ಇಲ್ಲ. ಕೊನೆ ಪಕ್ಷ ಉಳಿಸ್ಕೋಬೇಕಲ್ಲ. ಕೊನೆಗೂ ಸಚಿವರು ಉತ್ತರ ಕೊಡುವಾಗ ಶಿವಕುಮಾರ್ ಅವರ ಹೆಸರು ಹೇಳ್ತಿದ್ರು, ಮುಖ್ಯ ಕಾರ್ಯದರ್ಶಿಗಳ ಹೆಸರು ಹೇಳಿದ್ರು, ಕುಂದಾಪುರದ MLA ಬಗ್ಗೆ ಹೇಳಿದ್ರು. ಆದ್ರೆ ನೀವು ಸಚಿವರಾಗಿ ಈ ಬಫರ್ ಝೋನ್ ಕಡಿಮೆ ಮಾಡಿದ ಯಾತಿಕೆ ಅಂತ ಹೇಳಿಲ್ಲ. ಅದರಿಂದ ಏನು ಘನಕಾರ್ಯ ಆಗುತ್ತೆ ಅಂತ ಹೇಳಿಲ್ಲ. ಇವತ್ತು ಹಿಂದೆ ತಮ್ಮ ಜಾಗದಲ್ಲಿ ಸಭಾಧ್ಯಕ್ಷರಾಗಿ ಆಮೇಲೆ ಸಭಾಧ್ಯಕ್ಷರಾದ ನಿಮ್ದೇ ಜಿಲ್ಲೆಯ ಕೋಳಿವಾಡವರಿದ್ರು. ಕೋಳಿವಾಡವರೊಂದು ಸಮಿತಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನೇಮಕ ಮಾಡಿದ್ರು. ನಾನು ಸಮಿತಿ ಸದಸ್ಯನಾಗಿದ್ದೆ. ಬೆಂಗಳೂರಿನಲ್ಲಿ ಪ್ರವಾಹ ಬಂದರೆ, ಮಳೆ ಹೆಚ್ಚಾಗಿ ಬಂದರೆ ಈ ಕೆರೆಗಳಿಂದ ಎಷ್ಟು ದೂರ ನೀರು ಹೋಗುತ್ತೆ ಅಂತ ನಾವು ನೋಡಿದ್ದೀವಿ. ಎಷ್ಟು ದೂರವರೆಗೂ ಹೋಗಿದೆ ನೋಡಿದ್ದೀವಿ. ಮತ್ತೆ ಇವತ್ತೇನು ನೀವು ಬಫರ್ ಝೋನ್ ಅಂತ ಹೇಳಿದ್ದೀರಾ, ಆ ಜಾಗದಲ್ಲಿ ಆಗಲೇ ಕೈಗಾರಿಕೆಗಳ ಬಂದಿದ್ದ ನಿಲ್ಲಿಸಿ ನೋಡಿ ಅದನ್ನೆಲ್ಲ ನಿರ್ಮೂಲನ ಮಾಡಬೇಕು ಅಂತ ಹೇಳಿದ್ವು. ಸಭಾಧ್ಯಕ್ಷರೇ, ಇಲ್ಲಿ ಕೂತಿರೋರೆಲ್ಲರೂ ಕೂಡ ಬಹಳಷ್ಟು ಜನ ವಿದೇಶಗಳಿಗೆ ಹೋಗಿದ್ದಾರೆ. ಅಲ್ಲಿ ವಾಟರ್ ಬಾಡೀಸ್ನ ನೋಡಿದ್ದಾರೆ, ಅಲ್ಲಿ ಬೋಟಿಂಗ್ನ ನೋಡಿದ್ದಾರೆ. ಕೆನಾಲ್ಸ್, ನಮ್ಮ ದೇಶ ಸ್ಟಾವ್ ವಾಟರ್ ಡ್ರೈನ್ ಇದೆ, ಅದ್ರ ಬದಲು ಕೆನಾಲ್ಸ್ ಅಲ್ಲಿ. ಸಿಂಗಾಪುರ್ಗೆ ಹೋಗಿದ್ದಾರೆ. ಸಿಂಗಾಪುರ್ is the only country in the world which has no water source. ನೀರಿನ ಸೋರ್ಸೇ ಇಲ್ಲ ಅಲ್ಲಿ. It depends upon Malaysia to get water.
ಅವ್ರದ್ದು 2 ಕಾಂಟ್ರಾಕ್ಟ್ ಇತ್ತು ಮಲೇಷಿಯಾದಲ್ಲಿ. ಒಂದು ಕಾಂಟ್ರಾಕ್ಟ್ ಮುಗಿದ್ಮೇಲೆ ಸಿಂಗಾಪುರ್ದು ಸ್ವಾಭಿಮಾನ ಏನು ಅಂತಂದ್ರೆ ದೇ ಡಿಡ್ ನಾಟ್ ಎಕ್ಸ್ಟೆಂಡ್ ದಿ ಕಾಂಟ್ರಾಕ್ಟ್. ಬದಲಿಗೆ ಸಿಂಗಾಪುರ್ ಇಸ್ ದ ಓನ್ಲಿ ಕಂಟ್ರಿ ವಿಚ್ ಇಸ್ ಎಕ್ಸ್ಪ್ಯಾಂಡಿಂಗ್ ನಾನ್ ಡೆವಲಪ್ಮೆಂಟ್ ಝೋನ್ಸ್. ಡೆವಲಪ್ಮೆಂಟೇ ಇಲ್ಲದೆ ಇರೋ ಝೋನ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ, ನೀರು ಸಂಗ್ರಹ ಮಾಡ್ತಾ ಇದೆ. ಅವ್ರದ್ದಿರೋದು 3 ನೀರು ಸೋರ್ಸು. ಒಂದು ರೈನ್ ವಾಟರ್, 2ನೇದು ಡಿಸಲಿನೇಷನ್, 3ನೇದು ನಮ್ಮ ಸೀವೇಜ್ ಟ್ರೀಟೆಡ್ ವಾಟರ್. ಇನ್ಫ್ಯಾಕ್ಟ್ ನಾವು ಸಿಂಗಾಪುರ್ಗೆ ವಾಟರ್ ಸಬ್ಮಿಟ್ ಹೋದಾಗ ಅಲ್ಲಿನ ಪ್ರಧಾನಮಂತ್ರಿ ಒಂದು ಇಂಟ್ರಾಕ್ಷನ್ ಇತ್ತು, ನಮಗೆಲ್ಲ ಒಂದೊಂದು ಬಾಟ್ಲು ಕೊಟ್ಟರು, ನ್ಯೂ ವಾಟರ್ ಅಂತ. ನಾವು ಕುಡಿದ್ವು, ಆಮೇಲೆ ಗೊತ್ತಾಯ್ತು ಅದು ಟ್ರೀಟೆಡ್ ವಾಟರ್ ಅಂತ. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಆಫ್ ಸಿಂಗಾಪುರ್. ನಾವು ಆ ಥರ ನೀರನ್ನ ಸಂಗ್ರಹ ಮಾಡಬೇಕು. ಈಗ ತಾನೇ ಅಂತರ್ಜಲದ ಬಗ್ಗೆ ಬಿಲ್ ತಂದಿದ್ದೀವಿ. ಈಗ ಅಂತರ್ಜಲನ ಒಣಗಿಸೋ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇದು ಯಾರು ಕೂಡ ಮೆಚ್ಚುವ, ಯಾರು ಕೂಡ ಸ್ವಾಗತಿಸುವ ಕೆಲಸ ಆಗೋದಿಲ್ಲ. ವಿಶೇಷವಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ನಾವು ಇರುವಾಗ, ಬೆಂಗಳೂರನ್ನ ಎಲ್ಲರೂ ನೋಡಬೇಕು ಅಂತ ಇರುವಾಗ, ನಾವು ಬೆಂಗಳೂರು ಕೆರೆಗಳನ್ನ ಉಳಿಸಿ ಅದನ್ನ ಬೆಳೆಸಿ ಅದನ್ನ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಇವಾಗ ಒಂದು ಘೋಷಣೆ ಮಾಡಿರೋದು ಅಂತಂದ್ರೆ ಕೆರೆ ಸುತ್ತಮುತ್ತಲಿನ ಬಫೋರ್ ಝೋನ್ ವಿಸ್ತೀರ್ಣವನ್ನು ಕಡಿಮೆಗೊಳಿಸಿ ಆದೇಶ ಹೊರಡಿಸ್ತಾ ಇದ್ದೀರಾ. ಇದು ಪ್ಯೂರ್ ಅಂಡ್ ಸಿಂಪಲ್ ರಿಯಲ್ ಎಸ್ಟೇಟ್ ಲಾಬಿಗೆ ಈ ಸರ್ಕಾರ ಸರೆಂಡರ್ ಆಗಿರೋಕ್ಕೆ ಸಾಕ್ಷಿ. ಪ್ಯೂರ್ ಅಂಡ್ ಸಿಂಪಲ್, ನಥಿಂಗ್ ಬಟ್ ಸರೆಂಡರ್ ಟು ರಿಯಲ್ ಎಸ್ಟೇಟ್ ಲಾಬಿ. ನಮಗೆ ಪರಿಸರದ ಬಗ್ಗೆ ಪ್ರೇಮ ಇರಬೇಕು. ನಾನು ಉಪಮುಖ್ಯಮಂತ್ರಿಗಳ ಕೇಳ್ಕೊತೀನಿ, ಬೆಂಗಳೂರಲ್ಲಿ 2 ಥರ ಜನ ಇದ್ದಾರೆ. ಬೆಂಗಳೂರಿನ ಪ್ರೀತಿಸೋರು, ಹೂ ಲವ್ ಬ್ಯಾಂಗ್ಳೂರ್. ಇನ್ನೊಂದು ಕ್ಯಾಟಗರಿ ಇದೆ, ಹೂ ಲಸ್ಟ್ ಫಾರ್ ಬ್ಯಾಂಗ್ಳೂರ್, ಬೆಂಗಳೂರಿನ ಭೋಗದ ವಸ್ತು ಅಂತ ತಿಳ್ಕೊಂಡಿರೋರು. ಇವತ್ತು ನಾವ್ಯಾರು ಬೆಂಗಳೂರು ಪ್ರೀತಿಸೋರಾದ್ರೆ ಈ ಕೆರೆಗಳನ್ನ, ಈ ವಾಟರ್ ಬಾಡಿಗಳನ್ನ ನಾವು ಉಳಿಸ್ಕೋಬೇಕು. ಇಲ್ಲದೇ ನಮ್ಮ ಮಕ್ಕಳು ಮುಂದೆ ಪೇಂಟಿಂಗ್ ಅಲ್ಲಿ ನೋಡ್ಬೇಕು ಕೆರೆಗಳನ್ನ, ಆ ಸ್ಥಿತಿ ಬರ್ತದೆ. ಕೆರೆ ಮತ್ತು ಪರಿಸರ ಸಂರಕ್ಷಣಾ ವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್ನಿನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಡಿ 48 ಆರ್ಟಿಕಲ್ 48A ಅಡಿ ಸರ್ಕಾರದ ಆದ್ಯ ಕರ್ತವ್ಯ. ಉಳಿಸ್ಕೋಬೇಕು ನಾವು ಕೆರೆ ಮತ್ತು ಪರಿಸರ ಸಂರಕ್ಷಣೆ. ಆ ರೀತಿ ಸಂವಿಧಾನನೇ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಕೊಟ್ಟಿರುವಾಗ ನಾವು ಅದಕ್ಕೆ ಮನ್ನಣೆ ಕೊಡದೇನೆ ನಾವು ಇಲ್ಲ ಇರೋದೇ ನಾವು ಕೆರೆಗಳನ್ನ, ನಾ ಹಿಂದೆ ಹೇಳ್ತಾ ಇದ್ದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಒಬ್ಬ ಈ ಹಾವಾಟ ಆಡಿಸ್ತಾ ಇದ್ದಂತೆ, ಹಾವು ಮುಗಿಸಿ ಆಟ ತೋರಿಸ್ತೀನಿ ಅಂತ. ಜನ ಸೇರ್ಬಿಟ್ಟಿದ್ದಾರೆ, ಒಂದು 500 ಜನ. ಎಲ್ಲ ಎದುರುಗಡೆ ಒಂದು ಎಳ್ನೀರು ತಗೊಂಡಂತೆ. ನಾವೆಲ್ಲ ಏನು ಮಾಡ್ತೀವಿ, ಎಳ್ನೀರ ಕೊಚ್ಚಿ ಅದರಲ್ಲಿರೋ ನೀರು ಕುಡಿದು ಅಲ್ಲಿರೋ ಕಾಯಿ ತಿಂತೀವಿ. ಅವನು ಎಲ್ಲರಿಗೂ ಎಳ್ನೀರು ತೋರಿಸಿ ಇಡೀ ಎಳ್ನೀರನ್ನ ಚಿಪ್ ಸಮೇತ ನುಂಗ್ಬಿಟ್ಟಂತೆ. ಜನ ಖುಷಿ ಚಪ್ಪಾಳೆ ತಟ್ಟಿದೆ. ಆದ್ರೆ ಅಲ್ಲೊಬ್ರು ರುದ್ರಫಲ ಮಾಡಿ ಅಂತ ನಿಂತಿದ್ರು. ಅವ್ರು ನಗುಲೂ ಇಲ್ಲ, ಚಪ್ಪಾಳೆನೂ ತಟ್ಟಲಿಲ್ಲ. ಅವನು ಬೇಜಾರಾಯ್ತು. ಇವ್ರ ಹತ್ರ ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅಂತ ಒಂದು ದೊಡ್ಡ ಕುಂಬಳಕಾಯಿ ತಗೊಂಡ, ಆಯುಧ ಪೂಜೆದು. ನಾವೆಲ್ಲ ಸಾಂಬಾರು ಸಾರು ಕೂಟೋ ಏನೋ ಮಾಡ್ತೀವಿ. ಆ ಕುಂಬಳಕಾಯಿ ಎಲ್ಲರಿಗೂ ತುಂಬಿಸಿ ಇಡೀ ಕುಂಬಳಕಾಯಿ ಗುಳ್ಕಂತ ನುಂಗ್ಬಿಟ್ಟ. ಖುಷಿ ಜನಕ್ಕೆ. ಆದ್ರೆ ಲಮಾಣಿ ಅವ್ರು ನಗಲೇ ಇಲ್ಲ. ಆಮೇಲೆ ಏನ್ ಮಾಡ್ದ, ಒಂದು ಕಾಳಿಂಗ ಹಾವು ತಗೊಂಡ, ಒಂದು ಮಾರು ಹಾವು, ಆಗುಂಬೇಲಿ ಹಿಡ್ದಿರ ಹಾವು, ದೊಡ್ಡ ಹಾವು ಅಂತ ಎಲ್ಲ ತೋರಿಸಿ ಇಡೀ ಕಾಳಿನ ಹಾವನ್ನ ನುಂಗ್ದ. ಹುಚ್ಚದ್ದು ಕೊಡಿದ್ರು ಜನ. ಲಮಾಣಿಯವರು ಕುಣಿಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ. ಅವನ್ ಬಂದು ಕೇಳ್ಕೊಂಡ, ಯಾಕೆ ಲಮಾಣಿಯವರೇ ಚಪ್ಪಾಳೆ ತಟ್ಟಲಿಲ್ಲ, ಯಾಕೆ ಸಂತೋಷ ಪಡಲಿಲ್ಲ ಅಂತ. ಲಮಾಣಿಯವ್ರು ಹೇಳಿದ್ರು, ನೀನೇನೇ ಅಮ್ಮ, ಒಂದು ಎಳ್ನೀರು ನುಂಗ್ದೆ, ಒಂದು ಕುಂಬಳಕಾಯಿ ನುಂಗ್ದೆ, ಒಂದು ಕಾಳಿಂಗ್ಳ ನುಂಗ್ದೆ, ಬಾ ನನ್ನ ಜೊತೆ. ಕೆರೆಗಳನ್ನೇ ನುಂಗಿರೋರಿದ್ದಾರೆ, ರಸ್ತೆಗಳನ್ನೇ ನುಂಗಿರೋರಿದ್ದಾರೆ, ಗುಡ್ಡಗಳನ್ನೇ ನುಂಗಿರೋರಿದ್ದಾರೆ. ಅದನ್ನೆಲ್ಲ ನುಂಗಿಸಿ ಜೀರ್ಣ ಮಾಡ್ಕೊಂಡಿರೋ ನಿಂದ್ಯಾವುದೇ ಮಹಾಸಾಧನೆ ಅಂತ ಅಂದ್ರು ಯಾರೋ ಲಮಾಣಿಯವರು. ಇವತ್ತು ಆ ಕೆಲಸನ
ನಮ್ಮ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ದಯವಿಟ್ಟು ನಾನು ಕಳಕಳಿಯಿಂದ ನನ್ನ ಮುಂದಿನ ಜನರೇಷನ್, ಅದು ಮುಂದಿನ ಜನರೇಷನ್ ದೃಷ್ಟಿಯಿಂದ, ಅಂತರ್ಜಲದ ದೃಷ್ಟಿಯಿಂದ ಬೆಂಗಳೂರು ಇಟ್ ಈಸ್ ಫಾಸ್ಟ್ ಬಿಕಮಿಂಗ್ ಸೆಕೆಂಡ್ ಡೆಲ್ಲಿ ಆಫ್ ಇಂಡಿಯಾ. ಅಷ್ಟು ಪೊಲ್ಯೂಷನ್ ಇವತ್ತು ಇಲ್ಲಿದೆ. ಆಸ್ಮಾ ಪೇಷಂಟ್ಸ್ಗೆ ಉಳಿಲಿಕ್ಕೆ ಯೋಗ್ಯವಲ್ಲದ ನಗರ, ನಾಟ್ ಎ ಲಿವಬಲ್ ಸಿಟಿ. ಇಂಥದ್ದಿರುವಾಗ ಪರಿಸರ ರಕ್ಷಣೆಗೆ ನಾವು ಕೆರೆಗಳನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಯಾವುದೇ ರೀತಿ ಯಾವುದೋ ಲಾಬಿಗೆ ಶರಣಾಗಿ ಬಫರ್ ಝೋನ್ ಅನ್ನ ನಾವು ಕಡಿಮೆ ಮಾಡೋದು ಇಟ್ ಈಸ್ ಬೋತ್ ಅನ್ಸೈಂಟಿಫಿಕ್, ಇಟ್ ಈಸ್ ಆಂಟಿ ಎನ್ವೈರನ್ಮೆಂಟ್. ನಾನು ಕಳಕಳಿಯಿಂದ ಸರ್ಕಾರ ಕೇಳೋದು, ಇದ್ರ ಬಗ್ಗೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ನಿಜ ನೀವು ಹೇಳಿದ್ದೀರಾ, ಚೀಫ್ ಸೆಕ್ರೆಟರಿ ಒಪ್ಕೊಂಡು ಮಾಡಿದ್ದಾರೆ, ಹಿಂದೆ ಏನೇನಾಗಿದೆ ಅಂತ ನೋಡಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು. ನಾವು 5 ಗುಂಟೆವರೆಗೂ 0, ಮ್ಯಾಕ್ಸಿಮಮ್ 30 ಮೀಟರ್ 100 ಎಕರೆಗೆ ಎಲ್ಲಿ ಸಾಲುತ್ತೆ? 100 ಎಕರೆ ಕೆರೆಗೆ 30 ಮೀಟರ್ ಬಫರ್ ಝೋನ್, ಇದು ಊಹೆನೂ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಅಧ್ಯಯನ ಮಾಡೋಕ್ಕೆ ನಾನು ಕಳಕಳಿಯಿಂದ ಸದನ ಸಮಿತಿ ಇರಿಸಿ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದೇ ನಿಮಿಷ ಅಣ್ಣ, ಒಂದೇ ನಿಮಿಷ. ಈಗ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಬಫರ್ ಝೋನ್ ಬಗ್ಗೆ ವಿಶದವಾಗಿ ಹೇಳಿದರು. ಇದು ಸುಪ್ರೀಂ ಕೋರ್ಟಲ್ಲಿ ಮತ್ತು NGTಯಲ್ಲೂ ಕೂಡ ಇದ್ರ ಬಗ್ಗೆ ಎಷ್ಟೆಷ್ಟು ಮೀಟರ್ ಇರಬೇಕು ರಾಜಕಾಲುವೆಯಿಂದ, ಕೆರೆಗಳಿಂದ, ಇವೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟು ಮತ್ತು NGT ಅದನ್ನು ಮಾಡಿದೆ. ಕೋರ್ಟ್ಗೆ ಆದೇಶ ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಈಗೇನು ತಾವು ತಂದಿದ್ದೀರಿ, ಇದು ಕೋರ್ಟಿನ ಆದೇಶಕ್ಕೆ ವಿರುದ್ಧವಾಗಿ ಹೋಗೋದಿಲ್ವಾ? ಹೋಗೇ ಹೋಗ್ತದೆ. ಆಗಲೇ ನಾವು OCCCಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ, ನಾವು ಮಾಡೋಕ್ಕಾಗೋದಿಲ್ಲ, ವೈಲೇಷನ್ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಆಗಲೇ ಹೇಳಿದ್ರಿ. ಇದು ವೈಲೇಷನ್ ಆಗೋದಿಲ್ವ ಅಂತಕ್ಕಂಥದ್ದು ಒಂದು ತಾವು ಸ್ಪಷ್ಟೀಕರಣ ಕೊಡಬೇಕು. ಎರಡನೇದು, ಇವತ್ತು ತಾವು ಪ್ರವಾಹದಲ್ಲಿ ಹರಿಯುವ ಕೆರೆಗೆ ಕೆರೆ ನೀರೋದ್ರಿಂದ ಯಾವುದು ತಡಿಬಾರ್ದು ಅಂತೇಳಿ ಹೇಳಿದಿರಿ. BBMP ಕೆಳಗಡೆ ನಮ್ಮ ಗ್ರಾಮಾಂತರದ ಕೆರೆಗಳವೆ. ನೀವು ನೋಡಿರ್ಬೋದು, ನೈಸ್ ರೋಡಲ್ಲಿ ಹೋದರೆ ಗಂಗೋನಹಳ್ಳಿ ಕೆರೆ, ಮಾಚೋಹಳ್ಳಿ, ಕಾಚೋಹಳ್ಳಿ ಕೆರೆಗಳು ಅತ್ಯಂತ ಸುಂದರವಾಗಿದ್ವು. ಇವತ್ತು ಬೆಂಗಳೂರು ನೀರೆಲ್ಲ, ಕೊಚ್ಚೆ ನೀರೆಲ್ಲ ಟ್ರೀಟ್ ಮಾಡ್ದೇ ಯಾವ ಕೆರೆಗಳು ಇಲ್ಲ, ಕೆರೆಗಳು ಪೂರ್ತಿ ನಾಶ ಆಗಿದೆ. ಅದು ನಮ್ದೆಲ್ಲ ಕೂಡ ತಮ್ಮ ಇಲಾಖೆಗೆ ಸೇರಿರ್ತಕ್ಕಂಥದ್ದು. BBMPಯಿಂದ ಬಂದಿರೋ ಕೆರೆ ನೀರು ನಿಮ್ಮ ಕೆರೆಗಳನ್ನು ಮಾಡಿದಾಗ ನೀವು ಏನು ಕ್ರಮ ತಗೊತಾ ಇದ್ದೀರಿ? ನಾನು ಸಾಕಷ್ಟು ಸರಿ ಹೇಳಿದ್ರು ಕೂಡ ಅದಕ್ಕೆ ಏನು ಕೊಡಲ್ಲ, ಯಾಕಂದ್ರೆ ಅದು ನೀರು ನಿಲ್ಸೋಕ್ಕಾಗಲ್ಲ, ಅರಿವು ಹಿಂಗೆ ಹೋಗ್ತಾ ಇರ್ತದೆ. ಮೂರನೇದು, ಇನ್ನೊಂದು ತಾವು ಸಾಧ್ಯ ಆದರೆ ಅದನ್ನು ತರಬೇಕಾಗ್ತದೆ. ಎಲ್ಲೆಲ್ಲಿ ಕೆರೆಗಳಲ್ಲಿ ನೀರಿಲ್ಲ, ಹೂಳು ತೆಗೆದಿಲ್ಲ, ಎಲ್ಲ ಕಡೆ ಫಾರೆಸ್ಟು ಜಾಲಿ ಮರ ನೆಟ್ಬಿಟ್ಟವ್ರೆ, ಪೂರ್ತಿ ಜಾಲಿ ಮರ ನೆಟ್ಟವ್ರೆ. ಈಗ ನಾವು ಹೂಳು ತೆಗಿಬೇಕು ಅಂತ ಹೋದ್ರೆ ಫಾರೆಸ್ಟ್ ಅವರು ಪರ್ಮಿಷನ್ ಕೊಡಲ್ಲ ತೆಗಿಯೋದಕ್ಕೆ. ಆ ಕೆರೆ ಫಾರೆಸ್ಟ್ ಅವ್ರದ ಇಲ್ಲ ಕೆರೆದ? ನಮ್ಮಲ್ಲೇ ತಗೊಳ್ರಿ, ಸಿಂಗನಾಯಕನಹಳ್ಳಿ ಕೆರೆ MI ನಮ್ಮಲ್ಲಿ 2 ಬರ್ತದೆ. ನಮಗೆ HN ವ್ಯಾಲಿ ನೀರು ಅಲ್ಲಿ ಆ ಕೆರೆಗೆ ಬಂತು. ಆ ಕೆರೆಗೆ ಬರೋದಕ್ಕೆ ಮೊದಲು ಅದ್ರ ಹೂಳು ತೆಗಿಯೋಣಪ್ಪ, ಬರೀ ಮೆರಗಳವೆ ಜಾಲಿ ಮರ ಅಂತ ಹೇಳಿದ್ರೆ ಟೆಂಡರ್ ಮಾಡಿದ್ರು. ಆ ಪರಿಸರವಾದಿಗಳೊಂದು ಹೋರಾಟ ಮಾಡಿದ್ರು ಅಂದರೆ ಜಾಲಿ ಮರದ ಹಣ್ಣುಗಳನ್ನು ಪಶು ಪಕ್ಷಿಗಳು ತಿಂತಾವೆ ಅಂದರು. ನಾನು ಹೇಳಿದೆ, ಅಯ್ಯ ತಿನ್ನಲ್ಲ, ಸತ್ತೋಗ್ತಾರೆ ತಿಂದರೆ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮರ ತೆಗಿಯೋಕ್ಕೆ ಪರ್ಮಿಷನ್ ಕೊಡಲೇ ಇಲ್ಲ. ಕೊನೆಗೆ ನೀರು ಬಿಟ್ವಿ, ಎಲ್ಲ ಮರಗಳು ಒಣಗೋಗವೆ. ದಯವಿಟ್ಟು ಕೆರೆ ಒಳಗಡೆಗೆ ಯಾವುದೇ ಗಿಡನ ನೀವು ಬದಿಯಲ್ಲಿ ಬೇಕಾದ್ರೆ ಬಾರ್ಡ್ರಲ್ಲಿ ಹೊಂಗೆ ಗಿಡ, ಹಣ್ಣಿನ ಗಿಡ ನೆಡಲಿ, ಜಾಲಿ ಗಿಡ ನೆಟ್ಕೊಂಡು ಕೊನೆಗೆ ಫಾರೆಸ್ಟ್ ಅವ್ರದ ಜಾಗ, ಯಾಕೆ ಅವ್ರ ಮೇಲೆ ನೀವು ಆಕ್ಷನ್ ತಗೊಳ್ತಾ ಇಲ್ಲ? ಕೆರೆ ಒಳಗಡೆ ಅವ್ರು ಯಾರು ಬಂದು ಯಾರು ಪರ್ಮಿಷನ್ ತಗೊಂಡು ಕೆರೆ ಒಳಗಡೆ ಆ ಜಾಲಿ ಮರ ನೆಟ್ಟಿದ್ರು? ದಯವಿಟ್ಟು ಕೂಡ ಈ ಅಮೆಂಡ್ಮೆಂಟಲ್ಲಿ ಅದನ್ನು ತರಬೇಕು ಅಂತಕ್ಕಂಥದ್ದು. ಈಗ ಒಂದು, ನನಗೆ NGT ಮತ್ತು ಸುಪ್ರೀಂ ಕೋರ್ಟ್ ಆರ್ಡ್ಗೆ ಇಲ್ಲಿ ಮಾಡಿದ್ರೆ ವೈಲೇಷನ್ ಆಗ್ತದೆ, ನಾವು ಮಾಡಬಹುದಾ? ಮಾಡಂಗಿದ್ರೆ ಬೇರೆದು ಕೂಡ ಅದೇ ಥರ ಪರಿಗಣಿಸಬೇಕಾಗ್ತದೆ. ಧನ್ಯವಾದಗಳು ಸಚಿವರು. ಸರ್, ಮಾನ್ಯ ಸಭಾಧ್ಯಕ್ಷರೇ, 2025ನೇ ಸಾಲಿನ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ನಾನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವ್ಯಾಪ್ತಿಯಿಂದ ಈ ವಿಧೇಯಕವನ್ನು ಸ್ವಾಗತಿಸಬೇಕಾಗ್ತದೆ. ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ನಮ್ಮ ಭೌಗೋಳಿಕವಾದ ಭೂಪ್ರದೇಶ, ನಮ್ಮ ಇಲ್ಲಿಯ ಎಲ್ಲ ಶಾಸಕರಿಗೆ ಅದರ ಅರಿವಿರಬೇಕಂತ ನಾನು ತಿಳ್ಕೊಳ್ತೇನೆ. ನಮ್ಮ ಕರಾವಳಿ ಭಾಗದಲ್ಲಿ ತುಂಡು ತುಂಡು ಭೂಮಿಗಳು, ಉದಾಹರಣೆಗೆ ನಮ್ಮದೊಂದು ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ
ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಇದೆ. ಅಲ್ಲಿ 150 ಕೆರೆ, ಹೆಚ್ಚು ಕಡಿಮೆ 150 ಕೆರೆ ಸರ್ಕಾರಿ ಕೆರೆ ಇದೆ. ಇದರಲ್ಲಿ 5 ಸೆಂಟಿಂದ ಹಿಡಿದು 25 ಸೆಂಟ್ವರೆಗಿನ ಕೆರೆ, 147 ಕೆರೆ 5 ಸೆಂಟಿಂದ 25 ಸೆಂಟ್ವರೆಗಿದೆ. ಈ ವಿಸ್ತೀರ್ಣವಾರು ಕೆರೆಗೆ ಬಫರ್ ಝೋನ್ ಇಲ್ಲದೆ ಇದ್ದರೆ ನಮ್ಮ ಕರಾವಳಿ ಭಾಗದ ಯಾವುದೇ ಜಾಗದಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಪರ್ಮಿಷನ್ ನಮಗೆ ಅಲ್ಲಿ ಸಿಗದೇ ಇರುವ ಕಾರಣದಿಂದ ಈ ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಿರಂತರವಾಗಿ ಈ ಕೆಲಸವನ್ನು ನೀವು ವಿಸ್ತೀರ್ಣವಾರು ಕೆರೆಗಳಿಗೆ 10 ಸೆಂಟ್ಸ್ ಕೆರೆಗಳಿಗೂ 30 ಮೀಟ್ರು, 100 ಎಕರೆ ಕೆರೆಗೂ 30 ಮೀಟ್ರು, ಇದು ಸರಿಯಲ್ಲ. ನಮ್ಮ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಅಲ್ಲಿ ಇರುವಂಥದ್ದೇ 25 ಸೆಂಟ್ಸು, 30 ಸೆಂಟ್ಸು, 50 ಸೆಂಟ್ಸು, 1 ಎಕರೆ ಭೂಮಿ. ಇವರಿಗೆ ಮನೆಯನ್ನು ಕಟ್ಟಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲ ಪ್ರಾಧಿಕಾರದಿಂದ. ಆದ್ದರಿಂದ ಇವತ್ತು ವಿಸ್ತೀರ್ಣವಾರು ಇಲ್ಲಿ ಬಫರ್ ಝೋನ್ ಇಟ್ಟಿದ್ದಾರೆ. ಆ ಕೆರೆಯ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬಫರ್ ಝೋನನ್ನು ಫಿಕ್ಸ್ ಮಾಡಿದ್ದಾರೆ. ಆದ್ದರಿಂದ ಈ ವಿಧೇಯಕ ನಮ್ಮ 2 ಜಿಲ್ಲೆಗಳಿಗೆ, ನಮ್ಮ ಮಾನ್ಯ ಅಧ್ಯಕ್ಷರು ಸಹ ಕರಾವಳಿ ಜಿಲ್ಲೆಯವರೇ, ಅವರಿಗೂ ಸಹ ಇದರ ಅರಿವಿದೆ. ಈ ವಿಧೇಯಕವನ್ನು ನಾವು ಕರಾವಳಿ ಜಿಲ್ಲೆಯಿಂದ ಸ್ವಾಗತಿಸ್ತೇವೆ. ಸಚಿವರು. ಅಧ್ಯಕ್ಷರೇ, ನಾನು ಈಗಾಗಲೇ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಉದಾಹರಣೆಗಳನ್ನು ಕೊಟ್ಟು ಈ ಬಫರ್ ಝೋನ್ ಬಗ್ಗೆ ಮಾತಾಡಿದ್ದಾರೆ. ಬಫರ್ ಝೋನ್ ಇರೋದ್ರಿಂದ ಈ ಕೆರೆಗಳ ಸಂರಕ್ಷಣೆ ಆಗುತ್ತೆ. ಅದರಿಂದ ಬಫರ್ ಝೋನ್ನು ಇನ್ನಷ್ಟು ಜಾಸ್ತಿ ಆಗಬೇಕು ಅಂತ ಸುರೇಶ್ ಕುಮಾರ್ ಅವರ ಅಭಿಪ್ರಾಯ. ವಿಶ್ವನಾಥ್ ಅವರು ಹೇಳಿದ್ರು NGT ಈಗಾಗಲೇ ಒಂದು ಆರ್ಡರ್ ಮಾಡಿಬಿಟ್ಟಿದೆ ಬೆಂಗಳೂರಿಗೆ, ಯಾವುದೋ ಮಂತ್ರಿ ಮಾಲ್ ವಿಚಾರವಾಗಿ ಒಂದು ಆರ್ಡರ್ ಮಾಡಿಬಿಟ್ಟಿದೆ, ಮಂತ್ರಿ ಬಿಲ್ಡರ್ಸ್. ಅದಾದಮೇಲೆ ಅದೇ ರೀತಿ ಇವತ್ತು ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಸದನ ಸಮಿತಿ ನೇಮಕ ಮಾಡಿದ್ರೆ, ಇದರ ಹಿಂದೆ ಕೋಳಿವಾಡ ಸಮಿತಿ ಆಗಿತ್ತು, ಅದರಲ್ಲಷ್ಟು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಏನು ಜಾರಿಗೆ ತಂದಿದ್ದೀರಾ ಇಲ್ಲ ಇನ್ನೂ ಏನು ಗೊತ್ತಿಲ್ಲ. ಏನು ಸುರೇಶ್ ಕುಮಾರ್ ತಂದಿದ್ದೀರಾ ಏನು ಗೊತ್ತಿಲ್ಲ. ನೀವೇ ನೇಮಕ ಮಾಡಿದ್ದು ಕೆರೆಗಳ ಸಂರಕ್ಷಣೆ ಬಗ್ಗೆ ಕೋಳಿವಾಡ ಸಮಿತಿ ಸ್ಪೀಕರ್ ಆಗಿದ್ದರು, ಮಾಡಿದ್ದೀರಾ. ಆ ವರದಿನ ಇದರಲ್ಲಿ ಸೇರಿಸಿದ್ದೀರಾ ಗೊತ್ತಿಲ್ಲ ನನಗೆ. ಸೇರಿಸಿಲ್ಲ ಅಂದರೆ ಹಾಗಾದರೆ ಆ ವರದಿ ಏನು ಕಸದ ಬುಟ್ಟಿಗೆ ಹೋಯ್ತಾ? ಅದರಿಂದ ಸದನ ಸಮಿತಿ ಮಾಡಿ ಅನ್ನೋದು ಒಂದು. ಅದ್ರ ಜೊತೆಗೆ ಇದರಲ್ಲಿ ನೀವು ಕೆಲವೆಲ್ಲ ಹಾಕಿದ್ದೀರ, ಮೂಲಭೂತ ಸೌಕರ್ಯ, ಈ ನೀರು ಹರಿವು, ಕುಡಿಯೋ ನೀರನ್ನ ತೊಗೊಂಡೋಗ್ತೀರಾ ಅಂತ ಇಟ್ಕೊಳ್ಳಿ ಕೆರೆ ಬಾರ್ಡ್ರಲ್ಲಿ. ಮತ್ತು ನಮ್ಮ ಬೆಂಗಳೂರಲ್ಲಿ ಸ್ಯಾನಿಟರಿ ಲೈನ್ ಎಲ್ಲ ಹೋಗುತ್ತೆ. ಮತ್ತು ಹೈ ಟೆನ್ಷನ್ನು ಇದೆಲ್ಲ ಹಾಕ್ಬಿಟ್ಟಿದ್ದಾರೆ, ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಇವಾಗ ಏನು ಹಾಕಿಲ್ಲ, ಭಾಳ 30-40 ವರ್ಷದಿಂದ ಹಾಕ್ಬಿಟ್ಟಿದ್ದಾರೆ, ಈಗೂ ಹೋಗ್ತಾ ಇದೆ. ನೀವು ನಮ್ಮಲ್ಲಿ ಏನಾದರೂ ಕೆರೆ ಬಾರ್ಡ್ರಲ್ಲಿ ಈ ವಾಟರ್ ಲೈನ್ನ ಸ್ಯಾನಿಟರಿ ಲೈನ್ ತೊಗೊಂಡೋಗ್ಬೇಕಾದ್ರೆ 2 ಕೋಟಿ ರೂಪಾಯಿ ಏನೋ ಖರ್ಚಾಗ್ತೈತೆ. ಇವರು ಆ್ಯಕ್ಟಲ್ಲಿ ಅದಕ್ಕೆ ಬದಲಾಗಿ ಕೊಡಬೇಕು ಅಂತ ಏನಾದ್ರೆ ಅದಕ್ಕೆ ಒಂದು 40 ಕೋಟಿ ಕೊಡಬೇಕು. ಕಾಮಗಾರಿಗೆ 20 ಕೋಟಿ, 2 ಕೋಟಿ ಆದರೆ ಬದಲು ಜಾಗಕ್ಕೆ ಅಂಥದನ್ನ ರಿಸ್ಟ್ರಿಕ್ಷನನ್ನು ತೆಗೆದುಬಿಡಿ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆಲ್ಲ, ನೀವು ಯಾವುದೇ ಬಿಲ್ಡಿಂಗಿಗೆ ಅವಕಾಶ ಕೊಡಬಾರ್ದು, ಯಾವುದೇ ಡೆವಲಪ್ಮೆಂಟ್ಗೆ ಅವಕಾಶ ಕೊಡಬಾರ್ದು. ಈ ಕುಡಿಯೋ ನೀರು ಇರ್ಬೋದು, ಸ್ಯಾನಿಟ್ರಿ ಇರ್ಬೋದು, ಈ ರಸ್ತೆ, ಈ ಥರದ್ದು ಬಿಟ್ಟರೆ ಬೇರೆ ಯಾವುದಕ್ಕೂ ಅನುಮತಿ, ಅದಕ್ಕೂ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ನಿಮ್ಮ ಬಿಲ್ಲಲ್ಲಿ. ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಅದಕ್ಕೇನು ಬದಲಾವಣೆ ಮಾಡ್ಬೋದು ಅಂತ. ಒಟ್ಟಾರೆ ಇದನ್ನು ಸದನ ಸಮಿತಿಗೆ ಒಪ್ಪಿಸಿ, ಕೋಳಿವಾಡ ಸಮಿತಿದು ಏನಾಯಿತು ಅದೆಲ್ಲ ಚರ್ಚೆ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ಅದಾದರೆ ಎಲ್ಲರೂ ನಾವು ಸ್ವಾಗತ ಮಾಡ್ತೀವಿ. ಓಕೆ. ಡಿ ಕೆ ಶಿವಕುಮಾರ್ ಅವರೇ, ಈ ರಾಜಕಾಲುವೆಗಳದು ಯಾರಿಗೆ ಬರ್ತತೆ? ಅವರ ನೀವ ಎಲ್ಲಿ? ನಾನು ರಾಜಕಾಲುವೆಗಳಿಗೂ ಈ ಬಫರ್ ಝೋನ್ ಬರ್ತೈತಲ್ಲ ಈಗ ಅಲ್ಲ, ರಾಜ ಇಲ್ಲ ಅವರ ಅಧ್ಯಕ್ಷರೇ, ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸುರೇಶ್ ಕುಮಾರ್ ಬಹಳ ಕಳಕಳಿಯಿಂದ ಕೆಲವು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅವ್ರದ್ದೇನು ನಾನು ತಪ್ಪು ಅಂತ ನಾನು ಹೇಳುವುದಿಲ್ಲ. ಈಗ ಕುಂದಾಪುರ ಶಾಸಕರು ಕೆಲವು ವಿಚಾರ ಹೇಳಿದ್ರು, ಅವರು ನಮ್ಮನ್ನ ವರ್ತರ್ಸಿ ಅಂತಾರೆ ಮಂಗಳೂರವರು. ಮಂಗಳೂರು ನೀವು ಅವರೆಲ್ಲ ಸೇರಿ ನಮ್ಮನ್ನ ಬಿಟ್ಬಿಡಿ ಅಂತ. ಕರಾವಳಿ ಇದು ಒಂದು ರಾಜ್ಯ. ನಾನು ಈ ಕರಾವಳಿಯವ್ರ ಪರ ಒಂದು ದೊಡ್ಡ ವಾದ ಮಾಡ್ತಾ ಇದ್ದೀನಿ. ಈಗ ನಮ್ಮ ಇವ್ರು ಬಂದಿದ್ರು, ಕಾಪು MLA ಕಾಪು, ಈಗ ಜಸ್ಟ್ ಬಂದಿದ್ರು.
ನಾನು ನೋಡಪ್ಪ ನೀವೆಲ್ಲ ಸ್ವಲ್ಪ ಕರಾವಳಿಯವರೆಲ್ಲ ಸ್ವಲ್ಪ ನಡೀರಿ, ನಾನು ನಿಮ್ಮ ಲಾಂಜಿಗೆ ಬರ್ತೀನಿ, ಮಾತಾಡೋಣ. ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ನಾನು ಟೂರಿಸಂ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ. ಏನಾದ್ರು ಮಾಡಿ 300 ಕಿಲೋಮೀಟರ್ ಇದೆಯಲ್ಲ ಗೋವಾ ಗಂಟ, ಅದನ್ನ ಏನಾದ್ರು ಒಂದು ಮಾಡಿ ಪಾಪ ಟೂರಿಸಮ್ದು ಏನಾದ್ರು ಮಾಡಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದೆ, ಜನ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಅಂತ ಜಸ್ಟ್ ಈಗ 5 ಮಿನಿಟ್ಸ್ ಬ್ಯಾಕ್ ಹೇಳಿದ್ನೋ ಇಲ್ಲ ನಾನು ಲೇಟಕ್ಕೆ ನಾನು ನಾಳೆ ನಮ್ಮ ಮಿನಿಸ್ಟರ್ಗೆ ಮಾತಾಡಿದ್ದೆ. ಅದು 2-3 DC ಚೇಂಜ್ ಆಗ್ಬಿಟ್ರು. ನಾವು ಬಹಳ ತೀರಿದ್ವಿ. ಅಧ್ಯಕ್ಷರೇ, ನಾವು ಯಾವುದನ್ನು ಇಲ್ಲಿ ನಮ್ಗೆ ಅಪ್ಪಪ್ಪ ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತು. ಐ ನೋ ದಿ ಬಿಲ್ಡರ್ಸ್ ಲಾಬಿ, ಐ ನೋ ದಿ ಡೆವಲಪ್ಮೆಂಟ್ ಲಾಬಿ, ಎಲ್ಲ ಗೊತ್ತಿದೆ. ನಾನು ಲ್ಯಾಂಡ್ ಓನರ್ ಇನ್ ಬ್ಯಾಂಗ್ಳೂರ್, ಎಲ್ಲ ಗೊತ್ತಿದೆ. ನೋ ಬಿಲ್ಡರ್ ಹ್ಯಾಸ್ ಕಮ್ ಅಂಡ್ ಅಪ್ರೋಚ್ ದಿ ಗೌರ್ಮೆಂಟ್ ಆನ್ ದಿಸ್ ಇಶ್ಯೂ. ನಂಬರ್ 1, ಐ ವುಡ್ ಲೈಕ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಇಲ್ಲಿ ಏನಾಗಿದೆ, ಯಾಕೆ ಇದನ್ನ ಚರ್ಚೆ ಮಾಡಿ ತೆಗೆದುಕೊಂಡು ಬಂದ್ರು ಅಂತಂದ್ರೆ, ಇದು ವ್ಯಾಪಕವಾಗಿ ಇಡೀ ದೇಶದಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ. ಇದು ನೀವು ಹೇಳ್ದಂಗೆ NGT, ಇಲ್ಲಿ NGT ಆಗಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಯಾರು ವಿರುದ್ಧವಾಗಿ ಮಾಡೋಕ್ಕಾಗಲ್ಲ. ತಿರ್ಗಾ ಯಾರು ಒಂದು PL ಹಾಕ್ತಾರೆ. ಇದು ಮಂತ್ರಿ ವಿಚಾರನೂ ಬಂದಾಗ ಏನೇನಾಯ್ತು ಅನ್ನೋದು ಕೂಡ ನನಗೆ ಗೊತ್ತಿದೆ. ರಾಜೀವ್ ಚಂದ್ರಶೇಖರ್ ಹಾಕಿ ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಟ್ಟರು ಅಂತ ಗೊತ್ತಿದೆ. ವಿ ವಿಲ್ ನಾಟ್ ವರ್ಕ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಎನಿ ಸುಪ್ರೀಂ ಕೋರ್ಟ್ ಆರ್ಡರ್. ದಟ್ ಈಸ್ ವೆರಿ ಕ್ಲಿಯರ್. ಇಲ್ಲಿ ಮಹಾರಾಷ್ಟ್ರ ಅವ್ರು ಏನು ಹೇಳ್ತಾರೆ ಅಂದ್ರೆ 30 meters from the edge of the HFCL construction activity permitted beyond 50 meters ಅಂತ ಅವ್ರು ಹೇಳ್ತಾರೆ. ಗುಜರಾತ್ ಅವರು 30 meter from the boundary of the bank of the river and the water body 9 meter ಅಂತ ಹೇಳ್ತಾರೆ. ತೆಲಂಗಾಣ and Andhra Pradesh 10 hectare and above water body 30 meters and less than 10 hectares 9 meters ಅಂತ ಹೇಳ್ತಾರೆ. ಅಸ್ಸಾಂ 15 ಮೀಟರ್ ಅಂತ ಅವ್ರು ಹೇಳ್ತಾರೆ. ಮಧ್ಯಪ್ರದೇಶ್ 30 ಮೀಟರ್ ಫ್ರಮ್ ದಿ ರಿವರ್ ಲೇಕ್ಸ್ ಪಾಂಡ್ ರಿಸರ್ವರ್ ನಾಲಾ ಕೆನಾಲ್ ಫ್ಲಡ್ ಅಂತ ಹೇಳ್ತಾರೆ. ಛತ್ತೀಸ್ಗಢ 100 ಮೀಟರ್ ಅಂತ ಹೇಳ್ತಾರೆ. ಬಿಹಾರ ಅವ್ರು 200 ಮೀಟರ್ ಆಸ್ ಸಚ್ ಹೈಯರ್ ಡಿಫೆನ್ ದಿ ಬೌಂಡ್ರಿ, ಇಲ್ಲ ಅಂದ್ರೆ 100 ಮೀಟರ್ ಅಲೋಡ್ ವಿತ್ ಇನ್ ದಿ ಲ್ಯಾಂಡ್ ಅಂತ 100 ಮೀಟರ್. ತಮಿಳ್ನಾಡು ಅವರು ಬರೀ 3 ಮೀಟರ್ ಅಂತ ಹೇಳ್ತಾರೆ, ಅಂದ್ರೆ 10 ಅಡಿ ಅಂತ ಹೇಳ್ತಾರೆ. ನಾವು ಇದನ್ನ ಚೀಫ್ ಮಿನಿಸ್ಟರ್ ಇದ್ರು ಮೀಟಿಂಗ್ ಅಲ್ಲಿ, ನಾನು ಆಕಸ್ಮಿಕವಾಗಿ ಹೋದೆ ಆ ಮೀಟಿಂಗಿಗೆ, ನಾನು ಪಾರ್ಟಿಸಿಪೇಟ್ ಮಾಡಿದೆ. ಚೀಫ್ ಸೆಕ್ರೆಟರಿ ಮೀಟಿಂಗ್ ಮಾಡಿದ್ರು, ಅವ್ರದ್ದೇ ಸಪ್ರೇಟ್ ಮೀಟಿಂಗ್ ಮಾಡಿದ್ರು. ವಿ ಡಿಸ್ಕಸ್ಡ್ ಇನ್ ದಿಸ್. ಈಗ ಅಧ್ಯಕ್ಷರೇ, ಈಗ ನನ್ನ ಮನೆಗೆ ಬರ್ಬೇಕಾದ್ರೆ ನೀವೆಲ್ಲ ಇದರಿಂದ ಬರ್ತೀರಿ, ಸ್ಯಾಂಕಿ ಟ್ಯಾಂಕ್ ಪಕ್ಕದಲ್ಲೇ ಇದು BD ಅವರು ಅಲಾಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. 50 ಮೀಟ್ರು 50 ಅಡಿಗೂ ಮೇಲೆ ಯಾರು ಮೀಟ್ರೋ ಏನೋ ಒಂದಿದೆ, ಅದ್ರ ಮೇಲೆ ಯಾರು ಮನೆನೇ ಕಟ್ಬಾರ್ದು. ಅವ್ರಿಗೆ ಯಾರು ಪ್ಲಾನ್ ಸ್ಯಾಂಕ್ಷನ್ ಕೊಡಂಗೇ ಇಲ್ಲ. ಹಿಂದೆ ಆಗಿದ್ದಂತ ಆರ್ಡರ್ ಪ್ರಕಾರ ಪ್ಲಾನ್ ಸ್ಯಾಂಕ್ಷನ್ ಕೊಡಂಗಿಲ್ಲ. ಈಗ ನಾವೇನು ಬೆಂಗಳೂರಲ್ಲಿ ಯಾವ ಕೆರೆನೂ ಕಟ್ಟಿ ಮಾಡಿ ಹಿಂದೆ ಆಗೋಯ್ತು. ಕಂಠೀರವ ಸ್ಟೇಡಿಯಂ ಕೆರೆ ಇತ್ತು, ಅದು ಬಸ್ ಸ್ಟ್ಯಾಂಡು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಕೆರೆ ಇತ್ತು, ಅದು ಹಿಂದೆ ಆಗಿದ್ದ ಕಾಲ. ಈಗ ನಮ್ಮ ಗೌರ್ಮೆಂಟ್ ವಿ ಆರ್ ನಾಟ್ ರೆಡಿ ಟು ಎನ್ಕ್ರೋಚ್. ನಾವು ಯಾವ ಕಾರಣಕ್ಕೂ ಪ್ರೊಟೆಕ್ಟ್ ಮಾಡ್ಬೇಕು. ಈಗ ನಾನೇನು ಹೊಸದಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಮಂತ್ರಿ ಆದ್ಮೇಲೆ ಇದನ್ನ ಏನಾದ್ರು ಮಾಡಿ ಬಫರ್ ಝೋನ್ ಅಂತ ಬಿಟ್ಟಿದ್ದೀವಿ. ಈ ಬಫರ್ ಝೋನ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನ ಎಚ್ಚರಿಕೆ ವಹಿಸಬೇಕು ಅಂತ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀವಿ. 300 ಕಿಲೋಮೀಟರ್ಸ್ ಹೊಸ ರೋಡ್ಗಳನ್ನ ಮಾಡಲಿಕ್ಕೆ, ಪೈಪ್ ಲೈನ್ಗಳನ್ನ ಎಳಿಲಿಕ್ಕೆ, ಯಾರು ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಏನು ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಲ್ಲ, ಅದು ಮುಂದಕ್ಕೇನಾದ್ರು ಎನ್ಕರೇಜ್ಮೆಂಟ್ ಆದತ್ತು ಅನ್ನೋ ದೃಷ್ಟಿಯಿಂದ ಈ ಬಫರ್ ಝೋನ್ ಅಡಿಯಲ್ಲಿ ಈ ಕ್ಯಾನಲ್ಗಳೇನಿದೆ ಅದ್ರ ಅಡಿಯಲ್ಲಿ ಒಂದು ರೋಡ್ ಮಾಡಿಸಿ ಗೌರ್ಮೆಂಟ್ ಪರ್ಮನೆಂಟ್ ರೋಡ್ನ, ನೀವು ಬಹುಶಃ ಗಾಳಿ ಆಂಜನೇಯನ ದೇವಸ್ಥಾನ ನೋಡಿರ್ಬೋದು, ಅಲ್ಲೊಂದು ಸೇತುವೆ, ಅಲ್ಲಿ NGT ಅವರು ಇದ್ರ ಮೇಲೆ ನಾಲೆ ಮೇಲೆ ನಿಮ್ಗೆ ಇದನ್ನ ಹಾಕಕ್ಕೆ ಬಿಟ್ಟಿದ್ದಾರೆ. ಈಗ ಬಿಟ್ಟಿದೆ ಫ್ಲೈಓವರ್. ಈಗ ಫ್ಲೈಓವರ್ ಹಾಕಕ್ಕೂ ಬಿಡ್ತಾ ಇಲ್ಲ. ಗೌರ್ಮೆಂಟ್ ಇಸ್ ನಾಟ್ ಅಲೋಯಿಂಗ್, NGT ಇಸ್ ನಾಟ್ ಅಲೋಯಿಂಗ್ ಟು ಡೂ ಎ ಫ್ಲೈ. ಈಗ ನಾವೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ 300 ಅಡಿನ ನನ್ನ ಬಜೆಟ್ ಅಲ್ಲೂ ಸೇರಿಸಿದೀವಿ. ಆ ಕಡೆ ಈ ಕಡೆ ನಾಲೆ ಹೋಯ್ತಾ ಇದೆ ಅಂತಂದ್ರೆ, ಆ ಕಡೆ 50 ಮೀಟರ್ ಇರ್ತದೆ, ಈ ಕಡೆ 50 ಮೀಟರ್. ಇಲ್ಲಿ ಮಧ್ಯ ಅವ್ನು ಯಾರು ಇಲ್ಲಿ ಬಂದು ಇರಬಾರ್ದು ಅಂತ ಸರ್ವಿಸಸ್, ಮತ್ತೊಂದು ಈ ಜಾಸ್ತಿ ನೀರು ಹೊಂಟೋಯ್ತು ಅಂತ ಅಂದ್ಬಿಟ್ಟು ಮನೆಗಳು ನುಗ್ಗೋದು ಇವೆಲ್ಲ ಬರ್ತದೆ ಅಂತ ಅಂದ್ಬಿಟ್ಟು ಈ ರೋಡಲ್ಲೆಲ್ಲ ಕಂಪ್ಲೀಟ್ ಆ ಕಡೆ ಈ ಕಡೆ 2 ಕಡೆನೂ ಕಂಪಲ್ಸರಿ ರೋಡ್ ಮಾಡಬೇಕು ಅಂತ. ಐ ಹ್ಯಾವ್ ಐಡೆಂಟಿಫೈ 3 kilometers. ಐ ಹ್ಯಾವ್ ಕೆಪ್ಟ್ 300 crores ಫಾರ್ ಇಟ್. 300 crores ಐ ಹ್ಯಾವ್ ಕೆಪ್ಟ್ ಫಾರ್ ದಿ ಸೇಮ್ ಪರ್ಪಸ್, ಬಿಕಾಸ್ ಯಾರು ಎನ್ಕ್ರೋಚ್ ಮಾಡಬಾರ್ದು ಅಂತ. ಆಮೇಲೆ ಏನಾಯ್ತದೆ ಅಂತಂದ್ರೆ, ಹಿಂದೆಗಡೆಯಿಂದ ಮನೆ ಖಾಲಿದೆ ಅಂತ ಬಂದು ಇದಕ್ಕೆ ಹಾಕ್ಬಿಡೋದು, ಇದನ್ನು ತುಂಬೋಗೋದು. ಪಾಪ ಸುಮಾರು ನಮ್ಮ ಬೈತಿ ಬಸವರಾಜ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲೆಲ್ಲ ಇದ್ದಾರೆ, ಬೈತಿ ಬಸವರಾಜ್ ಇಲ್ಲ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಸತಿ ಈ ಪ್ರಾಬ್ಲಮ್ ಅನ್ಕೊಳ್ತೀರಿ. ಆಮೇಲೆ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿಲಿ ಸೇಮ್ ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿಲೂ ಇದೇ ಪ್ರಾಬ್ಲಮ್. ಯಲಂಕಲ್ಲಿ ಪಾಪ ಅವ್ರ ಕಾನ್ಸ್ಟಿಟ್ಯೂನ್ಸಿಲೂ ಇದೇ ಪ್ರಾಬ್ಲಮ್.
ಸೊ ಆ ದೃಷ್ಟಿಯಿಂದ ಬಹಳ ನಾವು ಇದ್ರ ಬಗ್ಗೆ ಬಹಳ ಟೀಕೆ ಬರ್ತದೆ, ಮತ್ತೊಂದು ಬರ್ತದೆ, ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ರೂಲ್ಸ್ ಎಲ್ಲ ನೋಡಿಕೊಂಡು ಇದನ್ನ ಮೈನರ್ ಇರಿಗೇಷನ್ ಬರುವಂತ ವ್ಯಾಪ್ತಿದ್ದು ಈ ಲೇಕ್ನ ಉಳಿಸ್ಬೇಕು, ಮುಂದಕ್ಕೆ ಹಾಕಬಾರ್ದು, ಲೇಕ್ ತೊಗೊಂಡೋಗ್ಬೇಕು. ಮೊದಲೆಲ್ಲ ಮಾಡ್ಬಿಟ್ಟಿದ್ದಾರೆ, ಊರುಗಳಲ್ಲಿ ಏರಿ ಮೇಲೆ ರೋಡ್ ಮಾಡ್ಬಿಟ್ಟಿದ್ದಾರೆ, ಅದನ್ನ ನಾವು ತೆಗಿಯಕ್ ಆಗ್ತಾ ಇಲ್ಲ. ಈಗ ಸ್ಯಾಂಗಿ ಟ್ಯಾಂಕ್ ಅಕ್ಕಪಕ್ಕ ರೋಡ್ ಮಾಡಬೇಕು ಅಂತ ಬಿಟ್ಟು ದೇ ಡಿ ನಾಟ್ ಅಲೋ. ದೊಡ್ಡ ಗಲಾಟೆ ನಾವೇ ಸ್ಟ್ರೈಕ್ ಮಾಡ್ದೋ. ಐ ಥಿಂಕ್ ನಿಮ್ಮ ಕ್ಷೇತ್ರದಲ್ಲೇ ನೀವು ಪರ್ಮಿಷನ್ ಮಾಡಿದ್ರಿ ಒಂದು ರೋಡ್ ಮಾಡಬೇಕು ಅಂತ. ವಿ ಡಿ ನಾಟ್ ಗೆಟ್ ದಟ್ ಪರ್ಮಿಷನ್ ಟು ಡೂ ದಟ್ ರೋಡ್. ಒಂದು ನಿಮಿಷ ಸರ್, ಅದು ಕಾನೂನಾತ್ಮಕವಾಗಿತ್ತು. ಹೈಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿದ್ರು, ಕಂಟೆಂಪ್ಟ್ನಲ್ಲಿದೆ ರೋಡ್ ಮಾಡಿಲ್ಲ ಅಂತ. ರೋಡ್ ಮಾಡಬೇಕು ಅಂತ ಜಡ್ಜ್ಮೆಂಟ್ ಇದೆ. ಅಲ್ಲ ಸರ್, ರೋಡ್ ಮಾಡ್ಲಿಕ್ಕೆ ವಿರೋಧ ಆಯ್ತು ಅಂದ್ರಲ್ಲ, ಹಾಗಾಗಿ ಅವತ್ತು ತಪ್ಪು ಮಾಹಿತಿಯಲ್ಲಿ ಮಾಡಿದ್ರು ಅಂತ. ಅದಕ್ಕೆ ನಾನು ಹೋಗಿದ್ದೆ ಅದಕ್ಕೆ ಸ್ಟ್ರೈಕ್ಗೆ. ರಾಜಕೀಯ ಮಾಡಿದ್ರೆ ಹಾಗಂದ್ರೆ ಅಲ್ಲ, ಅದನ್ನೇ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ನಮ್ದು ಏನಂತ ಉದ್ದೇಶ, ಇಟ್ ಶುಡ್ ಬಿ ಇನ್ ಎ ಪ್ರಾಪರ್ ವೇ. ಸೊ ನಾವು ಈಗ ಹಳ್ಳಿಗಳಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರು ಒಂದು ಬಫರ್ ಇಡ್ಲಿಲ್ಲ ಅಂತಂದ್ರೆ ಮಾಡಲ್ಲ ಅಂದ್ರೆ ಅದಕ್ಕೆ ಇದಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಬಹಳ ಮುಂದೆ ಆಲೋಚನೆ ಇಟ್ಕೊಂಡು ಮಾಡಿದೀವಿ. ತಾವು ಸಲಹೆ ಕೊಡೋದು, ತಾವು ಕಮಿಟಿ ಮಾಡಿ ಅನ್ನೋದು ತಪ್ಪಿಲ್ಲ. ನೀವು ಬೆಂಗಳೂರಲ್ಲಿ ನೀವು ಯಾರು ಬೇಕಾದ್ರೂ ಮಾಡಿ, ನಮ್ಗೇನು ಅದೇನು ಅಭ್ಯಂತರ ಏನಿಲ್ಲ. ಎಲ್ಲಿ ಬೇಕಾದ್ರೂ ಲೀಗಲಿ ನಾವು NGT ನಾಮ್ಸ್ ಏನಿದೆ. ಆಮೇಲೆ ನಾನು ಇವ್ರಿಗೆ ಎಕ್ಸ್ಪೆಷಲಿ ಮಂಗಳೂರವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ವಿಲ್ ಜಾಯಿನ್ ಇವತ್ತು ಬೇಕಾದ್ರೆ ಹೋಗೋದ್ರೊಳಗಡೆ ಇವತ್ತಾದ್ರೆ ಇವತ್ತೇ ಬೇಕಾದ್ರೆ ಒಂದು ಅರ್ಧ ಗಂಟೆ ನಾನು ಸ್ಪೇರ್, ಕ್ಯಾಬಿನೆಟ್ ಇಲ್ಲ ಅಂದ್ರೆ ನಾನು ಸ್ಪೇರ್ ಮಾಡಕ್ಕೆ ರೆಡಿ ಇದ್ದೆ. ಅವ್ರ ಬಗ್ಗೆ ಬಹಳ ನಾವು ಇದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡೋಕ್ಕಿಲ್ಲ ಅಂದ್ರೆ ಪಾಪ ಅವ್ರ ಬದುಕಿಗೆ ಬಹಳ ಕಷ್ಟ ಆಗ್ತದೆ, ಮನೆಗಳು ಕಟ್ಕೊಳ್ಳೋಕೆ ಕಷ್ಟ ಆಗ್ತದೆ. ಈ ಕೇರಳ ಏನಿದೆ ಪರಿಸ್ಥಿತಿ, ಕೇರಳ ಇಸ್ ಬೀನ್ ಎಕ್ಸಮ್ಟೆಡ್ ಫಾರ್ ಅವ್ರ ಸ್ಟೇಟ್ ಅವರೆಲ್ಲ ಪರ್ಮಿಷನ್ ತಗೋಬಿಟ್ಟವ್ರೆ, NGT ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಗೋವಾರೆಲ್ಲ ತಗೋಬಿಟ್ಟವ್ರೆ. ಬಟ್ ವಿ ಆರ್ ಸಫರಿಂಗ್ ಔಟ್ ಆಫ್ ಇಟ್. ವಿ ಹ್ಯಾವ್ 360 ಕಿಲೋಮೀಟರ್ ಆಫ್ ಇದು ನಮ್ಮ ಸಮುದ್ರ ಇದೆ, ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ದಟ್ ಇಸ್ ವಾಟ್ ನಾನು ನಮ್ಮ HK ಪಾಟೀಲ್ ಹೇಳಿದ್ದೀನಿ. ಯಾಕೆಂದ್ರೆ ಅವರು ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರು ಕೇಳಿದೆ ಒಂದಿನ. ಬೇಕಾದ್ರೆ ನಾಳೆನ ನಾಳಿದ್ದನ್ನ ವಿಲ್ ಜಾಯಿನ್ ಎಲ್ಲ ಕೂತ್ಕೊಂಡು ತಮಗೂ ಕೂಡ ಇದು CRZ ನಾನು ಅದಕ್ಕೆ ಹೇಳಿದ್ದೀನಿ. ಅದನ್ನ CRZ ಅದನ್ನ ಓವರ್ಕಮ್ ಮಾಡ್ಬೇಕಾದ್ರೆ ಏನು ಅನ್ನೋದು ಕೂಡ ನಾನು ಕೆಲವು ಡೆಪ್ಟಿ ಕಮಿಷನರ್ಸ್ ಆಫೀಸರ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ವಿಲ್ ಜಾಯಿನ್ ಟುಗೆದರ್. ನಾಳೆನೇ ಬೇಕಾದ್ರೆ ನನ್ನ HK ಪಾಟೀಲ್ ಇರ್ಲಿ. ಫಸ್ಟ್ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಾದ್ಮೇಲೆ ವಿಲ್ ಗೋ ಟು ಮಂಗಳೂರು. ಅಲ್ಲಿ ಉಡುಪಿಯವ್ರನ್ನೂ ಕರೆಸೋಣ, ನಾರ್ತ್ ಕೇಂದ್ರ ಅವ್ರನ್ನೂ ಕಳ್ಸೋಣ, ಕರೆದಿ ಕುಂಡಿಸ್ಕೊಂಡು ತೀರ್ಮಾನ ಮಾಡಿ ವಾಟ್ ಹ್ಯಾಸ್ ಟು ಬಿ ಡನ್ ಅನ್ನೋದು ಮಾಡೋಣ. ಯಾಕೆಂದ್ರೆ ಎಲ್ಲರಿಗೂ ಪ್ರಾಪರ್ಟಿ ವ್ಯಾಲ್ಯೂ ಬರಲಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿ. ಜನ ಬೆಳಗಾಂ ಇದಕ್ಕೆ ಹೋಗೋದಕ್ಕೆ, ಗೋವಾಗೆ ಹೋಗೋದನ್ನ ನಿಲ್ಸೋಣ ನಾವೇನಾರು ಮಾಡಿ, ಕೇರಳ ಹೋಗೋದನ್ನ ನಿಲ್ಸೋಣ ನಾವೇನಾರು ಮಾಡಿ. ಕೇರಳ ಸುರೇಶ್ ಕುಮಾರ್ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, 5 ಬ್ಯಾಂಕ್ ಹುಟ್ಟಲ್ಲಿ ಈಗ 8 ಬ್ಯಾಂಕ್ ಆಯ್ತು, ಹೈಯೆಸ್ಟ್ ಮೆಡಿಕಲ್ ಕಾಲೇಜು, ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಒಂದು 5 ಸ್ಟಾರ್ ಹೋಟ್ಲ್ ಇಲ್ಲ ಸುರೇಶ್ ಕುಮಾರ್ ಅಲ್ಲಿ. ಪೋರ್ಟ್ ಇದೆ, ಏರ್ಪೋರ್ಟ್ ಇದೆ, ಅಷ್ಟು ದೊಡ್ಡ ಇದು ಎಕ್ಸ್ಟೆನ್ಷನ್ಸ್ ಇದೆ, ಗ್ಯಾಸ್ ಪ್ರೊಡಕ್ಷನ್ ಮತ್ತೊಂದೆಲ್ಲ ಇದೆ. ಮಂಗಳೂರಲ್ಲಿ ಒಂದು 5 ಸ್ಟಾರ್ ಹೋಟ್ಲು ಕಟ್ಟಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ ಅವ್ರಿಗೆ ಎಕನಾಮಿಕ್ಲಿ ವರ್ಕೌಟ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ನಾನೆಲ್ಲ ಕಲ್ಲು ಹಾಕ್ತಿದ್ದೆ ಅಲ್ಲಿಗೆ ಎತ್ಕೊಂಡೋಗಿ ಕಲ್ಲನ್ನ ಗ್ರಾನೈಟ್ ಮಾಡೋಂಥ ಸಂದರ್ಭದಲ್ಲಿ. ಎಷ್ಟು ಲೈವೇ ಆಗಲಿ ಇತ್ತು ಮಂಗಳೂರು ಅಂತಂದ್ರೆ ಈಗ 7 ಗಂಟೆ ಆದ್ಮೇಲೆ ಡೆಡ್ ಆಗ್ಬಿಟ್ಟಿದೆ ಮಂಗಳೂರು. ಅದಕ್ಕೇನಾರು ಮಾಡಿ ಪದೇ ಪದೇ ಹೇಳಿದ್ರೆ ಸ್ವಲ್ಪ ನಾವು ಎದ್ದು ನಿಂತ್ಕೋಬೇಕು. ಏನಪ್ಪಾ ನೀವು 7 ಗಂಟೆ ನಂತರ ಡೆಡ್ ಆಗಿದೆ ಅಂದ್ರೆ ಏನ್ ಸರ್? ಡೆಡ್ ಅಂದ್ರೆ ದೇರ್ ಇಸ್ ನೋ ಆಕ್ಟಿವಿಟೀಸ್ ಅಂತ. ಹೆಂಗೆ ಎಲ್ಲ ಮನೆ ಸೇರ್ಕೊಂಡ್ಬಿಡ್ತಾರೆ. ಬರೀ ಉಪಮುಖ್ಯಮಂತ್ರಿಗಳೇ ಏನಿಲ್ಲ, ನೀವು ಹಂಗ ಅಷ್ಟೇ. ಈಗ ನಾನು ಚರ್ಚೆ ಮಾಡ್ತಾರೆ, ಚರ್ಚೆ ಮಾಡಿ ಯಶ್ಪಾಲ್, ನಾನು ಚರ್ಚೆ ಮಾಡ್ತಾರಲ್ಲ, ಉಪಮುಖ್ಯಮಂತ್ರಿಗಳೇ ಚರ್ಚೆ ಮಾಡಿ ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಮ್ಮ ಉಡುಪಿ ಮಂಗಳೂರಲ್ಲಿ ಇದರ ಅಗತ್ಯನ ಹೇಳಿದ್ದೀರಾ. ವಿಶೇಷವಾಗಿ ಯು ಕಾನ್ಸಂಟ್ರೇಟೆಡ್ ಆನ್ ಕರಾವಳಿ, ಅಲ್ಲಿ ಎಷ್ಟು ಅಗತ್ಯ ಇದೆ ಅಂತ. ನಾನು ಒಂದು ನಿಮಿಷ ನನ್ನ ಹೋಲ್ ಆರ್ಗ್ಯುಮೆಂಟು ಇಟ್ ವಾಸ್ ಅಬೌಟ್ ಬ್ಯಾಂಗ್ಳೂರ್. ಓಕೆ, ಬೆಂಗಳೂರಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ, ಬಿಕಾಸ್ ಯು ಆರ್ ಆಲ್ಸೋ ಹೋಲ್ಡಿಂಗ್ BWSSP ಪೋರ್ಟ್ಫೋಲಿಯೋ, ಯು ನೋ. ಈ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ಬಹಳ ಕಳಕಳಿಯಿಂದ ಇನ್ ದ ಇಂಟ್ರೆಸ್ಟ್ ಆಫ್ ದ ಬ್ಯಾಂಗ್ಳೂರ್, ಇನ್ ಇಂಟ್ರೆಸ್ಟ್ ಆಫ್ ದ ಬ್ಯಾಂಗ್ಳೂರಿಯನ್ಸ್ ನಾನು ಕೇಳ್ಕೊಳ್ಳೋದು, ಕರಾವಳಿಗೆ ಅವ್ರು ಹೇಳಿದ್ರು ಕುಂದಾಪುರ ನಮ್ಮ ಕರಾವಳಿ ಅದರದ್ದು ಒಂದು ಇಡೀ, ಬೆಂಗಳೂರದು ಮಾತ್ರ ಮತ್ತೆ ಟು ರಿವಿಸಿಟ್ ಈ ಬಫರ್ ಝೋನನ್ನ ನೀವು ಮಾಡ್ತಾ ಇರೋದ ಹಿನ್ನೆಲೆಯಲ್ಲಿ ದಯವಿಟ್ಟು ಸದನ ಸಮಿತಿಗೆ ಇದನ್ನು ಕಳಿಸಿದ್ದ ನಾನು ಕೇಳ್ಕೊಳ್ತೀನಿ. ಮಾನ್ಯ ಸಚಿವರು ಬಾಲಕೃಷ್ಣ, ಒಂದು ನಿಮಿಷ, ಸಚಿವ ಬಾಲಕೃಷ್ಣ ಮಾತಾಡ್ತಾರೆ. ಈಗ ಬಫರ್ ಝೋನ್ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ. ಸೊ
ಸುರೇಶ್ ಕುಮಾರ್ ಅವರ ಹೇಳಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೀನಿ. ಬೆಂಗಳೂರು ವಿಚಾರದಲ್ಲಿ ಬಫರ್ ಝೋನು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ದಂಗೆ ಸರ್ಕಾರದ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅದನ್ನು ಸರ್ಕಾರದ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಆದರೆ ಈಗಾಗಲೇ ಎಲ್ಲ ಕಡೆ ಒತ್ತುವರಿ ಆಗಿದೆ. ಬಫರ್ ಝೋನನ್ನು ಸಾಕಷ್ಟು ಜನ ಎಲ್ಲ ಒತ್ತುವರಿ ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಮಾಡ್ಕೊಂಡಿದ್ದಾರೆ. ಅದರಿಂದ ದಯಮಾಡಿ ಈ ಬಫರ್ ಝೋನನ್ನು ವಿಶೇಷವಾಗಿ ಅವ್ರ ಕರಾವಳಿ ಪ್ರದೇಶಕ್ಕೆ ಅವಶ್ಯಕತೆ ಇದೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ, ತೊಂದರೆ ಇಲ್ಲ. ಆದರೆ ಬೆಂಗಳೂರಿನಲ್ಲಿ ಇದನ್ನು ವಿಶೇಷವಾಗಿ ಪರಿಗಣಿಸಬೇಕು. ಬಫರ್ ಝೋನನ್ನು ಯಾವುದೇ ಕಾರಣಕ್ಕೆ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಓಕೆ ಸಚಿವರೇ, ಅಲ್ಲ ಬಫರ್ ಝೋನ್ ನೋಡಿ, ಬಫರ್ ಝೋನ್ ಈಗ ನೀವು ಯಾಕೆ ಚರ್ಚೆ ಮಾಡಿದೆ? ಅವ್ರು ಏನಂತ ಕೇಳ್ತಾರೆ, ಇಲ್ಲೇ ಇದ್ದಾರೆ ಅಧ್ಯಕ್ಷರೇ, ಬಾಲಕೃಷ್ಣ ಇಲ್ಲೇ ಇದ್ದಾರೆ, ಆಮೇಲೆ ನಮ್ಮ ಇವರು ಶ್ರೀನಿವಾಸ್ ಇಲ್ಲೇ ಇದ್ದಾರೆ. ತಿಪ್ಕೊಂಡಹಳ್ಳಿದು ಅಂದ್ಬಿಟ್ಟು ಹೆಸರುಘಟ್ಟದಿಂದ ಇವ್ರಿಗೆಲ್ಲ ಗೊತ್ತಿದೆ, ಅದನ್ನ ಮಾಡಬೇಕು ಅಂತ ಕ್ಯಾಚ್ಮೆಂಟ್ ಏರಿಯಾ ಅಂತ 100 ಮೀಟರ್ 200 ಮೀಟರ್ ಅರ್ಧ ಕಿಲೋಮೀಟರ್ ಎಲ್ಲ ಶೆಡ್ಗಳು ಕಟ್ಬಿಟ್ಟಿದ್ದಾರೆ. ಒಬ್ರು ಟ್ಯಾಕ್ಸ್ ಕಟ್ತಾ ಇಲ್ಲ. ಎಲ್ಲ ಕಂಪ್ನಿ ಎಲ್ಲಿಂದ ನೆಲಮಂಗಲ ತಿಪ್ಪು ಇದನ್ನ ವಯಸ್ಸು 3 ಕಿಲೋಮೀಟರ್ಗೂ ಕಟ್ಟವ್ರೆ ಸರ್. 500 ಮೀಟರ್ 1 ಕಿಲೋಮೀಟರ್ ಅಲ್ಲ, 3 ಕಿಲೋಮೀಟರ್ಗೂ ಕಟ್ಟವ್ರೆ. ನೀವು ಹೇಳೋದು ಒಪ್ಕೋತೀನಿ. ತಿಪ್ಪೋನಹಳ್ಳಿ ಬಗ್ಗೆ ಹೇಳಿದ್ರು. ಒಂದು ನಿಮಿಷ ಸುರೇಶ್, ಒಂದು ನಿಮಿಷ. ನೀವು ಇದ್ದಾಗ ಆಗಿದ್ದು ತಿಪ್ಪೋನಹಳ್ಳಿನಲ್ಲಿ ಹಿಂದೆ, ಇಫ್ ಮೈ ಮೆಮೊರಿ ಸರ್ವ್ಸ್ ಮೀ ರೈಟ್, 91-92ನಲ್ಲಿ DLF ಫೌಂಡೇಶನ್ಗೆ ಅಲ್ಲಿ ಜಾಗ ಕೊಟ್ಟಿದ್ರು. ತಿಪ್ಪೋನಹಳ್ಳಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅದು ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು, ಅದೇನೋ ಒಂದು ಟೌನ್ಶಿಪ್ ಕಟ್ಟಬೇಕು ಅಂತ. ಅವತ್ತು ನಾನು ಐ ವಾಸ್ ಎ ಕಾರ್ಪೊರೇಟರ್ ಫಾರ್ ದಿ ಸೆಕೆಂಡ್ ಟರ್ಮ್. ತಿಪ್ಪೋನಹಳ್ಳಿನಲ್ಲಿಂದ ನಾವು ರಾಜಭವನಕ್ಕೆ ಪಾದಯಾತ್ರೆ ಬಂದು ಗವರ್ನರ್ಗೆ ರೆಪ್ರೆಸೆಂಟೇಷನ್ ಕೊಟ್ಟು ಅವತ್ತು ಅಲ್ಲಿ ನಿಲ್ಲಿಸಿದ್ವು ನಾವು. ಓಕೆ, ಇದೇ ನೆಲಮಂಗಲ ಹತ್ರ ಕುಮುದ್ವತಿ ದಂಡೆ ಮೇಲೆ ಒಂದು ಇನ್ಸ್ಟಂಟ್ ಒಂದು ಮೆಡಿಕಲ್ ಕಾಲೇಜ್, ಇನ್ಫೆಂಟ್ ಮೆಡಿಕಲ್ ಕಾಲೇಜ್ ಅಂತ ಶುರು ಮಾಡಿದ್ರು. ಅಶೋಕ್ ಅವರು ನಾನು ಎಲ್ಲಾನು ಕೂಡ ಪಾದಯಾತ್ರೆ ಹೋಗಿ ಅದನ್ನ ನಾವು ನಿಲ್ಲಿಸಿದ್ವು. ನಮ್ದೇನೋ ಒಂದು ಭಾವನೆ ಇತ್ತು, ಮತ್ತೆ ಕುಮುದ್ವತಿ ಲೈವ್ ನದಿ ಆಗುತ್ತೆ, ತಿಪ್ಪೋನಹಳ್ಳಿ ತುಂಬುತ್ತೆ, ನೀವು ಬೇರೆ ಆಸೆ ಕೊಟ್ಟು ತೋರಿಸ್ಬಿಟ್ಟಿದ್ದೀರಾ, ಎತ್ತಿನೊಳ್ಳೆ ನೀರನ್ನ 1.5 TMC ನೀರು ಕೊಡ್ತೀರಾ, ಎಲ್ಲಾನು ಹೇಳಿದ್ದೀರಾ. ಸೊ ಈ ದೃಷ್ಟಿಯಿಂದ ನಾವು ಬೆಂಗಳೂರಿನ ಹವಾಗುಣ ದೃಷ್ಟಿಯಿಂದನೂ ಕೂಡ, ಪರಿಸರ ದೃಷ್ಟಿಯಿಂದನೂ ಕೂಡ ವಿ ಶುಡ್ ಮೇಂಟೈನ್ ಅವರ್ ವಾಟರ್ ಬಾಡೀಸ್. ಮತ್ತೆ ಬೆಂಗಳೂರಿನ ಜನ ಇಷ್ಟಪಡ್ತಾರೆ ಬೇಕು ಅಂತ. ಅವ್ರ ಕರಾವಳಿಲಿ ಸದಾ ಮಳೆ ಬರ್ತದೆ, ಇಲ್ಲಿ ಮಳೆ ಬಂದಾಗ ಪ್ರವಾಹ ಆಗುತ್ತೆ, ಇಲ್ಲದ್ರೆ ಮಳೆನೇ ಬರಲ್ಲ. ಸೊ ಈ ದೃಷ್ಟಿಯಿಂದ ಬೆಂಗಳೂರಿಗೆ ಸಪರೇಟ್ ಆಗಿ ನಾನು ಸಚಿವರ ಕೇಳ್ಕೊಳ್ತೀನಿ, ತಮ್ಮ ಮೂಲಕ ಬೋಸರಾಜ್ ಅವ್ರಿಗೆ, ಲೆಟ್ ಅಸ್ ರಿವಿಸಿಟ್, ಲೆಟ್ ಅಸ್ ಅದನ್ನ ಒಂದು ರೀಸ್ಟಡಿ ಅದ್ರ ಬಗ್ಗೆ ಮಾಡೋದಕ್ಕೆ ಸದನ ಸಮಿತಿ ಮಾಡಿ. ಸಚಿವರು ಈ ಬಫರ್ ಈ ತಿದ್ದುಪಡಿ ಮಾಡೋದ್ರ ಮುಖಾಂತರ ಈಗಾಗಲೇ ಉಪಮುಖ್ಯಮಂತ್ರಿ ಹೇಳಿದಂತೆ ಈ ಬಫರ್ ಝೋನ್ ಏರಿಯಾದಲ್ಲಿ ನಮಗೆ ಉಪಯೋಗ ಆಗ್ತಕ್ಕಂಥ ಓನ್ಲಿ ಪಬ್ಲಿಕ್ ಯುಟಿಲಿಟಿಗೆ, ಪ್ರೈವೇಟ್ನವ್ರಿಗೆ ಯಾರಿಗೂ ಇದಕ್ಕೆ ಅವಕಾಶ ಇಲ್ಲ. ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಸೇತುವೆ, ನೀರು ಸರಬರಾಜು, ಪೈಪ್ಲೈನು, ವಿದ್ಯುತ್ ಕಂಬಗಳು ನಿರ್ಮಿಸಲು, ಜಾಕ್ವೆಲ್ಲು, ಪಂಪ್ ಹೌಸು, UGD ಲೈನು, ತ್ಯಾಜ್ಯ ನೀರು ಘಟಕ, ವೆಟ್ವೆಲ್ಲು, ಅಕ್ಯುಡೇಟ್, ಈ ರೀತಿಯಾದಂಥ ಸರ್ಕಾರ ಗೌರ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಮಾತ್ರ ಯುಟಿಲೈಸ್ ಮಾಡಲಿಕ್ಕೆ. ಇದು ನಾವು ಏನು ಕೆರೆಯ ಅಂಗಳಲ್ಲಿ ನಾವೇನು ಕಡಿಮೆ ಮಾಡ್ತಾ ಇಲ್ಲ. ಕೆರೆ ಹೊರಭಾಗಲಿಂದ ಇರ್ತಕ್ಕಂಥದ್ದು ಈ 30 ಮೀಟರ್ ಇರ್ಬೋದು, 24 ಮೀಟರ್ ಇರ್ಬೋದು, 6 ಮೀಟರ್ ಇರ್ಬೋದು. ನಾವು ಕೆರೆಯಲ್ಲಿ ನೀರು ಸಂಗ್ರಹಣೆ ಮಾಡ್ತಕ್ಕಂಥ ಕೆಪಾಸಿಟಿ ನಾವೇನೋ ಕಡಿಮೆ ಮಾಡ್ತಾ ಇಲ್ಲ. ಇದರಲ್ಲಿ ಈಗ ಶ್ರೀಮಾನ್ ಸುರೇಶ್ ಕುಮಾರ್ ಅವರು ಹೇಳಿದಂತೆ ಬ್ಯಾಂಗ್ಳೂರು ವಿಷಯದ ಬಗ್ಗೆ ಬಂದಾಗ 178 ಕೆರೆ ಮಾತ್ರ ನಮ್ಮ ಲೆಕ್ಕದಲ್ಲಿ ಇದ್ದಿದ್ದು. ಉಳಿದಂಥ ಟೋಟಲ್ ಈಗ ರಾಜ್ಯದಲ್ಲಿ ಕೆರೆ ಪ್ರಾಧಿಕಾರದಲ್ಲಿ ಬರ್ತಕ್ಕಂಥದ್ದು 41,849 ಕೆರೆ. ಇದರಲ್ಲಿ 5 ಎಕರೆಗೆ ಒಳಗಿದ್ದದ್ದು 5,533 ಕೆರೆಗಳು, 10 ಎಕರೆಗೆ ಒಳಗಿದ್ದದ್ದು 77,676, 25 ಎಕರೆ ಇದ್ದದ್ದು 8,881, 50 ಎಕರೆ ಇರೋದು 9,718, 100 ಎಕರೆ ಇರೋದು 6,950. ಇಷ್ಟು ಇರುವಾಗ 178 ಕೆರೆ ಬಗ್ಗೆ ತಾವು ಮಾತಾಡ್ತಾರೆ. ಬಟ್ ಉಳಿದಂಥ ಎಲ್ಲ ಪ್ರದೇಶಗಳಲ್ಲಿ ಅಲ್ಲಿರುವಂಥ ಪರಿಸ್ಥಿತಿ ಮೇಲೆ ಅಲ್ಲಿ ಜನರ ಜೊತೆಯಲ್ಲಿ ಮಾತನಾಡಿದಾಗ, ಅಲ್ಲಿ ಜನಪದಗಳ ಜೊತೆಯಲ್ಲಿ ಮಾತನಾಡಿದಾಗ ಅವ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾವು ಬಫರ್ ಝೋನ್ ಫಿಕ್ಸ್ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡಿದ್ವಿ. ಈ ಇಲ್ಲಾದರೂ ಬ್ಯಾಂಗ್ಳೂರಿನಲ್ಲಿ 128 ಕೆರೆಗಳಲ್ಲಿ ಸುಮಾರು 40-50 ಕೆರೆಗಳಿಗೆ 24 ಮೀಟ್ರ್ ಉಳಿತಾ ಇದೆ. 30 ಮೀಟ್ರ್ಲಿಂದ 6 ಮೀಟ್ರ್ ಮಾತ್ರ ಕಡಿಮೆ ಆಗಿ 24 ಮೀಟ್ರ್ ಉಳಿತದೆ. ನೀವು ಅನೇಕ ಜಾಗಗಳಲ್ಲಿ ಈಗಾಗಲೇ ಹೇಳಿದಂಗೆ ಸಾಂಕೇಟದಲ್ಲಿ ಎಲ್ಲಿ 30 ಮೀಟ್ರ್ ಇದೆ ಸರ್? ಈಗ
ನಾವು ಅನೇಕ ಕೆರೆಗಳು ಸಿಟಿಯಲ್ಲಿ ಸಹಿತ ನೋಡಿದ್ವಿ. ಎಲ್ಲೂ 30 ಮೀಟ್ರ್ ಇವತ್ತು 100 ಫೀಟು ಎಲ್ಲೂ ಉಳಿದಿಲ್ಲ ಔಟ್ಸೈಡ್ ಬಫರ್ ಝೋನು. ಸೊ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಅನೇಕ ಜನಪ್ರತಿನಿಧಿಗಳು ಹೇಳಿರ್ತಕ್ಕಂಥ ರೀತಿಯಲ್ಲಿ ಆ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ನಾವು ತಿದ್ದುಪಡಿ ನಾವು ತಂದಿದ್ದೀವಿ. ತಾವು ಹೇಳ್ತೀರಾ ನಾವು ಸರ್ಕಾರಿ ಕೆಲಸಗಳಿಗೆ ಮಾತ್ರ ಸರ್ಕಾರಿ ಉಪಯೋಗಕ್ಕೋಸ್ಕರ ಅಂತ ತಾವು ಹೇಳ್ತಾ ಇದ್ದೀರಾ. ನಿಮ್ಮದೇ ಬಿಲ್ಲು, ನೀವೇ ಪ್ರೆಸೆಂಟ್ ಮಾಡಿರೋ ಬಿಲ್ಲು, ನೀವು ಓದಿದಿರೋಲ್ವೋ ನನಗೆ ಗೊತ್ತಿಲ್ಲ. ಉದ್ದೇಶಗಳು ಕಾರಣಗಳ ಹೇಳಿಕೆ, ಜಲಮೂಲಗಳಿಗೆ ಪ್ರದೇಶವಾರು ಬಫರ್ ಝೋನ್ ಅನ್ನು ಪರಿಚಯಿಸಲು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷೀಯ ತಾಂತ್ರಿಕ ಸಮಿತಿ ನಿರ್ದಿಷ್ಟಪಡಿಸಲಾದ ಬಫರ್ ಝೋನ್ನಲ್ಲಿ ಕೈಗಾರಿಕಾ ಚಟುವಟಿಕೆಗಳು, ಒಂದು ನಿಮಿಷ ಆಯ್ತಾ, ಮನರಂಜನಾತ್ಮಕ ಮತ್ತು ವಾಣಿಜ್ಯದಂತಹ ಕೆಲವು ಸಾರ್ವಜನಿಕ ಉಪಯುಕ್ತ ಚಟುವಟಿಕೆಗಳ ರಚನೆಗೆ ಅನುಮತಿ ನೀಡಲು. ಏನು ಅರ್ಥ ಇದು? ವಾಟ್ಸ್ ದ ಮೀನಿಂಗ್? ಸರ್ ನಾನು ಹೇಳ್ತೀನಿ, ಅದು ಸ್ವಲ್ಪ ತಪ್ಪಾಗಿ ಅದಕ್ಕೆ ಲಾ ಸೆಕ್ರೆಟರಿ ನಮ್ಮ ಅಡ್ವೈಸರ್ ಹತ್ರ ಹೋಗಿದ್ದು ನಾನು. ಸರ್ ದಯವಿಟ್ಟು ಕೇಳಿ ಇಲ್ಲಿ ಕ್ಲಿಯರ್ ಆಗಿದೆ. ನಾನಿದ್ರೆ ಆ ಕಾಪೀಸ್ ಹೋಗಿಲ್ಲ, ಸೆಕೆಂಡ್ ಕಾಪಿ ಅವ್ರು ಬಂದ್ಮೇಲೆ ನಾನು ಬೆಳಗ್ಗೆ ನೋಡಿ ಕ್ಲಾರಿಫಿಕೇಶನ್ ಈಗ ಎಕ್ಸೆಪ್ಟ್ ಅಂತ ಇದೆ, ಅದು ಹಾಕ್ಲಿಲ್ಲ ಅವರು. ಆ ಕಾಪಿ ಸೆಕೆಂಡ್ ಕಾಪಿ ಬಂದಿಲ್ಲ, ನಾನು ನೋಡಿದ ನಂತರ ನೀನು ವೆರಿಫೈ ಮಾಡಿ ಅದನ್ನು ತಿದ್ದುಪಡಿ ಮಾಡಿದ್ವಿ. ಎಕ್ಸೆಪ್ಟ್ ಮಾಡಿ ಮಾಡು. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಬೆಂಗಳೂರು ನಗರದ ಬಗ್ಗೆ, ಬೆಂಗಳೂರು ನಗರದ ಬಫರ್ ಝೋನ್ ಬಗ್ಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮ್ದೇನು ಕೂಡ ಲಾಬಿ ಇಲ್ಲ, ನಮ್ದೇನು ಇಂಟ್ರೆಸ್ಟ್ ಇಲ್ಲ, ಏನೂ ಇಲ್ಲ. ನಾನು ಬೆಂಗಳೂರಿನ ಮುಂದಿನ ದಿನಗಳ ಬಗ್ಗೆ ಯೋಚಿಸ್ತಾ ಇದ್ದೀನಿ. ದಯವಿಟ್ಟು ಯೋಚನೆ ಮಾಡಿ ನೀವು. ಈಗ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಅಂಗವಾಗಿದೆ. ಯೋಚನೆ ಮಾಡಕ್ಕಾಗಲ್ಲ ಅಂತ ಮಾನ್ಯ ಸಚಿವರು ಕೂಡ ಇಲ್ಲಿಂದ ರಾಗ ಆಡ್ತಾ ಇದ್ದಾರೆ. ಮಾನ್ಯ ಸಚಿವರು ಈ ಧೋರಣೆನ ವಿರೋಧಿಸಿ ಅಂಗೀಕರಿಸಬೇಕಂತ ಸೂಚಿಸುತ್ತಾರೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. ಅಲ್ಲ, ವಿರೋಧ ಪಕ್ಷದ 2020 ಸಾಲಿನ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಈಗ ಪ್ರಶ್ನೋತ್ತರ. ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಟುಮಾರೋ ಅಧ್ಯಕ್ಷರೇ ತುಕಭದ್ರ ಸರ್ ಇದಾದ ನಂತರ ಕಾಲಿಂಗ್ ಅಟೆನ್ಷನ್ ಇಲ್ಲ ನಾಳೆಗೆ. ಅಧ್ಯಕ್ಷರೇ ಪ್ರಶ್ನೋತ್ತರ ತಗೊಳ್ಳಿ. ಈಗ ಸಭೆ ಮುಂದಾಗುವ ಕಾಗದ ಪತ್ರಗಳು. ಅಧ್ಯಕ್ಷರೇ ನಮ್ದೊಂದು 8 o'clock 8 ಗಂಟೆಗೆ. ಅಧ್ಯಕ್ಷರೇ ನಿಲ್ಲ, ಈಗ ಒಂದು ಕಾದ ಬಂದು ಒಂದೇ ನಿಮಿಷ. ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ಅವರು, ಓಕೆ, ನಾವು ಸೀನಿಯರ್. ನಾನು 6 ಸಲ ಆರ್ಚ್ ಬಂದಿದ್ದೀನಿ. ಓಕೆ. ಸೋಮಶೇಖರ್ 4 ಸಲ ಆರ್ಚ್ ಬಂದಾರೆ. ಓಕೆ. ಇವರು 4 ಸಲ. ಸರಿ. ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ, ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯ್ತು, ಅದು ನೆಕ್ಸ್ಟ್ ಬಂತು. ಅದರ ನಂತರ ಪ್ರಾದೇಶಿಕ ಪಕ್ಷ, ಅದರ ನಂತರ ಅಲ್ಲಿ ಕೊಡ್ಬೇಕು. ಈಗ ನಂದು 724, 725, 726. ಕರ್ನಾಟಕ ವಿಧಾನಸಭೆಯಲ್ಲಿ ಇರೋದೇ 724. ಇವ್ರು 25, 26 ಬೋಗಸ್ ಅನ್ನಂಗೆ ಆಯ್ತು. ಅದು ಸೀಟ್ ಮಿಸ್ಟೇಕ್ ಅಲ್ಲ, ನಂಬರ್ ಹಾಕಿದ ಮಿಸ್ಟೇಕ್. ನಿಮ್ಮ ಪಕ್ಷದವ್ರನ್ನ ಕೇಳಿ ಆಯ್ತು, ಸರಿಪಡಿಸುವ. 224 ಸೀಮಿತಗೊಳಿಸುವ. ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಅಧ್ಯಕ್ಷರೇ.
ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಏನು ಹೇಳಿದ್ರು, ಅವರೊಂದು ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರಿದ್ದಂತ. ಈಗ ಅವರು ಬಿಜೆಪಿಯಲ್ಲಿ ಮರ್ಜ್ ಆದರು. ಮರ್ಜ್ ಆದ್ಮೇಲೆ ಕನಿಷ್ಠ ಈ ನಮ್ಮ 3 ಜನರಿಗೆ ಇಲ್ಲಾರು ಕೊಡಿ. ಇಲ್ಲಿಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಅಂತ ನಮ್ಮ 3 ಮಂದಿನ ಮುಂದೆ ಕೊಡ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಭಾರತದ ಸಂವಿಧಾನದ 151 ಕ್ಲಾಸ್ 2ನೇ ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ಈ ಕೆಳಕಂಡ ವರದಿಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ವರದಿಯನ್ನು ಒಪ್ಪಿಸುವುದು. ಎಚ್ ಡಿ ರೇವಣ್ಣ. 24-25 ಸಾಲಿನ ಕರ್ನಾಟಕ ವಿಧಾನಮಂಡಲದ ಸಭೆಯ ಮುಂದಿಡಲಾದ ಕಾಗದ ಪತ್ರ ಸಮಿತಿಯ ಅಧ್ಯಕ್ಷನಾಗಿ 40ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಕೆ.ವೈ. ನಂಜೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆ ಸಮಿತಿಯ 24-25ನೇ ಸಾಲಿನ 5ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ರಿಜ್ವಾನ್ ಅರ್ಷದ್. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಮಂಡಲದ ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿಯ ಅಧ್ಯಕ್ಷನಾದ ನಾನು ಸಮಿತಿಯ 43ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಬಿ ಶಿವಣ್ಣ. ಮಾನ್ಯ ಸಭಾಧ್ಯಕ್ಷರೇ, 2024-25ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಅಧೀನ ಶಾಸನ ರಚನಾ ಸಮಿತಿಯ 53ನೇ ವರದಿಯನ್ನು ಅಧ್ಯಕ್ಷನಾದ ನಾನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ. ಈಗ ಪ್ರಶ್ನೋತ್ತರ ಬಹುಶಃ ಯಾಕೆ ಮತ್ತೆ ಕಾಲಿಂಗ್ ಅಟೆನ್ಷನ್ ಕೂಡ ಇದೆ. 7:08 ಗಂಟೆಗೆ ಕ್ಯಾಬಿನೆಟ್ ಕೂಡ ಇದೆ. ಅದಕ್ಕೆ ನಾವು ಬೇಗ ಮಾಡಿದ್ರೆ ನಮಗೆಲ್ಲವೂ ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ಯಾರು ಪ್ರಶ್ನೆ ಕೇಳಿದ್ದಾರೆ ಅವರದ್ರ ಪ್ರಶ್ನೆ ಉತ್ತರ ಪಡೆದುಕೊಂಡು ಬೇಗ ಮುಗಿಸಿ ಮುಂದೆ ಹೋಗುವ. ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಶಿವಲಿಂಗೌಡರು. ಡಾಕ್ಟರ್ ಪರಮೇಶ್ವರ್. ಅಧ್ಯಕ್ಷರೇ, ಗೃಹ ಮಂತ್ರಿಗಳನ್ನ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಓಕೆ. ಮನೆ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಉತ್ತರ ಒದಗಿಸಿದ್ದಾರೆ. ನಮ್ಮದು ಕಾರಾಗೃಹ ಇದನ್ನ ಕಟ್ಟಿ ಮಾತಾಡಿದ್ದೀನಿ ನಿನ್ನೆ ದಿವಸ, ಇವತ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ 109ಗೆ ಫಿಕ್ಸ್ ಆದರೂ ಕೂಡ 107 ಹಾಕಿದ್ರು ಕೂಡ ಇಡೀ ಸಕಲೇಶ್ಪುರಕ್ಕೆ ತಗೊಂಡೋಗ್ತಾ ಇದ್ದಾರೆ. ಹಾಸನದಲ್ಲೂ ಜೈಲಿಲ್ಲ, ಅಲ್ಲೂ ಕಾರಾಗೃಹದಲ್ಲಿ ಜಾಗ ಇಲ್ಲ. ಇದರಿಂದ ಆದಷ್ಟು ಬೇಗ 2 ಅನಾಥವಾಗಿ ಬಿದ್ದಿದೆ. ಒಳ್ಳೆ ದೊಡ್ಡ ಕಾರಾಗೃಹ ಕಟ್ಟಿದ್ದಾರೆ, ದೊಡ್ಡದು. ಅದನ್ನು ದಯಮಾಡಿ ಆದಷ್ಟು ಬೇಗ ಈ ತಿಂಗಳೇ ಅದನ್ನು ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಸಚಿವರಲ್ಲಿ ಮನವಿ ಮಾಡ್ತೀನಿ. ಮನೆ ಅಧ್ಯಕ್ಷರೇ, ಅರಸೀಕೆರೆ ನೂತನ ಉಪಕಾರಾಗೃಹ 24/3/23ರಲ್ಲೇ ಉದ್ಘಾಟನೆ ಆಗಿದೆ. ಆದರೆ ಸಿಬ್ಬಂದಿಯ ಕೊರತೆ ಅಂಥೇಳಿ ಇಲ್ಲಿಯವರೆಗೂ ಅದನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅವರು 35 ಜನ ಸಿಬ್ಬಂದಿ ಬೇಕಾಗಿತ್ತು. ಆದರೆ ನಮ್ಮ ಆರ್ಥಿಕ ಇಲಾಖೆಯವರು ಕೇವಲ 13 ಜನರನ್ನು ಮಾತ್ರ ಕೊಟ್ಟಿದ್ದಾರೆ. ಈಗ ರೆಕ್ರೂಟ್ಮೆಂಟ್ ಎಲ್ಲ ನಿಂತು ಹೋಗಿದೆ. ಆದರೆ ಇರ್ತಕ್ಕಂಥ ಜೈಲುಗಳಲ್ಲಿ, ಕಾರಾಗೃಹದಲ್ಲಿ ರೀವರ್ಕ್ ಮಾಡಿ ಆ ಸಿಬ್ಬಂದಿಯನ್ನು ಅಡ್ಜಸ್ಟ್ ಮಾಡಿ ಮಾಡಿಕೊಡ್ತೀವಿ ಅಂತೇಳಿ ನಾನು ಈಗಾಗಲೇ ಮನೆ ಗೌರವಾನ್ವಿತ ಸದಸ್ಯರಿಗೆ ಹೇಳಿದ್ದೇನೆ. ಆದಷ್ಟು ಶೀಘ್ರವಾಗಿ ಅದನ್ನು ಪ್ರಾರಂಭ ಮಾಡ್ತೀನಿ. ಕೃಷ್ಣಮೂರ್ತಿ ಯಾರ್? ಉತ್ತರದಲ್ಲಿ ಏನು ಹೇಳಿದ್ದಾರೆ ಸಚಿವರು ಓದಿದಾರೇನೋ, ಇದು FD ಅವರು ಕನ್ಕರೆನ್ಸ್ ಕೊಟ್ಟು ನೇಮಕಾತಿ ಆಗ್ದಲೇ ಇದು ಪ್ರಾರಂಭ ಮಾಡೋದು ಕಷ್ಟ ಅಂತ ಅನ್ನೋ ಉತ್ತರ ಬಂದಿದೆ. ದಯಮಾಡಿ ಹಂಗೆ ಮಾಡಬೇಡಿ, ಎಲ್ಲೆಲ್ಲಾರ ಡೆಪ್ಯುಟೇಷನ್ ಮಾಡಿ ಮಾಡಿಕೊಡಿ ಅಷ್ಟೇ. ಓಕೆ. ಯಾರು ಕೃಷ್ಣಮೂರ್ತಿ ಅವರೇ? ಉಪಮುಖ್ಯಮಂತ್ರಿ. ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿ 1868ನೇ ಪ್ರಶ್ನೆಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಬಯಸುತ್ತೇನೆ. ಕಬಿನಿ ಬಲದಂಡೆ. ಕ್ವಶನ್? ಹೌದು ಸರ್. ಓಕೆ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳು ನನ್ನ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದ್ದಾರೆ. ನಾನು 3 ಪ್ರಶ್ನೆಗಳನ್ನ ಕೇಳಿದ್ದೇನೆ. ಕಬಿನಿ ಬಲದಂಡ ನಾಲೆಯ ಸರಪಳಿ 0 ಕಿಲೋಮೀಟರ್ನಿಂದ 140ರವರೆಗೆ ಅಭಿವೃದ್ಧಿಪಡಿಸುವ ಕಾಮಗಾರಿ ಹಾಗೂ ಸರಪಳಿ
140ರಿಂದ 180ರವರೆಗೆ 500 ಕೋಟಿ ರೂಪಾಯಿಗಳ ರಿಮಾಡೆಲಿಂಗ್ ಕಾಮಗಾರಿಯನ್ನು ಯಾವಾಗ ಅನುಷ್ಠಾನಗೊಳಿಸಲಾಗುವುದು ಅಂತಕ್ಕಂಥದ್ದು. ಇದ್ರ ಬಗ್ಗೆ ಭಾಳ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು. ಕಾಮಗಾರಿ ಕೈಗೊಳ್ಳುವ ಅವಶ್ಯಕತೆ ಇರುತ್ತದೆ ಅಂತಕ್ಕಂಥದ್ದನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಈಗ ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂತ ಹೇಳಿದ್ರೆ, ನಮ್ಮ ಇದು ಭಾಳ ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಕಲ್ಲು ಕಟ್ಟಡದ ಕಾಮಗಾರಿಗಳಿವು. ನನಗೆ 3 ಕಡೆ ಮಾಹಿತಿ ಬಂದಿರತಕ್ಕಂಥದ್ದು ಇಲಾಖೆ ಮುಖಾಂತರ. 3/8/2025 ಸರಗೂರು ತಾಲೂಕಿನ ಕಬಿನಿ ಬಲದಂಡ ನಾಲೆಯ ಸರಪಳಿ 14.815ರಲ್ಲಿ ಸೇತುವೆ ಕುಸಿದು ಬಿದ್ದಿರ್ತದೆ. ಏಕೆಂದರೆ ಕಟ್ಟಡ ಇದು ಭಾಳ ಹಳೆಯದಾದ್ರಿಂದ. ಹಾಗೆ ಕಬಿನಿ ಬಲದಂಡ ನಾಲೆ ಸರಪಳಿ 81 ಕಿಲೋಮೀಟರ್ನಲ್ಲಿ ಇರುವ ಅಕ್ವಿಡೇಟ್ ದಿನಾಂಕ 2/8/2025 ಅಕ್ವಿಡೇಟ್ ಎಂಟ್ರಿ ಪಾಯಿಂಟ್ನಿಂದ ಸುಮಾರು 10 ಮೀಟರ್ನ ಕೆಳಭಾಗದ ಅಪಾರ ಪ್ರಮಾಣದ ನೀರು ಸೋರಿಕೆ ಆಗುತ್ತಿರ್ತಕ್ಕಂಥದ್ದು. ಯಾಕಂದರೆ ಶಿಥಿಲವಾಗಿರ್ತಕ್ಕಂಥ ಕಟ್ಟಡ ಆಗಿರೋದ್ರಿಂದ ಇದು. ವಿತರಣಾ ನಾಳೆ 22ರಲ್ಲಿ ಅಕ್ವಿಡೇಟ್ ದಿನಾಂಕ 17/8/2025 ಕುಸಿದು ಬಿದ್ದಿರ್ತಕ್ಕಂಥ ವಿಚಾರದಲ್ಲಿ ಇದ್ರ ಬಗ್ಗೆ ದುರಸ್ತಿ ಕಾರ್ಯ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಾನು ಗಮನಕ್ಕೆ ಬಂದಿರತಕ್ಕಂಥದ್ದು. ನಾನು ಕೇಳಿರ್ತಕ್ಕಂಥ ಈ ಒಂದು ರಿಮಾಡೆಲಿಂಗ್ ಆಫ್ ದಿಸ್ ಕನ್ಸ್ಟ್ರಕ್ಷನ್ ಇದು ಆಗಬೇಕು ಅಗತ್ಯವಾಗಿ. ನಮ್ಮ ಜಿಲ್ಲೆಯ ಎಚ್ ಡಿ ಕೋಟೆಯಿಂದ ಪ್ರಾರಂಭ ಆಗ್ತಕ್ಕಂಥ ಈ ಒಂದು ಯೋಜನೆ ಗುಂಡ್ಲುಪೇಟೆ, ಚಾಮರಾಜನಗರ ಮತ್ತು ಹಾಗೆ ಕೊಳ್ಳೇಗಾಲ ಮತ್ತು ಹನೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಜಿಲ್ಲೆ ವ್ಯಾಪ್ತಿ ಬರ್ತಕ್ಕಂಥ ಈ 4 ಕ್ಷೇತ್ರಗಳು ಕೂಡ ಅನ್ವಯಿಸುವಂಥ ಈ ಒಂದು ಯೋಜನೆಯನ್ನು ತ್ವರಿತಗತಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದಕ್ಕೆ KTPP ನಿಯಮಗಳಂತೆ ಕಾಮಗಾರಿಗೆ ಅನುದಾನವನ್ನು ಬಿಡುಗಡೆ ಮಾಡಿಸಿ ಇದನ್ನು ಕೈಗೊಂಡ್ರೆ ನಮ್ಮ ಅಚ್ಚುಕಟ್ಟಿನ ಅಭಿವೃದ್ಧಿಗೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ನಾನು ತಮ್ಮ ಮುಖಾಂತರ ಅವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಅಧ್ಯಕ್ಷರೇ, ಕೃಷ್ಣಮೂರ್ತಿಯವರು ಭಾಳ ವರ್ಷದಿಂದ ಈ ಕೆಲಸ ಆಗಬೇಕು ಅನ್ನೋದು ನನಗೂ ಅರಿವಿದೆ. ಇಲ್ಲಿ ಸುಮಾರು 180 ಕಿಲೋಮೀಟರ್ ಇದು ಭಾಳ ಉದ್ದ ಇದೆ. ಇದನ್ನೇನಾದ್ರು ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಈಗಾಗಲೇ ನಾವು DPRಗೆ ಕರೆದಿದ್ದೀವಿ. ಸುಮಾರು ಆಗಲೇ ಒಬ್ರಿಗೆ ಇದಕ್ಕೆ ಟೆಂಡರ್ ಕರೆದುಬಿಟ್ಟು 24/1/25 ನಮ್ಮ ಬೋರ್ಡ್ನಲ್ಲಿ ಇದನ್ನು ಇಟ್ಟು ಇದನ್ನು ಎಸ್ಟಿಮೇಟ್ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಕರೆದಿದ್ದೀವಿ. ಇದು ನಮ್ಗೆ ಎಸ್ಟಿಮೇಟ್ ಬರಲಿ, ನಮಗೆ ವಾಟ್ ಎವರ್ ದ ಟೆಕ್ನಿಕಲ್ ರಿಪೋರ್ಟ್ ಬರಲಿ, ಬಂದ ಮೇಲೆ ಅದನ್ನು ತೆಗೆದುಕೊಳ್ತೀವಿ. ನಾವು ಮುಖ್ಯಮಂತ್ರಿಗಳು ನಾವಿಬ್ಬರು ಮಾತಾಡಿ ಇವ್ರಿಗೆ ಸ್ವಲ್ಪ ಡೆವಲಪ್ಮೆಂಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ನಾವು ಕಬಿನಿ ಬೆಳ್ದಂಡೆಗೆ ಈಗಾಗಲೇ 2 ವರ್ಕ್ ತೊಗೊಂಡು 120 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಅವ್ರಿಗೆ. ಸೊ ಅದು ಕೂಡ ನಾವು ನಮ್ಮ ಶಾಸಕರು ಗಮನದಲ್ಲಿ ಇಟ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಅಂಶಗಳ ಯಾಕಂದ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದಂಥ ಮಂತ್ರಿಮಂಡಲ ಸಭೆಯಲ್ಲಿ ಸೋಣ ಚಿಕ್ಕೋಳೆ ಸರ್ ಬೇಕೀಗ ಅದನ್ನೇ ಸರ್, ಇದನ್ನು ರಿಮಾಡೆಲಿಂಗ್ ವಿಚಾರದಲ್ಲಿ ಅಭಿವೃದ್ಧಿಗೆ ಅವಕಾಶ ಮಾಡಬೇಕು. ನಮ್ಮಲ್ಲಿ DPR ಮಾಡಿ ಇವತ್ತು 50 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಅದು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಭಾಗದ ಮುಖ್ಯಮಂತ್ರಿ ಆದ್ರಿಂದ DPR ರಿಪೋರ್ಟ್ ಬರಲಿ, ಮತ್ತೆ DPR ರಿಪೋರ್ಟ್ ರೆಡಿ ಇದೆ ಸರ್. ರೆಡಿ ಇದ್ರೆ ಹಣಕಾಸಿನ ಮಾನ್ಯ ಮುಖ್ಯಮಂತ್ರಿ ಕೊಟ್ಟು ಈ ಒಂದು ಯೋಜನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ. ಕಟಕ್ ವಿಠಲ್ ದೋಂಡಿಬಾ, ಬಸವರಾಜ್ ಮುತ್ತಿಮೂಡ್, ಇದು ಕಂದಾಯ ಇಲಾಖೆ ವರ್ಗ. ಅದು ಮೈಕ್ ಆನ್ ಮಾಡಿ, ಇಲ್ಲಿ ಜೋರು ಮಾತಾಡಿ ಸರ್. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ 1066 ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಲು ಇಚ್ಛಿಸುತ್ತೇನೆ. ಓಕೆ ಸರ್, ಉಪಮುಖ್ಯಮಂತ್ರಿಗಳು. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಈ ಯೋಜನೆ ಪ್ರಾರಂಭವಾಗಿದ್ದು 2016ರಲ್ಲಿ 2018ರಲ್ಲಿ ಮುಗಿದ ಮೇಲೆ 18, 19, 20, 21, 22, 23, 24 ಸಾಲಿನಲ್ಲಿ ವಿನ್ಯಾಸದಂತೆ ನೀರಿನ ಲಭ್ಯತೆ ಇರದೇ ಇರುವುದರಿಂದ ಈ ಯೋಜನೆ 8 ಕೆರೆಗಳನ್ನು ಹರಿಸುವುದು ಕಷ್ಟಕರವಾಗಿರುತ್ತದೆ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಇವಾಗ ಏನು ಈ ಸಂಕ್ ಬ್ಯಾರೇಜ್ ಕೆಳಗಡೆ
ಭೀಮಾ ನದಿಗೆ ಅಡ್ಡಲಾಗಿ ಉಮರಾಣಿ ಬ್ಯಾರೇಜನ್ನು ನಿರ್ಮಾಣ ಮಾಡೀವಿ. ಈ ನಿರ್ಮಾಣ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಆಗಿ 1 ವರ್ಷ ಆಗಿದೆ. ಇವತ್ತು ಅಲ್ಲಿ ನೀರು ಎಷ್ಟು ಹಿಡಿತೇವಪ್ಪ ಅಂದ್ರೆ ಸಂಕ್ ಬ್ಯಾರೇಜ್ನಲ್ಲಿ 0.3 ಹಿಡಿದ್ರೆ ಉಮರಾಣಿ ಬ್ಯಾರೇಜ್ನಲ್ಲಿ 0.64 TMC ನೀರನ್ನು ಹಿಡಿತದೆ. ಆ ನೀರು ಇವತ್ತು ಸಂಕ್ ಬ್ಯಾರೇಜ್ ಮೇಲ್ಗಡೆ ಇದೆ. ಅದಕ್ಕೆ 8 ಕೆರೆಗಳನ್ನು ತುಂಬಬೇಕು ಅಂತ ನನ್ನ ಆಗ್ರಹದ ಜೊತೆಗೆ ಸನ್ಮಾನ್ಯ ಸಚಿವರಿಗೆ ನನ್ನ ಬೇಡಿಕೆ ಏನಪ್ಪ ಅಂದ್ರೆ 8 ಕೆರೆಗಳಲ್ಲಿ ತುಂಬಿಸ್ಲಿಕ್ಕೆ 2 ಮೋಟಾರ್ಗಳು ಮಾಡಿದ್ದಾರೆ. 5 ಕೆರೆ 650 ಕಿಲೋವ್ಯಾಟ್ ಪಂಪ್ 1+1 ಇದೆ. ಅದರಂತೆ ಇನ್ನೂ ಒಂದು 450 ಕಿಲೋವ್ಯಾಟ್ 1+1. ಆದರೆ ಇನ್ನೂವರೆಗೆ 8 ದಿವಸ ಸುಮಾರು 2018ರಲ್ಲಿ ಮುಗಿದ ಮೇಲೆ 8 ದಿವಸ ನೀರು ಬಂದಿಲ್ಲ. ಅದಕ್ಕೆ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ MD ಸಾಹೇಬರು ನಮ್ಮ ಚಡ್ಚಾಣ್ ಪಟ್ಟಣಕ್ಕೆ ಬಂದಿದ್ದರು. ಅವ್ರಿಗೆ ಕರೆಸಿದ್ದೆ ನಾನು. ಆದರೆ ಆ ಸಮಯದಲ್ಲಿ ಅವರು ಯೋಚನೆಯನ್ನು ಮಾಡಿ ನನ್ನಲ್ಲಿ 2 ಏತ ನೀರಾವರಿ ಅದಾವೆ ಸರ್. ಈ ಕೆರೆ ನೀರು ತುಂಬುವಂಥ ಒಂದು ಹೊಳಿಸಂಕದಿಂದ ಆದರೆ ಚಡ್ಚಾಣ ಏತ ನೀರಾವರಿ ಅಂತ ಒಂದಿದೆ. ಆ ಚಡ್ಚಾಣ ಏತ ನೀರಾವರಿಯಲ್ಲಿ 620 ಔಟ್ಲೆಟ್ಗಳು ಬರ್ತಾವೆ. ಆ 620 ಔಟ್ಲೆಟ್ಗಳನ್ನು ಅವರಿಗೆ ಹೆಚ್ಚು ಕಡಿಮೆ ಎಲ್ಲ ಔಟ್ಲೆಟ್ಗಳನ್ನು ವ್ಯವಸ್ಥಾಪಕ ನಿರ್ದೇಶಕರಿಗೆ ತೋರಿಸಿ ಅಲ್ಲಿ ಪೈಪ್ ಸಹಿತಕ್ಕೆ ಹಾಕಿಲ್ಲ. ಇವತ್ತು ಸುಮಾರು 2018ರಲ್ಲಿ ಕಂಪ್ಲೀಟ್ ಆದಂಥ ಈ ಸಂಕ್ ಯೋಜನೆ ಇನ್ನೂವರೆಗೆ ಒಂದು ಹನಿ ನೀರು ಬಂದಿಲ್ಲ. ಅಂದ್ರೆ 2ನೇ ಮೋಟರ್ 1+1 650 ಕಿಲೋವ್ಯಾಟ್ದು ಮೋಟರ್ 1+1 ಹಾಕಿದ್ದಾರೆ. 450ರದ್ದು 1+1 ಹಾಕಿದ್ದಾರೆ. ಆ ಮೋಟರ್ಗಳು ಎಲ್ಲಿ ಹೋದವು ಮತ್ತು ಕೆರೆಗಂತೂ ನೀರೇ ಬಂದಿಲ್ಲ. ಅದಕ್ಕೆ ಮಾನ್ಯ ಸಚಿವರು ತಾವು ಒಮ್ಮೆ ನಮ್ಮ ಕಡೆ ಬಂದು ವಿಸಿಟ್ ಮಾಡಿ ಆ ಕೆರೆಗಳನ್ನು ತುಂಬುವಂತೆ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬರಗಾಲ ಪೀಡಿತ ತಾಲೂಕು ಯಾವುದೇ ಇದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕೊಡ್ತಾರೆ. ಅಧ್ಯಕ್ಷ ಪಾಪ ಏನ್ ಮಾಡ್ತೀರಿ, ಅವ್ರು ಪ್ರಾಬ್ಲಮ್ ಹೇಳ್ಕೊಳ್ತಾ ಇದ್ದಾರೆ. ಅಂದ್ರೂ ಬೇಕಾದಷ್ಟು ಡೆವಲಪ್ಮೆಂಟ್ ಕೆಲಸ ತಗೊಂಡ್ಕೊಂಡಿದ್ದೀವಿ. ಮೊನ್ನೆ ತಾನೇ ನಾನು CM ಇಬ್ಬರು ಹೋಗಿ ಅವ್ರ ಕ್ಷೇತ್ರ, ನಮ್ಮ ಇಂಡಿ ಕ್ಷೇತ್ರ ಇವೆಲ್ಲ ಅಟೆಂಡ್ ಮಾಡಿದ್ದೀವಿ. ಈಗ 8 ಕೆರೆ ವಿಚಾರ ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ. ಇದು ಭೀಮಾ ನದಿ ಪ್ಲಸ್ ಇನ್ನೊಂದು ಪಕ್ಕದಲ್ಲಿ 2 ಸೇರಿ ಈ 8 ಕೆರೆಗಳ ಪೈಕಿ ಇಂಚಿಗೆರೆ ಮತ್ತು ಸತ್ಕಾಲದಿಂದ ತುಡುಗುಂಡಿ ಶಾಖ ಕಾಲುವೆಯಿಂದ 18 ಸಣ್ಣ ಕೆರೆಗಳು ಮತ್ತು ಈ 2 ಕೆರೆಗಳನ್ನ ತುಂಬಿಸ್ಬೇಕು ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಾನೀಗಾಗಲೇ 25, 26 ಮತ್ತು 26 ಸಾಲಿನ ವಾರ್ಷಿಕ ನಿರ್ವಹಣೆಗೆ 2 ಕೋಟಿ ರೂಪಾಯಿ ಅಷ್ಟು ಆಡಳಿತ ಅನುಮೋದನೆ ಕೊಟ್ಟಿದ್ದೀನಿ. ಇನ್ನೊಂದು 25, 26ರಲ್ಲಿ 1 ಕೋಟಿ ರೂಪಾಯಿ ಅದಕ್ಕೆ ಒದಗಿಸಲಾಗಿದೆ. ಇದಕ್ಕೆ ಟೆಂಡರ್ ಕರೆದು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿದ ನಂತರ ಈ 8 ಕೆರೆಗೆ ವಿನ್ಯಾಸದಂತೆ ನೀರು ಹರಿಸಲು ಕ್ರಮವನ್ನು ಕೈಗೊಳ್ತೀವಿ. ಏನು ಶಾಸಕರು ಏನು ಹೇಳ್ತಾ ಇದ್ದಾರೆ, ಒಂದಿನ ಕರೀತಾ ಇದ್ದಾರೆ, ನನಗೆ ಅಸೆಂಬ್ಲಿಲಿ ಕರೀತಾ ಇದ್ದಾರೆ. ಸಪ್ರೇಟ್ ಆಗಿ ಬಂದು ಕರೆದಿದ್ದಾರೆ, ನಾನು ಬರ್ತೀನಿ, ಖಂಡಿತ ಬರ್ತೀನಿ. ಒಂದಿನ ಬರೋಣ, ನಿಮ್ಮ ಕ್ಷೇತ್ರಕ್ಕೆ ಬಂದು ನಿಮ್ಮ ಕೆಲಸಗಳೆಲ್ಲ ನಾನೇ ಕಣ್ಣಲ್ಲಿ ನೋಡ್ಬಿಟ್ಟು ನಿಮ್ಗೆ ಏನು ಸಹಾಯ ಮಾಡಬೇಕು ಮಾಡೋಣ. ಓಕೆ. ಬಸವರಾಜ್ ಮುತ್ತಿಮೋಡ್. ಯಾರು ಹಿಡಿದಿಲ್ಲ ಸರ್. ಅದು ಹೇಳಿದ್ರೆ ಬಂದು ಶೀಘ್ರ ರೀತಿಯಲ್ಲಿ ತಾವು ಟೆಂಡರ್ ಕರೆದು ಅವ್ರಿಗೆ ನಿರ್ವಹಣಾ ವೆಚ್ಚ ಕೊಡ್ಬೇಕು ಸರ್. ಆಯ್ತು. ಈಗ ಅದು ಕಂದಾಯ ಇಲಾಖೆ ಟ್ರಾನ್ಸ್ಫರ್ ಅವರಿಗೆ ಬರ್ತಿದ್ದಾರಂತೆ. ಶಿವಣ್ಣ ಬಿ ಉಪಮುಖ್ಯಮಂತ್ರಿ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1097 ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಇವತ್ತು ನಮ್ಮ ಭಾಗದಲ್ಲಿ ಬೊಮ್ಮಸಂದ್ರದವರೆಗೂ ಮೊನ್ನೆ ಪ್ರಧಾನಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬಂದು ಬೊಮ್ಮಸಂದ್ರದವರೆಗೂ ಕೂಡ ಮೊನ್ನೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆದರೆ ನಮಗೆ ಟ್ರಾಫಿಕ್ ಬೆಂಗಳೂರು ಜಾಸ್ತಿ ಬರ್ತಿರ್ತಕ್ಕಂಥದ್ದು ಹೊಸೂರು ಭಾಗದಿಂದ ಮಾನ್ಯ ಅಧ್ಯಕ್ಷರೇ. ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಹೊಸೂರವ್ರಿಗೂ ಅಂದರೆ ಅತ್ತಿಬೆಲೆ ಬಾರ್ಡ್ರ್ವರೆಗೂ ಕೂಡ ಈ ಒಂದು ಇದು ಮೆಟ್ರೋವನ್ನು ವಿಸ್ತರಣೆ ಮಾಡೋದ್ರಿಂದ ಅದು ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು
ಅದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಅದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮ ಭಾಗದಲ್ಲಿ 1650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಕ್ರೀಡಾಂಗಣಕ್ಕೂ ಹೋಗೋದಕ್ಕೂ ಕೂಡ ಇವತ್ತು ನಮಗೆ ಒಂದು ಮೆಟ್ರೋವನ್ನು ವಿಸ್ತರಣೆ ಮಾಡೋದ್ರಿಂದ ತುಂಬ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮಗೆ ಒಂದು ಒಳ್ಳೆ ಖ್ಯಾತಿಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 1650 ಕೋಟಿ ರೂಪಾಯಿ ವೆಚ್ಚದ ಕ್ರೀಡಾಂಗಣವನ್ನು ಇವತ್ತು ಮಾನ್ಯ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಮೀರ್ ಅಹಮದ್ರವರಿಗೆ, ಮಾನ್ಯ ಅಧ್ಯಕ್ಷ ಅಂತ ಶಂಕರಲಿಂಗೇಗೌಡರಿಗೆ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಒಂದು ನಿಮಿಷ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ವಿಸ್ತರಣೆಯನ್ನು ಇವತ್ತು ನಮ್ಮ ಮೆಟ್ರೋವನ್ನು ಟಿಬೆಲೆವರೆಗೂ ಮತ್ತು ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಂಗಣದವರೆಗೂ ಕೂಡ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಶಿವಣ್ಣವರು 2 ವರ್ಷದಿಂದ ಬೆನ್ನತ್ತು ಬಿಟ್ಟಿದ್ದಾರೆ ಹತ್ತಿಬೆಲೆವರೆಗೂ ಮೆಟ್ರೋ ತಗೋಬೇಕು ಅಂತ. ಈಗ ಮೊನ್ನೆ ಯೆಲ್ಲೋ ಲೈನ್ನ ಪ್ರೈಮ್ ಮಿನಿಸ್ಟರ್ ಬಂದು ಎಲ್ಲ ಮಾಡಿದ್ದೀವಿ. ಇನ್ನೂ ಒಂದು 10-12 ಕಿಲೋಮೀಟರ್ ತೆಗೆದುಕೊಂಡು ಹೋಗಬೇಕಾಗಿದೆ, ಅವಶ್ಯಕತೆ ಇದೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಜೊತೆಗೆ ಈಗ ಮೊನ್ನೆ ರೀಸೆಂಟಾಗೆ ಅವ್ರ ಕ್ಷೇತ್ರದಲ್ಲಿ ಸೂರ್ಯ ಸಿಟಿಲಿ ಒಂದು ಸ್ಟೇಡಿಯಂ ಆಗಬೇಕು ಅಂತೇಳಿ ಒಂದು 60,000 ಕೆಪಾಸಿಟಿ ಸ್ಟೇಡಿಯಂ ಆಗಬೇಕು ಅಂತೇಳಿ ಹೌಸಿಂಗ್ ಬೋರ್ಡ್ ಅವರು 90,000ನಾ ಆಯಿತು, ನಾನು 60,000 ಅಂದ್ಕೊಂಡಿದ್ದೆ, ಮಾಡಿದ್ದಾರೆ. ಒಂದು ದೊಡ್ಡ ನನಗೆ ಚೀಫ್ ಮಿನಿಸ್ಟ್ರಿಗೆಲ್ಲ ಪ್ರಪೋಸಲ್ ತೋರಿಸೋದು. ಚೀಫ್ ಮಿನಿಸ್ಟ್ರು ನಾವಿಬ್ಬರು ಕೂತ್ಕೊಂಡು ಮಾತಾಡಿ ಮಾಡೋಣ ಅಂತೇಳಿ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ಅಲ್ಲಿಗೆ ಮೆಟ್ರೋ ಅಷ್ಟೇ ಇದ್ದು ಬರ್ಬೇಕಾದ್ರೆ ಅಲ್ಲಿಗೂ ಮೆಟ್ರೋ ಹೋಗ್ಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ನಾನು ಇವತ್ತು ಆಫೀಸರ್ಸ್ ಹತ್ರ ಮಾತಾಡಿದ್ದೀನಿ. ಅದನ್ನು ಜಿಗ್ನಿ ರೂಟಲ್ಲಿ ಬನ್ನೇರುಘಟ್ಟ ರೂಟಲ್ಲಿ ತೊಗೊಂಡೋದ್ರೆ ಒಂದು ರೌಂಡು ಆದಂಗೆ ಆಗ್ತದೆ ಅಂತ ಕೂಡ ಇದೆ. ಒಂದು ಪ್ರಪೋಸಲ್ DPR ತಯಾರು ಮಾಡ್ತೀವಿ. ಈಗೇನು ಇದನ್ನು ಹೇಳಿದ್ದಾರೆ ಇವರು, ಒಂದು RV ಅಸೋಸಿಯೇಟ್ಸ್ ಹೈದ್ರಾಬಾದ್ ಇವ್ರಿಗಾಗಲೇ ನಾವು ಮೆಟ್ರೋ ರೈಲನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈಗಾಗಲೇ ನಾವೊಂದು DPR ರೆಡಿ ಮಾಡಿ ಅಂತೇಳಿ ಕೊಟ್ಟಿದ್ದೀವಿ. ಆದಷ್ಟು ಜಲ್ದಿ ನಾವು ಅದನ್ನು ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ. ಈಗ ಮೊನ್ನೆ ಯೆಲ್ಲೋ ಲೈನಲ್ಲಿ 90,000 ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನಾನು ಇವತ್ತು ವರದಿ ತರಿಸ್ಕೊಂಡೆ, 90,000 ಜನ ಬರೀ ಆ ಮೆಟ್ರೋ ಲೈನಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಎವ್ರಿ ಡೇ ಅಪ್ ಆ್ಯಂಡ್ ಡೌನ್ ತಯಾರು ಮಾಡ್ತಾ ಇದ್ದಾರೆ. ಇಟ್ ಈಸ್ ಎ ಪೊಟೆನ್ಷಿಯಲ್ ಪ್ಲೇಸ್. ಖಂಡಿತ ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಶೆಟ್ಟಿ. ಮಾನ್ಯ ಅಧ್ಯಕ್ಷರೇ, 785ರ ಚುಕ್ಕಿಗುತ್ತ ಪ್ರಶ್ನೆಗೆ ಪ್ರವಾಸೋದ್ಯಮ ಸಚಿವರಿಂದ ಉತ್ತರ ಕೇಳಬಯಸ್ತೀನಿ. ಮಾನ್ಯ ಸಚಿವರು. ಪ್ರವಾಸೋದ್ಯಮ ಇಲಾಖೆ ಸಚಿವರ ಅವರ ಪರವಾಗಿ ಉತ್ತರಗಳನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಇಲ್ಲಿ ನಾನು ಕೇಳಿರೋ ಪ್ರಶ್ನೆಗಾಗಲಿ ಉತ್ತರಕ್ಕಾಗಲಿ ಯಾವುದೇ ಸಂಬಂಧನೂ ಇಲ್ಲ. ಒಂದು ನಾನು ಕೇಳಿರೋದಲ್ಲಿ ನನ್ನ ಕ್ಷೇತ್ರದ ವ್ಯಾಪ್ತಿನಲ್ಲಿ 3 ವರ್ಷಗಳಲ್ಲಿ ಏನೇನು ಕಾಮಗಾರಿ ತಗೊಂಡಿದೆ, ಏನು ಕೆಲಸ ಮಾಡಿದ್ದೀರಿ ಅಂತ ಹೇಳಿ ಒಂದು ಇಲ್ಲ, 1 ರೂಪಾಯಿನೂ ಹಾಕಿಲ್ಲ. ಸುಮಾರು 74 ಕೋಟಿ ಅಷ್ಟು ಖರ್ಚಾಗಿದೆ ಅಂತ ಹೇಳಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಬರಲ್ಲ. ಇದು ಕೊಳ್ಳಗಾಲ, ಗುಂಡಲ್ಪೇಟೆ. ನಮ್ಮಲ್ಲೂ ನಾನು ಮೊದಲಿಂದನೂ ನನ್ನ ಕಬಿನಿ ನಮ್ಮ ಸುವರ್ಣವತಿ ಭಾಗದಲ್ಲಿ ಒಂದು ಯಾತ್ರಿ ಭವನ ಮತ್ತು ಅದನ್ನು ಅಭಿವೃದ್ಧಿ ಮಾಡಿ 1000 ಜನ, ಅದು ಯಾವತ್ತೂ ತುಂಬಿರ್ತಕ್ಕಂಥ ಡ್ಯಾಮು ಚಿಕ್ಕೋಳೆ ಮತ್ತು ಸುವರ್ಣವತಿಗಳು ತಮಿಳುನಾಡಿಗೆ ಬಾಡಿರ್ತಕ್ಕಂಥ ಏರಿಯಾ. ಅವತ್ತಿಂದ ಕೇಳ್ತೀನಿ, ಆ ಕರಿವರ್ಧ ಬೆಟ್ಟ ಅದು ನಮ್ಮ ತಪ್ಪಲ್ಲೇ ಇರ್ತಕ್ಕಂಥದ್ದು. 1 ರೂಪಾಯಿನೂ ಅಲ್ಲಿ ಹಾಕಿ ಯಾವುದೇ ಅಭಿವೃದ್ಧಿಗೆ ಮುಂದಾಗದೇ ಇರೋಕ್ಕೆ ಕಾರಣ ಏನಂತ ಗೊತ್ತಾಗಬೇಕು ನನಗೆ. ಓಕೆ. ಚಾಮರಾಜನಗರ ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮೇ ತಿಂಗಳಲ್ಲಿ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ. ಸುಮಾರು 44 ಕೋಟಿ 71,62,000ಕ್ಕೆ ಒಂದು ಇಡೀ ಜಿಲ್ಲೆಗೆ ಪ್ರಸ್ತಾವನೆ ಕಳಿಸಿದ್ದಾರೆ. ಅದರಲ್ಲಿ ಚಾಮರಾಜನಗರ ತಾಲೂಕಿಗೆ 7,20,00,000 ಪ್ರಸ್ತಾವನೆಯನ್ನು ಅದರಲ್ಲಿ ಸೇರಿಸಿದ್ದಾರೆ. ಆದರೆ ಆರ್ಥಿಕ ಇಲಾಖೆ ಮಾಮೂಲಿ ಅವರು ಒಪ್ಪೋದಿಲ್ಲ. ಹಾಗಾಗಿ ಅವರು ಇನ್ನೂ ಅದನ್ನು ಕನ್ಸಿಡ್ರೇಷನ್ನಲ್ಲೇ ಇಟ್ಕೊಂಡಿದ್ದಾರೆ. ಇವರ ಮಾನ್ಯ ಸದಸ್ಯರ ಕ್ಷೇತ್ರದಲ್ಲಿ ಅವರೇನು ಪ್ರಸ್ತಾವನೆಗಳನ್ನು ಕೊಟ್ಟಿದ್ದಾರೆ ಅದು ಈ ಒಂದು ಜಿಲ್ಲಾ ಅಭಿವೃದ್ಧಿಯಲ್ಲೇ ಸೇರಿಕೊಂಡಿರ್ತಕ್ಕಂಥದ್ದು. ಅದನ್ನು ಆರ್ಥಿಕ ಇಲಾಖೆಯವರಿಗೆ ಮತ್ತೊಂದು ಬಾರಿ ಪುನರ್ ಪರಿಶೀಲನೆ ಮಾಡಿ
ಅದಕ್ಕೆ ಅಲೋಕೇಶನ್ ಕೊಡಿ ಅಂತೇಳಿ ಪ್ರಸ್ತಾವನೆಯಲ್ಲಿ ತಿಳಿಸ್ತೇವೆ. ಜೊತೆಗೆ ಈಗಾಗಲೇ ಏನು 6 ಕ್ಷೇತ್ರಗಳಲ್ಲಿ ಸುಮಾರು 74 ಕೋಟಿ ರೂಪಾಯಿಗೆ ಹಣವನ್ನು ಒದಗಿಸಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರಿಗೆ ಅವರೇನು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಅದನ್ನು ಕೂಡ ಕನ್ಸಿಡರೇಷನ್ಗೆ ತಗೊಳ್ತೀವಿ. ಅಧ್ಯಕ್ಷರ ಒಂದು ನಿಮಿಷ. ನಾನು ಯಾಕಂದರೆ ನಾನು 4 ಬಾರಿ ಶಾಸಕನಾಗಿದ್ದೀನಿ. ಆವಾಗಿಂದ ಕೇಳ್ತೀನಿ, ಚಿಕ್ಕ ಸುವರ್ಣಾವತಿ ಭಾಗದಲ್ಲಿ ಒಂದು 43 ಕೋಟಿಗೆ ಆವಾಗಿಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಒಂದು ಯಾತ್ರಿ ನಿವಾಸ ಮಾಡಿ ಅಲ್ಲಿ ಒಂದು ಅಭಿವೃದ್ಧಿ ಮಾಡಿಕೊಟ್ರೆ ಜನ ಎಲ್ಲ ಪ್ರತಿ ವಾರದಲ್ಲಿ ಭಾನುವಾರದಲ್ಲಿ ಸಾವಿರಾರು ಜನ ಹೋಗ್ತಾರೆ ಅಲ್ಲಿ ನೋಡೋದಕ್ಕೆ. ತಮಿಳುನಾಡಿಂದನೂ ಬರ್ತಾ ಆ ಡ್ಯಾಮ್ನ ನೋಡೋಕ್ಕೆ. ಎಲ್ಲ ಕಾಲದಲ್ಲೂ ತುಂಬಿರ್ತಕ್ಕಂಥ ಡ್ಯಾಮ್ ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಅದನ್ನು ತಾವು ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಕೊಡ್ಬೇಕು ಅಂತ ಹೇಳ್ತೀನಿ. ಅದನ್ನು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಅದನ್ನು ಕನ್ಸಿಡರೇಷನ್ಗೆ ತಗೊಳ್ತೀವಿ. ಓಕೆ. MR ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1080 ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಬಯಸ್ತೇನೆ. ಅಧ್ಯಕ್ಷೆ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಒದಗಿಸಿದ್ದಾರೆ. ಆದರೆ ಈಗ 200 ಕೋಟಿ ರೂಪಾಯಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅಂತ ಹೇಳಿದ್ದಾರೆ. ಅದು ನವಲಗುಂದ ತಾಲೂಕಿನಿಂದ ಪ್ರಾರಂಭವಾಗಿದೆ. ನಮ್ಮ ಕುಂದಗೋಳ ತಾಲೂಕಿನಿಂದನೇ ಪ್ರವಾಹ ಸ್ಟಾರ್ಟ್ ಆಗೋದು. ಅದು ಫಸ್ಟ್ ಕುಂದಗೋಳ ತಾಲೂಕು, ಆಮೇಲೆ ನವಲಗುಂದ ತಾಲೂಕು ಬರ್ತದೆ. ಅದು ಕೊಟ್ಟದ್ದು ಒಳ್ಳೆಯದು. ಆದರೆ ಕುಂದಗೋಳ ತಾಲೂಕಿನ ಪ್ರವಾಹ ತಡೆ ಹಿಡಿಯೋಕ್ಕೆ ಯಾವುದೇ ಕ್ರಮ ಆಗಿಲ್ಲ. ಕುಂದಗೋಳ ತಾಲೂಕಿನ ಬೆಣ್ಣೆಹಳ್ಳದ ಪ್ರದೇಶ ವಾರ್ಷಿಕ ಸರಾಸರಿ 572, ಅಂದ್ರೆ ಧಾರವಾಡ ಜಿಲ್ಲೆ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ. ನೀರಿನ ಸಾಮರ್ಥ್ಯ 14.2 TMC. 17 ಗ್ರಾಮಗಳು ಇದರಿಂದ ತೊಂದರೆಗೊಳಗಾಕಾವು. ಬೆಣ್ಣೆಹಳ್ಳದ ಕುಂದಗೋಳ ತಾಲೂಕಿನಲ್ಲಿ 33 ಕಿಲೋಮೀಟರ್ ವಿಸ್ತಾರ ಐತ್ರಿ. ಅದು ಪ್ರತಿ ವರ್ಷ 2100 ಎಕರೆ ಬೆಳೆ ಹಾನಿ ಆಗ್ತಾ ಇದೆ ಪ್ರತಿ ವರ್ಷ. ಈ ವರ್ಷನೂ 2100 ಎಕರೆ. ಅಂದರೆ ಬೆಣ್ಣೆಹಳ್ಳ ಸುತ್ತಮುತ್ತಲ 1 ಕಿಲೋಮೀಟ್ರ್ ಊರಲ್ಲೇ ಬಂದುಬಿಡ್ತದೆ ನೀರು. ಮತ್ತು ಅದಕ್ಕೆ ಬೆಣ್ಣೆಹಳ್ಳಕ್ಕೆ ಉಪಹಳ್ಳಗಳದಾವೆ. ಮಾಸ್ತಿ ಹಳ್ಳ, ಕಾಗೋಡಿ ಹಳ್ಳ, ಗೂಗಿ ಹಳ್ಳ, ದೇಸಾಯಿ ಹಳ್ಳ ಇವೆಲ್ಲ ಕೂಡ್ಕೊಂಡು ದೊಡ್ಡ ಪ್ರವಾಹ ಆಗಿ ಬರ್ತದೆ. ನಿನ್ನೆ ಕೂಡ 2 ದಿನ ಈಗ ಅಲ್ಲೇ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾ ಅನ್ನೋದೇನು, ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ಒಂದು ಪತ್ರನೂ ಕೊಟ್ಟಿದ್ರು. ಅದಕ್ಕೆ ಅವರು 83 ಕೋಟಿ ರೂಪಾಯಿ 83.21 ಕೋಟಿ ಕೊಡ್ತೇವೆ ಅಂತೇಳಿ DPR ಆಡಳಿತಾತ್ಮಕ ಅನುಮೋದನೆ ಅಂದಿದ್ದಾರೆ. ಆದರೆ ಆ ಟೆಂಡರ್ ಆಗೋಕ್ಕಿಂತ ಮೊದಲಿದಾದರೆ ಫಸ್ಟ್ ಕುಂದಗೋಳ ಬರ್ತೈತಿ, ಆಮೇಲೆ ನವಲಗುಂದ ಅವ್ರಿಗೂ ಕೊಡಲಿ, ಅವ್ರದ್ದು ಕೊಟ್ಟದ್ದು ಒಳ್ಳೇದು. ಆದ್ರೆ ಕುಂದಗೋಳಕ್ಕೆ ಇದು ಫಸ್ಟ್ ಕೊಟ್ಟರೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಕತಿ. ದಯವಿಟ್ಟು ಈಗ ಪ್ರತಿ ವರ್ಷ ಇಷ್ಟು ಬೆಳೆ ಈಗ ನೋಡ್ರಿ ಹೆಸರು ಬಂದದ ಎಲ್ಲ. ಉತ್ತರ ಕೇಳುವ ಈಗ. ಆಯ್ತು, ಥ್ಯಾಂಕ್ ಯು ಸರ್. ಒಂದೇ ನಿಮಿಷ. ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳಿಗೆ ಗೊತ್ತೈತೆ ಅದು ಬೆಣ್ಣೆಹಳ್ಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡ್ತೈತಿ. ಒಂದು ಅಂದಾಜಿನ ಪ್ರಕಾರ ಸುಮಾರು 8 TMC ಅಷ್ಟು ನೀರದು ವೇಸ್ಟ್ ಆಗಿ ಹೋಗ್ತೈತಿ ಮತ್ತು ಪ್ರತಿ ಸತ್ಯ ಹಾಳು ಮಾಡ್ತೈತಿ. ಅದಕ್ಕೆ ನವಲಗುಂದಕ್ಕೆ ಒಳ್ಳೆ ಕೆಲಸ ಮಾಡಿರಿ, ಕೊಟ್ಟಿರಿ. ಅದನ್ನ ಪೂರ್ತಿ ಕುಂದಗೋಳ ತನಕ ತಾವು ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟರೆ ಮೊದಲಿಂದ ಮಾಡಿದ್ರೆ ಅನುಕೂಲ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಏನು MR ಪಾಟೀಲ್ ಕುಂದಗೋಳ ಶಾಸಕ ಹೇಳಿದ್ರಲ್ಲ, ಕುಂದಗೋಳ ತಾಲೂಕಿನಿಂದ ಪ್ರಾರಂಭ ಆಗಿ ನನ್ನ ನರಗುಂದ ಮತಕ್ಷೇತ್ರದವ್ರಿಗೆ ಎಂಡಾಕೈತಿ. ಇದೆಲ್ಲ ನೀರು ಹರ್ಕೊಂಡ್ಬಂದು ಮುಳುಗಡೆ ಪ್ರದೇಶ ಆಗೋದು ನರಗುಂದ ಮತಕ್ಷೇತ್ರದ 14 ಹಳ್ಳಿಗಳು. ಆ ಕಾರಣಕ್ಕಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಕುಂದಗೋಳದಿಂದ ಎಂಡದವರೆಗೂ ಅದನ್ನ ಡಿಸಿಲ್ಟೇಷನ್ ಮಾಡಿದ್ರೆ ಅದೊಂದು ಪರ್ಪಸ್ ಸರ್ವ್ ಆಕತಿ. ಅದರ್ವೈಸ್ ನೀವು ಮಿಡ್ಲ್ ರೀಚ್ ಅಷ್ಟ ತಗೊಂಡ್ರಿ ಅಂತಂದ್ರೆ ಅದು ಪರ್ಪಸ್ ಸರ್ವ್ ಆಗೋದು ನನ್ನ ರಿಕ್ವೆಸ್ಟ್. ಆಯ್ತು, ಶಿಗಾವ್ ಬರ್ತದೆ. ದುಡಿಸಿಯಲ್ಲಿ ಬೆಣ್ಣೆಹಳ್ಳ ಹುಟ್ಟಿದ್ದು ಶಿಗ್ಗಾಂವ್ನಿಂದ ಪ್ರಾರಂಭ ಆಗಿದೆ ಸರ್. ಅಧ್ಯಕ್ಷರೇ, ನಾನು ಈ ಬೆಣ್ಣೆಹಳ್ಳನ ನಾನೇ ಖುದ್ದಾಗಿ ನೋಡಿದ್ದೀನಿ, ನಾನೇ ವಿಸಿಟ್ ಮಾಡಿದ್ದೀನಿ. ನಾನು ಅಧಿಕಾರ ಬರೋಕ್ಕಿಂತ ಮುಂಚಿತ ಕೂಡ ಈ ಫ್ಲಡ್ಸ್ ಆಗಿದ್ದಾಗ ನಾನು ನೋಡಿದ್ದೀನಿ. ನಮ್ಮ ಕುಸುಮಾವತಿ ಶಿವಳ್ಳಿಯವರು ಅವರು ಕೂಡ ನನ್ನ ಜೊತೆ ಬಂದಿದ್ದರು. ಹಾಗೆಲ್ಲ ಕೂಡ ನೋಡಿ ಪರಿಸ್ಥಿತಿ ಏನು ಅಂತ ನೋಡಿದ್ದೀನಿ. ಅದಕ್ಕೆ ನಮ್ಮ ಬೇರೆ ಕೆಲವು MLAs, ನಮ್ಮ ಕೋನ್ ರೆಡ್ಡಿಯವರು ಅವರೆಲ್ಲ ಕೂಡ ನನಗೆ ಭಾಳ ಒತ್ತಡವನ್ನು ಈ ವಿಚಾರದಲ್ಲಿ ತಂದಿದ್ರು. CMಗೂ ತಂದಿದ್ರು. ಅವೆಲ್ಲ ಕೆಲವೆಲ್ಲ ಮಾತಾಡಿದ್ದೀವಿ. ನಮ್ಮ ಸಂತೋಷ್ ಲಾಡ್ ಅವರೆಲ್ಲ ಈ ವಿಚಾರ ಪ್ರಸ್ತಾವನೆ ಮಾಡಿದರು, ಶಾಸಕರು ತಂದಿದ್ದಾರೆ. ಇದಕ್ಕೆ ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಏನಾದ್ರು ಮಾಡಿ ಇದಕ್ಕೊಂದು ಪ್ರಾರಂಭ ಮಾಡಬೇಕು ಅಂತಲೇ ಈ ವರ್ಷ ನಾನು
ಈಗಾಗಲೇ ಸುಮಾರು ಒಂದು 200 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ಈಗಾಗಲೇ ಒಂದು ವರದಿನ ತರಿಸಿಸ್ಬಿಟ್ಟು ಒಂದು ಆಡಳಿತ ಅನುಮೋದನೆ ಕೂಡ ಆಗಿದೆ. ಮೊನ್ನೆ ಒಂದು 83 ಕೋಟಿ ರೂಪಾಯಿಗೆ ಈಗ ಒಂದು ಯೋಜನೆ ವರದಿಯನ್ನು ಕೂಡ ಈಗಾಗಲೇ ನೀರಾವರಿ ಇದಕ್ಕೆ ಒಂದು ಪರಿಶೀಲನೆ ಮಾಡುವಂಥದ್ದು. ಇದಲ್ಲದೆ ನಾನು ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಕೂಡ ನಾನು ಭೇಟಿ ಮಾಡಿ ಹೇಳಿದ್ದೀನಿ ಅವ್ರಿಗೆ, ಯಾರು ನಮ್ಮ ಸೆಂಟ್ರಲ್ ಮಿನಿಸ್ಟ್ರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವ್ರಿಗೆ, ತಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಡೋದು, ತಮಗೆ CC ಪಾಟೀಲ್ಗೆ, ತಮಗೆ ನಮ್ಮ ನೀವು ನಮ್ಮ ಬೆಲ್ಲದವ್ರಿಗೆ, ಅವ್ರಿಗೆ ಒಂದು 1610 ಕೋಟಿ ರೂಪಾಯಿದು ಒಂದು ಯೋಜನೆ ತಯಾರು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೀವಿ. ನಾವು ಫೈನಾನ್ಷಿಯಲ್ ಇದಕ್ಕೋಸ್ಕರ AIBP ಪ್ರಾಜೆಕ್ಟ್ ಅಡಿಯಲ್ಲಿ ಕೊಡಿಸಿದ್ದೀವಿ. ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರು ಹೇಳಿದ್ರು ಇದನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ ನಾನು. ತಾವು ದಯವಿಟ್ಟು ತಾವೆಲ್ಲ ಪ್ರೆಷರ್ ಹಾಕಿ, ನಾನು ಬೇಕಾದ್ರೆ ಬರ್ತೀನಿ, ನಿಮ್ಮ ಜೊತೆ ಬರ್ತೀನಿ. ಅದಾದರೆ ಇದಕ್ಕೊಂದು ಮುಕ್ತಿ ಸಿಗ್ತದೆ. ಅಲ್ಲಿವರೆಗೂ ಇದು ಸಣ್ಣದಾಗಿ ಮಾಡ್ಕೊಂಡೋದ್ರೆ ಇದು ಅನುಕೂಲ ಆಗೋದಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಭಾಳ ಸ್ಟ್ರಾಂಗ್ ಇದ್ದಾರೆ. ಈಗ ನೀವು ಅವರೆಲ್ಲ ಸೇರ್ಕೊಳ್ಳಿ, ನಾನು ಬರ್ತೀನಿ. ಏನಾದ್ರು ಮಾಡಿ ಅದು ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಹಣ ಇದಕ್ಕೆ ಬಂತು ಅಂದರೆ ಏಷ್ಯನ್ ಬ್ಯಾಂಕ್ ಪ್ರಾಜೆಕ್ಟು ಅದ್ರಲ್ಲಿ ಬಂತು ಅಂದರೆ ಖಂಡಿತ ಇದು ಕಂಪ್ಲೀಟ್ ಆಗ್ತದೆ. ಇದು ಭಾಳ ತೊಂದರೆ ಆಗ್ತಾ ಇದೆ. ಪ್ರತಿ ವರ್ಷನೂ ಕೂಡ ನಮಗೆ ಅರಿವಿದೆ ಈ ವಿಚಾರ. ತಮ್ಮ ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ನೇತೃತ್ವದೊಳಗೆ ಒಂದು ಡೇಟ್ ಫಿಕ್ಸ್ ಮಾಡಿಬಿಡಿ, ಹೋಗೋಣ ಸರ್. ಮಂಜು HT ಸರ್, ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳನ್ನ ಚುಕ್ಕೆ ಗುರುತಕ್ಕೆ ಪ್ರಶ್ನೆ 1814ಕ್ಕೆ ಪ್ರಶ್ನೆ ಕೇಳಿ. ವಿದ್ಯುತ್ ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಒದಗಿಸಿದ ಅಧ್ಯಕ್ಷರೇ, ಆದರೆ ಉತ್ತರದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ ಅಧ್ಯಕ್ಷರೇ. ಇಂದಿನ ಸರ್ಕಾರ ನಮ್ಮ ತಾಲೂಕಿನಲ್ಲಿ ಸುಮಾರು 113-114 ಕೋಟಿ ಖರ್ಚು ಮಾಡಿ ಒಂದು ಒಳಾಂಗಣ ಕ್ರೀಡಾಂಗಣ ಮಾಡಿದ್ದಾರೆ. ಕ್ರೀಡಾಂಗಣ ಮಾಡಾದ್ಮೇಲೆ ಅದು ಮೇಂಟೆನೆನ್ಸು ಪ್ರಾಪರಾಗಿ ಆಯ್ತಲ್ಲ ಅಧ್ಯಕ್ಷರೇ. KEBಯಿಂದ 8.5 ಲಕ್ಷ ರೂಪಾಯಿ KEB ಬಿಲ್ ಕಟ್ಟಿಲ್ಲ ಅಂದ್ಬಿಟ್ಟು ಕರೆಂಟ್ ಕಟ್ ಮಾಡಿದರೆ ಈವ್ನಿಂಗಲ್ಲಿ ಅಲ್ಲಿ ಅದನ್ನು ಕ್ರೀಡಾಂಗಣದಲ್ಲಿ ಪಾದಚಾರಿಗಳು ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಹೆಣ್ಮಕ್ಳು ವಾಕ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಕರೆಂಟ್ ವ್ಯವಸ್ಥೆ ಇಲ್ಲ ಅಂತಂದರೆ ಕ್ರೀಡಾಂಗಣ ಮಾಡೋ ಪ್ರಯೋಜನ ಹೇಳಿ. ಜೊತೆಗೆ ಅಷ್ಟೇ ಅಲ್ಲ, ಕ್ರೀಡಾಂಗಣದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಮೇಂಟೆನೆನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂಬಂಧಪಟ್ಟ ಏಜೆನ್ಸಿ 2-3 ತಿಂಗಳು ಮೇಂಟೈನ್ ಮಾಡಿದರೆ ನಂತರ ಕ್ರೀಡಾಂಗಣ ಮೇಂಟೈನ್ ಮಾಡೋಕ್ಕಲ್ಲ ಅಂದ್ಬಿಟ್ಟು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಸುಮಾರು 4-5 ತಿಂಗಳಾಯಿತು ಮೇಂಟೈನ್ ಮಾಡೋಕ್ಕಲ್ಲ ಅಂತ ರೈಟಿಂಗಲ್ಲಿ ಕೊಟ್ಟು, ಇನ್ನೂ ಟೆಂಡರ್ ಆಗಿಲ್ಲ ಅಧ್ಯಕ್ಷರೇ. ಇದಕ್ಕೆ ಸಂಬಂಧಪಟ್ಟಂಗೆ ಜೊತೆ ಹಿಂದಿನ ಸಹ 4 ತಿಂಗಳಿಂದ ಅಧಿವೇಶನ ನಡೆಸೋ ಸಂದರ್ಭದಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೆ. ಆ ಕ್ರೀಡಾಂಗಣಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ಮತ್ತು ಕ್ರೀಡಾಂಗಣಕ್ಕೆ ಬೇಕಾಗುವಂಥ ಎಲ್ಲ ಪೂರಕವಾದ ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ದರ ಪಟ್ಟಿಗಿಂತ 3 ಪಟ್ಟು ಜಾಸ್ತಿ ಒಂದು ಎಸ್ಟಿಮೇಟ್ನ ಕಳಿಸ್ಕೊಟ್ಟಿದ್ದಾರೆ ಕ್ರೀಡಾ ಮತ್ತು ಸಬಲೀಕರಣ ಕಮಿಷನರ್ಗೆ. ಅವರು ದರಪಟ್ಟಿಗಿಂತ 3 ಪಟ್ಟು ಜಾಸ್ತಿ ಇದೆ ಅದ ಅಂದ್ಬಿಟ್ಟು ವಾಪಸ್ ಹಾಕಿದ್ದಾರೆ. ಜೊತೆಗೆ ಕಾರ್ಮಿಕರಿಗೂ ಸಹ ಕಳಿಸ್ಕೊಟ್ಟಿದ್ದಾರೆ. ಕಾರ್ಮಿಕರು ಸಹ ರಿಜೆಕ್ಟ್ ಮಾಡಿದ್ದಾರೆ. ಆ ರಿಜೆಕ್ಟ್ ಮಾಡಿದ್ರ ನಂತರ ಅದಕ್ಕೆ ಬಿಲ್ ಆಗಿದೆ. ಬಿಲ್ ಆದ ನಂತರ ಹಿಂದಿನ ಸದನದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ತನಿಖೆ ಮಾಡಿಸ್ತೀವಿ ಅಂತಂದ್ಬಿಟ್ಟು ಹೇಳಿದರು. ಒಂದು ಸಮಿತಿನೂ ಮಾಡಿದ್ದಾರೆ. ಆ ಸಮಿತಿಯಿಂದ ಇಲ್ಲಿವರೆಗೂ ಯಾವುದೇ ವರದಿ ಬಂದಿಲ್ಲ ಅಧ್ಯಕ್ಷರೇ. ಹಂಗಾಗಿ ಸಮಿತಿಯಿಂದ ವರದಿ ಒಂದು ವೇಳೆ ವ್ಯತ್ಯಾಸ ಆಗಿದೆ. ಜೊತೆಗೆ ಅದಕ್ಕೆ ಕಳಪೆ ಗುಣಮಟ್ಟದ ಕೂಡಿದೆ. ಅದಾಗಿರೋ ನೆಲಹಾಸುಗಳು ಸಹ ಆಲ್ರೆಡಿ ಕಿತ್ತೋಗ್ತಾ ಇದೆ. ಆ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿದರೆ ನೀವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದಾರೆ. ಅದೇ ಅಲ್ಲ ಕೇಳಿದ್ರು, ವಿದ್ಯುತ್ ಸಂಬಂಧಪಟ್ಟಾಗೆ ಮತ್ತು ಪೊಲೀಸ್ ನಿಗಾ ವಹಿಸಬೇಕು, ಇದೆಲ್ಲ ಕೊಟ್ಟಿದ್ದಾರಲ್ಲ ಉತ್ತರ. ವಿದ್ಯುತ್ ಕಡಿತಗೊಳಿಸುವುದಿಲ್ಲ, ಪೊಲೀಸ್ ನಿಗಾ ವಹಿಸಲಾಗುವುದು. ಇದೇನು ಹೊಸದ್ದು ಇದು ಟೈಲ್ಸ್ ಹೋಗಿದೆ ಅಂತ ಇಲ್ಲಿ ಕೇಳಿದ ಪ್ರಶ್ನೆ ಉತ್ತರ ಸಿಕ್ಕಿದೆಯಲ್ಲ. ಹೌದು, ಅದಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷರೇ ಪುನಃ ಅದಕ್ಕೂ ಉಪ ಪ್ರಶ್ನೆ ಕೂಡ ಕೇಳಕ್ ಹೋಗುತ್ತಾ? ಪುನಃ ಒಂದ್ಸರಿ ಕ್ವಶನ್ ಹಾಕಾಗುತ್ತಾ? ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರದು, ಸ್ಟೇಡಿಯಂ ಸಂಬಂಧಪಟ್ಟಂಗೆ ಕರೆಕ್ಟ್ ಕೇಳಿದ್ದೇನು, ವಿದ್ಯುತ್ ಸಂಬಂಧಪಟ್ಟಾಗೆ ಅಲ್ವಾ? ಮಾನ್ಯ ಅಧ್ಯಕ್ಷರೇ, ಈಗ ತಾವು ಒಂದ್ಸರಿ ನಮ್ಮ ಸಮಸ್ಯೆನ ಬಗೆಹರಿದ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಲಿಲ್ಲ, ನಾವು ಸಮಸ್ಯೆ ಬಗೆಹರಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಸಮಸ್ಯೆನ ಹೇಳ್ಕೊಂತೀವಿ. ಅದಕ್ಕೆ ಪೂರ್ವಕ ಪರಿಹಾರ ಸಿಕ್ಲಿಲ್ಲ ಅಂತ ನೀನೇನು ಕೇಳಬೇಕು? ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಿರೋದು. ಅಲ್ಲ, ನಾನು ಕೇಳೋದು ನಿಮ್ಗೆ, ನೀವೀಗ ಆ ಕ್ರೀಡಾಂಗಣ ವಿದ್ಯುತ್ ಸಂಬಂಧಪಟ್ಟಾಗೆ ಪ್ರಶ್ನೆ ಕೇಳಿದಿರಿ. ಹೌದು, ಅದು ಉತ್ತರ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಏನಿದೆ ಉತ್ತರದಲ್ಲಿ? ಅದನ್ನೇ ಅಧ್ಯಕ್ಷ ಹೇಳ್ತಿರೋದು. ಉತ್ತರದಲ್ಲಿ 4-5 ತಿಂಗಳು ಮೇಂಟೆನೆನ್ಸ್ ಆಗ್ತಾ ಇಲ್ಲ, ಇಲ್ಲಿ ಮುಂದಕ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪುನಃ ರಿಪೀಟ್ ಆಗಬಾರ್ದಂತ. ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ ಅಂತಂದ್ರೆ KEB ಪವರ್ ಕಟ್ ಮಾಡಿದ್ರೆ ಅದು ಉಪಯೋಗ ಆಗುತ್ತಾ ಸ್ಟೇಡಿಯಂ? ಅದು ಓಕೆ.
ಅದು ಒಂದು. ಜೊತೆಗೆ ಹಿಂದಿನ ಸಭೆಯಲ್ಲಿ ಮಾತಾಡಿದ್ವಿ, ಹಿಂದಿನ ಸ್ವಲ್ಪ ಪೂರ್ಣ ಪ್ರಮಾಣ ಮಾಹಿತಿ ಕೊಟ್ಟಿದ್ದೀವಿ. ಯಾವ ಟೈಮಲ್ಲಿ ಅದನ್ನ ದರಪಟ್ಟಿ ಜಾಸ್ತಿ ಆಯ್ತು, ರಿಜೆಕ್ಟ್ ಆಯ್ತು, ಇನ್ನೂ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಸಮಿತಿ ನೇಮಕ ಮಾಡ್ತೀವಿ ಅಂತ ಹೇಳಿದ್ರೆ, ಸಮಿತಿ ನೇಮಕ ಮಾಡಿದಾರೆ ಅಂತ ಹೇಳಿದ್ರೆ, ಸಮಿತಿಯಿಂದ ಯಾವುದೋ ರಿಪೋರ್ಟ್ ಬಂದಿಲ್ಲ 8-9 ತಿಂಗಳಾದ್ರೂ 1ಕ್ಕೆ 3 ಪಟ್ಟು ನಿಮ್ಮ ಮಾರ್ಕೆಟಿಂಗ್ ದರಪಟ್ಟಿಯಿಂದ ಅದಕ್ಕಿಂತ ಹೆಚ್ಚಿನದಾಗಿ ಕಳ್ಸಿಕೊಟ್ಟಿದ್ದಾರೆ. ಸಂಬಂಧಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳು ರಿಜೆಕ್ಟ್ ಮಾಡಿದ್ರು ಸಹ ಬಿಲ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, KR-ಪೇಟೆಯಲ್ಲಿ ಒಳಾಂಗಣ ಕ್ರೀಡಾಂಗಣ ಕೂತ್ಕೊಳ್ಳಿ. ವಿದ್ಯುತ್ತು ತೆಗೆದಾಕಿದ್ದದ್ದು ನಿಜ, ಆದರೆ ಮತ್ತೆ ಮರುಸ್ಥಾಪನೆ ಮಾಡಾಗಿದೆ. ಬಿಲ್ ಕಟ್ಬಿಟ್ಟಿದ್ದೀವಿ. ಆಮೇಲೆ ನಿರ್ವಹಣೆನ ಒಬ್ಬರಿಗೆ ಕೊಟ್ಟಿದ್ದು, ಅವರು ವಾಲಂಟಿಯರಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಾಡಿದ್ದಾರೆ. ಅದಾದಮೇಲೆ ಟೆಂಡರ್ ಕರೆದು, ಯಾಕಂದರೆ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು, ಅದನ್ನು ಟೆಂಡರ್ ಕರೆದು ಇವತ್ತೇ ಆರ್ಡರ್ಸ್ ಇಶ್ಯೂ ಮಾಡಿದ್ದಾರೆ. ಓಕೆ. ವಿಜಯೇಂದ್ರ ಯಡಿಯೂರಪ್ಪ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನಾನು ಕಳೆದ ಸೆಷನ್ಲೇ ಅದಕ್ಕೆ ಇದಕ್ಕೆ ಟೆಂಡರ್ 1:3 3 ಪಟ್ಟು ಜಾಸ್ತಿ ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದಂಥ ಉತ್ತರವನ್ನು ಕೊಟ್ಟಿದ್ರಿ, ಇಲ್ಲಿ ಮಾಡಿದ್ವಿ ಅಂತ ಹೇಳಿದ್ರಿ. ಆ ಕಮಿಟಿಯಿಂದ ಯಾವ್ದು ರಿಪೋರ್ಟ್ ಬಂದಿಲ್ಲ ಸರ್. ಅದಕ್ಕೆ ರಿಪೋರ್ಟ್ ತರಿಸ್ಕೊಡ್ತೀನಿ ಅವರು. ಓಕೆ. ವಿಜಯೇಂದ್ರ ಯಡಿಯೂರಪ್ಪ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1874 ಮಾನ್ಯ ಗೃಹ ಸಚಿವರೇ. ಮಾನ್ಯ ಸಭಾಧ್ಯಕ್ಷರೇ, ಪೊಲೀಸ್ ಇಲಾಖೆಯಲ್ಲಿ 402 PS ನೇಮಕಾತಿ ಅಧಿಸೂಚನೆ ಆಗಿ ಅಂದರೆ 4 ವರ್ಷಗಳು ಕಳೆದಾಗಿದೆ. ಆದರೂ ಕೂಡ ಇವತ್ತಿಗೂ ಸಹ ಅವರಿಗೆ ನೇಮಕಾತಿಯಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೇಮಕಾತಿ ಆದೇಶ ಇವತ್ತವರೆಗೂ ಕೂಡ ಸಿಕ್ಕಿಲ್ಲ. ಮಾನ್ಯ ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಯಾಕೆಂತ ಹೇಳಿದ್ರೆ, ಈ ವಿದ್ಯಾರ್ಥಿಗಳೇನಿದ್ದಾರೆ ಭಾಳ ಬಡ ಮತ್ತು ಮಧ್ಯಮ ಕುಟುಂಬದಿಂದ ಬಂದಿರತಕ್ಕಂಥವ್ರು ಕಳೆದ 4-5 ವರ್ಷಗಳಿಂದ ಈ ಕಾಯ್ತಾನೆ ಇದ್ದಾರೆ. ಈಗಲಾದರೂ ಸಹ, ಯಾಕೆಂದರೆ ಹಲವಾರು ಬಾರಿ ಮಾನ್ಯ ಸಚಿವರನ್ನು ಕೂಡ ಗೃಹ ಸಚಿವರನ್ನು ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದಾರೆ. ರಸ್ತೆಗಳಿಗೆ ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ನಾನು ಕೂಡ ಹೋರಾಟಕ್ಕೆ ಹೋಗಿದ್ದೇನೆ. ನಾನು ಮಾನ್ಯ ಗೃಹ ಸಚಿವರು ಇಷ್ಟೇ ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಯಾಕೆಂದರೆ ಭಾಳ ಇವತ್ತು ಆ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಈ ವಿದ್ಯಾರ್ಥಿನಿಯರು ಇವತ್ತು ಅತಿ ಶೀಘ್ರದಲ್ಲಿ ಇವತ್ತು ನೇಮಕಾತಿಯ ಒಂದು ಆದೇಶ ಪತ್ರ ಅವ್ರಿಗೆ ಕೈ ಸಿಕ್ಕರೆ ಖಂಡಿತ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಬಡ ವಿದ್ಯಾರ್ಥಿಗಳು. ದಯವಿಟ್ಟು ಮಾನ್ಯ ಗೃಹ ಸಚಿವರು ಈ ನಿಟ್ಟಿನಲ್ಲಿ ತತ್ಕ್ಷಣ, ಇನ್ನೂ ಕೂಡ ತಡ ಮಾಡಿದರೆ ತತ್ಕ್ಷಣ ಅವ್ರ ನೇಮಕಾತಿ ಆದೇಶ ಪತ್ರನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಮೂಲಕ ಮಾನ್ಯ ಗೃಹ ಸಚಿವರನ್ನ ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, 2021ರಲ್ಲಿ ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2 ನೋಟಿಫಿಕೇಷನನ್ನು ಹೊರಡಿಸ್ತಾರೆ. ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟಿಗೆ ಒಂದು 545ಕ್ಕೆ ಒಂದು ನೋಟಿಫಿಕೇಷನ್ ಹೊರಡಿಸ್ತಾರೆ ಮತ್ತು ಇನ್ನೊಂದು 402 ಹೊರಡಿಸ್ತಾರೆ. ಆ 545 ಪರೀಕ್ಷೆ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಯಾವ ರೀತಿ ಗೊಂದಲಗಳಾಯಿತು, ಸ್ಕ್ಯಾಮ್ ಆಯಿತು, ಅದೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಅದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಪರಿಹಾರ ಮಾಡಿ ಆ 545 ಜನರು ಅವರಿಗೆ ಆದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಏಕೆಂದರೆ ಅನೇಕ ಜನ ವಿದ್ಯಾರ್ಥಿಗಳು ಕೋರ್ಟಿಗೆ ಹೋದರು, ಕೋರ್ಟಲ್ಲಿ ಸ್ಟೇ ಮಾಡಿದರು, ಆ ಪ್ರೊಸೀಡಿಂಗ್ಸ್ ಎಲ್ಲ ಡಿಲೇ ಆಯಿತು. ಇದೆಲ್ಲ ಆಗಿ ಕೊನೆಗೆ ನಾವು ಅದನ್ನೆಲ್ಲವನ್ನು ಕೂಡ ಬಗೆಹರಿಸಿ 545 ಜನರಿಗೂ ಕೂಡ ಆದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಅದರಲ್ಲಿ ಆರ್ಟಿಕಲ್ 371Jದು ಕೂಡ ಸ್ವಲ್ಪ ಗೊಂದಲ ಆಗಿತ್ತು, ಅದನ್ನು ಕೂಡ ಬಗೆಹರಿಸಿ ಈಗ ಆದೇಶ ಕೊಟ್ಟಿದ್ದೇವೆ. ಆದೇಶ ಕೊಟ್ಟ ಮೇಲೆ ಕೋರ್ಟಿಗೆ ಹೋದರು ಕೆಲವರು, ಆ ಕೋರ್ಟಿಂದ ಅಬ್ಸರ್ವೇಷನ್ಸ್ ಮಾಡ್ತಾರೆ. ನೀವು ಪ್ರೊವಿಷನಲ್ ಲಿಸ್ಟ್ನಲ್ಲಿ ನೀವು ಕೊಟ್ಟಿದ್ದೀರಿ, ಫೈನಲ್ ಲಿಸ್ಟ್ ಮಾಡಲಿಲ್ಲ, ಫೈನಲ್ ಲಿಸ್ಟ್ ಮಾಡೋ ತನಕ ನೀವು ಇವರಿಗೆ ನಾವಾಗಲೇ ಟ್ರೈನಿಂಗ್ ಕಳಿಸಿದ್ದೀವಿ, 3 ತಿಂಗಳಾಗಿ ಹೋಗಿದೆ ಟ್ರೈನಿಂಗಿಗೆ ಹೋಗಿ ಅವರು. ಈಗ ಅವರ ಅಬ್ಸರ್ವೇಷನ್ ಮಾಡಿದ್ದೀವಿ, ಅದಕ್ಕೆ ನಾವು ಕೋರ್ಟಿಗೂ ಕೂಡ ಉತ್ತರ ಕೊಟ್ಟಿದ್ದೇವೆ. ಈ 402 ಅದಕ್ಕೆ ಅಂಟಿಕೊಂಡಿದ್ದಂಥದ್ದು.
545 ಜೊತೆಯಲ್ಲಿ ಅದಾಗೋವರೆಗೂ ಈ 545 ಆಗೋವರೆಗೂ ಈ 402 ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಈಗ ಅದು ಬಗೆಹರಿದು ಅವರಿಗೆ ಸಿಂಧುತ್ವ ವೆರಿಫಿಕೇಷನ್ಸ್ ಮಾಡಿ ಮೆಡಿಕಲ್ಸು ಅವರಿಗೆಲ್ಲ ಫಿಸಿಕಲ್ ಫಿಟ್ನೆಸ್ಸು ಅದೆಲ್ಲ ಮೊದಲೇ ಆಗಿರುತ್ತೆ. ಆದರೆ ಮೆಡಿಕಲ್ ಮಾಡಬೇಕು, ಅವರ ಸರ್ಟಿಫಿಕೇಟ್ಸ್ ಎಲ್ಲ ವೆರಿಫಿಕೇಷನ್ಸ್ ಮಾಡಬೇಕು. ಇದೆಲ್ಲ ಪ್ರೊಸೀಜರು. ಒಂದೊಂದಕ್ಕೂ ತಮಗೆ ಗೊತ್ತಿದೆ, ಒಂದೊಂದಕ್ಕೂ ತಿಂಗಳಾನುಗಟ್ಟಲೆ ತೊಗೊಂಡ್ಬಿಡ್ತಾರೆ. ಈಗಾಗಲೇ ನಾವು ಸಿಂಧುತ್ವ ವೆರಿಫಿಕೇಷನ್ನ 402ಕ್ಕೂ ಮಾಡಿದ್ದೇವೆ. 393ಕ್ಕೆ ವೈದ್ಯಕೀಯ ಪರೀಕ್ಷೆ ಕೂಡ ಮಾಡಿಸಿದ್ದೇವೆ. ಆಮೇಲೆ ದಾಖಲಾತಿ ವೆರಿಫಿಕೇಷನ್ನು 369 ಜನರಿಗಾಗಿದೆ, ಇನ್ನೊಂದು 33 ಜನರಿಗಾಗುತ್ತೆ. ಇದಾದ ತಕ್ಷಣವೇ ಬಹುಶಃ ಇನ್ನೊಂದು 15 ದಿವಸ ಆಗ್ಬೋದು ಅಥವಾ 20 ದಿವಸ ಆಗ್ಬೋದು, ಆದ ತಕ್ಷಣವೇ ಇವರೆಲ್ಲರಿಗೂ ಕೂಡ ಆದೇಶಗಳನ್ನು ಕೊಡ್ತೇವೆ. ಯಾಕೆಂದರೆ ಇವರು ಈ ಆದೇಶ ತಗೊಂಡ ಮೇಲೆ ಟ್ರೈನಿಂಗ್ ಹೋಗಬೇಕು. ನಮಗೆ ಇವ್ರು ಸಿಗೋದು 1 ವರ್ಷ ಆದಮೇಲೆ. ಈಗಾಗಲೇ ಏನು ಹೋಗಿದ್ದಾರೆ ಅವರು ಕೂಡ ಈಗ 3 ತಿಂಗಳಾಗಿದೆ. ಇನ್ನೂ ಅವರು ನಮಗೆ ಡಿಪಾರ್ಟ್ಮೆಂಟಿಗೆ ಬರಬೇಕಾದ್ರೆ ಇನ್ನೂ ಕೂಡ 8-10 ತಿಂಗಳಾಗುತ್ತೆ. ಈಗ ನಮಗೆ ಭಾಳ ತೊಂದರೆ ಆಗಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ, ಸಬ್ ಇನ್ಸ್ಪೆಕ್ಟರ್ಗಳೇ ಭಾಳ ಕಡಿಮೆ ಆಗಿಬಿಟ್ಟಿದ್ದಾರೆ. ಅದು ಎಂಟ್ರಿ ಪಾಯಿಂಟ್. ಅಲ್ಲಿಂದ ಆಚೆ ಪ್ರಮೋಷನ್ ಸಿಗುತ್ತೆ, ಅವರಿಗೆ ಇನ್ಸ್ಪೆಕ್ಟರ್ ಆಗ್ತಾರೆ, DYSP ಆಗ್ತಾರೆ, ಅದೆಲ್ಲ. ಆದರೆ ಎಂಟ್ರಿ ಪಾಯಿಂಟಲ್ಲೇ ನಮಗೆ ತೊಂದರೆ ಆಗಿರ್ತಕ್ಕಂಥದ್ದು. ಆದಷ್ಟು ಶೀಘ್ರವಾಗಿ ಇದನ್ನು ಮಾಡ್ತೇವೆ. ಹೊನ್ನರೆಡ್ಡಿ NH ಮುಖ್ಯ ಗುರುತಿನ ಪ್ರಶ್ನೆ 1088 ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಪ್ರಮುಖ ಸಮಸ್ಯೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿ ಮಾಡ್ತಕ್ಕಂಥದ್ದು. ಮಾನ್ಯ ಉಪಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದ್ದು ಕಾಮಗಾರಿ ಗುತ್ತಿಗೆದಾರಿ ಕೊಟ್ಟರೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ, ಕೇಂದ್ರ ಸರ್ಕಾರದಿಂದ ಯಾವಾಗ ಅನುಮತಿ ತೆಗೆದುಕೊಳ್ತೀರಿ ಅಂತ. ಆಮೇಲೆ ತಾವೆಲ್ಲ ಪಾಯಿಂಟ್ ವೈಸು ಉತ್ತರವನ್ನು ಕೊಟ್ಟಿದ್ದು ಸರ್. ನನಗೆ ವಿಶೇಷವಾದಂಥ ಸಮಸ್ಯೆ ಬಂದದ್ದು ಅಂದರೆ ಸರ್, ಗೋವಾ ಮುಖ್ಯಮಂತ್ರಿಗಳು ಅವರ ವಿಧಾನಸಭೆಯಲ್ಲಿ ಪ್ರಮೋದ್ ಸಾವಂತ್ ಅವರು ವಿರೋಧ ಪಕ್ಷದವ್ರಿಗೆ ಉತ್ತರ ಕೊಡುವಾಗ ಕೇಂದ್ರ ಸಚಿವರಾದಂಥ ಭೂಪೇಂದ್ರ ಯಾದವ್ ಅವರು ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಅನುಮತಿ ಕೊಡೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಅವರು ಉತ್ತರವನ್ನು ಕೊಟ್ಟರು. ಆ ಕೊಟ್ಟ ನಂತರ ಇಡೀ ರಾಜ್ಯದಲ್ಲಿ ಇದು ಏನಾಕೈತು, ಗೋವಾದವ್ರು ಮಾತು ಕೇಳ್ತಾರೋ ಕರ್ನಾಟಕದವ್ರು ಮಾತೇ ಕೇಳಂಗಿಲ್ಲ ಅನ್ನುವಂಥ ಸಂದೇಶ ಬಂದ ನಂತರ ನಮಗೊಂಥರ ನೋವಾಯಿತು. ನಮಗೇನು ನಾವು ಕಾಯ್ದೆ ಬಿಟ್ಟು ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿದೆ, ಮಹದಾಯಿ ನ್ಯಾಯಾಧೀಕರಣದ ತೀರ್ಪು ನಮ್ಮ ಪರವಾಗಿ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರ ವನ್ಯಜೀವಿ ಮಾಡಲಿಕ್ಕೆ ಅನುಮತಿ ಕೊಟ್ಬಿಟ್ರೆ ರಾಜ್ಯ ಸರ್ಕಾರ ಈಗ ಟೆಂಡರ್ ಕರೆದೈತಿ, ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮಗೂ ಕೂಡ ನಿನ್ನೆ ರೈತರ ನಿಯೋಗದೊಂದಿಗೆ ಸಭೆ ಮಾಡಿದ್ವಿ. ನಾವೆಲ್ಲ ಶಾಸಕರು ಈ ಕಡೆ ಆ ಕಡೆ ಕೂಡ ನಾವು ಹಿಂದೆ 2 ಬಾರಿ ನಿರ್ಣಯ ಮಾಡೀವಿ ಈ ಸದನದಲ್ಲಿ. ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಎಲ್ಲರೂ ಕೂಡ ಒಂದು ಒಕ್ಕಟ್ಟಿನ ತೀರ್ಮಾನ ತೆಗೆದುಕೊಂಡು ಅಂದು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೂಡ ಕೊಟ್ಟು ಬಂದ್ವಿ. ಆದರೆ ಕೇಂದ್ರ ಸರ್ಕಾರ ನಾವು 28 ಜನ ಸಂಸದರಿದ್ದೇವೆ, ಗೋವಾದವರು ಕೇವಲ 2 ಜನ ಸಂಸದರಿದ್ದಾರೆ. ಅವ್ರ ಮಾತು ಕೇಳಿಕೊಂಡು ಯಾವಾಗ ಈ ಮಹದಾಯಿ ವನ್ಯಜೀವಿ ಮಂಡಳಿ ಮೀಟಿಂಗ್ದಾಗ ಈ ಸಬ್ಜೆಕ್ಟ್ ಬರೋಣ ಡೆಫರ್ ಮಾಡಿಬಿಡ್ತಾರೆ. ಅದಕ್ಕೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ನಮ್ಮ 4 ಜಿಲ್ಲೆ ಮತ್ತು 14 ತಾಲೂಕಿನ ಜನರಿಗೆ ಕುಡಿಯುವ ನೀರಿನ ಯೋಜನೆ ಅಂದರೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನ ಮಲಪ್ರಭಾ ನದಿಗೆ ಸೇರಿಸಿ ಆ ಸವಲತ್ತಿಯಿಂದ ಎಲ್ಲ ನೀರು ಪಡೀತಕ್ಕಂಥದ್ದು. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ದಯವಿಟ್ಟು ಏನಾರು ಮಾಡಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭೇಟಿ ಆಗ್ತಕ್ಕಂಥದ್ದು, ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿ ಹಾಕೋದು, ಏನಾರು ಮಾಡಿದ್ರು ಒಪ್ಪಿಸಿ ಎಲ್ಲ ಸದನರು ಪಕ್ಷಾತೀತವಾಗಿ ಈ ವ್ಯವಸ್ಥೆಗೆ ಈ ಯೋಜನೆ ಜಾರಿ ಮಾಡಲಿಕ್ಕೆ ಒತ್ತಾಯವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಮಾನ್ಯ ಉಪಮುಖ್ಯಮಂತ್ರಿಗೆ ಹೇಳ್ತೀನಿ. ಇದಕ್ಕೊಂದು ಸರ್ವಪಕ್ಷ ನಿಯೋಗರ ಹೋಗ್ರಿ ಅಥವಾ ಸರ್ವಪಕ್ಷ ಸಭೆನ ಕರಿ, ರಾಜಕೀಯ ಬೇಡ, ಇದು ರಾಜಕೀಯ ಬಿಟ್ಟು ಪಕ್ಷಾತೀತವಾಗಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ತಮ್ಮ ಮೂಲಕ ಮನವಿಯನ್ನ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳಸಾ ಬಂಡೂರಿ ಯೋಜನೆ ಆ ಭಾಗದ ಒಂದು 7-8 ತಾಲೂಕಿಗೆ ಬೇಕಾಗುವಂತ ಒಂದು ಯೋಜನೆ. ಅದು ಇದರಲ್ಲಿ ನಾವು ಪಕ್ಷ ಭೇದವನ್ನು ಮಾಡೋದು ಬೇಡ, ಎಲ್ಲರೂ ಕೂಡ್ಕೊಂಡು ಒಂದು ನಿಯೋಗ ಹೋಗೋಣ, ಆ ಭಾಗ ಈ ಭಾಗ ಕೂಡ್ಕೊಂಡು ಮಾಡಿದ್ರೆ ಜನರ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡೋಣ ಸರ್. ಮಾನ್ಯ ಕೋನ್ ರೆಡ್ಡಿ ಅವರು ಬಹಳ ವಿವರವಾಗಿ ಚರ್ಚೆ ಬೇಡ, ನನಗೆ 3 ನಿಮಿಷ ಅನ್ಇಂಟರಪ್ಟೆಡ್ ಟೈಮ್ ಕೊಡಿ, ನಾನು ಮಾತಾಡ್ತೇನೆ. ಈಗ ವೈಲ್ಡ್ ಲೈಫ್ ಬೋರ್ಡ್ 9ನೇ ತಾರೀಕು ಅಕ್ಟೋಬರ್ 2024 ಕಾಲ 1 ನಿಮಿಷ ವಿಷಯ ಗೊತ್ತಾಗಬೇಕಾಗುತ್ತೆ. ಅದರಲ್ಲಿ ಫ್ಯಾಕ್ಚುಯಲ್ ಪೊಸಿಷನ್ ಪರ್ಟೈನಿಂಗ್ ಟು ಲೀಗಲ್ ಇಶ್ಯೂ ಏನಿದೆ ಅಂತ ಹೇಳಿ ನಮ್ಮ
ವೈಲ್ಡ್ ಲೈಫ್ ಬೋರ್ಡ್ ಕೇಳಿತ್ತು. ಇದಕ್ಕಿಂತ ಹಿಂದೆ 14/8/2018 ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ನಮ್ಮ ಪರವಾಗಿ ಆರ್ಡರನ್ನು ಕೊಟ್ಟು, ಆದರೆ ಅವರು ಆ ಸಂದರ್ಭದಲ್ಲಿ ಏನಂತ ಹೇಳಿದರು, ನೀವು ಫಾರೆಸ್ಟ್ ಕ್ಲಿಯರೆನ್ಸು, ಎನ್ವೈರನ್ಮೆಂಟ್ ಕ್ಲಿಯರೆನ್ಸು, ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಕ್ಲಿಯರೆನ್ಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಗೊತ್ತಿರೋ ವಿಚಾರ ಅಲ್ವಾ, ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಅವರು ಸೆಂಟ್ರಲ್ ಗವರ್ಮೆಂಟ್ ರೋಲ್ ಇಲ್ಲ ಇದರಲ್ಲಿ. 2 ನಿಮಿಷ ನೀವು ಇಂಟರಪ್ಟ್ ಮಾಡೋದಕ್ಕೆ ಮುಗಿದು ಹೋಗ್ತೈತೆ. ಪ್ರಶ್ನೆ ಕೇಳಿ. ಆಲ್ ಅಫೆಕ್ಟೆಡ್ ಸ್ಟೇಟ್ಸ್ ಎಲ್ಲರೂ ಕೂಡ ನಾವು ಕೂಡ ಅದಕ್ಕೆ ಚಾಲೆಂಜ್ ಮಾಡಿದ್ವಿ. 29 ಡಿಸೆಂಬರ್ಕ್ಕೆ ಕರ್ನಾಟಕ CWC ಐತಲ್ಲ, ಇದಕ್ಕೆ ಅಪ್ರೂವಲ್ ಕೊಡ್ತು ನಮ್ದು ರಿವೈಸ್ ಇದಕ್ಕೆ. ಅದಾದ್ಮೇಲೆ ಗೋವಾದ ಚೀಫ್ ವಾರ್ಡನ್ ಚೀಫ್ ವೈಲ್ಡ್ ಲೈಫ್ ವಾರ್ಡನು ಅವರು ಈ ಆರ್ಡರಿಗೆ ಒಂದು ರಿಸ್ಟ್ರೈನಿಂಗ್ ಆರ್ಡರ್ ಕೊಟ್ಟರು. ಇದಕ್ಕೈತಲ್ಲ ಈಗ ಸುಪ್ರೀಂ ಕೋರ್ಟ್ದಲ್ಲಿ ಇದಕ್ಕೆ ಕೇಸ್ ಇದೆ. ಈ ಕೇಸು ಸುಪ್ರೀಂ ಕೋರ್ಟ್ದಲ್ಲಿ ಇದ್ದಾಗ ನಮ್ಮ ರಾಜ್ಯದಿಂದ ನಾವು ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗಿಗೆ ಹೋದಾಗ ಅವ್ರು ಏನಂತ ಹೇಳಿದ್ರು, ಫ್ಯಾಕ್ಚುಯಲ್ ಕೇಸ್ ಏನಿದೆ, ಲೀಗಲ್ ಕೇಸ್ ಏನಿದೆ ನಮಗೆ ಕೊಡಿ ಅಂತ ಹೇಳಿದರು. ಈಗ ಫ್ಯಾಕ್ಚುಯಲ್ ಕೇಸ್ ಏನಿದೆ, ಸುಪ್ರೀಂ ಕೋರ್ಟ್ದಲ್ಲಿ ಇದು ಕೇಸ್ ನಡೆದಿದೆ. ಈಗ ಇದನ್ನೈತಲ್ಲ, ನಮ್ಮ ಕರ್ನಾಟಕ ಸರ್ಕಾರದಿಂದ ಒಳ್ಳೆ ರೀತಿಯಿಂದ ಅಲ್ಲಿ ರಿಪ್ರೆಸೆಂಟೇಷನ್ ಮಾಡಿ ಕ್ಲಿಯರೆನ್ಸ್ ತೊಗೊಂಡು ಹೋದ್ರೆ ನಮ್ಗೆ ಆಗುತ್ತೆ, ಅಲ್ಲಿ ನಮ್ಗೆ ವೈಲ್ಡ್ ಲೈಫ್ ಬೋರ್ಡ್ ಕ್ಲಿಯರೆನ್ಸ್ ಸಿಗುತ್ತೆ. ಆದ್ರೆ ನನಗೆ ಗೊತ್ತಿದ್ದ ಮಟ್ಟಿಗೆ, ನಾನು ಅಬ್ಸರ್ವೇಷನ್ ಮಾಡಿದ ಮಟ್ಟಿಗೆ, ಬೇರೆ ಬೇರೆ ಮೀಟಿಂಗ್ಸ್ದಲ್ಲಿ ನಮ್ಮ ಏನು ವಕೀಲರ ಟೀಮ್ ಏನೈತಲ್ಲ ಅಲ್ಲಿ, ಆ ವಕೀಲರ ಟೀಮಿಗೆ ಇದು ಕೇಸ್ ಮುಗಿಯುವಂಥದ್ದು ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನಾನು ವಿಶೇಷವಾಗಿ ಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೇನೆ. ಈ ನಮ್ಮ ವಕೀಲರದ್ದು ನನ್ನ ಅಸೆಸ್ಮೆಂಟ್ ಸರ್, ನಾನು ಆಸ್ ಎ ಥರ್ಡ್ ಪಾರ್ಟಿ ನಾನು ಅಲ್ಲಿ ಪ್ರತಿ ಮೀಟಿಂಗ್ದಲ್ಲಿ ನೋಡಿದ್ದು, ಅವರಿಗೆ ಈ ಕೇಸ್ ಮುಗಿಬೇಕಂತ ಇಂಟ್ರೆಸ್ಟೇ ಇಲ್ಲ. ಅಲ್ಲಿ ನಮ್ಮಲ್ಲಿ ಪೈಕಿ ಸ್ವಲ್ಪ ಮಂದಿದ್ದು ರಿಲೇಷನ್ ಅದಾರ ಅವರು. ಆದ್ರೆ ಅದನ್ನ ದಯಮಾಡಿ ಕನ್ಸಿಡರೇಷನ್ ಮಾಡಬೇಡ್ರಿ. ಇವತ್ತು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ, ಕಳಸಾ ಬಂಡೂರಿ ಹಿತದೃಷ್ಟಿಯಿಂದ ಆ ಕೇಸ್ ಮುಗಿಬೇಕಂತಂದ್ರೆ ನೀವು ಅದಕ್ಕೆ ಬಗ್ಗೆ ಇಂಟ್ರೆಸ್ಟ್ ಹೋಗ್ಬೇಕು. ಆ ಕೇಸ್ ಮುಗಿತಂದ್ರೆ ಆಟೋಮೆಟಿಕ್ಲಿ ನಮಗೆ ಕಳಸಾ ಬಂಡೂರಿ ನೀರು ಉಪಯೋಗ ಮಾಡ್ಕೊಳ್ಳೋಕೆ ಬೇಗ ಮುಗಿಸಿ. ಪ್ರಶ್ನೆ ಕೇಳಿದ್ರೆ ಯತ್ನಾಳ್ ಅವರೇ, ಒಟ್ಟಿಗೆ ಕೊಡ್ತಾರೆ. ಈ ಕಳಸಾ ಬಂಡೂರಿ ಮಹದಾಯಿದು ಬಹಳ ದಿವಸದ ಒಂದು ಹೋರಾಟ ಇದೆ, ಅದು ಗೊತ್ತಾಯ್ತು. ಇದ್ರ ಸಲುವಾಗಿನೇ ಗೋಳಿಬಾರ್ ಆಗಿ ಒಂದು ಸರ್ಕಾರ ಸಹ ಪತನ ಆಗ್ಲಿಕ್ಕೆ ಅದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಸ್ಪಷ್ಟವಾದಂತ ನಿಲುವು ಹೇಳ್ಬೇಕು. ಸುಮ್ಮನೆ ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಹಾಕೋದ್ರಿಂದ ಪರಿಹಾರ ಸಿಗುವುದಿಲ್ಲ. ರಾಜ್ಯ ಸರ್ಕಾರದವ್ರು ಹೇಳ್ತಾರೆ, ಅಲ್ಲಿ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ದವ್ರು ಅಡ್ಡ ಹಾಕಿರ್ತಾರೆ. ಈಗ ಬೆಲ್ಲದವ್ರು ಹೇಳಿದ್ರು, ಇಲ್ಲಿ ವಕೀಲರು ಸರಿಯಾಗಿ ಅದನ್ನ ಇದು ಮಾಡ. ಅದಕ್ಕೆ ನಾವು ಮಾನ್ಯ ಉಪಮುಖ್ಯಮಂತ್ರಿ ಕೇಳೋದೇನೆಂದ್ರೆ, ಕರ್ನಾಟಕ ಸರ್ಕಾರದ ಈ ಒಂದು ಯೋಜನೆ ಬಗ್ಗೆ ಸ್ಪಷ್ಟವಾದ ನಿಲುವು ಏನು. ಮಾನ್ಯ ನಮ್ಮ ಏನು ಕೋನರೆಡ್ಡಿ ಅವರು ಹೇಳಿದಾರಲ್ಲ, ಪ್ರಧಾನಮಂತ್ರಿಗಳನ್ನು ಮನವೊಲಿಸಿ ಈ ಒಂದು ಯೋಜನೆ ಮುಗಿಯುವಂತೆ ಮಾಡಬೇಕು. ಅಧ್ಯಕ್ಷರೇ, ಐ ಥಿಂಕ್ ನಾವೆಲ್ಲ ಇಡೀ ರಾಜ್ಯದ ಜನ ಪಕ್ಷ ಭೇದ ಎಲ್ಲ ಬಿಟ್ಟು ಎಲ್ಲ ಅನೇಕರೆಲ್ಲ ಕೂಡ ಹೋರಾಟ ಮಾಡಿದ್ದಾರೆ. ಇದಕ್ಕೆ ಹೋರಾಟ ಮಾಡಿ ಕೋರ್ಟಲ್ಲೂ ಕೂಡ ನಮ್ಮ ಪರ ಏನು ಬೇಕು ನಮಗೆಲ್ಲ 2022ರಲ್ಲೇ ಕಳಸಾ ಬಂಡೂರು ನೀರಾವರಿ ಕೇಂದ್ರ ಜಲ ಆಯೋಗ ಕೂಡ ನಮಗೆ ಪರ್ಮಿಷನ್ ಕೂಡ ಕೊಡ್ತು. ನಮ್ಗೆ ಏನೇನು ಬೇಕು ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದೆ. ಸೆಲೆಬ್ರೇಷನು ಆಯಿತು. ಬಹುಶಃ ಎಲ್ಲ MLAಗಳೆಲ್ಲ ಸೇರಿ ಧಾರವಾಡಲ್ಲಿ, ಹುಬ್ಳಿ ಧಾರವಾಡಲ್ಲಿ ವಿಜಯೋತ್ಸವ ಕೂಡ ಆಚರಣೆ ಮಾಡಿದ್ರು. ಇದಾಗೋಗ್ತಿದೆ ಅಂತ ಆಗೋದ ತಕ್ಷಣ 9/1/2003ರಲ್ಲಿ ಅವನು ಗೋವಾ ವಾರ್ಡನ್ ಅಂತೆ, ಚೀಫ್ ವೈಲ್ಡರ್ ಮಾಡೋರು, ನಮ್ಮ ಸರ್ಕಾರಕ್ಕೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಐ ಡೋಂಟ್ ನೋ ಹೌ ಹಿ ಹ್ಯಾಸ್ ಪವರ್ಸ್ ಟು ಇಶ್ಯೂ. ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ಗೆ ಏನಾದ್ರು ನಮಗೆ ಕೊಡಕ್ಕೆ ಅವಕಾಶ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಕೊಡ್ಬೋದು. ಸೆಂಟ್ರಲ್ ಈಗ ನಾನೇ ಆಗಲಿ, ನಮ್ಮ ರಾಜ್ಯದ ಆಫೀಸರ್ ಆಗಲಿ, ಹೌ ಕ್ಯಾನ್ ಈ ಗಿವ್ ಟು ದಟ್ ಸ್ಟೇಟ್? ನೀವು ಈ ಥರ ಏನು ಮಾಡಕ್ಕೆ ಹೋಗ್ಬಿಡಿ, ನೀವು ಇವತ್ತು ಸೆಲೆಬ್ರೇಷನ್ ಮಾಡಿಬಿಟ್ಟಿದ್ದೀರಿ, ನಿಮಗೆ ಕೋರ್ಟ್ ಆರ್ಡರ್ ಆದ ತಕ್ಷಣ ನೀವು ಮುಟ್ಟಕ್ಕೆ ಹೋಗ್ಬಿಡಿ ಅಂತ ಕೊಟ್ಟಿದ್ದಾರೆ. ಆಗ ನಮ್ಮಲ್ಲಿ ಏನೋ ಒಂದು ತಪ್ಪಾಗಿದೆ ಅಂತ ನನ್ನ ವೈಯಕ್ತಿಕವಾಗಿ, ಐ ಆಮ್ ನಾಟ್ ಎ ಲಾ ಸ್ಟೂಡೆಂಟ್, ನನಗೆ ಇಲ್ಲ, ವಿತ್ ಮೈ ಲಿಟಲ್ ಬೇಸಿಕ್ ಕಾಮನ್ ಸೆನ್ಸ್ ಎಕ್ಸ್ಪೀರಿಯನ್ಸ್, ಅವನು ನೋಟಿಸ್ ಕೊಟ್ಟರು ತಕ್ಷಣ ವಿ ಶುಡ್ ಸ್ಟಾರ್ಟ್ ಕೇರ್ ಟು ದಟ್ ನೋಟಿಸ್. ನಾನು ಆ ಸ್ಟ್ಯಾಂಡಲ್ಲಿ ಅವತ್ತಿದ್ದಿದ್ರೆ ನಾನು ಕೇರೇ ಮಾಡ್ತಿರ್ಲಿಲ್ಲ. ಅವನು ಯಾರ, ನೀನು ಯಾರಯ್ಯ ನನಗೆ ಕೊಡೋಕ್ಕೆ ನೋಟಿಸು? ಏನಾಯ್ತು, ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು, ಇಲ್ಲ ಕೋರ್ಟ್ ಕೊಡಬೇಕು ಅಂತ. ಈ ಮಧ್ಯದಲ್ಲಿ ಅವ್ರು ಹೇಳ್ದಂಗೆ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನಾನು ಮೊನ್ನೆ ಹೋಗಿ 4 ಸತಿ ನಾನು ಯಾದವ್ ಅವ್ರನ್ನ ಮೀಟ್ ಮಾಡಿದ್ದೀನಿ. ಐ ನೋ ಇಮ್ ಪರ್ಸನಲಿ, ಈಸ್ ಎ ವೆರಿ ಗುಡ್ ಮ್ಯಾನ್, ಈ ಪಾಸಿಟಿವ್.
ಬಟ್ ಅವ್ರಿಗೇನು ಪೊಲಿಟಿಕಲ್ ಕಂಪಲ್ಷನ್ಸ್ ಇದೆ ಗೊತ್ತಿಲ್ಲ. ಇದೇ ವಿಚಾರವಾಗಿ ನಾನು ಜೋಶಿ ಅವ್ರನ್ನು ಕೂಡ 3 ಬಾರಿ ನಾನು ಪರ್ಸನಲ್ ಆಗಿ ಹೋಗಿ ನಾನು ಭೇಟಿ ಮಾಡಿದ್ದೀನಿ. ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಈಗೂ 23, 24 ಒಳಗೆ ಯಾವಾಗಾರು ಒಂದಿನ ಬನ್ನಿ ಅಂತ ಕೂಡ ಟೈಮ್ ಕೊಟ್ಟಿದ್ದಾರೆ. ದಟ್ ಇಸ್ ಡಿಫರೆಂಟ್ ಕ್ವಶನ್. ಬಟ್ ಕರ್ನಾಟಕ ಅವ್ರು ಹೇಳ್ತಾ ಇದ್ದೀನಿ ನಾನು, ಕಳಸಾ ಬಂಡೂರಿ ವಿಚಾರದಲ್ಲಿ, ಮಹದಾಯಿ ವಿಚಾರದಲ್ಲಿ ಕರ್ನಾಟಕ ಹ್ಯಾಸ್ ಎವ್ರಿ ರೈಟ್ ಟು ಯುಟಿಲೈಸ್ ಅವರ್ ಅಲೋಕೇಟೆಡ್ ಶೇರ್ ಆಸ್ ಮ್ಯಾಂಡೇಟೆಡ್ ಬೈ ದಿ ಮಹದಾಯಿ ಅವಾರ್ಡ್. ನಮ್ದು ಯಾವ ಥರದ ನಾನೀಗಾಗಲೇ ಬಂದ ತಕ್ಷಣ ಇದನ್ನ ಟೆಂಡರ್ ಕರೆದು ಬಿಟ್ಟಿದ್ದೀನಿ. ಇದು ಅವಾರ್ಡು, ಇದನ್ನ ಕಾಂಟ್ರಾಕ್ಟ್ ಅವಾರ್ಡು ಕೂಡ ನಾನು ಫೈನಲೈಸ್ ಮಾಡಿ ಇಟ್ಟಿದ್ದೀನಿ. ಅವರು ಒಂದು ಸ್ಮಾಲ್ ಇದನ್ನ ಮಾಡಬೇಕು, ಲೀಗಲಿ ನಾನು ನೋಡ್ತಾ ಇದ್ದೀನಿ ಇದಕ್ಕೇನು ಮಾಡಬೇಕು ಅಂತೇಳಿ. ಬಹುಶಃ ನಾನು ನಮ್ಮ ಅಡ್ವೊಕೇಟ್ಸ್ ಹೇಳಿದೆ, ವಿ ವಿಲ್ ವಿಡ್ರಾ ಅಂತ ಸಂದರ್ಭ ಬಂದರೆ ಲೀಗಲಿ ಎಕ್ಸಾಮಿನ್ ಮಾಡಿಬಿಟ್ಟು ನಮ್ಮ ಅಡ್ವೊಕೇಟ್ ಜನರಲ್ ಅಂತ ಮಾತಾಡ್ಬಿಟ್ಟು ವಾಪಸ್ ಏನು ನಾವು ಕೋರ್ಟ್ಗೆ ಹಾಕಿದ್ರೆ ಅದು ವಿಡ್ರಾ ಮಾಡಿಬಿಟ್ಟು ನಮ್ಮ ಜಾಗದಲ್ಲಿ ನಾವು ಕೆಲಸ ಮಾಡೋಕ್ಕೆ ಐ ಥಿಂಕ್ ಏನು ತೊಂದರೆ ಇಲ್ಲ ಅನ್ನೋದು ಕೂಡ ನನ್ನ ವೈಯಕ್ತಿಕವಾದ ಒಪಿನಿಯನು. ಸೊ ಅದಕ್ಕೆ ನಾನು ಕೆಲವು ಹತ್ರ ಕನ್ಸಲ್ಟ್ ಮಾಡ್ತಾ ಇದ್ದೀನಿ ಆನ್ ದಿಸ್ ಇಶ್ಯೂ, ಬಿಕಾಸ್ ಇದು ನಮ್ಮ ರಾಜ್ಯದ ಹಿತದ ವಿಚಾರ. ಸುಮ್ಮನೆ ಡಿಲೇ ಆಗ್ತಿದ್ದಂಗೆ ಹೋಗ್ತಾ ಇದೆ, ನೀರು ಅವ್ರಿಗೆ ಹೋಗ್ತಾ ಇದೆ. ನಮ್ಮ ಕೆಲಸ ಮಾಡೋಕ್ಕೆ ನೀನು ಮಾಡಬೇಡ ಅಂತ ಅಂದ್ಬಿಟ್ಟು ಹೌ ಕ್ಯಾನ್ ಸಮ್ ವಾರ್ಡರ್ ಗಿವ್ ನೋಟಿಸ್ ಟು ಕರ್ನಾಟಕ ಗೌರ್ಮೆಂಟ್? ನಮ್ಮ ಚೀಫ್ ಸೆಕ್ರೆಟರಿ ಕಾಪಿ ಹಾಕ್ಬಿಟ್ಟು ನಮ್ಮ ವಾರ್ಡರ್ಗೆ. ಸೊ ಅದರಿಂದ ಇದೇ ಅಸೆಂಬ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ರ ವಿರುದ್ಧ ರಾಜ್ಯದ ಹಿತವಾಗಿ ನಾವು ಹೋರಾಟ ಮಾಡಲೇಬೇಕಾಗ್ತದೆ. ಎಲ್ಲ ಹೋಗೋಣ, ಒಂದಿನ ಟೈಮ್ ಫಿಕ್ಸ್ ಮಾಡ್ತೀನಿ. ವಿ ವಿಲ್ ಗೋ ಅಂಡ್ ವಿ ವಿಲ್ ಡಿಮ್ಯಾಂಡ್. ನಾನು ಇದನ್ನ ಪ್ರೈಮ್ ಮಿನಿಸ್ಟರ್ಗೂ ಇದನ್ನ ಹೇಳಿದ್ದೀನಿ, ದಿಸ್ ಇಸ್ ವಾಟ್ ರೈಟ್ ಅಂತ. ಮೊನ್ನೆ ಚೀಫ್ ಮಿನಿಸ್ಟರ್ ಪಾಪ ಏನೋ ಮಾತಾಡಿರ್ಬೋದು, ನಾನು ಏನೋ ಹೇಳಿದ್ದೀನಿ, ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಬಟ್ ದಿಸ್ ಇಶ್ಯೂ ಆಲ್ ಆಫ್ ಅಸ್, ನೀವು ಪ್ರೆಷರ್ ತರಬೇಕು. ನಾವು ಇದಕ್ಕೆ ಬದ್ಧವಾಗಿದ್ದೀವಿ, ನಾವು ಈ ಪ್ರಾಜೆಕ್ಟ್ ಮಾಡಲೇಬೇಕು. ಇದಾಯ್ತು ಅಂದ್ರೆ ವಿತ್ ಇನ್ 1 year ವಿ ಕ್ಯಾನ್ ಸಿ ರಿಸಲ್ಟ್ಸ್. ಡಾಕ್ಟರ್ ಎಸ್ ಟಿ ರಂಗನಾಥ್, ನಾವೇನು ಪ್ರೆಷರ್ ತಗೊಂಬರೋದಿಲ್ಲ, ನೀವು ಕೋರ್ಟ್ ಮಾಡ್ಬಿಟ್ರೆ ಆಗ್ಬಿಡ್ತದೆ. ಕೋರ್ಟ್ ನೋಡ್ರಿ, ಕೋರ್ಟ್ ಅಲ್ಲಿ ಇಟ್ ಇಸ್ ಇಂಪಾಸಿಬಲ್. ನಿಮ್ ಸ್ಟ್ಯಾಂಡ್ ಕರೆಕ್ಟ್ ಮಾಡಿ ಸುಮ್ಮನೆ ಅದಕ್ಕೆ ಏನೇನೋ ಅವ್ನು ಯಾರು ನೋಟಿಸ್ ಕೊಡಕ್ ಪಾರ್ಟಿಲಿ ಇದ್ದೀರಿ, ನೋಟಿಸ್ ನಾನ್ ಕೊಡಕ್ ಆಗ್ತದ? ಐ ಕಾಂಟ್ ಗಿವ್. ಇಲ್ಲ ನೀವು ನನ್ಗೆ ನೋಟಿಸ್ ಕೊಡಕ್ ಆಗ್ತದ? ಹಂಗೆ ಅವ್ರದೊಂದು ರಾಜ್ಯ ನಮ್ದೊಂದು ರಾಜ್ಯ. ಏನಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಹೇಳ್ಬೇಕು, ಕೋರ್ಟ್ ಹೇಳ್ಬೇಕು. ತಮ್ಮ ಸ್ಟ್ಯಾಂಡ್ ಸರಿ ಇದೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ಬಹಳ ಜಬರ್ದಸ್ತ್ ಉತ್ತರ ಕೊಟ್ಟಾರ ಸರ್. ರಾಜ್ಯ ಸರ್ಕಾರ ಬದ್ದಿದೆ ಅಂತೇಳಿ ಕೇಂದ್ರ ಸರ್ಕಾರ ಒಪ್ಪಿಸುವಂತ ಜವಾಬ್ದಾರಿ ಅವ್ರು ತಗೊಳ್ಳಿ. ಎಲ್ಲರೂ ಒಟ್ಟಿಗೆ ಹೋಗಿ ಪ್ರಶ್ನೆದಲ್ಲಿ ಚರ್ಚೆ ಬೇಡ, ಒಟ್ಟಿಗೆ ಹೋಗೋಣ. ಫಸ್ಟ್ ಕಾಲಿಂಗ್ ಅಟೆನ್ಷನ್ ಕೂತ್ಕೊಳ್ಳಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ ಚುಕ್ಕಿ ಗುರುತು 1084 ನಮ್ಮ ಮಾನ್ಯ ಗೃಹ ಮಂತ್ರಿಗಳ ಮುಂದೆ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರ ಒದಗಿಸಿದ್ದಾರೆ, ಆದರೆ ಸಮಾಧಾನಕರವಾಗಿ ಇಲ್ಲ. ನಾನು ಕುಣಿಗಲ್ ತಾಲೂಕು 2.5 ಲಕ್ಷ ಜನ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ನೀವು ಇವತ್ತು 50 ಜನ ಇದ್ದಾರೆ. 10,000 ಜನಸಂಖ್ಯೆಗೆ ಒಂದು ಸ್ಟಾಫ್ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಯಾವ ಮಾನದಂಡದಲ್ಲಿ ಇದನ್ನ ರೇಷಿಯೋ ಇಟ್ಟಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ನಾನು ಮಾನ್ಯ ಗೃಹ ಸಚಿವರ ಹತ್ರ ಕೇಳ್ಕೊಳ್ಳೋಂಥದ್ದು, ಒಂದು ಅಪರಾಧ ಠಾಣೆಗಳನ್ನು ಹೆಚ್ಚಿನ ಸಂಖ್ಯೆಯ ಸ್ಟಾಫ್ಗಳು ಬೇಕು ಅನ್ನೋದು ಒಂದು ಕಡೆ ಆದ್ರೆ, ನಮ್ದು 1-2 ನಿಮಿಷ ನಮ್ದು ಯಾಕೆ ಆ ಕಡೆ ಓಡಾಡ್ತೀರಿ? ಕೂತ್ಕೊಂಡು ಮಿಸ್ ಅಲ್ಲ ಯಾವುದು ಸರ್, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ ಸರ್. ಆಯ್ತು, ನಮ್ದು ನ್ಯಾಷನಲ್ ಹೈವೇ 75. ರಂಗನಾಥ್, ನನಗೆ ಅರ್ಥ ಆಗ್ತದೆ, ನಿಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತದೆ. ನೀವು ಕೂಡ ಆ ಕಡೆ ಕೂಡ ಹೋಗುವಾಗ ಈ ಕಡೆ ಡಿಸ್ಟರ್ಬ್ ಆಗ್ತದೆ. ಥ್ಯಾಂಕ್ ಯು ಸರ್. ನಂದು ನ್ಯಾಷನಲ್ ಹೈವೇ 2 ಲಕ್ಷ ವೆಹಿಕಲ್ಸ್ ಪ್ರತಿದಿನ ಓಡಾಡುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ನಮ್ಮದು ಮಂಗಳೂರಿಂದ ಚೆನ್ನೈಗೆ ಕನೆಕ್ಟ್ ಮಾಡೋಂಥದ್ದು ಮುಖ್ಯ ರಸ್ತೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ನೆಲಮಂಗಲದಲ್ಲಿ ಸ್ಟಾಪ್ ಆದ್ರೆ ಸ್ಪಿಲ್ ಓವರ್ ಕುಣಿಗಲ್ ತನಕ ಬರುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಆ ಕಾರಣಕ್ಕೋಸ್ಕರ ಅಪಘಾತಗಳು ಜಾಸ್ತಿ ಆಗ್ಬಿಟ್ಟಿದೆ. ತಾವು ತಮ್ಮ ಮೂಲಕ ಗೃಹ ಸಚಿವರ ಹತ್ರ ನಾನು ಕೇಳ್ಕೊಳ್ಳುವಂಥದ್ದು, ಸೆಪರೇಟ್ ಆಗಿ ಟ್ರಾಫಿಕ್ ಸ್ಟೇಷನ್ ಬೇಕು ಅನ್ನೋದನ್ನ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೇಳಿಸ್ಕೊತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಉತ್ತರ ಕೊಡ್ತಾರೆ. ಇಲ್ಲ, 1 ನಿಮಿಷ ಮಾನ್ಯ ಸಭಾಧ್ಯಕ್ಷರೇ. ಉತ್ತರ ಬೇಡ, ಅವ್ರು ಕೊಟ್ಟಾದ್ಮೇಲೆ ನಾನು ಏನು ಹೇಳಕ್ಕೂ ಬಿಡಲ್ಲ. ನೀವು ಈಗ ಏನಾಗುತ್ತೆ ಅಂತ ಅಂದ್ರೆ, ಸಾಕಷ್ಟು ಇವತ್ತು ನಾನು MLA ಕೆಲಸ ಮಾಡ್ತಾ ಇಲ್ಲ ಮಾನ್ಯ ಸಭಾ, ಪೆಟ್ರೋಲಿಂಗ್ ಕೆಲಸ ಮಾಡ್ತಾ ಇದ್ದೀನಿ.
ಎವ್ರಿ ಡೇ ಒಂದು 5-6 ಆಕ್ಸಿಡೆಂಟ್ಸ್ ಆಗುತ್ತೆ. ಮೇಜರ್ ಆಕ್ಸಿಡೆಂಟ್ಸ್ ಆದಾಗ ನಾವು ಹೋಗ್ಲಿಲ್ಲ ಅಂದ್ರೆ ಜನಗಳು ಬೇಜಾರು ಮಾಡ್ಕೋತಾರೆ. ಇವಾಗ ನಾವು MLA ಕೆಲಸ ಮಾಡಬೇಕೋ ಇಲ್ಲ ಪೊಲೀಸ್ ಕೆಲಸ ಮಾಡಬೇಕೋ ಗೊತ್ತಾಗ್ತಿಲ್ಲ. ಟ್ರಾಫಿಕ್ ಸ್ಟೇಷನ್ ಅತಿ ಹೆಚ್ಚಿನ ರೀತಿ ಬೇಕೇ ಬೇಕು ಅಂತ ನಿಮ್ಮ ಮೂಲಕ ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಮಂತ್ರಿಗಳೇ, ಆಮೇಲೆ ಒಂದು ನಿಮಿಷ ಮಾನ್ಯ ಗೃಹ ಮಂತ್ರಿಗಳು ಸರ್, ಅವರು ಪವರ್ಫುಲ್ ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಮೇಲೆ ಒಲವಿದೆ. ಎಲ್ಲೋ ಒಂದ್ ಕಡೆ ಸರ್ಕಾರದಿಂದ ಅವರಿಗೆ ಅನುದಾನಗಳು ಕಡಿಮೆ ಇದೆ ಅನ್ನೋ ವಿಚಾರನ ಗಂಭೀರವಾದ ವಿಚಾರನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಸಭಾಧ್ಯಕ್ಷ ಪವರ್ಫುಲ್ ಅಲ್ಲ, ನಂಬರ್ 1 ಪವರ್ಫುಲ್ ಅಲ್ಲ. ವಾದ ಮಾಡಿರೋದಕ್ಕೆ ಅಟ್ಲೀಸ್ಟ್ ಫಸ್ಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕುಣಿಗಲ್ಗೆ ಆಗ್ಲಿ ಮಾನ್ಯ ಸಭಾಧ್ಯಕ್ಷ. ನೀವು ಮಾತಾಡಂಗಿದ್ರೆ ನೆಲಮಂಗಲದ ಮಾತಾಡಂಗಿದ್ರೆ ಮಾತಾಡಪ್ಪ. ಆಯ್ತಾ ಮಾನ್ಯ ಅಧ್ಯಕ್ಷರೇ, ಮಾನ್ಯ ರಾಮಮೂರ್ತಿ ಪಕ್ಕದಲ್ಲಿ ಡಾಕ್ಟರ್ ರಂಗನಾಥ್ ಅವರು ಒಬ್ಬ ಕ್ರಿಯಾಶೀಲ ಶಾಸಕರು ನಮ್ಮ ಜಿಲ್ಲೆನಲ್ಲಿ. ಭಾಳ ಯಾವತ್ತೂ ಕೂಡ ಅಭಿವೃದ್ಧಿ ಪರವಾಗಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಕುಣಿಗಲ್ ಪೊಲೀಸ್ ಠಾಣೆ ನ್ಯಾಷನಲ್ ಹೈವೇ 75ರಲ್ಲಿ ಇದೆ. ಕುಣಿಗಲ್ನಲ್ಲಿ 1 ಲಕ್ಷ ಜನಸಂಖ್ಯೆಗೆ ಇದೆ ಅಂತೇಳಿ ಅವರೇ ಹೇಳಿದ್ದಾರೆ. ಆ ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು 59 ಜನ ಸಿಬ್ಬಂದಿ ಇರಬೇಕು. PI, PSI, ASI, CHC, CPC ಇವರೆಲ್ಲ ಸೇರಿ 59 ಜನ ಇರಬೇಕು. ಈಗ ಅಲ್ಲಿ 54 ಜನ ಇದ್ದಾರೆ ಮಾನ್ಯ ಅಧ್ಯಕ್ಷರೇ. ಕೇವಲ 5 ಶಾರ್ಟೇಜ್ ಇದೆ. ನಮಗೆ ಈ ಹೊಸದಾಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾದ್ರೆ ಅಥವಾ ಇನ್ನೊಂದು ಅವ್ರು ಹೇಳಿದಾಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕು ಹಾಗೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಅಡ್ವೈಸರಿ ಏನು ಹೇಳುತ್ತೆ ಅಂದರೆ, ಅವರು 28/12/2017 ಹೊರಡಿಸಿದ್ದಾರೆ. ಅವ್ರ ಪ್ರಕಾರ ಒಂದು DYSP ಹುದ್ದೆ ಇರಬೇಕು ಅಂತಾದರೆ ವಾರ್ಷಿಕ 1200 IPC ಪ್ರಕರಣಗಳಿರಬೇಕು. ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಇರಬೇಕು ಒಂದು ಸ್ಟೇಷನ್ಗೆ ಅನ್ನೋದಾದರೆ, ಅಂದರೆ ಇನ್ಸ್ಪೆಕ್ಟರ್ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಇರಬೇಕು ಅಂತಾದರೆ ಒಂದು ವರ್ಷಕ್ಕೆ 700 IPC ಅಪರಾಧಿಗಳಿರಬೇಕು. ಅದೇ ಪ್ರಕಾರ ಒಬ್ಬ PSI ಹುದ್ದೆ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಆಗಬೇಕಂದ್ರೆ 75 ಮೈಲಿ ಒಳಗಡೆ ಸ್ಕ್ವೇರ್ ಕಿಲೋಮೀಟರ್ಸಲ್ಲಿ 300 IPC ಪ್ರಕರಣ ಆಗಬೇಕು ಅಂತ ಹೇಳ್ತಾರೆ. ಸಂಚಾರಿ ಪೊಲೀಸ್ ಸ್ಟೇಷನ್ ಇರಬೇಕು ಅಂತಾದರೆ 150ರಿಂದ 250 ಸಂಚಾರಿ ಪ್ರಕರಣಗಳಾಗಬೇಕು ಅಂತ ಹೇಳ್ತಾರೆ. ಆದರೆ ಕುಣಿಗಲ್ನಲ್ಲಿ ಏನಾಗಿದೆ ಅಂದರೆ ಮಾನ್ಯ ಅಧ್ಯಕ್ಷರೇ, ಆ ಸಂಖ್ಯೆಗೆ ಮ್ಯಾಚ್ ಆಗ್ತಿಲ್ಲ. ಅಪರಾಧಗಳ ಸಂಖ್ಯೆ 188/8/2022ರಲ್ಲಿ, 23ರಲ್ಲಿ 194, 24ರಲ್ಲಿ 186, 25ರಲ್ಲಿ ಇಲ್ಲಿವರೆಗೆ 86 ಈ ಅಪರಾಧಗಳ ಅಪಘಾತಗಳ ಸಂಖ್ಯೆ ಇದೆ. ಅಪರಾಧಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 284, 291, 346, 270 ಹೀಗಿದೆ. ಅಂದರೆ ಈ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಸಂಖ್ಯೆಗೆ ಯಾವುದೂ ಮ್ಯಾಚ್ ಆಗೋದಿಲ್ಲ. ಆದರೂ ಕೂಡ ಅದು ನಾನು ಅದೇ ಜಿಲ್ಲೆಯವನ ಇದ್ದೇನೆ. ಕುಣಿಗಲ್ ನ್ಯಾಷನಲ್ ಹೈವೇ ತುಂಬ ಟ್ರಾಫಿಕ್ಕು, ಹಾಸನ, ಚಿಕ್ಕಮಗಳೂರು ಆ ಭಾಗಕ್ಕೆ ಹೋಗ್ತಕ್ಕಂಥದ್ದು, ಮಂಗಳೂರಿಗೆ ಹೋಗ್ತಕ್ಕಂಥದ್ದು, ಹೆವಿ ಟ್ರಕ್ಸು, ಲಾರಿಗಳು, ಗ್ಯಾಸ್ ತುಂಬ್ಕೊಂಡು ಬರೋದಕ್ಕೆ ಅನೇಕ ಟ್ರಕ್ಸ್ಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುತ್ತವೆ. ಅದರಿಂದ ಅಲ್ಲಿಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಗತ್ಯ ಖಂಡಿತವಾಗಿದೆ. ಸಂಖ್ಯೆ ಒಂದು ಕಡೆ ಆದರೆ ಟ್ರಾಫಿಕ್ಕಿನ ದೃಷ್ಟಿಯಿಂದ ನಾವು ಅಲ್ಲಿ ಒಂದು ಹೊಸದಾಗಿ ಒಂದು ಸಂಚಾರಿ ಠಾಣೆಯನ್ನು ಕೊಡಬೇಕಾಗ್ತದೆ. ಅದನ್ನು ನಾನು ಮುಂದಿನ ಬಡ್ಜೆಟ್ನಲ್ಲಿ ಕನ್ಸಿಡರೇಷನ್ಗೆ ಮಾಡ್ತೇವೆ. ಮಾನ್ಯ ಸಭಾಧ್ಯಕ್ಷ, ಒಂದೇ ನಿಮಿಷ, ನಮಗೆ ತಮ್ಮ ಮೂಲಕ ಒಂದೇ ಒಂದು ಮಾನ್ಯ ಸಭಾಧ್ಯಕ್ಷ, ಆ ನ್ಯಾಷನಲ್ ಹೈವೇಲಿ ನೆಲಮಂಗಲ ಜಂಕ್ಷನ್ನಿಂದ ಹಿಡಿದು ನಮಗೆ ಕುಣಿಗಲ್ವರೆಗೂ ಭಾಳ ಟ್ರಾಫಿಕ್ ಇರೋದ್ರಲ್ಲಿ ಏನಾರು ಆ ಜಂಕ್ಷನಲ್ಲಿ ಯಾವ್ದಾರ ರೀತಿ ನಮಗೆ ಆ ಟ್ರಾಫಿಕ್ ನಿವಾರಣೆ ಮಾಡಲಿಕ್ಕೆ ಫ್ಲೈಓವರ್ಸ್ ಆರು ಇನ್ನಿತರ ಯಾವ್ದಾರ ಒಂದು ರೀತಿ ಮಾಡಿಕೊಡ್ಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ಮಾನ್ಯ ಸಭಾಧ್ಯಕ್ಷ. ಅದನ್ನ ಗೃಹ ಮಂತ್ರಿಗಳ ಮೂಲಕ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳ ಮೂಲಕ ನಾನು ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ.
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1094ನೆಯನ್ನು ಸನ್ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಿಗೆ ಕೇಳಲು ಬಯಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸರ್, ಉತ್ತರವನ್ನು ಕೊಟ್ಟಿದ್ದಾರೆ ಸರ್. ಕೆರೆ ಎಷ್ಟಿದೆ 25 ಮತ್ತು ಅನುದಾನ ಅದೆಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ಸಚಿವರು ಇತ್ತೀಚೆಗೆ ಗುಲ್ಬರ್ಗ ಬಂದಿದ್ದರು ಸರ್. ಅವ್ರಿಗೂ ನಾಗೈಲೆ ಕೆರೆ ಬಗ್ಗೆ ಎಲ್ಲ ರಿಪೋರ್ಟ್ ತೊಗೊಂಡಿದ್ದಾರೆ. ನಿಮಗೂ ಗೊತ್ತಿದೆ ಸರ್, ಇದು ಕೆರೆ 2020 ಜಾಸ್ತಿ ಮಳೆ ಕಾರಣದಿಂದ ಹೊಡೆದೋಗಿತ್ತು. ಅದಾದಮೇಲೆ ಮಾಧುಸ್ವಾಮಿ ಅವರು ಅಂದಿನ ನೀರಾವರಿ ಸಚಿವರು ಭೇಟಿ ನೀಡಿ 4 ಕೋಟಿ ರೂಪಾಯಿ ಅನುದಾನ ವೆಚ್ಚವನ್ನು ಬಿಡುಗಡೆ ಮಾಡಿ ಮತ್ತು ರಿಪೇರ್ ಕೆಲಸನೂ ಕಂಪ್ಲೀಟ್ ಆಗಿತ್ತು. ಅದಾದಮೇಲೆ 2022 ಅದೇ ವರ್ಷ ಅವಾಗ ಕಂಪ್ಲೀಟ್ ಆಗಿದ್ದು. ಅದೇ ವರ್ಷ 2022 ಎಲ್ಲಿ ರಿಪೇರ್ ಆಗಿದೆ ಅದರ ಪಕ್ಕ ಜಾಗದಲ್ಲಿ ಒಂದು ಕ್ರ್ಯಾಕ್ ಬಂದಿತ್ತು ಸರ್. ಮತ್ತೆ ಅವಾಗ ಆ ವ್ಯಾಪ್ತಿಯಲ್ಲಿ ಬರೋರು ಊರಿನವರು ಎಲ್ಲ ತುಂಬಾ ಭಯದಲ್ಲಿ ಇದ್ರು ಸರ್. ಆ ಕಾರಣಕ್ಕಾಗಿ ಇದು ಕೆರೆನು ನಿರ್ಮಾಣ ಆಗಿ 1972 ಸನ್ಮಾನ್ಯ ದಿವಂಗತ ವೀರೇಂದ್ರ ಪಾಟೀಲ್ ಜಿ ಅವರ ಕಾಲದಲ್ಲಿ ಆಗಿತ್ತು. ಅದಕ್ಕೆ ತಾವು ಕೂಡ ಇದರ ಬಗ್ಗೆ ತಾವು ಬಂದಿದ್ದೀರಿ, ನಾನು ಮೀಟಿಂಗ್ ಅಟೆಂಡ್ ಆಗಿದ್ದೆ. ಆದಷ್ಟು ಬೇಗ ಇದು ಕೆಲಸ ನೀವು ಕೈ ತಗೋಬೇಕಂತ ನಾನು ಈಗಾಗಲೇ ಅವರೇ ವಿವರಣೆ ಎಲ್ಲ ಕೊಟ್ಟಿದ್ದಾರೆ. ಕೇಳಿರ್ತಕ್ಕಂಥ ಕೆರೆಗಳು ಎಷ್ಟು, ಇಲ್ಲಿವರೆಗೂ 3 ವರ್ಷದಲ್ಲಿ ಎಷ್ಟು ಕೆಲಸ ಮಾಡಿದ್ರಿ, ಎಷ್ಟು ಆಗಿದೆ ಅಂತೇಳಿ. ಆಮೇಲೆ ಈ ಪರ್ಟಿಕ್ಯುಲರ್ ಆಗಿ ಈ ಕೆರೆ ಬಗ್ಗೆ ಅವರು ಮಾತನಾಡಿದರು. ಇದು ಆಗಲೇ 1972ರಲ್ಲಿ ಬರಗಾಲ ಸಮಯದಲ್ಲಿ ಮಾಡಿರ್ತಕ್ಕಂಥದ್ದು ಬಂಡ್. ಅದಾಗಿ ಅದು 2-3 ಸಲ ಹೆಚ್ಚು ನೀರು ಬಂದು ಹೊಡೆದೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಹೋಗಿ 4 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಕೆಲಸ ಮಾಡಿದ್ದಾರೆ. ಅದಾದ ನಂತರ ಸಹಿತ ಅದು ಆ್ಯಕ್ಚುಲಿ ಕನ್ಸಾಲಿಡೇಷನ್ ಸರಿಯಾಗಿ ಆಗಲಿಲ್ಲ 72ರಲ್ಲಿ. ಹಂಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಿರುಕು ಬಿಡ್ತಾ ಇದೆ. ಈಗ ಮತ್ತೆ 150 ಚೈನಷ್ಟು ಹೊಡೆದೋಗ್ಯದ ಈಗ 2022ರಲ್ಲಿ. ಈಗಾಗಲೇ ಅದಕ್ಕೆ ನಮ್ಮವರೆಲ್ಲ ಪೂರ್ತಿ ರಿಪೋರ್ಟ್ ತಯಾರು ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಟ್ರಯಲ್ ಫೋರ್ಸ್ ಸಹಿತ ಎಲ್ಲ ಹಾಕಿ ರಿಪೋರ್ಟ್ ತೊಗೊಂಡು ಬಂದಿದ್ದಾರೆ. ಸುಮಾರು 18 ಕೋಟಿ ರೂಪಾಯಿ ಇದಕ್ಕೆ ಎಸ್ಟಿಮೇಟ್ ಆಗಿದೆ. ಅದ್ರ ಬಗ್ಗೆ ವಿಚಾರ ಮಾಡಿ ಆದಷ್ಟು ತೀವ್ರದಲ್ಲಿ ಅದಕ್ಕೆ ಅನುದಾನ ನೋಡ್ಕೊಂಡು ಅದನ್ನು ಮಂಜೂರಾತಿ ಮಾಡಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಸರ್. ಆದಷ್ಟು ಬೇಗ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ 750 ಏಕರ್ ನೀರಾವರಿ ಅನುಕೂಲ ಆಗುತ್ತೆ ಸರ್. ಆದಷ್ಟು ಬೇಗ ಮಾಡಿದ್ರೆ, ಯಾಕಂದ್ರೆ ಇವಾಗ ನೀವು ಅನುಮೋದನೆ ಕೊಟ್ಟರೆ ಇನ್ನೂ 2 ವರ್ಷ ಬೇಕು ಸರ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ತಮ್ಮ ಹತ್ರ ವಿನಂತಿ ಮಾಡ್ತೀನಿ ಸರ್, ಬೇಗ ಮಾಡೋಕ್ಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 1483 ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಭಾರಿ ನೀರ ಸಚಿವರನ್ನ ಕೇಳಬಯಸ್ತೇನೆ. ಉಪಮುಖ್ಯಮಂತ್ರಿಗಳೇ ನಂಬರ್ 13. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರ ನಾರಾಯಣಪುರ ಬಲದಂಡೆ ಕಾಲುವೆಯ 95ನೇ ಮೈಲಿಂದ 168ನೇ ಮೈಲ್ವರೆಗೆ ಈಗಾಗಲೇ ನೆಟ್ವರ್ಕನ್ನು 73 ಕಿಲೋಮೀಟರ್ವರೆಗೆ ಈಗಾಗಲೇ ಕಾಲುವೆಯನ್ನು ನಿರ್ಮಾಣ ಮಾಡ್ತಾ ಆಗಿದೆ. ಮತ್ತು ಅದರಲ್ಲಿ ಒಂದು 800 ಮೀಟ್ರನ್ನು ಅಕೋಡೇಟು ಬಾಕಿ ಉಳಿದಿದೆ. ಸುಮಾರು ನನಗೆ ಅನಿಸ್ಮಟ್ಟಿಗೆ 3 ವರ್ಷದಿಂದ ಅದು ಬಾಕಿ ಆಗೇ ಉಳಿತಾ ಇದೆ. ಹಾಗಾಗಿ ಆ ಬಾಕಿ ಇರುವಂಥ 800 ಮೀಟ್ರನ್ನು ಅದನ್ನು ಸಂಪೂರ್ಣವಾಗಿ ನಮ್ಮ ಸಚಿವರು ಉಪಮುಖ್ಯಮಂತ್ರಿಗಳು ಅದನ್ನು ಅಧಿಕಾರಿಗಳಿಗೆ ಹೇಳಿ ಶೀಘ್ರದಲ್ಲಿ ಮಾಡಿಸಿಕೊಟ್ರೆ, ಯಾಕಂದರೆ ಆದಂಥ ನೆಟ್ವರ್ಕಲ್ಲಿ ಕೆರೆಗಳನ್ನು ತುಂಬುವಂಥ ಯೋಜನೆ ಕೂಡ ಅದರಲ್ಲಿದೆ. ಹಾಗಾಗಿ ಆ ಕೆರೆಗಳನ್ನು ತುಂಬಬೇಕಾದ್ರೆ ಈ ಬಾಕಿ ಉಳಿದಿರುವ ಕಾಮಗಾರಿಯನ್ನು ಮುಗಿಬೇಕು. ಮತ್ತು ಅದೇ ರೀತಿಯಾಗಿ ಅದು ಏನು ನಮಗೆ ಸ್ಟೇಜ್ 3ಯಲ್ಲಿದೆ, ಆ ಅಲೋಕೇಶನ್ ವಾಟರ್ ಇಲ್ಲ. ಆದರೂ ಕೂಡ ನಾವು ನೆಟ್ವರ್ಕ್ ಅಲ್ಲ ಈಗಾಗಲೇ ಸಂಪೂರ್ಣ ಸಾವಿರಾರು ಕೋಟಿ ರೂಪಾಯಿಗಳನ್ನು ಮಾಡಿ ನೆಟ್ವರ್ಕ್ ಸಂಪೂರ್ಣ ಆಗಿದೆ. ಹಾಗಾಗಿ ಬಾಕಿ ಇರುವ ಇನ್ನು ಕೆಲವು ವರ್ಕ್ಗಳನ್ನು ಮುಗಿಸಿಕೊಟ್ರೆ ಮಳೆಗಾಲ ಸಂದರ್ಭದಲ್ಲಿ ಆ ಕಾಲುವೆಗಳ ಮುಖಾಂತರ ಕೆರೆಗಳನ್ನು ತುಂಬುವಂಥದಕ್ಕೆ ಅನುಕೂಲ ಆಗ್ತದೆ. ಆದ ನಂತರ ಇವತ್ತು ಆ ಭಾಗದಲ್ಲಿರುವಂಥ ಅಂತರ್ಜಲ ಕೂಡ ಜಾಸ್ತಿ ಆಗ್ತದೆ ಅಂತೇಳಿ ನಾನು ಉಪಮುಖ್ಯಮಂತ್ರಿಗಳ ಹತ್ರ ನಾನು ಕೇಳಬಯಸ್ತೇನೆ. ಭಾಳ ಸುದೀರ್ಘವಾಗಿ ಅವ್ರು ಉತ್ತರ ಕೊಟ್ಟಿದ್ದೀವಿ. ಸೊ ಅವ್ರೇನು ಕೆಲವು ಪರಿಹಾರದ ವಿಚಾರ ಕೇಳಿದ್ದಾರೆ, ಕಾಲುವೆ ಕಾಮಗಾರಿಗಳ ಭೂ ಸ್ವಾಧೀನದ ಬಗ್ಗೆ ಕೇಳಿದ್ದಾರೆ, ಇವೆಲ್ಲ ಕೊಟ್ಟಿದ್ದೀವಿ. ಇವರಿಗೆ 800 ಮೀಟರ್ ಅಕ್ವೆಡಕ್ ಕಾಮಗಾರಿ ಬಗ್ಗೆ ಕೂಡ ಅವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಇನ್ನು ಬಾಕಿ ಇದೆ. ನಮಗೆ ಫಸ್ಟು ವಾಟರ್ದ ಅಲಾಟ್ಮೆಂಟ್ ಆಗಲಿ, ಆಮೇಲೆ ಈಗಾಗಲೇ ಸ್ವಲ್ಪ ಕೆಲಸ ಆಗಿದೆ, ಅವರೇ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಇನ್ನು ನಮಗೆ ಅಲೋಕೇಶನ್ ಇಲ್ಲದೇ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಮುಂದಕ್ಕೂ ಕೂಡ ಇದನ್ನು ಗಮನದಲ್ಲಿ ಇಟ್ಕೊಂಡು ಅವ್ರ ಕ್ಷೇತ್ರಕ್ಕೆ ಈಗಾಗಲೇ ಭಾಳ ವಿಶೇಷವಾದ ಕಾಮಗಾರಿಗಳನ್ನು ಕೊಟ್ಟಿದ್ದೀವಿ. ಮುಂದಕ್ಕೆ ಅದನ್ನೇನು ಅವ್ರೇನು ಬೇಡಿಕೆ ಇದೆ ಅದನ್ನು ಪರಿಶೀಲನೆ ಮಾಡ್ತೀವಿ.
ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ, ಯಾಕಂದರೆ ಈಗಾಗಲೇ 19 ಗ್ರಾಮಗಳನ್ನು ಏನು ಇವತ್ತು ಟ್ರಿಬ್ಯುನಲಲ್ಲಿದೆ ಅದನ್ನು 3ನೇ ಹಂತದಲ್ಲಿ ಅಂತಿಮವಾಗಿ ತೀರ್ಮಾನ ಆದಮೇಲೆ 130 TMCಗೆ ನೀರನ್ನು ಹೆಚ್ಚಿಸೋದಕ್ಕೆ ಹಂತದಲ್ಲಿದೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಈಗ ನಾವು ನೆಟ್ವರ್ಕ್ಗಳೇನು ಮಾಡಿದ್ದೀವಿ ಅದೇ ಪ್ರಕಾರ ಆ ಕಡೆ ಪರಿಹಾರವನ್ನು ಕೂಡ ಏನು ಸುಮಾರು ಒಂದು 40,000 ಕೋಟಿ ರೂಪಾಯಿಗಳಾಗ್ತದೆ. ಈಗಲಿಂದ ಪ್ರಾರಂಭ ಮಾಡಿದರೆ ಅಟ್ಲೀಸ್ಟ್ ಈಗ ನೆಟ್ವರ್ಕ್ ಆದಂಥ ಕಾಲುವೆಗಳಿಗೆ ಮತ್ತು ಆಲ್ರೆಡಿ ಆಲಮಟ್ಟಿ ಡ್ಯಾಮ್ಗಳನ್ನು ಎತ್ತಿರಿಸಿದ್ದೀವಿ. ಬರೀ ಗೇಟ್ಗಳನ್ನು ಅಳವಡಿಸೋದಷ್ಟೇ ಉಳಿದಿದೆ. ಯಾಕಂದರೆ ಪ್ರತಿ ಸಾರಿ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಚರ್ಚೆಯಲ್ಲಿ ಭಾಳ ಆಗ್ತಾ ಇದೆ. ಹಾಗಾಗಿ ಈಗಲಿಂದ ಅದನ್ನು ಪ್ರಾರಂಭ ಮಾಡಿ ಪರಿಹಾರಕ್ಕೆ ಈ ಸಾರಿ ಒಂದು 10,000 ಕೋಟಿಯನ್ನು ಆ ಪುನರ್ವಸತಿಗೆ 10,000 ಕೋಟಿಯನ್ನು ಕೊಟ್ಟರೆ ಅದು ಪುನರ್ವಸಿತ ಆಗ್ತದೆ. ಮತ್ತು ಯಾವಾಗ ನಮಗೆ ಟ್ರಿಬ್ಯುನಲ್ ಆದ ತಕ್ಷಣ ನಮಗೆ ನೀರಾವರಿ ಒದಗಿಸೋಕ್ಕಾಗ್ತದೆ. ಇಲ್ಲದೆ ಹೋದರೆ ಇದು ಹನುಮಂತನ ಬಾಲ ಬೆಳೆದಂಗೆ ಬೆಳೀತಾ ಇದೆ ರೇಟ್ಗಳು. DSR ಆವತ್ತಿನ ದಿನ 2014-15 ಆಗಿತ್ತಂದ್ರೆ 17,000 ಕೋಟಿಯಲ್ಲಿ ಮುಗಿಬೋದಾಯಿತು. ಇವತ್ತು 40,550 ಕೋಟಿ ಆಗಿದೆ. ಈಗ ಇನ್ನೂ 1-2 ವರ್ಷ ಆಯ್ತಂದ್ರೆ ಒಂದು 60-70,000 ಕೋಟಿಗೆ ಹೋಗ್ತದೆ. ಹಾಗಾಗಿ ರಿಕ್ವೆಸ್ಟು, ಯಾಕಂದ್ರೆ ಆ ಭಾಗದ ಎಲ್ಲ ಶಾಸಕರುಗಳು ಮತ್ತು ಈಗಾಗಲೇ ನಮ್ಮ ರೈತರು ಪಕ್ಷಿಗಳಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನೆಟ್ವರ್ಕ್ ಆಗಿದೆ, ಕಾಲುವೆಗಳಾಗಿದೆ, ನಮ್ಗೆ ಯಾವಾಗ ನೀರು ಬರ್ತದೆ ಅಂತೇಳಿ ಕಾಯ್ತಾ ಇದ್ದಾರೆ. ಅವರೆಲ್ಲರೂ ರೈತರ ಆಪೇಕ್ಷೆಗಳನ್ನು ಈಡೇರಿಸಬೇಕಾದ್ರೆ ಆ ಮೊದಲು ಮೇಲೆ ಮುಳುಗಡೆ ಆದಂಥ ಪ್ರದೇಶಗಳಿಗೆ ಅನುದಾನವನ್ನು ಕೊಟ್ಟು ಒದಗಿಸ್ಬೇಕಾಗ್ತದೆ. ಆದ ನಂತರ ಆದಷ್ಟು ಸೆಂಟ್ರಲ್ಗೆ ಹೋಗಿ ಆ ಟ್ರಿಬ್ಯುನಲಲ್ಲಿ ಇತ್ಯರ್ಥ ಮಾಡಿಸುವಂಥ ಕೆಲಸವನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಗೌಡ್ರ ಒಂದು ಕ್ವಶನಿಗೆ ನಾನು ಕೂಡ ಪೂರಕವಾಗಿ ನಮ್ಮ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ. ಈಗಾಗಲೇ ನಾರಾಯಣಪುರ ಬಲದಂಡೆ ಈಗೇನು ನೈನೇ ಕೆನಲ್ ಏನು ಹೋಗ್ಯದ, ಅಲ್ಲಿ ಸುಮಾರು ರೈತರಿಗೆ ಇವತ್ತಿಗೂ ಭೂ ಪರಿಹಾರ ಸಿಕ್ಕಿಲ್ಲ. ಹಂಗಾಗಿ ತಕ್ಷಣವೇ ಭೂ ಪರಿಹಾರ ಕೊಡಬೇಕು. ಯಾಕಂದರೆ ಅಲ್ಲಿ ಭೂ ಪರಿಹಾರ ಕೊಡೋಂಥ ಹಳ್ಳಿಗಳು ನನ್ನ ಮತಕ್ಷೇತ್ರದ ಕ್ಯಾದಿಗೇರ, ಮಲ್ದೇವ್ರಗುಡ್ಡ, ಜಾಗೀರ್, ಜಾಡಲ್ದಿನ್ನಿ, ಶಾವಂತಗಲ್ಲು, ಒಡವಟ್ಟಿ, ಆಲ್ಕೋಡ್, ರೇಕಲ್ ಮರಡಿ, ಮರ್ಕಂದಿನ್ನಿ, ಜಾಗಟ್ಗಲ್ಲು, ನಾಗೋಲಿ, ಜುಟ್ಮರಡಿ ಹಾಗೂ ಇನ್ನಿತರ ಗ್ರಾಮಗಳಿಗೆ ಭಾಳಷ್ಟು ವರ್ಷಗಳಿಂದ ರೈತರು ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ. ಹಂಗಾಗಿ ಸಾಕಷ್ಟು ಸಲ ಇದ್ರ ಬಗ್ಗೆ ನಾವು ಕೂಡ ಸಚಿವರಿಗೆ ಮನವಿ ಕೊಟ್ಟಿವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಇನ್ನೊಂದು ಏನಂತಂದರೆ SLO ಆಫೀಸು ಅಲ್ಲಿ ರಾಯಚೂರಿಗೆ ಶಿಫ್ಟ್ ಮಾಡ್ಯಾರ. ಅದರಿಂದ ನಮ್ಮ ರೈತರಿಗೆ ಹೋಗಿ ಬರೋದಕ್ಕೆ ಭಾಳ ಕಷ್ಟ ಆಗ್ತದ. ಈ ಒಂದು ಪರಿಹಾರ ಸಿಗೋವರಿಗೇನಾದರೂ ಕೂಡ ನಮ್ಮ ದೇವದುರ್ಗದಲ್ಲಿ ಆಫೀಸ್ ಮಾಡಬೇಕು ಅನ್ನೋಂಥದ್ದು ತಮ್ಮ ಗಮನಕ್ಕೆ. ಅಧ್ಯಕ್ಷರೇ, ಆಫೀಸು 2 ಆಫೀಸ್ ಇದೆ. ಅಲ್ಲ, ಒಂದು ನಿಮಿಷ. ಈಗ ಡಿವಿಷನ್ ನಂಬರ್ 4, ಡಿವಿಷನ್ ನಂಬರ್ 6 ಈಗ ನೆಟ್ವರ್ಕ್ ಎಲ್ಲ 95 ಮೈಲಿಂದ 168 ಮೈಲಿಗೆ ನಾವು ದೇವದುರ್ಗ ಬರ್ಬೇಕಾದ್ರೆ 150 ಕಿಲೋಮೀಟರ್ ರೈತರು ಬರ್ಬೇಕಾಗ್ತದೆ. ಅಲ್ಲಿ ಯಾವುದು ವರ್ಕ್ ಇಲ್ಲ. ಅಲ್ಲಿ ಆಲ್ರೆಡಿ ಡಿವಿಷನ್ ನಂಬರ್ 4 ಇದೆ. ನಮಗೆ 6 ಅನ್ನು ಈಗಾಗಲೇ ಬಿಲ್ಡಿಂಗ್ ಕಟ್ಟಿದ್ದಾರೆ. ಯಾಕಂದ್ರೆ ಅತಿ ಹೆಚ್ಚು ನೀರಾವರಿ ನಮ್ಮ ದೇವರಲ್ಲಿ ಇರೋದ್ರಿಂದ ದಯಮಾಡಿ ನಮ್ಮ ರೈತರಿಗೆ ಒಂದು ಪರಿಹಾರ ಮುಟ್ಟುವರಿಗೆ ಆದ್ರೂ ಕೂಡ ನಮ್ಮಲ್ಲಿ ನೀವು ಚರ್ಚೆ ಮಾಡ್ತೀರಿ. ಕೊಡ್ತಾರೆ, ಕುತ್ಕೊಳ್ಳಿ. ಆಯ್ತು, ಈಗ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಈಗ ಕಾಂಪನ್ಸೇಷನ್ ಕೊಡಬೇಕು. ಅದು KBGನಲ್ಲೂ ಮಿಕ್ಕಿದೆಲ್ಲ ಸೇರಿ ಹೆಚ್ಚು ಕಮ್ಮಿ 1 ಲಕ್ಷದಿಂದ 2 ಲಕ್ಷ ಕೋಟಿಗೂ ಟಚ್ ಆಗ್ಬೋದು ಕಾಂಪನ್ಸೇಷನ್. ನನ್ನ ಬಜೆಟ್ಟು ಬರೀ 22,000 ಕೋಟಿ ಇದೆ. ನಾನು ಮೈರಿಗೇಷನ್ನು, ಇದನ್ನ ಲ್ಯಾಂಡ್ ಅಕ್ವಿಷನ್ನು, ಕ್ಯಾಪಿಟಲ್ ವರ್ಕ್ಸು, ಸಂಬಳ ಇವೆಲ್ಲ ಸೇರಿದ್ರೆ ಬರೀ 22,000 ಇರಲಿ. ಬಟ್ ಗೌರ್ಮೆಂಟ್ ನಾವು ಬೆಳಗಾಮಲ್ಲಿ ಕೂತ್ಕೊಂಡು ನಾವು ಆಲ್ ಪಾರ್ಟಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಇದಕ್ಕೇನೋ ಒಂದು ರೇಟ್ ಫಿಕ್ಸ್ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ ಮಧ್ಯದಲ್ಲಿ. ಈ ಮಧ್ಯದಲ್ಲಿ ಕ್ಯಾಬಿನೆಟಲ್ಲೂ ಬಂತು. ಕ್ಯಾಬಿನೆಟಲ್ಲಿ ಆಲ್ಮೋಸ್ಟ್ ಒಂದು ಸ್ಟೇಜ್ ಬಂದಿದ್ದೀವಿ. ಈಗ ಇವ್ರನ್ನ ಇಂಪಾರ್ಟೆಂಟ್ ಲೀಡರ್ಸ್ನ ಕರೆಸಿ ಒಂದು ಫಿಕ್ಸ್ ಮಾಡಬೇಕು. ಹಿಂದೆ ಬೊಮ್ಮಾಯಿ ಅವರು ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಒಂದು ರೇಟ್ ಏನೋ ಫಿಕ್ಸ್ ಮಾಡಿದ್ರು. ಅದಕ್ಕಿಂತ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಕೇಳ್ತಾ ಇದ್ದಾರೆ. ವಿ ವಿಲ್ ಡೂ ಇಟ್. ಸ್ವಲ್ಪ ತಾಳ್ಮೆಯಿಂದ ಇರಿ. ಆಯ್ತು. ರವಿಕುಮಾರ್ ಗೌಡ, ಮಂಡ್ಯ. ಅಧ್ಯಕ್ಷ, ಧನ್ಯವಾದಗಳು. 1076ನೇ ಚುಕ್ಕಿ ಗುರುತಿನ ಪ್ರಶ್ನೆಯನ್ನ ಸಣ್ಣ ನೀರಾವರಿ ಸಚಿವರನ್ನ ಕೇಳ್ತೀನಿ. ಒದಗಿಸಿದ್ದಾರೆ ಅಧ್ಯಕ್ಷ, 250 ಪೇಜ್ ಒದಗಿಸಿದ್ದಾರೆ. ನನ್ನ ತಾಲೂಕಿನ ಬಸರಾಳು ಹೋಬಳಿ ಭಾಳ ಬರ್ನಾಡು. ನೀವು ಬಳ್ಳಾರಿ, ರಾಯಚೂರಲ್ಲಿ ಏನು ನೋಡ್ತೀರಾ, ಕಾವೇರಿ 30 ಕಿಲೋಮೀಟರ್ ಹುಟ್ಟಿದ್ರು. ಇಲ್ಲಿ ಬರ್ನಾಡು 250 ಕಿಲೋಮೀಟ್ರಿಂದ ಹೇಮಾವತಿ ನಾಲೆ ಬರುತ್ತೆ. ಅಲ್ಲಿ ನಮ್ಮದು ಕೊನೆಯ ಭಾಗ, ನನ್ನ ಗಣಗ ಗ್ರಾಮನೇ ಕೊನೆ ಭಾಗ ಹೇಮಾವತಿಗೆ. ಅಲ್ಲಿ ಒಂದು 6 ಚೆಕ್ ಡ್ಯಾಮ್ ಬೇಕು. ಮತ್ತೊಂದು ಅಂತ ಹೇಳಿದ್ರೆ ಕಾವೇರಿ ನದಿಯಿಂದ ಲಿಫ್ಟ್ ಇರಿಗೇಷನ್ ಮಾಡಿ
ನೀವು 250 ಕಿಲೋಮೀಟರಿಂದ ಹೇಮಾವತಿ ನೀರನ್ನು ತಂದು ಕೊಡೋ ಬದಲು ಕಾವೇರಿಯಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಆ ಭಾಗದ ನೀರನ್ನು ಕೊಟ್ಟರೆ, ಸಣ್ಣವರಿ ಲಿಫ್ಟ್ ಇರಿಗೇಷನ್ ಮಾಡಿಕೊಟ್ರೆ ಅಲ್ಲಿ ಬರಗಾಲ ನೀಗುತ್ತೆ. ಇವತ್ತು ಕೂಡ ಅಲ್ಲಿ ಅಕ್ಕಿ ಬೆಳೆಯೋಕ್ಕಾಗಲ್ಲ, ರಾಗಿ ಇಲ್ಲ, ಜೋಳ ಬೆಳೀತಾರೆ. ಇದನ್ನ ಹೇಳಿದ್ರೆ ನಗು ಬರುತ್ತೆ. ಕಾವೇರಿ ತೀರದಲ್ಲಿದ್ದು ಬಸರಾಳಲ್ಲಿ ಈ ರೀತಿ ಬೆಳೀತಾರೆ ಅಂತ ಹೇಳಿದ್ರೆ ಭಾಳ ದುಃಖನೂ ಆಗುತ್ತೆ, ನಗುನೂ ಬರುತ್ತೆ. ಲಿಫ್ಟ್ ಇರಿಗೇಷನ್ ಮಾಡಿ ಶ್ರೀರಂಗಪಟ್ಟಣದಿಂದ ನೀರು ತೆಗೆದು ಬಸರಾಳ ಹೋಬಳಿಗೆ ಕೊಟ್ಟರೆ ಅಲ್ಲಿನ ರೈತರು ನಮ್ಮ ಸರ್ಕಾರವನ್ನ ನೆನ್ಕೊಳ್ತಾರೆ. ಹೇಮಾವತಿಯಿಂದ 250 ಕಿಲೋಮೀಟರ್ ನೀರು ಬರೋಷ್ಟರಲ್ಲಿ ಆ ನೀರು ಬರಲ್ಲ, ನಮ್ದು ಆಗಲ್ಲ. ಅದನ್ನ ಸಣ್ಣ ನೀರಾವರಿ ಸಚಿವರನ್ನ ಕೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥದ್ದು ಬೇರೆ, ಈಗ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಬೇರೆ. ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಕೆರೆಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗಲೇ ದುಡ್ಡು ಕೊಟ್ಟಿವಿ, ಪ್ರಗತಿಯಲ್ಲಿ ಇದೆ. 2 ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ನೀರಿದೆ, ಅದರಲ್ಲಿ ಅದು ನೀರು ಕಡಿಮೆ ಆದ ಕೂಡಲೇ ಅದನ್ನು ಅಭಿವೃದ್ಧಿ ಮಾಡಿಕೊಡ್ತಾರೆ. ಅವರೇನು ಈ ಹೊಸದಾಗಿ ಟ್ಯಾಂಕ್ ಫಿಲ್ಲಿಂಗ್ಸ್ ಎಲ್ಲ ಕೇಳ್ತಾರೆ ಯಾತ್ರೆ ನೀರಾವರಿ ಯೋಜನೆ ಬಗ್ಗೆ. ಅದು ಪ್ರಪೋಸಲ್ ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಉದಯಕ್ಕೆ ಪ್ರಪೋಸಲ್ ನಿಮ್ಮ ಹತ್ರ ಇದೆ ಸರ್ ಆಲ್ರೆಡಿ? ಆಯ್ತು, ಕೊಡಿ ಆಫೀಸಿಗೆ ಹೋಗಿ. ಅಲ್ಲ ಅವ್ರ ಹತ್ರ ಇದೆ ಸರ್, ನಾಗಮಂಗಲ ನಮ್ದು ಇತರ ಮರ್ತೋಗ್ತದೆ ಕೆಲವೊಮ್ಮೆ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1795 ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಇದರಲ್ಲಿ BMICP ಯೋಜನೆ ಏಪ್ರಿಲ್ 1997ರಲ್ಲಿ ಒಡಂಬಡಿಕೆಯಾಗಿದೆ. ಅಂದಿನಿಂದ ಇಂದಿನವರೆಗೂ ನಮ್ಮ ಪುರಸಭೆಗೆ ಯಾವುದೇ ಆದಾಯ ಬರ್ತಾ ಇಲ್ಲ. ಸಂಪೂರ್ಣವಾಗಿ ಆದಾಯ ಕಡಿತ ಆಗಿದೆ. ಯಾಕೆಂದರೆ ಯಾವುದೇ ಪ್ಲಾನ್ ಸ್ಯಾಂಕ್ಷನ್ನು ಕೂಡ ಸ್ಥಳೀಯವಾಗಿ ಆಗ್ತಾ ಇಲ್ಲ. ಮತ್ತು ಯಾರಿಗೂ ಕೂಡ ಲೋನ್ಗಳು ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ. ಮದ್ದೂರು ಪಟ್ಟಣ, ಬೆಂಗಳೂರು, ಮೈಸೂರು ಮಧ್ಯ ಸೆಂಟ್ರ್ ಪಾಯಿಂಟಲ್ಲಿ ಇರುವಂಥದ್ದು, ಅತಿ ವೇಗವಾಗಿ ಬೆಳೀತಾ ಇರುವಂಥದ್ದು, ಭಾಳಷ್ಟು ಅಭಿವೃದ್ಧಿ ಆಗ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈಗ ಪುರಸಭೆ ನಗರಸಭೆಯಾಗಿ ಇವತ್ತು ಮೇಲ್ದರ್ಜೆಗೇರಿದೆ. ಅದು ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಯೋಜನೆ ಪ್ರಾಧಿಕಾರ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇದಕ್ಕೆ PWD, KRDB, BMICP 3 ಇಲಾಖೆ ಕ್ಲಬ್ ಆಗಿವೆ. ಇದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಮೀಟಿಂಗ್ ಕರೆದು ನಮಗೆ ಆದಷ್ಟು ತುರ್ತಾಗಿ ಇದಕ್ಕೆ ಪರಿಹಾರವನ್ನು ಕೊಡಬೇಕು. ನಮ್ಮ ನಗರಸಭಾ ವ್ಯಾಪ್ತಿಯನ್ನ BMICP ಇಂದ ಕೈ ಬಿಟ್ಟುಕೊಡ್ಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡಿಕೊಳ್ತೀನಿ ಸಭಾಧ್ಯಕ್ಷ. ಅಧ್ಯಕ್ಷರೇ, ಏನು ಉದಯ ಅವರು ಕೇಳಿದ್ದಾರೆ, ಮದ್ದೂರು ಶಾಸಕರು. ಒಂದು ನಿಮಿಷ ಸ್ವಲ್ಪ ಇರಪ್ಪ. ಅವರು ಕೇಳಿದ್ದಾರೆ, ಅದು ನಾನು ಸರಿಯಾಗಿ ಇದೆ ಪ್ರಶ್ನೆ. ಬಟ್ ಏನಾಗಿದೆ ಅಂತಂದರೆ, ಪ್ಲಾನಿಂಗ್ ಅಥಾರಿಟಿ ಮಾಡೋಂಥ ಸಂದರ್ಭದಲ್ಲಿ ಆ ಮದ್ದೂರು ಭಾಗನೂ ಈ BMICP ಏರಿಯಾಗೆ ಸೇರ್ಕೊಬಿಟ್ಟಿದೆ. ಈ ಮಧ್ಯದಲ್ಲಿ ನಾನು ಸಹಾಯ ಮಾಡಬೇಕು ಅಂತ ಆತಂಗೆ, ನನ್ನ ಕಂಪ್ಲೀಟ್ ಮೈ ಹಾರ್ಟ್ ಸೋಲ್ ಎಲ್ಲ ಅವ್ರಿಗೆ ಸಹಾಯ ಮಾಡಬೇಕು, ಅದರಿಂದ ಈಚೆ ತರಬೇಕು ಅಂತೇಳಿ. ಬಟ್ ಏನಾಗಿದೆ ಅಂದರೆ, ಸುಪ್ರೀಂ ಕೋರ್ಟ್ದು ಜಡ್ಜ್ಮೆಂಟ್ಸ್ ಇದೆ. ನೀವೇನು ಈಗ ಏನು FAW ಏನಿದೆ ಅದನ್ನು ನೀವು ಯಾವುದು ಕಾರಣಕ್ಕೂ ಇನ್ಕ್ಲೂಡಿಂಗ್ ದಿ ಪ್ಲಾನಿಂಗ್ ಅಥಾರಿಟಿ ಏನು ತೀರ್ಮಾನ ಮಾಡಿದೆ ಅದನ್ನು ನೀವೇನು ಚೇಂಜ್ ಮಾಡಬಾರ್ದು ಅಂತೇಳಿ ಅವರು ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಇದೆ. ಎರಡನೇದು, ಫೈನಲ್ ಜಡ್ಜ್ಮೆಂಟ್ ಏನು ಕೊಟ್ಟಿದೆ ಅಂದರೆ, ದಿ ಫೈನಲ್ ಸ್ಟೇಟ್ ಜಡ್ಜ್ಮೆಂಟ್ ದಿಸ್ ಕೋರ್ಟ್ ಡೈರೆಕ್ಟೆಡ್ ದಿ ಸ್ಟೇಟ್ ರೆಸ್ಪಾಂಡೆಂಟ್ ಟು ಇಂಪ್ಲಿಮೆಂಟ್ ದಿ ಬೆಂಗಳೂರು ಮೈಸೂರು ಕಾರಿಡಾರ್ ಪ್ರಾಜೆಕ್ಟ್ ಅಂತೇಳಿ ಅವರು ಕೂಡ ನೀವು ಸಂಖ್ಯೆ ಹೇಳಿದ್ದನ್ನ ಕೊಡ್ಲಿಲ್ಲ ಅಂದ್ರೆ ನನಗೆ ಕೇಳಿ ಕೊಡ್ತೀನಿ. ಸಭಾಧ್ಯಕ್ಷರೇ, ಇನ್ನೂ ಒಂದು, ನಾವು CO ಅಧ್ಯಕ್ಷತೆ ಒಳಗೆ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಮತ್ತು ಅರಿವು ಶಿಕ್ಷಣ ಶಾಲಾ ಸಾಲದ ಯೋಜನೆ ಇವು ಎಲ್ಲವೂ ಸೇರಿ CO ಅಧ್ಯಕ್ಷತೆ ಒಳಗೆ ಮಾಡ್ತಾ ಇದ್ದೀವಿ. ಅವನ್ನ ಈ ವರ್ಷ 109 ಒಂದೊಂದು ಜಿಲ್ಲೆಗೆ ಇವು ಕೊಡ್ತಾ ಇರೋದು. ಅದಕ್ಕೆ ಇಷ್ಟು ನಿಗಮಗಳ ಜೊತೆಗೆ ಮತ್ತೆ ನಮ್ಮ ಚನ್ನಬಸಪ್ಪ ಅವರು ಹೇಳ್ತಾ ಇದ್ರು, ಈ ವರ್ಷ ಹೋದ ವರ್ಷ ನಮಗೂ ಕಮ್ಮಿ ಇದೆ. ಮೊದಲನೇ ವರ್ಷ ಮತ್ತು 2ನೇ ವರ್ಷ ಅವಾಗ 337 ಕೋಟಿನೇ ಕೊಟ್ಟಿದ್ದು ನಮಗೂ. ಅದಾದ್ಮೇಲೆ ಈ ವರ್ಷ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡು ಶಾಸಕರ ಬೇಡಿಕೆ ಜಾಸ್ತಿ ಇರೋದ್ರಿಂದ ನನಗೆ ಜಾಸ್ತಿ ಕೊಡ್ಬೇಕಂದಕ್ಕೆ 1767 ಕೋಟಿ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲಾ ನಿಗಮಗಳು ಕೊಟ್ಟಿದೆ. ಇನ್ನೂ ಒಂದಿಷ್ಟು ನಿಗಮದ ಹೆಸರು ಹೇಳಿದ್ರು ಅವರು. ಆ ನಿಗಮ ನಾವು ಇನ್ನೂ ಒಂದು ಯಾವುದೇ ನಿಗಮ ಮಾಡ್ಬೇಕಾತಂದ್ರೆ ಇಂದಿನ ಅವ್ರ ಸರ್ಕಾರದೊಳಗೆ ಆಗಿದ್ದು. ಅವಾಗ ಹೆಂಗಾಗಿತ್ತು ಅಂತಂದ್ರೆ ಬೇರೆ ಪೇಪರ್ನೊಳಗೆ ನಿಗಮಗಳು ಆಗ್ಬಿಟ್ಟು, ಯಾವುದೇ ಒಂದು ನಿಗಮ ಮಾಡ್ಬೇಕಾದ್ರೆ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಮಿನಿಮಮ್ ಒಂದು ಕಂಪನಿ ರಿಜಿಸ್ಟ್ರೇಷನ್ ಮಾಡಿ 5 ಕೋಟಿ ರೂಪಾಯಿ ದುಡ್ಡು ಮಿನಿಮಮ್
5 ಕೋಟಿ ದುಡ್ಡು ಇಟ್ಟು ಆ ಕಂಪ್ನಿ ನಿಗಮಗಳು ಸ್ಥಾಪನೆ ಆಗಬೇಕು. ಅವಾಗ ಇವ್ರು ಏನು ಮಾಡಿದ್ರು, ಚುನಾವಣೆ ಇದ್ರೊಳಗೆ ಎಲ್ಲ ಕಂಪ್ನಿಗಳು ಪೇಪರ್ದಾಗ ರೆಡಿಯಾಗಿ ಬಂದವು. ಹಿಂಗಾಗಿ ಅವಕ್ಕೆ ಆ ನಿಗಮನೂ ಮಾಡಬೇಕು, ಆ ನಿಗಮದ ಮಾಡೋ ಅವಶ್ಯಕತೆ ಇದೆ. ನೀವು ಕಮಿಟ್ಮೆಂಟ್ ಆಗಿದ್ರು, ನೀವು ಮಾತು ಕೊಟ್ಟೋಗಿದ್ರು, ಅವು ಹಿಂದುಳಿದ ವರ್ಗದ ವಿಚಾರದೊಳಗೆ ಮುಖ್ಯಮಂತ್ರಿಗಳಿಗೆ ಅದು ಕಮಿಟ್ಮೆಂಟ್ ಇದೆ. ಹೀಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೀನಿ, ಅದಕ್ಕೆ ಕಾಲಾವಕಾಶ ಹೇಳಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅದನ್ನ ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಈ ನಾರಾಯಣಪುರ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಮತ್ತು ಸಮುದಾಯದ ಭವನದ ಬಗ್ಗೆ ಹೇಳಿದ್ರು. ನಮ್ಮ ಇತಿಮಿತಿಯೊಳಗೆ ಸಮುದಾಯ ಭವನ ಏನಾಗಿದೆ, ಹಿಂದಿನ ಸರ್ಕಾರದ ಕನಿಷ್ಠ ಒಂದು 600 ರಿಂದ 700 ಕೋಟಿ ರೂಪಾಯಿ ದುಡ್ಡು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಆ ಪೇಮೆಂಟನ್ನು ಕೊಡಕ್ಕಾಗ್ತಾ ಇಲ್ಲ, ಅರ್ಧಂಬರ್ಧ ಆಗಿದಾವೆ ಸಮುದಾಯ ಭವನಗಳು. ಅದಕ್ಕೆ ನಮಗೆ ಈ ಸತಿ ಬರೀ 109 ಕೋಟಿ, 50 ಕೋಟಿ ಆ ಹಿಂದಿನ ಸಮುದಾಯ ಭವನಕ್ಕೆ ದುಡ್ಡು ಪೇಮೆಂಟ್ ಮಾಡ್ಲಿಕ್ಕೆ 50 ಕೋಟಿ ಇಟ್ಕೊಂಡಿದ್ವಿ, ಉಳಿದಿದ್ದನ್ನ ಹೊಸದು ಕೊಡ್ಬೇಕಂತ. ಅದನ್ನ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿದ್ದೀನಿ. ಈ ಸತಿ ನನಗೆ ಹೆಚ್ಚು ಅನುದಾನ ಕೊಡ್ಬೇಕಂತ ವಿನಂತಿಯನ್ನ ಮಾಡಿದ್ವಿ. ಅದು ನನ್ನ ಅನುದಾನದ ಇತಿಮಿತಿಯೊಳಗೆ ಅದನ್ನ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಈಗ ನೋಡಿ, ಅವ್ರು ನೀವು ಗಮನಿಸ ಉತ್ತರ ಕೊಟ್ಟಿದ್ದಾರೆ. ಇದು ಚರ್ಚೆ ಅಲ್ಲ. ಯೂಶಲಿ ನಿಮ್ಗೆ ಇದರ ಬಗ್ಗೆ ಏನಿದ್ರೆ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಇದನ್ನ ಡೀಟೇಲ್ ಚರ್ಚೆ ಮಾಡಿ ನಿಮ್ಗೆ ಬರುವಂತ ಎಲ್ಲ ಸವಲತ್ತನ್ನು ತಗೊಳ್ಳಿ. ಮಾತಾಡ್ಕೊಂಡು ಬಂದಿದ್ದೀನಿ, ಅದ್ರ ಬಗ್ಗೆ ಏನು ತಕರಾರಿಲ್ಲ ನಮಗೆ. ಪುಟ್ಟಸ್ವಾಮಿ ಗೌಡ್ರು, ಆದ್ರೆ ಹೆಚ್ಚು ಅನುದಾನ ಕೊಡಕ್ಕೆ ನೀವು ರೆಕಮೆಂಡ್ ಮಾಡಿ ಅಂತ. ಓಕೆ ಪುಟ್ಟಸ್ವಾಮಿ ಗೌಡ್ರು, ನಾನು ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೇನೆ, ಅಧ್ಯಕ್ಷರೇ, ನೀವು ಗಮನಿಸಲಿ, ಉತ್ತರ ಕೊಡಿ. ಏನಾದ್ರು ಸಂಶಯ ಇದ್ರೆ ಮತ್ತೆ ಚರ್ಚೆ ಮಾಡಿ. ಯಾಕೆಂದ್ರೆ ಬೇರೆ ದಿವಸ ಒಂದ್ ಸೆಕೆಂಡ್, ಬೇರೆ ದಿವಸಗಳನ್ನು ಜಾಸ್ತಿ ಹೆಚ್ಚು ಹೊತ್ತು ಕೊಟ್ಟಿದ್ದೇವೆ, ಸಮಯ ಕೊಟ್ಟಿದ್ದೇವೆ 10 ನಿಮಿಷ. ಇದು ಇವತ್ತು ಈಗ ಅದು ಬೇಗ ಮುಗಿಸ್ಬೇಕು. ಬಹಳ ಸಿದ್ಧ ಕಾರಣ ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕಂತ ಕೇಳಲಿಕ್ಕೆ ಬಯಸ್ತೇನೆ. ಮನೆ ಸಚಿವರೇ ಇಲ್ಲ ಸರ್, ಪ್ರಸ್ತಾಪನೆ ಮಾಡ್ತಾ ಇದ್ದೀನಿ. ಓಕೆ, ಈಗಾಗಲೇ ಪ್ರಸ್ತಾಪನೆ ಮಾಡಿರೋ ಪ್ರಕಾರ ನಮ್ಮ ತಾಲೂಕು ವಿಶೇಷವಾಗಿ ಏನಂತಂದ್ರೆ SC ST ಮತ್ತು ಅತ್ಯಂತ ಹಿಂದುಳಿದಿರುವಂತ ಸಮಾಜನೇ ಸುಮಾರು 75% ಇದೆ. ಅವರೆಲ್ಲ ಸುಮಾರು 6,000 ನಿವೇಶನ ರೈತರು ಮತ್ತು ವಸತಿ ರೈತರು ಒಂದು 3,000 ಸೇರಿ 9,000 ಇದೆ. ಅಂಥದ್ರಲ್ಲಿ 4 ವರ್ಷಗಳಿದ್ದಲೂ ಕೂಡ ರಾಜೀವ್ ಗಾಂಧಿ ನಿಗಮದಲ್ಲಿ ರೆಕಾರ್ಡ್ ಆಗಿ ದಾಖಲಾಗಿ ಕಾಯ್ತಾ ಕೂತಿದ್ದಾರೆ ಸೈಟ್ಗೋಸ್ಕರ, ಮನೆಗೋಸ್ಕರ. ದಯಮಾಡಿ ಈ ಕಡುಬಡವರಿಗೆ ಆದಷ್ಟು ಬೇಗ ಒಂದು ಪಂಚಾಯತಿ 100 ಅಂತೆ ಆದರೂ ಒಂದು 3,500 ಮನೆಗಳನ್ನ ಆದ್ಯತೆ ಮೇರೆಗೆ ಮಂಜೂರು ಮಾಡಿಕೊಡ್ಬೇಕು ಅನ್ನೋದು ಒಂದು ಬೇಡಿಕೆ ಮಾನ್ಯ ಸಚಿವರಲ್ಲಿ. ಎರಡನೇ ಬೇಡಿಕೆ ಏನಂತಂದ್ರೆ, ನಗರ ಪ್ರದೇಶದಲ್ಲಿ ವಾಲ್ಮೀಕಿ ನಗರ ಮತ್ತು ಇನ್ನೊಂದು ಕಾವೇರಿ ನಗರ ಅಂತ 2 ಪ್ರದೇಶದಲ್ಲಿ ನದಿ ಪ್ರಾಂತ್ಯಕ್ಕೆ ಸೇರಿರುವಂಥ ಜಾಗದಲ್ಲಿ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಬಡವರು. ಅವ್ರ ನದಿ ಹರಿದಾಗೆಲ್ಲ ಅವ್ರಿಗೆಲ್ಲ ನದಿ ಹರಿದು ಅವ್ರ ಮನೆಗಳಿಗೆಲ್ಲ ನೀರು ನುಗ್ಗಿ ಬಹಳ ಅನಾಹುತ ಆಗ್ತಾ ಇದೆ. ಆ ಮನೆಗಳಿಗೆ ಬೇರೆ ಕಡೆ ಪುನರ್ವಸತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮತ್ತು ನಗರಸಭೆಯವರು ಜಾಯಿಂಟ್ ಆಗಿ ಸರ್ವೆ ಮಾಡಿದ್ದಾರೆ. ಕಾದಲವೇಣಿ ಗ್ರಾಮದಲ್ಲಿ ಜಾಗನೂ ಕೂಡ ಗುರುತಿಸಿದ್ದಾರೆ. ಅದಕ್ಕೆ ಮಾನ್ಯ ಮಂತ್ರಿಗಳು ಈಗೇನು ಜಾಗ ಗುರುತಿಸಿದರೆ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮತ್ತು ನಗರಸಭೆಯವರು ಗುರುತಿಸಿದರೆ, ಅದಕ್ಕೆ ಮೂಲಭೂತ ಸೌಲಭ್ಯ ಕೊಟ್ಟು ಮನೆಗಳನ್ನ ಕಟ್ಕೊಡ್ಬೇಕು ಆದಷ್ಟು ಬೇಗ. ಅದಕ್ಕೆ ಮಂಜೂರು ಮಾಡಿಕೊಡ್ಬೇಕು ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಅಂತ ನಾನು ಮಾನ್ಯ ಮಂತ್ರಿಗಳನ್ನ ವಿನಂತಿ ಮಾಡ್ಕೋತೇನೆ. ಅವ್ರ ಕ್ಷೇತ್ರದಲ್ಲಿ 6,540 ಹೌಸ್ಲೆಸ್ ಇದ್ದಾರೆ. ಆಮೇಲೆ 3,644 ಸೈಡ್ಲೆಸ್ ಇದ್ದಾರೆ ಅಂತ ಕೇಳಿದ್ದಾರೆ. 31 ಗ್ರಾಮ ಪಂಚಾಯತಿಗೆ 3,500 ಮನೆಗಳು ಬೇಕಂತ ಕೇಳಿದ್ದೀರಾ. 4 ವರ್ಷದಿಂದ ಯಾವ ಮನೆಯೂ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಏನಕ್ಕಂದರೆ ಈ ವರ್ಷವೂ ತಮಗೆಲ್ಲ ಗೊತ್ತಿದ್ದಂಗೆ 2013ರಿಂದ ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದ ಮುಖ್ಯಮಂತ್ರಿ ಇರುವಾಗ 14,53,000 ಮನೆಗಳು ಕೊಟ್ಟಿದ್ರು. ಪ್ರತಿ ವರ್ಷ 3 ಲಕ್ಷ ಟಾರ್ಗೆಟ್ ಕೊಡ್ತಾಯಿದ್ರು. ಅದಾದಮೇಲೆ ಈ ಟಾರ್ಗೆಟ್ ಫಿಕ್ಸ್ ಆಗಲಿಲ್ಲ. ಹಿಂದಿನ ಸರ್ಕಾರಲ್ಲೂ ಮನೆಗಳು ಕೊಟ್ಟಿಲ್ಲ 2 ವರ್ಷದಿಂದ. ನಮ್ಮ ಸರ್ಕಾರ ಬಂದಾದ್ಮೇಲೂ ಮನೆಗಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ 9.5 ಲಕ್ಷ ಆನ್ ಗೋಯಿಂಗ್ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಹೊಸ ಟಾರ್ಗೆಟ್ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ಮಂತ್ರಿ ಆದಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಕ್ಯಾನ್ಸಲೇಷನ್ ಆಗ್ತಾಯಿದೆ ಮನೆಗಳು. ಅದು ಈ ಡಿಮ್ಯಾಂಡ್ MLA ಡಿಮ್ಯಾಂಡ್ ಮೇಲೆ ಒಂದು 500,000 ಮನೆಗಳು ಕೊಟ್ಕೊಂಡು ಬರ್ತಾಯಿದ್ದೀನಿ. ಇವರು 31 ಪಂಚಾಯತಿಗೆ 3,500 ಮನೆಗಳು ಅಂತ ಕೇಳಿದ್ದಾರೆ. ಹೊಸ ಟಾರ್ಗೆಟ್ ಬಂದರೆ ನಾನು ಖಂಡಿತ ಅವ್ರಿಗೆ ಕೊಡ್ತೀನಿ. ಅದ್ರ ಜೊತೆಲಿ ಯಾವುದೋ ವಾಲ್ಮೀಕಿ ನಗರಲ್ಲಿ ಇದರಲ್ಲಿ ಉತ್ತರದಲ್ಲಿ ಇಲ್ಲ, ನನ್ನ ಪ್ರಶ್ನೆದಲ್ಲಿ ಇಲ್ಲ. ವಾಲ್ಮೀಕಿ ನಗರಲ್ಲಿ ಕೆರೆ ಪಕ್ಕ ಏನೋ ಸ್ಲಮ್ ಮನೆಗಳು ಕಟ್ಕೊಂಡಿದ್ದಾರೆ. ಅದಕ್ಕೆ ಮನೆಗಳು ನಾನು ಕಂಪ್ಲೀಟ್ ಮಾಡ್ತೀನಿ. ಮನೆಗಳು ಕಟ್ಕೊಡ್ಬೇಕಂತ ತಾವು ಏನೋ ಕೇಳಿದ್ದೀರಾ. ಇದರಲ್ಲಿ ಪ್ರಶ್ನೆದಲ್ಲಿ ಇರಲಿಲ್ಲ. ನನ್ನ DC ಇಂದ ಪ್ರಪೋಸಲ್ ಬರಲಿ, ಅದು ಆ ಮನೆಗಳು ಕಟ್ಕೊಡೋದು ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ. ಓಕೆ, ಶರತ್ ಬಚ್ಚೇಗೌಡರು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಯಮ 73 ಅಡಿಯಲ್ಲಿ ಮಾನ್ಯ ಗೃಹ ಸಚಿವರ ಗಮನನ ಸೆಳೆಯಕ್ಕೆ ಬಯಸ್ತೇನೆ. ಓಕೆ ಸಚಿವರೇ,
ಅದು ಉತ್ತರ ಕೊಟ್ಟಿದ್ದಾರಲ್ಲ, ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಉತ್ತರ ಕೊಟ್ಟಿದ್ದೇನೆ. ಕ್ಲಾರಿಫಿಕೇಶನ್ ಏನಾದ್ರು ಇದ್ರೆ ಕೇಳಿ ಬಚ್ಚೇಗೌಡರು. ಸಭಾಧ್ಯಕ್ಷರೇ, ನಮ್ಮ ಹೊಸಕೋಟೆ ತಾಲೂಕಲ್ಲಿ 2023ನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 2 ರಾಷ್ಟ್ರೀಯ ಹೆದ್ದಾರಿ, 2 ರಾಜ್ಯ ಹೆದ್ದಾರಿಗಳು, ಒಟ್ಟಾರೆ 69 ಕಿಲೋಮೀಟರ್ ವ್ಯಾಪ್ತಿ ಈ ಠಾಣೆಗೆ ಬರ್ತದೆ. ಇಲ್ಲಿ ನಮಗೆ ಸುಮಾರು 3 ವರ್ಷದಿಂದ ನಮಗೊಂದು ಠಾಣೆ ಇಲ್ಲ, ಅದಕ್ಕೆ ಒಂದು ಠಾಣೆ ಮಂಜೂರಿ ಮಾಡಿಕೊಡ್ಬೇಕಂತ ಮನವಿ ಮಾಡಿದ್ದೀನಿ. ಅದ್ರ ಜೊತೆಗೆ ನಮ್ಮಲ್ಲಿ ಪ್ರತಿದಿನ 65,000 ಗಾಡಿಗಳು ಈ ಠಾಣೆ ವ್ಯಾಪ್ತಿಯಲ್ಲಿ ಸಂಚಾರ ಮಾಡುತ್ತೆ. ಶನಿವಾರ ಭಾನುವಾರ 75,000 ಗಾಡಿಗಳು, ವಾಹನಗಳು ಈ ಒಂದು ಸಂಚಾರಿ ಠಾಣೆಯ ವ್ಯಾಪ್ತಿಯಲ್ಲಿ ಓಡಾಡುತ್ತೆ. ಸಭಾಧ್ಯಕ್ಷರೇ, ಕಳೆದ 3 ವರ್ಷದಲ್ಲಿ ಸರಾಸರಿ 350 ದೊಡ್ಡ ಅಪಘಾತಗಳಾಗಿವೆ. ಅದರಲ್ಲಿ 112ರಿಂದ 120 ವರ್ಷಕ್ಕೆ ಫೇಟಾಲಿಟಿ ಆಗ್ತಾ ಇದೆ. ಆದ್ರಿಂದ ನನಗೆ ಸ್ವಲ್ಪ ಠಾಣೆಯಲ್ಲಿ ಸಿಬ್ಬಂದಿಯ ಸಂಖ್ಯೆ ಜಾಸ್ತಿ ಬೇಕು, ಠಾಣೆಯಲ್ಲಿ ಜಖಮ್ ಆಗಿರೋಂಥ ಗಾಡಿಗಳನ್ನ ಇಡಕ್ಕೆ ಜಾಗ ಬೇಕು, ಮತ್ತೆ ಕಾಯಂ ಆಗಿ ಒಂದು ಪೊಲೀಸ್ ಸ್ಟೇಷನ್ ಬೇಕು. ಈ ಮನವಿನ ಮಾನ್ಯ ಸಚಿವರಲ್ಲಿ ನಾನು ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಓಕೆ, ಈಗಾಗಲೇ ಅವರು ಕೊಟ್ಟಂಥ ಅಂಕಿಅಂಶಗಳೆಲ್ಲವೂ ಕೂಡ ಸರಿಯಾಗಿದೆ. ಅಲ್ಲಿ ನ್ಯಾಷನಲ್ ಹೈವೇ ಹೋಗ್ತಕ್ಕಂಥದ್ದು, ಅಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ವಾಹನಗಳು ಹೋಗ್ತಾ ಇರ್ತಕ್ಕಂಥದ್ದು ಅದೆಲ್ಲ ಸರಿ ಇದೆ. ಅವರು ಪೊಲೀಸ್ ಇಲಾಖೆಗೆ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಈಗಾಗಲೇ ಪೊಲೀಸಿನ ಅಧೀಕ್ಷಕರು ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು 20 ಎಕರೆ ಭೂಮಿಯನ್ನು ಕಣ್ಣೂರಹಳ್ಳಿ ಗ್ರಾಮದ ಸರ್ವೆ ನಂಬರಲ್ಲಿ 11ರಲ್ಲಿ 20 ಎಕರೆ ಜಮೀನು ಕೊಡಬೇಕು ಅಂಥೇಳಿ ಈಗಾಗಲೇ ಪತ್ರ ಬರೆದಿದ್ದಾರೆ. ಕಂದಾಯ ಇಲಾಖೆಯವರು ಆ ಜಾಗವನ್ನು ನಮ್ಮ ಇಲಾಖೆಗೆ ಹಸ್ತಾಂತರ ಮಾಡಿದ ತಕ್ಷಣವೇ ನಾವು ಪೊಲೀಸ್ ಇಲಾಖೆಗೆ ಕಟ್ಟಡ ಮಾಡೋದಕ್ಕೆ ಅದಕ್ಕೆ ಹಣನೂ ಒದಗಿಸ್ತೇವೆ, ಆ ಕಟ್ಟಡವನ್ನು ಕೂಡ ಮಾಡಿಕೊಡ್ತೀವಿ ಅಂಥೇಳಿ ಮಾನ್ಯ ಶಾಸಕರಿಗೆ ಹೇಳೋದಕ್ಕೆ ಬಯಸ್ತೇನೆ. ಮಾತಾಡಿದ್ದೆ, ಸಿಬ್ಬಂದಿಯ ಕೊರತೆ ಬಗ್ಗೆ ಮಾತಾಡಿದ್ದೆ. ದಯವಿಟ್ಟು KR ಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಟ್ರಾಫಿಕ್ ಸ್ಟೇಷನ್ 8 ಕಿಲೋಮೀಟರ್ ದೂರದಲ್ಲಿದೆ. 150 ಸಿಬ್ಬಂದಿ ಅಲ್ಲಿದ್ದಾರೆ. ಬರೀ 30 ಸಿಬ್ಬಂದಿ ಇದ್ರೆ ದಯವಿಟ್ಟು ಸಿಬ್ಬಂದಿಯ ಕೊರತೆನೂ ಕೂಡ ತುಂಬಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಸಿಬ್ಬಂದಿ ಮಾಡಿಕೊಡ್ತೀವಿ. ಅಧ್ಯಕ್ಷರೇ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಶಕ್ತಿನಗರದಲ್ಲಿ ಮನೆಗಳ ನಿರ್ಮಾಣ ಮಾಡುವ ಪ್ರಸ್ತಾವನೆ ಬಗ್ಗೆ ಮಾನ್ಯ ವಸತಿ ಮತ್ತು ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ. ಕ್ಲಾರಿಫಿಕೇಶನ್ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರ ಒಂದು ಗಮನಕ್ಕೆ ಏನಂತ ಹೇಳಿದ್ರೆ, ಮಂಗಳೂರು ನಗರ ಭಾಗ ಆದ ಕಾರಣ ಕಳೆದ 15 ವರ್ಷಗಳಿಂದ ಯಾವುದೇ ಸರ್ಕಾರಿ ಈ ರೀತಿ ರಾಜೀವ್ ಗಾಂಧಿ ನಿಗಮ ಇರ್ಬೋದು ಯಾವುದೇ ಮನೆ ಕಟ್ಟಲಿಕ್ಕೆ ಆಗಿಲ್ಲ. ಈ ಹಿಂದೆ 2017-18ರ ಹೊತ್ತಿಗೆ ಮನೆ ಕಟ್ಟುವಂಥದ್ದು ಅದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವ ಕಾರಣ ಮನೆ ಕಟ್ಟಿ ಗುದ್ಲಿ ಪೂಜೆ ಮಾಡಿದಂತೂ ಕೂಡ ಈ ಹಿಂದಿನ ಶಾಸಕರು ಮಾಡಿದಂಥ ಗುದ್ಲಿ ಪೂಜೆ ಕೂಡ ನೆರವೇರಿಸಿಕೊಳ್ಳಿಕ್ಕೆ ಆಗಲಿಲ್ಲ. 1 ಮಿನಿಟ್, ನೆರವೇರಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾನು ಮಂತ್ರಿಗಳ ಹತ್ರ ಹೇಳುವಂಥದ್ದು, ಅವತ್ತು ಮಂತ್ರಿಗಳು 930 ಜನರಿಗೆ ಫ್ಲಾಟ್ ಕಟ್ತೀನಿ ಅಂತೇಳಿ ಆ ಫ್ಲಾಟಿನ ಹಕ್ಕುಪತ್ರವನ್ನು ಅವತ್ತೇ ಒಂದಿನ ಶಾಸಕರು ಕೊಟ್ಟಾಗಿದೆ. ಆ 930 ಜನರು ಇವತ್ತಿನ ತನಕ ದಿನನಿತ್ಯ ನನ್ನ ಮನೆಗೆ ಬರ್ತಾ ಇದ್ದಾರೆ. ಈ ಹಿಂದೆ ಅದು ಡೀಮ್ಡ್ ಫಾರೆಸ್ಟ್ ಆದ ಕಾರಣ 4 ವರ್ಷ ತಗಲಿದೆ ನನಗೆ ಆ ಡೀಮ್ಡ್ ಫಾರೆಸ್ಟ್ ಅನ್ನು ಕ್ಲಿಯರ್ ಮಾಡಿಕೊಂಡು ಪ್ರಪ್ರಥಮ ಬಾರಿಗೆ ಅದನ್ನ ಬಿಡಿಸಿ ಅದರಲ್ಲಿ ಈಗ ಮನೆ ಕಟ್ಟುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಮಾನ್ಯ ಸಚಿವರ ಹತ್ರ ನಾನು ಮೊನ್ನೆ ಕೂಡ ಈ ಹಿಂದೆ 2 ಸಲ ಮನವಿ ಮಾಡಿಕೊಂಡಿದ್ದೇನೆ. ಸಚಿವರೇ, ದಯವಿಟ್ಟು ನೀವು ಕಟ್ತೀರಿ ಅಂತ ಹೇಳಿದಿರಿ. ಸಚಿವರ ಹತ್ರ ಬಹಳ ನಾನು ಕೈ ಜೋಡಿಸಿ ಕೇಳುವಂಥದ್ದು, ಆ 930 ಜನರು ನಿರಂತರವಾಗಿ ನನ್ನ ಮನೆಗೆ ಬರ್ತಾ ಇದ್ದಾರೆ. ಡೀಮ್ಡ್ ಫಾರೆಸ್ಟ್ ಕಾರಣ ನಿಂತೋಗಿದ್ದು ಅದನ್ನು ಸರಿಪಡಿಸಲಾಗಿದೆ. ಈಗ ಪ್ರಸ್ತಾವನೆ DC ಇಂದ ನಿಮಗೆ ಬಂದಿದೆ. ದಯವಿಟ್ಟು ಇದನ್ನೊಂದು ಅತಿ ಶೀಘ್ರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈಗ ಪ್ರಸ್ತುತವಾಗಿರುವಂತಹ 2.0ದಲ್ಲಿ ಇದನ್ನು ಸೇರಿಸಿಕೊಟ್ಟು ನೀವು ಪುಣ್ಯ ಕಟ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವ್ರ ಕ್ಷೇತ್ರದಲ್ಲಿ 2017-18 930 ಮನೆಗಳಿಗೆ ಟೆಂಡರ್ ಆಗಿತ್ತು. ಆ ಕಾರಣದಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಅದು 11 ಎಕರೆ ಟೋಟಲ್ ಜಾಗ ಇದ್ದಿದ್ದು, ಅದರಲ್ಲಿ 2 ಎಕರೆ ಫಾರೆಸ್ಟ್ ಜಾಗ ಇದ್ದಿದ್ದು. ಫಾರೆಸ್ಟ್ ಜಾಗ ಈಗ ಕ್ಲಿಯರ್ ಆಗಿಬಿಟ್ಟು ಈಗ ಹೊಸ ಪ್ರಪೋಸಲ್ ನಾನು ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಹಕ್ಕುಪತ್ರನೂ ಕೊಟ್ಬಿಟ್ಟಿದ್ದೀವಿ ನಾವು. ಈಗ ಹೊಸ ಪ್ರಪೋಸಲ್ DC ಇಂದ ಬಂದಿದೆ ನನಗೆ. ನಾನು PMYಯಲ್ಲಿ 2ದಲ್ಲಿ ಈ ಕಟ್ಟಡದ ವ್ಯವಸ್ಥೆನ ಮಾಡ್ಕೊಡ್ತೀನಿ. ನಾನು CP ಸುರೇಶ್ ಬಾಬು ಕೂತ್ಕೊಳ್ಳಿ. ಎಲ್ಲರೂ ಮಾತಾಡ್ಬೇಕಾ ಬೇಡವಾ? ಎಲ್ಲ 60 ಕಾಲಿಂಗ್ ಅಟೆನ್ಷನ್ಸ್ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಶಾಸಕರ ನಿಧಿ 8 ಗಂಟೆ ಮತ್ತೆ ಮುಗಿಸ್ತಾರೆ, ಮಂತ್ರಿಗಳು ಕ್ಯಾಬಿನೆಟ್ ಹೋಗ್ತಾರೆ, ಮತ್ತೆ ಯಾರಿಗೂ ಚಾನ್ಸ್ ಸಿಗೋದಿಲ್ಲ ಅಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಶಾಸಕರಿಗೆ
ಇವತ್ತು ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಕಡೆಗೆ ಹಾಕಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಶಾಸಕರಿಗೆ 2 ವರ್ಷದಿಂದನೂ ಕೂಡ ಸಮರ್ಪಕವಾಗಿ ಕ್ಷೇತ್ರಾಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಅನುದಾನ ಕೊಟ್ಟಿಲ್ಲ ಅಂತಕ್ಕಂಥ ಪ್ರಶ್ನೆನ ನಾನು ಇಲ್ಲಿ ಎತ್ತಿದ್ದೇನೆ. ಆದ್ದರಿಂದ 2 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಎಲ್ಲ ರೀತಿಯಲ್ಲೂ ಕೂಡ 224 ಕ್ಷೇತ್ರಕ್ಕೂ ಕೂಡ ಸಮರ್ಪಕವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತಕ್ಕಂಥ ಕೂಗು ಆಡಳಿತ ಮತ್ತು ವಿರೋಧ ಪಕ್ಷ ಎಲ್ಲ ಶಾಸಕರಲ್ಲೂ ಕೂಡ ಅದು ಇದೆ. ಆದ್ದರಿಂದ ಆಮೇಲೆ ಅದನ್ನು ದಯಮಾಡಿ ಇದು ಹೋಗಲಾಡಿಸೋವಂಥ ಕೆಲಸ ಸರ್ಕಾರ ಇನ್ನೂ ಕೂಡ ಅವರು ಬೇರೆ BJP ಮೇಲೋ ಹಿಂದಿದ್ದ ಸರ್ಕಾರದ ಮೇಲೆ ಹೇಳ್ತಾ ಕೂತ್ಕೊಳ್ಳೋದಕ್ಕಿಂತ ಎಲ್ಲದಕ್ಕೂ ಕೂಡ ಹೇಳ್ತಾರೆ. ಅದು ಹೇಳೋದಕ್ಕಿಂತ 2 ವರ್ಷ ಆಗಿದೆ. ಇವರೇನೀಗ 2 ವರ್ಷ ಮುಗ್ದಿರೋದ್ರಿಂದ ಇನ್ನು 3 ವರ್ಷ ಇರೋದ್ರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಅದನ್ನು ಹೇಳಬೇಕು. ಜೊತೆಗೆ ಮೊನ್ನೆ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನ ಬಿಡುಗಡೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿ ಅದರಲ್ಲಿ 37 ಕೋಟಿ ಲೋಕೋಪಯೋಗಿಗೆ 12.5 ಕೋಟಿ ಅವರು ವಿಶೇಷ ಅನುದಾನಕ್ಕೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಅದನ್ನ ಪತ್ರನೂ ಕೂಡ ಇವರು ಅವರ ಮುಖ್ಯಮಂತ್ರಿಗಳ ವಿಶೇಷ ಆಪ್ತ ಕಾರ್ಯದರ್ಶಿ ಆದಂಥ ಡಾಕ್ಟರ್ ವೆಂಕಟೇಶ್ ಅಯ್ಯನವ್ರ ಮುಖಾಂತರ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಪತ್ರಗಳನ್ನ ಕಳಿಸಿದ್ದಾರೆ. ಬೇರೆ ಶಾಸಕರು ಏನಾಗಿದೆ, ನಮಗೆ ಇದು ತಾರತಮ್ಯ ಆಗಿದೆ ಅಂತಕ್ಕಂಥದ್ದು ಒಂದು. ಜೊತೆಯಲ್ಲಿ ಇದು ಯಾವಾಗ ಇವರು ಪ್ರಾರಂಭ ಮಾಡಿದ್ದು ಅಂದರೆ ಸುರ್ಜಿವಾಲಾ ಅವರು ಬಂದು ಯಾವಾಗ ಆಡಳಿತ ಪಕ್ಷದ ಶಾಸಕರುಗಳು ಇದು ನಮ್ಮಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಅವ್ರ ಹತ್ರ ಹೇಳ್ಕೊಂಡಾಗ ಸೂಪರ್ CM ಆಗಿ ಸುರ್ಜಿವಾಲಾ ಅವರು ಬಂದು ಹೇಳಿದ್ಮೇಲೆ ಇವತ್ತು ಕಾಂಗ್ರೆಸ್ ಶಾಸಕರಿಗೂ ಕೂಡ 50 ಕೋಟಿ ಕೊಡ್ತೀನಿ ಅಂತಕ್ಕಂಥದ್ದನ್ನ ಇವ್ರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಹೌದು, ಅವ್ರು ಬಂದ ಮೇಲೆ ನೀವು ಅನುದಾನ ಆದ್ರಿಂದ ದಯಮಾಡಿ ಸದನದ 224 ಕ್ಷೇತ್ರದ ಶಾಸಕರಿಗೆ ಎಲ್ರಿಗೂ ಕೂಡ ಸಮಾನವಾದಂತ ಅನುದಾನ ಕೊಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುರೇಶ್ ಬಾಬು ಅವರ ಸೂಚನೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ವಿವಿಧ ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಬಿಡುಗಡೆ ಮಾಡಲಾಗಿರುವ ಅನುದಾನದ ಬಗ್ಗೆ ಮಹಾಲೇಖಪಾಲರ ಲೆಕ್ಕಪತ್ರ ಪದ್ಧತಿಯ ಅನುಸಾರ ಆಯವ್ಯಯದಲ್ಲಿ ಅನುದಾನವನ್ನು ಪ್ರತಿ ಇಲಾಖೆಗಳಡಿ ಲೆಕ್ಕ ಶೀರ್ಷಿಕೆವಾರು ಹಂಚಿಕೆ ಮಾಡಲಾಗುತ್ತಿದೆ. ಈ ರೀತಿ ಲೆಕ್ಕ ಶೀರ್ಷಿಕೆಯಡಿ ಹಂಚಿಕೆಯಾದ ಅನುದಾನವನ್ನು ತ್ರೈಮಾಸಿಕ ಅಥವಾ ಮಾಸಿಕವಾಗಿ ಬಿಡುಗಡೆಗೊಳಿಸಲು ಕಾಲಕಾಲಕ್ಕೆ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆಯ ಆದೇಶ ಹೊರಡಿಸಲಾಗುತ್ತಿದೆ. ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ಇಲಾಖಾವಾರು ಹಂಚಿಕೆಯಾದ ಅನುದಾನ ಈವರೆಗಿನ ವೆಚ್ಚದ ಮಾಹಿತಿಯನ್ನು ಅನುಬಂಧದಲ್ಲಿ ಲಗತ್ತಿಸಿದ್ದೇವೆ. ಅದು ತಮಗೆ ಈಗಾಗಲೇ ತಲುಪಿರಬಹುದು. ತಾವು ಈಗೇನು ಕೇಳಿದ್ರಿ ಅದು ಹೊಸ ವಿಷಯ, ಹೊಸ ಪ್ರಶ್ನೆ, ಹೊಸ ಉತ್ತರ ಅದಕ್ಕೆ ಬೇಕಾಗ್ತದೆ. ಅದನ್ನು ಮತ್ತೊಂದು ಕಾಲಿಂಗ್ ಅಟೆನ್ಷನ್ನಲ್ಲಿ ಅಥವಾ ಅದೇ ವಿಷಯವನ್ನು ತಾವು ಮುಖ್ಯಮಂತ್ರಿಗಳು ಇದ್ದಾಗ ಕೇಳಿದ್ರೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬರ್ತದೆ. CN ಅಶ್ವಥ್ ನಾರಾಯಣ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ. ಆಯಿತು, ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟಿರುವಂಥದ್ದು ತೃಪ್ತಿಕರ ಆಗಿಲ್ಲ ಮತ್ತು ಸ್ಪಷ್ಟ ಇಲ್ಲ. ಏನು ಅಂದರೆ ಸ್ವಾಧೀನ ಅನುಭವ ಪತ್ರವನ್ನು ಆಧಾರಿತವಾಗಿ ಏನೊಂದು ಬೆಸ್ಕಾಂ ಅಥವಾ ಎಸ್ಕಾಂಗಳ ಮನೆಗಳಿಗೆ ಕರೆಂಟ್ ಕನೆಕ್ಷನ್ ಕೊಡೋದಾಗಲಿ, ವಾಟರ್ ಕನೆಕ್ಷನ್ ಕೊಡುವಂಥದ್ದಾಗಲಿ CC ಮತ್ತು OC ಆಧಾರಿತವಾಗಿ ಮಾಡ್ತೀವಿ. ಆ ದಿಕ್ಕಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿರುವಂಥದ್ದನ್ನೆಲ್ಲ ತಿಳಿಸಿದ್ದಾರೆ. ಈ ಪ್ರಕಾರವಾಗಿ ಕ್ರಮಗಳನ್ನು ನೋಡ್ತಾ ಹೋಗಿದ್ರೆ ಭಾಳಷ್ಟು ಕಾಲ ತೊಗೊಳುತ್ತೆ. ಭಾಳಷ್ಟು ಈ ಕನ್ವರ್ಷನ್ನು ಅಥವಾ ಪ್ಲಾಟ್ ಅಪ್ರೂವಲ್